ಹರೇ ಕೃಷ್ಣ. ಇಸ್ಕಾನ್ ಶ್ರೀ ರಾಧಾ ಗೋವಿಂದ ಮಂದಿರ ಮಂಗಳೂರು ಆಯೋಜಿಸಿದಂತ ಭಕ್ತಿ ಶಾಸ್ತ್ರಿ ತರಗತಿಗೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ. ಇಂದಿನ ತರಗತಿಯನ್ನು ಮಂಗಳಾಚರಣೆಯ ಜೊತೆಗೆ ಪ್ರಾರಂಭ ಮಾಡೋಣ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯಾ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೇ ಸ್ವಯಂ ರೂಪಃ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀಗುರೋಃ ಶ್ರೀಯುತಾಪದಕಮಲಂ ಶ್ರೀಗುರೂನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನ ಸಹಿತಂ ಕೃಷ್ಣ ಚೈತನ್ಯ ದೇವಂ ಶ್ರೀ ರಾಧಾ ಕೃಷ್ಣ ಪಾದಾನ್ ಸಹಗಣ ಲಲಿತಾ ಶ್ರೀ ವಿಶಾಖಾನ್ವಿತಾಂಶ್ಚ. ನಮಃ ಓಂ ವಿಷ್ಣುಪಾದಾಯ ಕೃಷ್ಣ ಪ್ರೇಷ್ಠಾಯ ಭೂತಲೇ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿನಿತಿ ನಾಮಿನೇ. ನಮಸ್ತೆ ಸಾರಸ್ವತಿ ದೇವಿ ಗೌರವಾಣಿ ಪ್ರಚಾರಿಣಿ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯಾದೇಶತಾರಿಣಿ. ಹೇ ಕೃಷ್ಣ ಕರುಣಾ ಸಿಂಧು ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೇ. ಜೈ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಇಸ್ಕಾನ್ ಶ್ರೀ ರಾಧಾ ಗೋವಿಂದ ಕಿ ಜೈ. ಶ್ರೀ ಗೌರ್ ನಿತಾಯಿ ಕಿ ಜೈ. ಶ್ರೀಲ ಪ್ರಭುಪಾದ್ ಕಿ ಜೈ. ಶ್ರೀಲ ಗುರುದೇವ್ ಕಿ ಜೈ. ಎಲ್ಲ ಗುರು ಪರಂಪರೆಗೂ ಜೈ. ಎಲ್ಲ ದೀಕ್ಷಾ ಗುರುಗಳಿಗೂ ಜೈ. ಎಲ್ಲ ಶಿಕ್ಷಾ ಗುರುಗಳಿಗೂ ಜೈ. ಇಲ್ಲಿ ನೆರೆದಿರುವಂತ ಎಲ್ಲ ಭಕ್ತ ವೃಂದಕ್ಕೂ ಜೈ. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೈವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವ ವೃಂದ ಕಿ ಜೈ. ಶ್ರೀಲ ಪ್ರಭುಪಾದ್ ಕಿ ಜೈ. ಶ್ರೀಲ ಗುರುದೇವ್ ಕಿ ಜೈ. ಹರೇ ಕೃಷ್ಣ. ಹರೇ ಕೃಷ್ಣ. ತುಂಬಾ ದಿನದ ಗ್ಯಾಪ್ ನಂತರ ನಾವು ತೆಗೆದುಕೊಳ್ತಾ ಇರುವಂತಹ 7ನೇ ಲೆಸನ್ ಎಲ್ರಿಗೂ ಕೂಡ ಸ್ವಾಗತ. 7ನೇ ಲೆಸನ್ ಅನ್ನ ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ನಾವು ಹಿಂದಿನ ತರಗತಿಯಲ್ಲಿ ಯಾವ ವಿಷಯಗಳನ್ನ ತಿಳಿದುಕೊಂಡ್ವಿ ಅನ್ನೋದನ್ನ ನಾವು ನೋಡೋಣ. ಈಗಾಗಲೇ ನಾವು 6 ಅನ್ಸುತ್ತೆ 6, 7, 8 ಪಾಠವನ್ನ ನಾವು ತಿಳಿದುಕೊಂಡ್ವಿ ಒಂದು ಕಳೆದ ತರಗತಿಯಲ್ಲಿ. ಸೊ ಅದರ ಸ್ವಲ್ಪ ನಾವು ರಿವಿಷನ್ ಅನ್ನ ಮಾಡ್ಕೊಂಡು ಮುಂದೆ ಹೋಗೋಣ. ತುಂಬಾ ಗ್ಯಾಪ್ ಆಗಿರೋದ್ರಿಂದ ಈಗಾಗಲೇ ನಾವು ಸಾಧನಾ ಭಕ್ತಿ ಕುರಿತಾಗಿ ನಾವು ತಿಳಿದುಕೊಂಡ್ವಿ. ಸಾಧನೆ, ಈಗ ನಾವೆಲ್ಲರೂ ಕೂಡ ನಮ್ಮ ದೇಹ ಇರುವಂತದ್ದು ಸಾಧನೆ ಮಾಡ್ಲಿಕ್ಕೆ. ಹಾಗಾದ್ರೆ ಈ ಸಾಧನೆ ಅನ್ನುವಂಥದ್ದು ಯಾಕೆ? ಭಕ್ತಿಯಲ್ಲಿರುವಂತಹ ಸಾಧನೆಗಾಗಿ. ಈ ಭಕ್ತಿಯಲ್ಲಿರುವಂತಹ ಸಾಧನೆಯನ್ನ ನಾವು ಹೇಗೆ ಮಾಡ್ಬೇಕು? ಇದನ್ನ ನಮ್ಗೆ ಶ್ರೀ ರೂಪ ಗೋಸ್ವಾಮಿ ಅವರು ಕೆಲವೊಂದು ಅಂಕಗಳನ್ನ ತಿಳಿಸುವುದರ ಮೂಲಕ, ಅವುಗಳನ್ನ ನಾವು ಅನುಸರಿಸುವ ಮೂಲಕ ನಾವು ಈ ಒಂದು ದೇಹದ ಮೂಲಕ ಭಕ್ತಿ ಅನ್ನುವಂತಹ ಸಾಧನೆಯನ್ನ ಮಾಡಬಹುದು ಅನ್ನೋದನ್ನ ನಮ್ಗೆ ತಿಳಿಸ್ತಾರೆ. ಆ 64 ಅಂಗಗಳನ್ನ ನಮ್ಗೆ ಇಲ್ಲಿ ಕೊಡಲಾಗಿದೆ. ಈ 64 ಅಂಗಗಳು ನಮ್ಗೆ ಭಕ್ತಿ ರಸಾಮೃತ ಸಿಂಧು ಪುಸ್ತಕದಲ್ಲಿ 6ನೇ ಅಧ್ಯಾಯದಿಂದ 13ನೇ ಅಧ್ಯಾಯದವರೆಗೂ ನಾವು 64 ಅಂಶಗಳನ್ನ ಕಾಣ್ತೇವೆ. ಆ 64 ಅಂಶಗಳೇ ವಿವಿಧ ಅಧ್ಯಾಯವನ್ನಾಗಿ, ಅದರಲ್ಲಿ
ಕೆಲವೊಂದು ಘಟಕಗಳನ್ನ ವಿವಿಧ ಅಧ್ಯಾಯವನ್ನಾಗಿ ವಿಂಗಡಿಸಲಾಗಿದೆ. ಈ 64 ಅಂಶಗಳನ್ನ 2 ಭಾಗಗಳನ್ನಾಗಿ ನಾವು ಕಾಣ್ತೇವೆ. ಈ 1ರಿಂದ ಏನು 20 ಅಂಶಗಳಿದೆಯೋ ಇವುಗಳಿಗೆ ಪ್ರಾಥಮಿಕ ಅಂಶಗಳು ಅಂತ ಕರೀತಾರೆ. ಇನ್ನು ಉಳಿದ 44 ಅಂದ್ರೆ 64ರಲ್ಲಿ 20 ತೆಗೆದ್ರೆ 44 ಉಳಿತು. ಇನ್ನು 44 ಅಂಶಗಳನ್ನ ಹೆಚ್ಚುವರಿ ಅಂಶಗಳು ಅಂತ ಕರೀತಾರೆ. ಯಾಕೆ ಹೆಚ್ಚುವರಿ ಅಂಶಗಳು ಅಂತಂದ್ರೆ ಪ್ರಾಥಮಿಕ ಅನ್ನುವಂಥದ್ದು ತುಂಬಾನೇ ಪ್ರಮುಖವಾಗಿರುವಂಥದ್ದು. ಈ ಪ್ರಮುಖವಾದಂತಹ ಅಂಶಗಳನ್ನ ನಾವು ನಮ್ಮ ಜೀವನದಲ್ಲಿ ಅನುಸರಿಸಲೇಬೇಕು. ಸೊ ಇವುಗಳಿಗೆ ಮತ್ತೆ ಬೇರೆ ಆಪ್ಷನ್ಸ್ ಇಲ್ಲ. ಅವುಗಳನ್ನ ಹೊರತುಪಡಿಸಿ ಮತ್ತೆ ಇನ್ನೂ ಹೆಚ್ಚುವರಿ 44 ಅಂಶಗಳಿದೆ. ಆ 44 ಅಂಶಗಳನ್ನು ಕುರಿತಾಗಿ ನಾವು ಇವತ್ತಿನ ತರಗತಿಯಲ್ಲಿ ನಾವು ತಿಳಿದುಕೊಳ್ತೇವೆ. ಇದೇನು 1ರಿಂದ 20 ಪ್ರಾಥಮಿಕ ಅಂಶಗಳಿದೆಯೋ ಈ ಪ್ರಾಥಮಿಕ ಅಂಶಗಳನ್ನ 2 ವಿಧಗಳನ್ನಾಗಿ ವಿಂಗಡಿಸಲಾಗಿದೆ. ಒಂದು ಪ್ರವೃತ್ತಿ, ಇನ್ನೊಂದು ನಿವೃತ್ತಿ. ಸೊ ಪ್ರವೃತ್ತಿಯಲ್ಲಿ 10 ಅಂಶಗಳನ್ನ ನಾವು ನೋಡ್ತೇವೆ, ನಿವೃತ್ತಿಯಲ್ಲಿ ಮತ್ತೆ 10 ಅಂಶಗಳನ್ನ ನಾವು ನೋಡ್ತೇವೆ. ಸೊ ಪ್ರವೃತ್ತಿ ಅಂತಂದ್ರೆ ಏನು? ಯಾವುದನ್ನ ನಾವು ಮಾಡಬೇಕು ಅನ್ನುವಂಥ ವೃತ್ತಿ, ಕಾರ್ಯ. ನಿವೃತ್ತಿ ಅಂತಂದ್ರೆ ಯಾವುದನ್ನ ನಾವು ಬಿಡಬೇಕು ಅನ್ನುವಂಥ ವೃತ್ತಿ, ಅದೇ ಬಿಡಬೇಕು ಅನ್ನುವಂಥ ಕಾರ್ಯ. ಹೀಗೆ 10 ಮಾಡಬೇಕಾಗಿರುವಂಥದ್ದು, 10 ಬಿಡಬೇಕಾಗಿರುವಂತಹ ಅಂಶಗಳನ್ನ ನಾವು ಕಾಣ್ತೇವೆ. ಈಗ ತಿಳಿದುಕೊಂಡಿದ್ದೇವೆ. ಮತ್ತೆ ಹೆಚ್ಚುವರಿ ಅಂಶಗಳಲ್ಲಿ ಸಾಧನಾ ಭಕ್ತಿ ಅಂಶಗಳನ್ನ ನಾವು ನೋಡ್ತೇವೆ. ಮತ್ತೆ ಪ್ರಬಲವಾದ ಅಂಶಗಳನ್ನು ಕೂಡ ನಾವು ಕಾಣ್ತೇವೆ. ಯಾಕಂದ್ರೆ ಪ್ರತಿಯೊಂದರಲ್ಲಿ ಕೂಡ ಪ್ರಾಮುಖ್ಯತೆ ಅನ್ನೋದು ಇರುತ್ತೆ, ಇಂಪಾರ್ಟೆನ್ಸ್ ಅಂತ ಹೇಳಿ. ಸೊ ಹಾಗೆ 64ರಲ್ಲಿ ಇನ್ನೂ ಕೂಡ ಹೆಚ್ಚು ಇಂಪಾರ್ಟೆನ್ಸ್ ಇರೋದು ಯಾವುದಕ್ಕೆ ಅಂತಂದ್ರೆ ಅದೇ 5 ಪ್ರಬಲವಾದ ಅಂಶಗಳನ್ನ ನಾವು ಕರಿತೇವೆ. ಈ 5 ಪ್ರಬಲವಾದ ಅಂಶಗಳಿಗೆ ನಾವು ಪಂಚಾಂಗ ಭಕ್ತಿ ಅಂತ ಕರಿತೇವೆ. ಸೊ ಆ ಪಂಚಾಂಗ ಭಕ್ತಿಯ ಕುರಿತಾಗಿ ನಾವು ಲೆಸನ್ ನಂಬರ್ 8 ಅಲ್ಲಿ ನಾವು ತಿಳಿದುಕೊಳ್ತೇವೆ. ಸೊ ಈ ಲೆಸನ್ ನಂಬರ್ 7 ಅಲ್ಲಿ ಅದು ಬರೋದಿಲ್ಲ. ಸೊ ಕೇವಲ 44 ಹೆಚ್ಚುವರಿ ಅಂಶಗಳನ್ನ ಅಂದ್ರೆ 21ರಿಂದ ಏನು ಪ್ರಾರಂಭ ಆಗುತ್ತೋ ಇವತ್ತಿನ ದಿನ 21ನೇ ಅಂಶದಿಂದ ನಾವು ಹೆಚ್ಚುವರಿ ಅಂಶಗಳನ್ನ ತಿಳಿದುಕೊಳ್ಳಿಕ್ಕಿದ್ದೇವೆ. ಅದು ಏನು ಅನ್ನೋದನ್ನ ನಾವು ನೋಡೋಣ. ಕಾಣಿಸ್ತಾ ಇದೆ ಅನ್ಕೊಳ್ತೀನಿ ಎಲ್ರಿಗೂ. ಕಾಣಿಸ್ತಾ ಇದೆ. ಧನ್ಯವಾದ. ಶ್ರೀ ರಾಧಾ ಗೋವಿಂದ ಕಿ ಜೈ. ಶ್ರೀಲ ಪ್ರಭುಪಾದ ಕಿ ಜೈ. ಸೊ ಹಿಂದೆ ಹೇಳಿದ ಹಾಗೆ ಮತ್ತೆ ಇಲ್ಲಿ ಪಾಠ 6ರ ಅವಲೋಕನ, ಸಾಧನ ಮತ್ತು ವಿಭಾಗಗಳ 64 ಅಂಶಗಳನ್ನ ನಾವು ಅವಲೋಕಿಸಿದ್ದೇವೆ. ಅಂದ್ರೆ ನಾವು ತಿಳಿದುಕೊಂಡಿದ್ದೇವೆ ಸಾರಾಂಶದ ರೂಪದಲ್ಲಿ. ಮತ್ತೆ ಅದರಲ್ಲಿ ನಿಯಮ ಮತ್ತೆ ವಿವರಗಳ ನಡುವಿನ ವ್ಯತ್ಯಾಸವನ್ನ, ಮತ್ತೆ ಇಸ್ಕಾನ್ ಭವಿಷ್ಯಕ್ಕಾಗಿ ಅದರ ಮಹತ್ವವನ್ನ ನಾವು ಚರ್ಚಿಸಿದ್ದೇವೆ. ಮತ್ತೆ ಸಾಧನಾ ಭಕ್ತಿಯ ಒಂದು ಮೊದಲ 20 ಅಂಶಗಳು ಏಕೆ ಮಹತ್ವದ್ದಾಗಿದೆ, ಮತ್ತೆ ಕೆಲವು ಈ ಒಂದು ಸೇವಾ ಅಪರಾಧಗಳನ್ನ ತ್ಯಜಿಸುವುದು ಮುಖ್ಯವಾಗಿರುವಂತದ್ದು, ಅವುಗಳನ್ನ ನಾವು ತಿಳಿದುಕೊಂಡ್ವಿ. ಮತ್ತೆ ನಾಮಾಪರಾಧಗಳು ಸೊ ತಪ್ಪಿಸುವುದು ತುಂಬಾನೇ ಮುಖ್ಯವಾಗಿರುವಂತದ್ದು, ಅದರ ಮಹತ್ವವನ್ನು ಕೂಡ ನಾವು ತಿಳಿದುಕೊಂಡ್ವಿ. ಯಾಕೆ ನಾವು ಸಾಧನಾ ಭಕ್ತಿಯನ್ನ ಈ ನಾಮಾಪರಾಧವನ್ನ ತಪ್ಪಿಸಬೇಕು ಅನ್ನೋದನ್ನ. ಸೊ ಇವತ್ತಿನ ದಿನ ಅಧ್ಯಾಯ 7, ಇದರಲ್ಲಿ ನಾವು 9 ಮತ್ತೆ 10 ಈ ಒಂದು ಅಧ್ಯಾಯಗಳ ಕುರಿತಾಗಿ ನಾವು ತಿಳಿದುಕೊಳ್ತೇವೆ. ಯಾರ ಹತ್ರ ಈ ಭಕ್ತಿ ರಸಾಮೃತ ಸಿಂಧು ಪುಸ್ತಕ ಇದೆಯೋ ಎಲ್ರು ಕೂಡ ತೆರೆದಿಟ್ಕೊಳ್ಳಿ. ಯಾರ ಹತ್ರ ಇಲ್ವೋ ಅವರು ಬೇಗ ಪುಸ್ತಕವನ್ನ ತೆಗೆದುಕೊಳ್ಳಿ. ಯಾಕೆಂದ್ರೆ ಇದು ನಿಮ್ಗೆ ತುಂಬಾನೇ ಬೇಕಾಗಿರುವಂತದ್ದು. ಇದು ಒಂದು ನಮ್ಗೆ ಗೈಡ್ ಇರೋ ಹಾಗೆ ಭಕ್ತಿ ಮಾರ್ಗಕ್ಕೆ ಮುಂದುವರಿಲಿಕ್ಕೆ. ಭಕ್ತಿಯ ತತ್ವಗಳನ್ನ ನಮ್ಗೆ ಬೇರೆ ಎಲ್ಲಿನೂ ಕೂಡ ತಿಳಿಸಲ್ಲ, ಭಕ್ತಿ ಹೇಗೆ ಮಾಡ್ಬೇಕು ಅಂತ ಹೇಳಿ. ಆದ್ರೆ ಇದು ನಮ್ಗೆ ತುಂಬಾನೇ ಭಕ್ತಿ ಅಂದ್ರೆ ಹೇಗಿರುತ್ತೆ ಅನ್ನೋದನ್ನ ತಿಳಿಸ್ಕೊಡೋದೇ ಈ ಒಂದು ಪುಸ್ತಕ, ಈ ಒಂದು ವ್ರತ. ಅದಕ್ಕೋಸ್ಕರ ಎಲ್ಲರ ಹತ್ರನೂ ಕೂಡ ಈ ಒಂದು ಭಕ್ತಿ ರಸಾಮೃತ ಪುಸ್ತಕ ಇರ್ಲೇಬೇಕು. ಎಲ್ಲರೂ ಕೂಡ 9ನೇ ಅಧ್ಯಾಯವನ್ನ ತೆಗೆದಿಟ್ಕೊಳ್ಳಿ. ಓಕೆ, ಈ 7ನೇ ಅಧ್ಯಾಯದಲ್ಲಿ ನೀವು ಈಗಾಗಲೇ ಕಾಣ್ತಾ ಇರೋ ಹಾಗೆ ಈ ಪುಸ್ತಕದ 9ನೇ ಅಧ್ಯಾಯದಲ್ಲಿ ಭಕ್ತಿ ತತ್ವಗಳ ವಿಚಾರ ಇನ್ನಷ್ಟು ಅಂತಂದ್ರೆ ಹೆಚ್ಚುವರಿ ಅಂಶಗಳು. ಭಕ್ತಿ ಇದೆ, ಮೊದಲಾಗಿ ನಾವು ತಿಳ್ಕೊಂಡಿರುವಂತದ್ದು ಪ್ರಾಥಮಿಕವಾದಂತಹ ಭಾಗ. ಆ ಪ್ರಾಥಮಿಕ ಭಾಗದಲ್ಲಿ ಇನ್ನೂ ಹೆಚ್ಚುವರಿ ಅಂಶಗಳನ್ನ ನಾವು ಕಾಣ್ತೇವೆ. ಆ ಹೆಚ್ಚುವರಿ ಅಂಶಗಳೇ ನಮ್ಗೆ ಇಲ್ಲಿ ತಿಳಿಸುವಂಥದ್ದು. ಈಗ ಹಿಂದಿನ ಅಧ್ಯಾಯದಲ್ಲಿ ನಾವು ನೋಡೋದಾದ್ರೆ
ಈ 8ನೇ ಅಧ್ಯಾಯದಲ್ಲಿ ತಪ್ಪಿಸಬೇಕಾದ ಅಪರಾಧಗಳನ್ನ ನಾವು ತಿಳ್ಕೊಂಡ್ವಿ. ಈ ಸೇವಾ ಅಪರಾಧ, ನಾಮ ಅಪರಾಧ ಮತ್ತೆ ಜೀವಾಪರಾಧ. ಈ ಅಪರಾಧಗಳನ್ನ ನಾವು ನೋಡಿದಾಗ, ಅಪರಾಧ ಅಂತಂದ್ರೆ ಯಾವುದು ನಾವು ಮಾಡಿದರೆ ಅದು ಪಾಪದ ಕೃತ್ಯ ಆಗಿರುತ್ತೋ, ಇತರ ನಿಂದನೆ ಆಗಿರುತ್ತೋ, ಸೊ ಅವುಗಳನ್ನ ನಾವು ಯಾವುದನ್ನ ನಾವು ಮಾಡಬಾರ್ದೋ ಅವುಗಳನ್ನ ನಾವು ಅಪರಾಧ ಅಂತ ಹೇಳ್ತೇವೆ. ಆದ್ರೆ ಇಲ್ಲಿ ಅಪರಾಧಗಳಿರೋದು ಎಷ್ಟು ಅಂತಂದ್ರೆ, ಇಲ್ಲಿ ನಾವು 4 ತರನಾದಂತಹ ಅಪರಾಧಗಳನ್ನ ನಾವು ಕಾಣ್ತೇವೆ. ಸೊ ಹಿಂದಿನ 8ನೇ ಅಧ್ಯಾಯದಲ್ಲಿನೂ ಕೂಡ ನಾವು 3 ತರನಾದಂತಹ ಅಪರಾಧಗಳನ್ನ ನಾವು ನೋಡಿದ್ವಿ. ಒಂದು ಸೇವಾ ಅಪರಾಧ, ಜೀವ ಅಪರಾಧ, ನಾಮ ಅಪರಾಧ. ಈಗ ಈ ಒಂದು 9ನೇ ಅಧ್ಯಾಯದಲ್ಲಿ ನಾವು ಕಾಣ್ತಾ ಇರುವಂತಹ ನಿಂದನೆ ಅನ್ನುವಂತಹ ಪದ 20ನೇ ಅಂಶ ಆಗಿದೆ. ಅಲ್ಲಿ ಬೇಕಾದ್ರೆ ನಿಮ್ಗೆ ನಂಬರ್ಸ್ ಇಲ್ಲ, ನೀವು ನಂಬರ್ ಅನ್ನು ಕೂಡ ಹಾಕೊಳ್ಬಹುದು. 20ನೇ ಅಂಶ ಅಂತ ಹೇಳಿ. ನಿಂದನೆ, ಯಾರ ನಿಂದನೆ ಮಾಡುವಂಥದ್ದು. ಇಲ್ಲಿ ಹೇಳ್ತಾ ಇರುವಂತದ್ದು ನಿಂದನೆ ಅಂದ್ರೆ ಇದು ವೈಷ್ಣವ ಅಪರಾಧದ ಕುರಿತಾಗಿ ಇಲ್ಲಿ ಹೇಳ್ತಾ ಇದ್ದಾರೆ. ಹಾಗಾಗಿ ಈ 4 ಅಪರಾಧಗಳನ್ನ ನಾವು ತುಂಬಾನೇ ಎಚ್ಚರದಿಂದ ನಾವು ತಿಳಿದುಕೊಂಡು ಇವುಗಳನ್ನ ಮಾಡದೇ ಇರೋ ಹಾಗೆ ನಾವು ಕಾಳಜಿಯನ್ನು ವಹಿಸಬೇಕು. ಅದರಲ್ಲಿಯೂ ಕೂಡ ಈ ವೈಷ್ಣವ ಅಪರಾಧ ಅನ್ನುವಂಥದ್ದು ತುಂಬಾನೇ ನಿಂದನೀಯವಾಗಿರುವಂಥದ್ದು. ಹೇಗೆ ಈ ಭಗವಂತ ಅಥವಾ ಏನು ಭಕ್ತರು ನಿಂದನೆಯನ್ನ ಮಾಡ್ತಾರೋ ಅದನ್ನ ಸಹಿಸಿಕೊಳ್ಳುವಂಥದ್ದನ್ನ ನಾವು ಕರೀತೇವೆ ವೈಷ್ಣವ ಅಪರಾಧ ಅಂತ ಹೇಳಿ. ಈಗ ನಿಂದನೆ ಅಂದ್ರೆ ನಾವಷ್ಟೇ ನಿಂದನೆ ಮಾಡೋದಲ್ಲ. ಈಗ ಯಾರನ್ನು ಕೂಡ ತೆಗಳೋದಾಗಿರ್ಬಹುದು, ಯಾರಿಗೂ ಕೂಡ ನಾವು ಮನಸ್ಸು ನೋಯಿಸೋದಾಗಿರಬಹುದು. ಈ ಭಕ್ತಿ ಮಾರ್ಗದಲ್ಲಿ ಹೇಳೋ ಹಾಗೆ ಕಾಯ ವಾಚ ಮನಸ ಆ 3 ತರನಾಗಿನೂ ಕೂಡ ನಾವು ಭಕ್ತಿಯಲ್ಲಿ ತುಂಬಾನೇ ಕಾಳಜಿನ ವಹಿಸ್ಬೇಕು. ದೈಹಿಕವಾಗಿ ಆಗಿರ್ಬೋದು. ಈಗ ಜೀವಾಪರಾಧ ಅಂದ್ರೆ ದೈಹಿಕವಾಗಿರುವಂಥದ್ದು. ಕಾಯ ವಾಚ ಅಂತಂದ್ರೆ ಇದು ನಮ್ಗೆ ನಿಂದನೆ. 3 ತರನಾದ ನಿಂದನೆಗಳು ಈ ವೈಷ್ಣವ ಅಪರಾಧದಲ್ಲಿ ಬರಬಹುದು. ಈಗ ಒಬ್ಬ ವ್ಯಕ್ತಿಯನ್ನ ನಾವು ಮಾತಿನಲ್ಲಿ ತೆಗಳ್ದೆ, ಮಾತಿನಲ್ಲಿ ಅವನನ್ನ ಹಿಂಸಿಸಿದ್ರೆ, ಮನಸ್ಸಿನಲ್ಲಿ ನಾವು ಹಿಂಸಿಸಿದ್ರು ಕೂಡ ಅದು ನಿಂದನೆನೆ, ಅದು ಕೂಡ ಅಪರಾಧನೇ. ಮತ್ತೆ ಈ ನಾವು ಕಾಯ ವಾಚ ಮನಸ್ಸು ನಾವು ಮಾಡೋದಲ್ದೆ, ಈಗ ಒಬ್ಬ ಭಕ್ತ ಇನ್ನೊಬ್ಬ ಭಕ್ತನಿಗೆ ತೆಗಳ್ತಾ ಇರುವಾಗ, ಒಬ್ಬ ಭಕ್ತ ಇನ್ನೊಬ್ಬ ಭಕ್ತನಿಗೆ ನಿಂದನೆಯನ್ನ ಮಾಡುವಾಗ, ಒಬ್ಬ ವೈಷ್ಣವ ಇನ್ನೊಬ್ಬ ವೈಷ್ಣವನಿಗೆ ನಿಂದನೆಯನ್ನ ಮಾಡುವಾಗ ಅದನ್ನ ನಾವು ಕೇಳಿ ಸಹಿಸಿಕೊಳ್ಳೋದು ಕೂಡ ನಿಂದನೆ ಅಂತ ಹೇಳ್ತಾರೆ. ಹೀಗೆ ಇಲ್ಲಿ ನೀವು ಕಾಣ್ಬೋದು ಶ್ರೀಮದ್ ಭಾಗವತದ 10ನೇ ಸ್ಕಂದದಲ್ಲಿ 74ನೇ ಅಧ್ಯಾಯ ಶ್ಲೋಕ 40ರಲ್ಲಿ ತಿಳಿಸಲಾಗಿದೆ. ಇಲ್ಲಿ ಶುಕಮುನಿಗಳು ಪರೀಕ್ಷಿತ ಮಹಾರಾಜರನ್ನ ಉದ್ದೇಶಿಸಿ ಮಾತನಾಡ್ತಾರೆ. ಏನಂತ, ಭಕ್ತರು ಕುರಿತು ಏನಾದ್ರೂ ನಿಂದನೆಯ ವಿಷಯಗಳನ್ನ ನಾವು ಕಿವಿಯಾರೆ ಕೇಳಿದಾಗ ವ್ಯಕ್ತಿ ಕೂಡಲೇ ಆ ಸ್ಥಳವನ್ನ ಬಿಟ್ಟು ಹೋಗದಿದ್ದರೆ, ಸೊ ಏನೇನೆಲ್ಲ ಅವನು ಇನ್ನೂವರೆಗೂ ಕೂಡ ಪುಣ್ಯ ಕಾರ್ಯಗಳನ್ನ ಮಾಡಿರ್ತಾನೋ ಆ ಪುಣ್ಯ ಕಾರ್ಯಗಳಿಂದ ವಂಚಿತನಾಗ್ತಾನೆ ಅನ್ನೋದನ್ನ ಹೇಳ್ತಾರೆ. ಸೊ ನೋಡಿ ಎಷ್ಟು ಚೆನ್ನಾಗಿ ಹೇಳಿರುವಂತದ್ದು. ಇದು ಕೆಲವೊಮ್ಮೆ ಗಾಸಿಪ್ಸ್ ಅಂತ ಹೇಳ್ತವೆ. ಸೊ ಗಾಸಿಪ್ ನಲ್ಲಿ ಹೆಚ್ಚಾಗೇನೆ ಆಕರ್ಷಣೆ ಹೊಂದಿರುವಂತದ್ದು ಕೆಲವು ಜನರು. ಅದ್ನ ಕೇಳಿನೂ ಕೂಡ ನಾವು ಏನು ಮತ್ತೆ ಕಿವಿಗೊಟ್ಟು ಕೇಳಿ ಕೂಡ ನಾವು ಅಲ್ಲಿ ನಿಂತಿರ್ತೀವೋ, ಅಲ್ಲಿ ನಾವು ಜಾಗವನ್ನ ಬಿಟ್ಟು ಹೋಗೋದಿಲ್ವೋ, ಸೊ ಈ ಎಲ್ಲ ನಾವ್ ಏನೆಲ್ಲ ಈಗ ಪುಣ್ಯ ಕಾರ್ಯಗಳನ್ನ ಮಾಡಿರ್ತೀವೋ, ಯಾಕಂದ್ರೆ ಅವು ಕೂಡ ಬೇಕಾಗಿರುವಂತದ್ದು. ನಮ್ಗೆ ಭಕ್ತಿಯಲ್ಲಿ ಪುಣ್ಯ ಪಾಪ ಇಲ್ಲದೆ ಇರುವಂತದ್ದು ನಮ್ಗೆ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಪುಣ್ಯ ಮಾಡಿದ್ರೆ ಸ್ವರ್ಗ ಲೋಕ, ಪಾಪ ಮಾಡಿದ್ರೆ ನರಕ, ಇವೆರಡೂ ನಮ್ಗೆ ಬೇಡ. ನಮ್ಗೆ ಬೇಕಾಗಿರುವಂತದ್ದು ಭಕ್ತಿಯ ಮಾರ್ಗ, ಅದೇ ಶುದ್ಧ ಭಕ್ತಿಯ ಒಂದು ತಾಣ. ಆದ್ರೆ ಈ ಪುಣ್ಯ ಕಾರ್ಯಗಳು ಕೂಡ ನಮ್ಗೆ ಬೇಕಾಗಿರುವಂತದ್ದು. ಯಾಕೆಂದ್ರೆ ಇದು ನಮ್ಮನ್ನ ಶುದ್ಧೀಕರಣ ಮಾಡುತ್ತೆ, ಶುದ್ಧಗೊಳಿಸುತ್ತೆ ನಮ್ಮನ್ನ. ಯಾಕೆಂದ್ರೆ ನಾವು ಸಹಜವಾಗಿ ಶುದ್ಧವಾಗ್ಲಿಕ್ಕೆ ಬರೋದಿಲ್ಲ ನಮ್ಗೇನೂ ಕೂಡ. ಹಾಗಾಗಿ ನಮ್ಗೆ ಈ ಪುಣ್ಯ ಕಾರ್ಯಗಳು ಹೇಗಂದ್ರೆ ಈಗ ಆಟೋಮೆಟಿಕ್ ಆಗಿ ಕ್ರೆಡಿಟ್ ಆಗ್ತಾ ಇರುತ್ತೆ ಅಂತ ಹೇಳ್ತವೆ. ಈಗ ಹೇಗೆ ನೀವು ಜಾಬ್ ಮಾಡ್ತೀರಾ, ಮಾಡ್ದ ಹಾಗೆ ಇದು ಹೇಗೆ ನಿಮ್ದು ದುಡ್ಡು ಜಮಾ ಆಗ್ತಾ ಹೋಗುತ್ತೋ, ಕ್ರೆಡಿಟ್ ಆಗ್ತಾ ಹೋಗುತ್ತೋ, ಹಾಗೆ ನಾನು ಯಾವ್ಗಳನ್ನ ಪ್ರವೃತ್ತಿ ನಿವೃತ್ತಿಗಳನ್ನ ನಾವು ಮಾಡಿದಾಗ ಮಾಡಬಾರ್ದನ್ ಯಾವ್ದನ್ನ ಮಾಡ್ಬೇಕು ಯಾವ್ದನ್ನ ಮಾಡಬಾರ್ದು ಅನ್ನೋದನ್ನ ನಾನು ತಿಳ್ಕೊಂಡು ಕಾರ್ಯಗಳನ್ನ ಮಾಡಿದಾಗ ಅವಾಗ ನನ್ಗೆ ಪುಣ್ಯ ಆಟೋಮೆಟಿಕ್ ಆಗಿ ತಾನೇ ಜಮಾ ಆಗ್ತಾ ಬರುತ್ತೆ, ಕ್ರೆಡಿಟ್ ಆಗ್ತಾ ಬರುತ್ತೆ. ಸೊ ಅದನ್ನ ಅದರಿಂದ ಏನಾಗುತ್ತೋ, ಇನ್ನುವರೆಗೂ ಏನು ನಾವು ಗಳಿಸಿರ್ತೀವೋ ಪುಣ್ಯನ, ಅದ್ರಿಂದ ನಾವು ವಂಚಿತ ಆಗ್ತೀವಿ ಅಂತ ಹೇಳಿ ಶುಕಮುನಿಗಳು ಪರೀಕ್ಷಿತ ಮಹಾರಾಜನಿಗೆ ತಿಳಿಸ್ತಾರೆ. ಹೀಗೆ ಈ ಶಿಕ್ಷಾಷ್ಟಕಮಲ್ಲಿನೂ ಕೂಡ ನಮ್ಗೆ ತಿಳಿಸ್ತಾರೆ ಶ್ಲೋಕದಲ್ಲಿ. ಭಕ್ತ ತೃಣಾವದಪಿ ಸುನಿಚಿನ ತರೋರಪಿ ಸಹಿಷ್ಣುನ ಅಂತ ಹೇಳಿ. ಅಂದ್ರೆ ಒಬ್ಬ ಭಕ್ತ ಈ ಮರ ಹೇಗೆ ನಿಂತಿರುತ್ತೆ, ಎಷ್ಟೊಂದು ತಾಳ್ಮೆಯಿಂದ ನಿಂತಿರುತ್ತೆ, ಎಷ್ಟರಿಗೆ ಎಲ್ಲರಿಗೂ ಕೂಡ ಅದು ಆಶ್ರಯವನ್ನ ಕೊಡುತ್ತೆ. ಹೇಗೆ ಅದು ನಿಂತಿರುತ್ತೆ ಅಂತಂದ್ರೆ ದೃಢ ಸಂಕಲ್ಪದಿಂದ. ಅಂದ್ರೆ ಅದು ಮಳೆ ಬರ್ಲಿ, ಅದು ಚಳಿ ಆಗ್ಲಿ, ಏನಕ್ಕೂ ಕೂಡ ಅದು ವಿಚಲಿತ ಆಗೋದಿಲ್ಲ. ಹಾಗಾಗಿ ಆ ಮರ ಎಷ್ಟು ತಾಳ್ಮೆಯಿಂದ ಇರುತ್ತೋ ಹಾಗೆ ನಾವು ತಾಳ್ಮೆಯಿಂದ ಇರಬೇಕು. ತರುವರಪಿ ಸಹಿಷ್ಣು ಅಂತ ಹೇಳಿ. ಮತ್ತೆ ಹುಲ್ಲುಕಡ್ಡಿಗಿಂತ ಹೆಚ್ಚು ನಮ್ರನಾಗಿರ್ಬೇಕು ಅಂತ. ಹುಲ್ಲುಕಡ್ಡಿಗೆ ಅಂತ ಯಾಕೆ ನಮ್ರ ಅಂತಂದ್ರೆ, ಈಗ ಎಷ್ಟೋ ಜನರು ಹುಲ್ಲನ್ನ ತುಳಿತಾರೆ.
ತುಳಿದ್ರು ಕೂಡ ಅದು ಬೇಜಾರ್ ಪಟ್ಕೊಳ್ಳೋದಿಲ್ಲ, ನನ್ ಯಾಕೆ ತುಳಿದ್ರಿ ಅಂತ ಹೇಳಿ. ಮತ್ತೆ ಅದು ಎದ್ದು ನಿಂತ್ಕೊಳ್ಳುತ್ತೆ. ಅಥವಾ ಅದೇನಾದ್ರೂ ಹುಲ್ಲು ಕಿತ್ತು ಬಂದ್ರು ಕೂಡ ಮತ್ತೆ ಅಲ್ಲಿಂದ ಚಿಗಿಯುತ್ತೆ. ಬೇಜಾರ್ ಪಟ್ಕೊಳ್ಳೋದಿಲ್ಲ. ಹಾಗೆ ಎಷ್ಟೇ ಜನರು ನಮ್ಮನ್ನ ಕನಿಷ್ಠವನ್ನಾಗಿ ಕಂಡ್ರು ಕೂಡ ನಾವು ಹುಲ್ಲು ಕಡ್ಡಿ ಹಾಗೇನೆ ನಮ್ರ ಆಗಿರ್ಬೇಕು ಅನ್ನೋದನ್ನ ತುಳಿಯೋದಂತ್ರಿ ಸಾಮಾನ್ಯವಾಗಿರುವಂತದ್ದು ಈ ಒಂದು ಕಲಿಯುಗದಲ್ಲೇ. ಸೊ ಕಲಿಯುಗ ಪ್ರಾರಂಭ ಇದ್ರೂ ಕೂಡ ಈಗಲೇ ನಾವು ಕಾಣ್ತಾ ಇದ್ದೇವೆ ಎಷ್ಟೆಲ್ಲಾ ಒಂದು ನಿಂದನೆಗಳು ನಡೆಯುತ್ತೆ ಅಂತ. ಸೊ ನಮ್ರವಾಗಿ ಇರುವಂತದ್ದು. ಮತ್ತೆ ನಮ್ರರಾಗಿರೋದು ಅಂತಂದ್ರೆ ಅರ್ಥ ಏನು? ಎಲ್ಲರನ್ನೂ ಕೂಡ ನಾವು ಗೌರವಿಸಬೇಕು ಅಂತ. ಮತ್ತೆ ಗೌರವಿಸಬೇಕು ಇದ್ರ ಅರ್ಥ ಏನು? ಗೌರವವನ್ನ ನಾವು ಪುನಃ ಪಡೆಯೋದು ಅಲ್ಲ. ಅಂದ್ರೆ ಈ ಗಿವ್ ಅಂಡ್ ಟೇಕ್ ರೆಸ್ಪೆಕ್ಟ್ ಅಂತ ಹೇಳ್ತೇವೆ. ಇಲ್ಲಿ ಎಲ್ಲರನ್ನೂ ಕೂಡ ಗೌರವಿಸ್ಬೇಕು. ಆದ್ರೆ ಸ್ವಂತಕ್ಕೆ ನಾವು ಮರ್ಯಾದೆಯನ್ನ ಸ್ವೀಕರಿಸ್ಲಿಕ್ಕೆ ಹಾತೊರಿಬಾರ್ದು. ನಾನು ಅವ್ರಿಗೆ ಗೌರವ ಕೊಡ್ತೇನೆ, ಹಾಗಾಗಿ ನನಗೆ ಅವರು ಗೌರವವನ್ನ ಕೊಡ್ಬೇಕು ಅನ್ನುವಂತಹ ಸ್ವೀಕಾರಾರ್ಹವಾದಂತಹ ಮರ್ಯಾದೆಯನ್ನ ಸ್ವಂತಕ್ಕಾಗಿ ಬಯಸೋದು ಕೂಡ ಉಚಿತ ಅಲ್ಲ ಅಂತ ಹೇಳ್ತಾರೆ. ಹಾಗಾಗಿ ನಾವು ಚೈತನ್ಯ ಮಹಾಪ್ರಭುಗಳು ಕೂಡ ಹೇಳ್ತಾರೆ. ನಾವು ವಿನಯಶೀಲರಾಗಿರ್ಬೇಕು, ಸಾಧು ಸ್ವಭಾವದವರು ಆಗಿರ್ಬೇಕು. ಅಂದ್ರೆ ಚೈತನ್ಯ ಮಹಾಪ್ರಭುಗಳು ಹಾಗೆ ಇದ್ರು, ವಿನಯರಾಗಿದ್ರು, ಸಾಧು ಸ್ವಭಾವದವರಾಗಿದ್ರು. ಅದಾಗೇನೂ ಕೂಡ ಈ ಇದು ಈ ಚೈತನ್ಯ ಮಹಾಪ್ರಭುಗಳ ಜೊತೆಗಿರುವಂತಹ ನಿತ್ಯಾನಂದ ಮಹಾಪ್ರಭುಗಳ ಮೇಲೆ ಈ ಜಗಾಯಿ ಮದಾಯಿ ಅವರಿಂದ ದೌರ್ಜನ್ಯ ಆದಾಗ ನಾವು ನೋಡ್ತೇವೆ. ತುಂಬಾನೇ ಗಾಯಗಳಾಯ್ತು ಯಾರಿಗೆ? ನಿತ್ಯಾನಂದ ಪ್ರಭುಗಳಿಗೆ. ಸೊ ಯಾವಾಗ ಈ ಒಂದು ವಿಷಯ ಅವರ ಕಿವಿಗೆ ಬಿತ್ತು, ನಿತ್ಯಾನಂದ ಪ್ರಭುಗಳಿಗೆ ಗಾಯವಾಗಿರೋದು, ಅವರು ಆ ದುಷ್ಟರನ್ನ ಕೊಲ್ಲಿಕ್ಕೆ ತಮ್ಮ ಒಂದು ಸುದರ್ಶನ ಚಕ್ರವನ್ನ ಆಹ್ವಾನ ಮಾಡಿದ್ರು ಅಂತ ಹೇಳ್ತಾರೆ. ಆವಾಗ ಈ ಒಂದು ಚೈತನ್ಯ ಮಹಾಪ್ರಭುಗಳು ವಿನಯರಾದ್ರೂ ಕೂಡ ತಮ್ಮ ಭಕ್ತರ ಒಂದು ನಿಂದನೆಯನ್ನ ಕಂಡಾಗ ಅವ್ರಿಗೆ ಭಗವಂತ ತನಗೆ ನೋವಾದ್ರೂ ಸಹಿಸಿಯಾನು, ತನಗೆ ಯಾರಾದ್ರೂ ನಿಂದನೆ ಮಾಡಿದ್ರು ಕೂಡ ಸಹಿಸಿಯಾನು, ಆದ್ರೆ ತನ್ನ ಭಕ್ತನಿಗೆ ನಿಂದನೆ ಆದ್ರೆ ಅವನು ಸಹಿಸೋದಿಲ್ಲ ಅನ್ನುವಂತಹ ವಿಷಯ ನಮ್ಗೆ ಇವುಗಳಿಂದ ಗೊತ್ತಾಗುತ್ತೆ. ಸೊ ಹಾಗಾಗಿ ಚೈತನ್ಯ ಮಹಾಪ್ರಭುಗಳ ಈ ನಡತೆಯನ್ನು ತುಂಬಾ ಮಹತ್ವವಾಗಿರುವಂತದ್ದು. ಸೊ ವೈಷ್ಣವ ಯಾವಾಗ್ಲೂ ಕೂಡ ನಮ್ರನಾಗಿರ್ಬೇಕು, ಮೃದು ಸ್ವಭಾವದವನಾಗಿರ್ಬೇಕು. ಮತ್ತೆ ವೈಯಕ್ತಿಕವಾಗಿ ತನಗೇನು ಘನತೆ ಬೇಕು ಅಂತ ಬಯಸ್ಬಾರ್ದು. ಘನತೆ ಕುಂದು ಕೊರತೆ, ತನ್ನ ಘನತೆ ಕುಂದು ಕೊರತೆ ಬಂದ್ರು ಕೂಡ ಸಹಿಸ್ತಾನೆ, ಆದ್ರೆ ಭಕ್ತರ ಕುಂದು ಕೊರತೆ ಬಂದಾಗ ಅವನು ಸಹಿಸೋದಿಲ್ಲ ಅಂತ ಹೇಳ್ತಾನೆ. ಹೀಗೆ ಒಬ್ಬ ಭಕ್ತ ತನಗೆ ಘನತೆ ಇದ್ರೂ ಕೂಡ ಇನ್ನೊಬ್ಬರಿಗೆ ಘನತೆ ಇಲ್ಲದೆ ಇದ್ರೆ ಅದನ್ನ ಅವನು ಸಹಿಸೋದಿಲ್ಲ ಅನ್ನೋದನ್ನ ಹೇಳ್ತಾರೆ. ಸೊ ಇದೇ ಒಂದು ಸಂದರ್ಭವನ್ನ ಕುರಿತು ಇಲ್ಲಿ ಒಂದು ನಿಮ್ಗೆ 3ನೇ ಪ್ಯಾರಾಗ್ರಾಫ್ ಅಲ್ಲಿ ಕೆಲವೊಂದು ವಿಷಯಗಳನ್ನ ತಿಳಿಸ್ತಾರೆ. ಹೀಗೆ ಈ ಅವಮಾನವಾದಾಗ ಅಥವಾ ನಮ್ಗೆ ಅವಮಾನದ ಕುರಿತಾಗಿ ಇತರರ ಒಂದು ಅವಮಾನೀಯವಾದಂತಹ ಶಬ್ದಗಳನ್ನ ನಮ್ಮ ಮುಂದೆ ಹೇಳ್ತಾ ಇದ್ದಾರೆ, ಇತರರ ಕುರಿತಾಗಿ ತೆಗಳ್ತಾ ಇದ್ದಾರೆ. ಸೊ ಇಂಥ ಸಂದರ್ಭದಲ್ಲಿ ಏನ್ ಮಾಡ್ಬೇಕು ಒಬ್ಬ ಭಕ್ತ ಅನ್ನೋದನ್ನ ಈಗಾಗಲೇ ಫಸ್ಟ್ ಪ್ಯಾರಾಗ್ರಾಫ್ ಅಲ್ಲಿ ಶುಕಮುನಿಗಳ ಮೇಲೆ ನೇರವಾಗಿ ಹೇಳ್ಬಿಟ್ಟಿದ್ದಾರೆ. ಒಬ್ಬ ವ್ಯಕ್ತಿ ಯಾವಾಗ ನಿಂದನೆಯ ವಿಷಯಗಳನ್ನ ಕೇಳಿದಾಗ ಆ ಒಂದು ಜಾಗವನ್ನ ಅವನು ತೊರೆದೇ ಇದ್ರೆ ಅವನು ಮಾಡಿರುವಂತಹ ಇಲ್ಲಿವರೆಗೂ ಮಾಡಿದಂತಹ ಪುಣ್ಯ ಕಾರ್ಯಗಳು ಏನಾಗುತ್ತೆ, ನಷ್ಟ ಆಗಿ ಹೋಗುತ್ತೆ ಅನ್ನೋದನ್ನ ಫಸ್ಟ್ ಪ್ಯಾರಾಗ್ರಾಫ್ ಅಲ್ಲಿ ನಾವು ನೋಡ್ತೇವೆ. ಈಗ ಕೊನೆಯ ಪ್ಯಾರಾಗ್ರಾಫ್ ಅಲ್ಲಿ ನಮ್ಗೆ 3 ಹಾದಿಗಳನ್ನ ಹೇಳಲಾಗಿದೆ. ಸೊ ಇದು ಅವಮಾನವಾಗುವ ಸಂದರ್ಭದಲ್ಲಿ ನಾವು ನಿಭಾಯಿಸಬೇಕಾದಂತಹ 3 ಹಾದಿಗಳು ಅಂತ ಹೇಳ್ತಾರೆ. ನಾವೇನ್ ಮಾಡ್ಬೇಕು? ಈಗ ಹೇಳ್ತೀರಿ ಸಾಮಾನ್ಯವಾಗಿ ಪ್ರಶ್ನೆ ಬರೋದುಂಟು. ತುಂಬಾನೇ ಜನರು ಕೆಲವೊಬ್ರು ಹೇಳ್ತಾರೆ, ನಮ್ಗೆ ಬೇರೆಯವರು ಕುಡ್ತಾ ನಿಂದನೆ ಮಾಡ್ತಾ ಇರ್ತಾರೆ, ಅವಾಗ ನಾವ್ ಏನ್ ಮಾಡ್ಬೇಕು ಅನ್ನುವಂತಹ ಪ್ರಶ್ನೆ ನಮ್ಗೆ ಸಾಮಾನ್ಯವಾಗಿ ಬರೋದು. ಯಾಕಂದ್ರೆ ನಾವೆಲ್ಲರೂ ಕೂಡ ಪ್ರಾರಂಭಿಕ ಭಕ್ತರು. ಸೊ ಹಾಗೆ ಬಂದಾಗ ಅದನ್ನು ಕೂಡ ನಮ್ಗೆ ಸ್ಪಷ್ಟೀಕರಣಗೊಳಿಸ್ತಾರೆ ಶ್ರೀ ರೂಪ ಗೋಸ್ವಾಮಿ ಅವರು. ಅದನ್ನ ನಮ್ಗೆ ತುಂಬಾನೇ ಸಂಕ್ಷಿಪ್ತವಾದ ರೀತಿಯಲ್ಲಿ ಶ್ರೀಲ ಪ್ರಭುಪಾದರು ನಮ್ಗೆ ವಿವರಣಯುಕ್ತವಾಗಿ ತಿಳಿಸ್ತಾರೆ. ಸೊ ಯಾವ ಒಬ್ಬ ವ್ಯಕ್ತಿ ಮಾತಿನ ಮೂಲಕ ಒಬ್ಬ ಭಕ್ತನನ್ನ ನಿಂದನೆಯಲ್ಲಿ ತೊಡಗಿದಾಗ, ಸೊ ಆ ನಿಂದನೆಯನ್ನು ಯಾರು ಆಲಿಸ್ತಾನೋ ಅವನನ್ನ ಈಗ ನಿಮ್ ಹತ್ರ ವಾದ ಮಾಡ್ಲಿಕ್ಕೆ ನೀವು ಏನು ಗಟ್ಟಿ ಇದ್ದೀರಾ, ಅವರಿಗೆ ಸ್ಪಷ್ಟೀಕರಣ ಕೊಡ್ಲಿಕ್ಕೆ ಅಥವಾ ಅವನನ್ನ ಸೋಲಿಸ್ಲಿಕ್ಕೆ ಸೊ ನೀವು ಅರ್ಹರಿದ್ದೀರಾ ಮತ್ತೆ ಜೊತೆಗೆ ನಿಮ್ಗೆಲ್ಲನೂ ಕೂಡ ವಿಷಯದ ಬಗ್ಗೆ ಜ್ಞಾನ ಇದೆ ಅಂತ ಹೇಳಿದ್ರೆ ನೀವು ಆ ವಾದ ಮಂಡನೆಯಲ್ಲಿ ಅವರನ್ನ ಸೋಲಿಸ್ಬೇಕು. ಅಂದ್ರೆ ಹಿಮ್ಮೆಟ್ಟಿಸೋದು ಅಂತ ಹೇಳ್ತಾರೆ. ಅಂದ್ರೆ ಅವರನ್ನ ವಾದ ಮಂಡನೆಯಲ್ಲಿ ಸೋಲಿಸುವಷ್ಟು ಸಾಮರ್ಥ್ಯ ನಿಮ್ಮಲ್ಲಿ ಇರಬೇಕು ಮೊದಲನೇದ್ದು.
ಸೊ ಒಂದು ನಿಮ್ಗೆ ಸಾಧ್ಯವಾದ್ರೆ ಅವನನ್ನು ಸೋಲಿಸುವಷ್ಟು ನೀವು ಸಾಮರ್ಥ್ಯವನ್ನ ಪಡ್ಕೊಳ್ಳಿ ಅಂತ ಹೇಳಿ. ಸೊ ಸೋಲಿಸುವಷ್ಟು ಸಾಮರ್ಥ್ಯವನ್ನ ನಾವು ಪಡ್ಕೊಳ್ಬೇಕು ಅಂತಂದ್ರೆ ಪ್ರತಿಯೊಂದು ಭಾಗವತ ಪ್ರವಚನವನ್ನ ಮತ್ತೆ ಪದೇ ಪದೇ ಈ ಗೀತಾ 18 ಅನ್ನಾಗಿರ್ಬಹುದು ಅಥವಾ ಶ್ರೀಲ ಪ್ರಭುಪಾದವರು ಬರೆದಿರುವಂತಹ ಎಲ್ಲ ಪುಸ್ತಕಗಳನ್ನು ಕೂಡ ನಾವು ಗಮನಿಸಿದಾಗ ಓದಿದಾಗ ನಮ್ಗೆ ಗೊತ್ತಾಗ್ಬಿಡುತ್ತೆ. ಯಾರೇ ಏನೇ ಪ್ರಶ್ನೆಗಳನ್ನ ಕೇಳಿದ್ರು ನಾವು ಅದಕ್ಕೆ ಉತ್ತರ ಹೇಳಲಿಕ್ಕೆ ಸಾಮರ್ಥ್ಯ ಬಂದೇ ಬರುತ್ತೆ, ತಾನೇ ಬರುತ್ತೆ. ಹಾಗಾಗಿ ಪ್ರಭುಪಾದವರ ಪುಸ್ತಕಗಳು ಗ್ರಂಥಗಳನ್ನ ಓದುವಂತಹ ಒಂದು ಅಭಿರುಚಿಯನ್ನ ನಾವು ಇಟ್ಕೊಳ್ಬೇಕು. ಸೊ ಅದರಿಂದ ನಾವು ವಾದದ ಮಂಡನೆಯನ್ನ ಹಿಮ್ಮೆಟ್ಟಿಸುವುದರಲ್ಲಿ ಸಾಮರ್ಥ್ಯವುಳ್ಳವರಾಗ್ತಾರೆ. ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ನಿಂದನೆಯನ್ನ ಕೇಳುವ ಸಂದರ್ಭದಲ್ಲಿ ಮೂರನೆಯದಲ್ಲಿ ಮೊದಲನೇದೇನು, ಯಾವಾಗ ನಾವು ದೈವಿ ನಿಂದನೆಯನ್ನ ಕೇಳ್ತೀವೋ ಆವಾಗ ಆ ವಾದದ ದ್ವಾರ ಮುಂದೆ ಇರುವಂತಹ ಒಬ್ಬ ವ್ಯಕ್ತಿಯನ್ನ ಹಿಮ್ಮೆಟ್ಟಿಸುವಂತಹ ಸಾಮರ್ಥ್ಯ ನಮ್ಮಲ್ಲಿ ಇರಬೇಕು ಮೊದಲನೇದು. ಸಪೋಸ್ ಆ ಸಾಮರ್ಥ್ಯ ಇರ್ಲಿಲ್ಲ ಅಂತ ಇಟ್ಕೊಳ್ಳಿ. ಸಾಮರ್ಥ್ಯ ಇರ್ಲಿಲ್ಲ ಅಂತಂದ್ರೆ ಇರುವಂತದ್ದು ಎರಡನೇ ಮಾರ್ಗ, ಸಾಧ್ಯವಾದ್ರೆ ನಾವು ಆ ಜಾಗವನ್ನ ತೊರೆಯುವಂಥದ್ದು ಅಂತ ಹೇಳಿ. ಸೊ ಇದು ನಮ್ಗೆ ಫಸ್ಟ್ ಪ್ಯಾರಾಗ್ರಾಫ್ ಅಲ್ಲಿ ಈಗಾಗಲೇ ಶುಕಮುನಿಗಳು ಹೇಳಿರುವಂಥದ್ದು. ಅಂದ್ರೆ ನಮ್ಗೆ ಒಂದು ವಾದ ಮಂಡನೆಯ ಶಕ್ತಿ ನಮ್ಮ ಹತ್ರ ಇಲ್ಲ ಅಂತಂದ್ರೆ ನೀನು ಆ ಜಾಗವನ್ನ ತೊರಿ ಅಂತ ಹೇಳ್ತಾರೆ. ಅಂದ್ರೆ ನೀನು ಆ ಜಾಗವನ್ನ ಬಿಟ್ಟು ಹೋಗಿಬಿಡು, ಏನು ಮಾತಾಡ್ಬೇಡ ಅಲ್ಲಿ, ನೀನು ತೆರವು ಮಾಡು ಅಂತ ಹೇಳಿ. ಆಮೇಲೆ ಮೂರನೇದಾಗಿರುವಂಥದ್ದು, ಇದು ನಮ್ಗೆ ಯಾರಿಗೂ ಮಾಡ್ಲಿಕ್ಕೆ ಆಗ್ಲಿಕ್ಕಿಲ್ಲ ಮೇ ಬಿ, ಯಾಕೆಂದ್ರೆ ಒಂದ್ ವೇಳೆ ನಾವು ವಾದ ಮಂಡನೆನೂ ಆಗೋದಿಲ್ಲ, ಅಲ್ಲಿ ಜಾಗ ಕೀಳ್ಲಿಕ್ಕೂ ಕೂಡ ಆಗಲ್ಲ. ಅಂತ ಸಮಯದಲ್ಲಿ ಏನ್ ಮಾಡ್ಬೇಕು ಅಂತಂದ್ರೆ, ಅಂತ ಸಮಯದಲ್ಲಿ ನೀನು ಆ ಒಂದು ನಿಂದನೆಯ ವಿಷಯಗಳನ್ನ ನೀನು ಕೇಳ್ತಾ ಇದ್ರೆ ತಕ್ಷಣವೇ ನೀನು ಜೀವವನ್ನ ತೊರಿಬೇಕು ಅಂತ ಹೇಳ್ತಾರೆ. ಅಂದ್ರೆ ನೀನು ಇವನ್ ಜೀವ ತೊರಿಬೇಕು ಅಂತಂದ್ರೆ ನಿನ್ನ ಆತ್ಮಹತ್ಯೆ ಮಾಡ್ಕೊ ಅಂತ ಹಾಗೆ. ಸೊ ಹಾಗಾದ್ರೆ ನೋಡಿ, ವೈಷ್ಣವ ಅಪರಾಧ ಅನ್ನುವಂಥದ್ದು ಎಷ್ಟು ಒಂದು ಅವಮಾನೀಯಕರಣವಾಗಿರುವಂಥದ್ದು. ಆ ಅವಮಾನ ನಾವು ಕೇಳಿದ್ರೂನು ಕೂಡ ನಮ್ಮ ಪುಣ್ಯ ಕಾರ್ಯಗಳು ಏನಾಗುತ್ತೆ, ನಾವು ಫಲಗಳಿಂದ ವಂಚಿತರಾಗ್ತೇವೆ. ಸೊ ಅದನ್ನ ಬಿಡಿ, ಈ ಒಂದು ನಿಂದಕನಿರುವಂತಹ ಸ್ಥಳವನ್ನ ಕೂಡಲೇ ನಾವು ತೆರವು ಮಾಡ್ಬೇಕು. ಹೀಗೆ 3 ಮಾರ್ಗಗಳಲ್ಲಿ ಯಾವ್ದಾದ್ರೂ ಒಂದನ್ನ ಭಕ್ತರು ಆ ಮಾಡದೇ ಇದ್ದಾಗ, ಒಂದ್ ವೇಳೆ ಈ 3 ಮಾರ್ಗಗಳಿದೆ. ಈಗ ನೀವು ಪ್ರಶ್ನೆ ಕೇಳ್ತೀರಾ, ಈ 3 ಮಾರ್ಗಗಳನ್ನ ನಮ್ಗೆ ಮಾಡ್ಲಿಕ್ಕೆ ಆಗದಿದ್ರೆ ಏನಾಗುತ್ತೆ ಅಂತ ಹೇಳಿ. ಸೊ ಒಂದ್ ವೇಳೆ ನೀವು 3 ಮಾರ್ಗಗಳನ್ನು ಕೂಡ ಪಾಲಿಸ್ಲಿಕ್ಕೆ ನೀವು ಅಸಮರ್ಥವಾದಾಗ, ನೀವೇನು ಈ ಭಕ್ತಿ ಇನ್ನುವರೆಗೂ ನೀವು ಮಾಡ್ತಾ ಇರ್ತೀರೋ ಆ ಭಕ್ತಿ ಸ್ಥಾನದಿಂದ ನೀವು ಪೂರ್ಣ ಪತನವನ್ನ ಹೊಂದುತ್ತೀರಾ ಅನ್ನೋದನ್ನ ಇಲ್ಲಿ ತಿಳಿಸ್ತಾರೆ. ಸೊ ಇಷ್ಟು ವೈಷ್ಣವ ನಿಂದನೆಯ ಕುರಿತಾಗಿ ನಾವು ತಿಳಿದುಕೊಂಡ್ವಿ. ಮತ್ತೆ ಇನ್ನು ಮುಂದೆ 21ನೇಯದನ್ನ ನಾವು ಕಾಣ್ತೇವೆ. ಇದು ನೀವು ಪುಸ್ತಕದಲ್ಲಿ ನೋಡ್ಬಹುದು. ಯಾಕಂದ್ರೆ ನಂದು ಇಲ್ಲಿಗೆ ನೆಕ್ಸ್ಟ್ ಸ್ಲೈಡ್ ಇರುವಂತದ್ದು 23ರಿಂದ ಇದೆ. ಹಾಗಾಗಿ ನಾನು ನಿಮ್ಗೆ ಈ 21, 22 ಇದ್ರ ಕುರಿತಾಗಿ ನಾನು ನಿಮ್ಗೆ ತಿಳಿಸ್ತೇನೆ. ಸೊ ನೆಕ್ಸ್ಟ್ ಇರುವಂತದ್ದು 21ನೇದ್ದು 82ನೇ ಪೇಜದಲ್ಲಿ ನೀವು ನೋಡ್ಬಹುದು. ತಿಲಕ ಹಾಗೂ ತುಳಸಿ ಮಣಿಗಳು ಅಂತ ಹೇಳಿ ನೀವು ಟೈಟಲ್ ಅನ್ನ ಕಾಣ್ತಾ ಇದ್ದೀರಾ. ಏನು ಇದು ತುಳಸಿ, ಇವೆಲ್ಲವೂ ಕೂಡ ಮಹತ್ವ. ತುಳಸಿ ತಿಲಕವ ಇಡುವಂತಹ ಮಹತ್ವ, ತುಳಸಿ ಮಣಿಗಳನ್ನ ಧರಿಸುವಂತಹ ಮಹತ್ವ. ಸೊ ಹೇಗೆ ನಾವು ಇವುಗಳನ್ನ, ವೈಷ್ಣವನಾದವನು ತನ್ನ ದೇಹವನ್ನ ಇವುಗಳಿಂದ ಅಲಂಕರಿಸ್ಕೊಳ್ಬೇಕು ಅಂತ ಹೇಳಿ. ಯಾಕೆ ಅಲಂಕರಿಸ್ಕೊಳ್ಬೇಕು? ಈ ದೇಹ ಅನ್ನುವಂಥದ್ದು ಒಂದು ದೇಗುಲ. ಯಾಕಂದ್ರೆ ಭಗವಂತ, ಈ ಒಂದು ಸಿಸ್ಟಮ್ ಹೇಗಿದೆ ಅಂತಂದ್ರೆ, ಭಗವಂತ ಕೊಟ್ಟಿರುವಂತದ್ದು, ಈಗ ಯಾರೇ ಭೌತಿಕ ಜಗತ್ತಿನಲ್ಲಿ ಏನೇ ಮಷಿನ್ಸ್ ಗಳನ್ನ ಮಾಡಿದ್ರು ಕೂಡ ಅಷ್ಟು ಒಂದು ನೈಪುಣ್ಯತೆ ಇರ್ಲಿಕ್ಕಿಲ್ಲ. ಅಷ್ಟೊಂದು ನೈಪುಣ್ಯತೆ ಭಗವಂತ ಮಾಡಿರುವಂತ ಈ ದೇಹದಲ್ಲಿ ಇದೆ. ಸೊ ಪ್ರತಿಯೊಂದು ಸ್ವಯಂಚಾಲಿತವಾಗಿ ನಡೀತಾ ಇರುತ್ತೆ. ಪ್ರತಿಯೊಂದು ಹೇಗೆ ಅಂದ್ರೆ ಭಗವಂತನ ಈ ಒಂದು ಕಲೆ ಯಾವುದಕ್ಕೂ ಕೂಡ ಸರಿಸಮಾನ ಇಲ್ಲ ಅಂತ ನಾವು ಹೇಳ್ಬಹುದು. ಸೊ ಅಷ್ಟೊಂದು ಅಂದ್ರೆ ಈ ಒಂದು ದೇಹದಲ್ಲಿ ಭಗವಂತನಿದ್ದಾನೆ, ಬೇರೆ ಎಲ್ಲ ಕಡೆಗೆ ಇದ್ದಾನೆ ಭಗವಂತ, ಎಲ್ಲಿ ನೋಡಿದ್ರು ಇದ್ದಾನೆ. ಆದ್ರೆ ಭಗವಂತ ಒಬ್ಬ ಕ್ಷೀರೋದಕ ಶಾಯಿ ವಿಷ್ಣು ಆಗಿ, ಅಂದ್ರೆ ಪರಮಾತ್ಮನಾಗಿ ನಮ್ಮ ಹೃದಯದಲ್ಲಿ ನೆಲೆಸಿದಾನೆ. ಕಾರಣ ಏನು ಅಂತಂದ್ರೆ ಅದೇ ನಮ್ಮ ಒಂದು ದೇಹ ಅನ್ನುವಂತಹ ದೇಗುಲ ಆಗಿದೆ. ಅದಕ್ಕೆ ಭಗವಂತನ್ಗೆ ಅದು ದೇಗುಲ ಆಗಿದೆ. ಆದ್ರೆ ಪ್ರತಿಯೊಬ್ಬ ವ್ಯಕ್ತಿ ಅದನ್ನ ದೇಗುಲದ ರೀತಿಯಲ್ಲಿ ಇದನ್ನ ನೋಡ್ಕೊಳ್ತಾ ಇಲ್ಲ, ದೇಗುಲದ ರೀತಿಯಲ್ಲಿ ಕಾಪಾಡ್ಕೊಳ್ತಾ ಇಲ್ಲ. ಸೊ ಹಾಗಾಗಿ ಅದರದ ಮಹತ್ವ ಅವನಿಗೆ ಗೊತ್ತಾಗ್ತಾ ಇಲ್ಲ. ಹಾಗೆ ಯಾವ ಭಕ್ತ ಈ ಒಂದು ದೇಹ ಅನ್ನುವಂಥದ್ದು ದೇಗುಲ ಅಂತ ತಿಳ್ಕೊಂಡಿರ್ತಾನೋ ಅದನ್ನ ತುಂಬಾ ಚೆನ್ನಾಗಿ ಅಲಂಕಾರವನ್ನ ಮಾಡ್ತಾನೆ. ಅಲಂಕಾರ ಅಂದಾಗ ನಮ್ಗೆ 2 ತರನಾದ ಅಲಂಕಾರವನ್ನ ನಾವು ನೋಡ್ತೇವೆ. ಈಗ ಆಧ್ಯಾತ್ಮಿಕವಾದಂತಹ ಅಲಂಕಾರ, ಭೌತಿಕವಾದಂತಹ ಅಲಂಕಾರ. ಭೌತಿಕವಾದಂತಹ ಅಲಂಕಾರವನ್ನ ನಾವು ನೋಡಿದಾಗ, ಈಗಲೇ ನೀವು ಈ ಮಾಡರ್ನ್ ಯುಗದಲ್ಲಿ ನೋಡ್ತೀರಾ ಹೇಗೆಲ್ಲ ತಮ್ಮ ಒಂದು ದೇಹವನ್ನ ಅಲಂಕರಿಸ್ಕೊಳ್ತಾರೆ, ಹೇಗೆಲ್ಲ ಅವರು ಚಿತ್ರವನ್ನ ಮೈ ಮೇಲೆ ಹಚ್ಚು ಅಂತ ಹೇಳ್ತಿದ್ರು ಮೊದ್ಲು. ಈಗ ಬಂದಿದೆ ಮಷೀನ್ ಅಲ್ಲಿ ಹಚ್ಚು, ಆದ್ರೆ ಅದು ಯಾವ ತರನಾಗಿ ಅವರು ಅದನ್ನ
ಧಾರಣೆ ಮಾಡ್ಕೊಳ್ತಾರೆ. ಮತ್ತೆ ಅವರ ಸೌಂದರ್ಯಕ್ಕಾಗಿ ಎಷ್ಟೆಲ್ಲಾ ಅವರು ಆಯಾಮಗಳನ್ನ ಬಳಸ್ತಾರೆ. ಸೊ ಇವೆಲ್ಲಗಳನ್ನ ನಾವು ನೋಡಿದಾಗ ಇದು ವ್ಯರ್ಥ ಪ್ರಯತ್ನ ಅಂತ ನಾವು ಹೇಳ್ತೇವೆ. ಆದ್ರೆ ದೇಹ ಅನ್ನುವಂಥ ದೇಗುಲಕ್ಕೆ ಮುಖ್ಯವಾಗಿ ಬೇಕಾಗಿರುವಂಥದ್ದು ತಿಲಕ ಅನ್ನೋದನ್ನ ಹೇಳ್ತಾರೆ. ಸೊ ಈ ತಿಲಕ ಅನ್ನುವಂಥದ್ದು ನಾವು ಎಲ್ಲೇ 12 ಸ್ಥಾನಗಳಲ್ಲಿ ಇವುಗಳನ್ನ ನಾವು ಧರಿಸ್ತೇವೆ. ಸೊ 13ನೇ ಸ್ಥಾನ ಒಂದು ಕೂಡ ಇದೆ. ನಾವು ಅದನ್ನ ಇಲ್ಲಿ ಶಿಖೆಯ ಭಾಗ ಅಲ್ಲಿ ನಾವು ಅದನ್ನ ಧರಿಸ್ತೇವೆ. ಹೀಗೆ ಕುತ್ತಿಗೆಗೆ ತುಳಸಿ ಮಣಿಗಳನ್ನ ಕಟ್ಕೊಳ್ಳುವಂಥದ್ದು, ಮತ್ತೆ ದೇಹವನ್ನ 12 ಸ್ಥಾನಗಳಲ್ಲಿ ವಿಷ್ಣುವಿನ ದೇಗುಲ ಅಂತ ಕರೆಯಲಾಗಿದೆ. ಸೊ ವಿಷ್ಣುವಿನ ಈ ದೇಹ ಅನ್ನುವಂಥದ್ದು ವಿಷ್ಣುವಿನ ದೇಗುಲ ಅಂತ ಅನಿಸಿ ನಾವು ಈ ತಿಲಕವನ್ನ ಧರಿಸುವಂಥದ್ದು. ಮತ್ತೆ ಈ ಜೊತೆಗೆ ಕೆಲವೊಬ್ರು ಭಕ್ತರು ಈ ಕೆಲವೊಂದು ವಿಷ್ಣುವಿನ ಸಂಕೇತಗಳನ್ನು ಕೂಡ ಹೇಳ್ತಾರೆ. ಈಗ ಚತುರ್ಭುಜ ವಿಷ್ಣುವನ್ನ ನೋಡಿದಾಗ ವಿಷ್ಣುವಿನ ಹತ್ರ ಏನೇನಿರುತ್ತೆ? ಶಂಖ, ಚಕ್ರ, ಗದಾ, ಪದ್ಮ ಇರುತ್ತೆ. ಸೊ ಕೆಲವೊಬ್ರು ಶಂಖ ಧಾರಣೆ ಮಾಡ್ತಾರೆ, ಗದೆಯನ್ನ ತಿಲಕದ ಮಣಿಯಿಂದ ಅವರು ಅದನ್ನ ಧರಿಸ್ತಾರೆ, ಚಕ್ರವನ್ನ ಅವರು ಧರಿಸ್ತಾರೆ, ಪದ್ಮವನ್ನ ಧರಿಸ್ತಾರೆ. ಹೀಗೆ ಈ ಒಂದು 12 ತಿಲಕ ಅಲ್ಲದೆ ಮತ್ತೆ ಈ 4 ಕೂಡ ವಿಷ್ಣುವಿನ 4 ಕೈಗಳಲ್ಲಿ ಹಿಡಿದಿರುವಂತಹ ಈ ಶಂಖ, ಗದೆ, ಚಕ್ರ, ಪದ್ಮ ಇವುಗಳನ್ನು ಕೂಡ ಅವರು ತಮ್ಮ ದೇಹದ ಮೇಲೆ ಧರಿಸ್ತಾರೆ ಅನ್ನೋದನ್ನ ಹೇಳ್ತಾರೆ. ಮತ್ತೆ ಹೀಗೆಲ್ಲ ಯಾರೆಲ್ಲ ಇಟ್ಕೊಂಡಿರ್ತಾರೋ ಇವರು ವಿಷ್ಣುವಿನ ಭಕ್ತರು. ಇದರಿಂದ ಏನಾಗುತ್ತೆ? ಸೊ ಇಂತಹ ಒಂದು ತಿಲಕವನ್ನ ನಾವು ಧರಿಸೋದ್ರಿಂದ ಸೊ ಎಲ್ಲೇ ನರೆಸಿದ್ರುನು ಕೂಡ ಆ ಸ್ಥಳ ವೈಕುಂಠವಾಗಿರುತ್ತೆ ಅನ್ನೋದನ್ನ ಹೇಳ್ತಾರೆ. ಈಗ ವೈಕುಂಠಕ್ಕೆ ನಾವು ಹೋಗ್ಬೇಕಾಗಿಲ್ಲ, ನನ್ನ ದೇಹ ಅನ್ನೋದು ದೇಗುಲ ಅಂದಾಗ ನನ್ನ ದೇಹವನ್ನೇ ನಾನು ವೈಕುಂಠವನ್ನಾಗಿ ಮಾಡಬಹುದು ಅನ್ನೋದನ್ನ ಅದು ಒಂದು ಆಪ್ಷನ್ ಅನ್ನ ನಾವು ಇಲ್ಲಿ ಕಾಣ್ತೇವೆ. ಹೇಗೆ ಶ್ರೀಲ ಪ್ರಭುಪಾದ್ ಅವರು ಹೇಳ್ತಾರೆ, ಇದ್ದ ಸ್ಥಳವನ್ನೇ ನಾವು ವೈಕುಂಠವನ್ನಾಗಿ ಮಾಡಬಹುದು. ಹಾಗಾಗಿ ಇದ್ದ ಸ್ಥಳ ಎಲ್ಲಿದೆಯಾ? ನಮ್ಮ ಆತ್ಮ, ನಮ್ಮ ಸ್ವರೂಪ. ಆತ್ಮ ಅಂದ್ರೆ ನಮ್ಮ ಸ್ವರೂಪ. ಆ ಸ್ವರೂಪ ಇರುವಂತದ್ದು ನಮ್ಮ ದೇಹದಲ್ಲೇ. ಆ ದೇಹದ ಜೊತೆಗೆ ಇರುವಂತವನು ಪರಮಾತ್ಮ. ಹಾಗಾಗಿ ಪರಮಾತ್ಮನೇ ನನ್ನಲ್ಲಿ ಇದ್ದಾನೆ ಅಂತಂದ್ರೆ ವೈಕುಂಠನೇ ಇಲ್ಲಿದೆ. ಹಾಗಾಗಿ ಆ ವನ್ನಾಗಿ ನಾವು ಈ ಸ್ಥಳವನ್ನ ಮಾಡಬಹುದು ಅನ್ನೋದನ್ನ ಇಲ್ಲಿ ಹೇಳ್ತಾರೆ. ಮತ್ತೆ ನಿಮ್ಗೆ 2ನೇ ಪ್ಯಾರಾಗ್ರಾಫ್ ಅಲ್ಲಿ ಸ್ಕಾಂದ ಪುರಾಣದಲ್ಲಿಯೂ ಕೂಡ ತಿಳಿಸಲಾಗಿದೆ. ಹೇಗೆ ತಿಲಕ ಮತ್ತೆ ಈ ಒಂದು ಚಂದನ, ಗೋಪಿ ಚಂದನ ಅಂತ ಕರೀತೇವೆ. ಈ ಗೋಪಿ ಚಂದನ ಅಂತಂದ್ರೆ ಇದೊಂಥರನಾದಂತಹ ಮಣ್ಣಿನಿಂದ ನಿರ್ಮಿತವಾಗಿರುವಂತದ್ದು. ಅಂದ್ರೆ ಇಲ್ಲಿ ಸವಳು ಮಣ್ಣು ಅಂತ ಹೇಳಿ ಕರೀತಾರೆ ಹೀಗೆ ಮಣ್ಣಿನಿಂದ. ಸೊ ದೇಹದ ಮೇಲೆಲ್ಲ ಈ ಭಗವಂತನ ನಾಮಗಳನ್ನ ಬರ್ದ್ಕೊಳ್ಳುವಂಥದ್ದು. ಸುಕುತ್ತಿಗೆ ಮೇಲೆ, ಎದೆಯ ಮೇಲೆ, ಮತ್ತೆ ತುಳಸಿ ಮಣಿಗಳನ್ನ ಈ ಎದೆಯ ಮೇಲೆ ಇವುಗಳನ್ನೆಲ್ಲ ಬರ್ದುಕೊಳ್ಳುವಂಥದ್ದು. ಇವೆಲ್ಲವೂ ಕೂಡ ಸ್ಕಾಂದ ಪುರಾಣದಲ್ಲಿ ತಿಳಿಸಲಾಗಿದೆ. ಮತ್ತೆ ಯಾರು ತುಳಸಿ ಮಣಿಗಳನ್ನ ಧರಿಸ್ತಾರೋ ಅವರ ಬಳಿ ಯಮದೂತರು ಸುಳಿಯೋದಿಲ್ಲ ಅಂತ ಹೇಳ್ತಾರೆ. ಯಾಕೆಂದ್ರೆ ಇದೊಂಥರ ನಮ್ಗೆ ಕೊರಳಿನಲ್ಲಿ ನಾಯಿಯ ಪಟ್ಟೆ ಇದ್ದ ಹಾಗೆ. ಈಗ ಹೇಗೆ ನಮ್ಗೆ ಗೀತಾ 18 ಇದ್ರ ಕುರಿತಾಗಿ ನಿಮ್ಗೆ ತಿಳಿಸಿರ್ತಾರೆ. ಹೇಗೆ ಒಂದು ಪೆಟ್ ಡಾಗ್ ಮತ್ತೆ ಸ್ಟ್ರೀಟ್ ಡಾಗ್ ಅನ್ನ ಹೇಗೆ ನೀವು ಐಡೆಂಟಿಫೈ ಮಾಡ್ತೀರಾ? ಅದರಲ್ಲಿರುವಂತಹ ಪಟ್ಟಿಯ ಅದ್ರ ಕೊರಳಲ್ಲಿ ಇರುವಂತಹ ಪಟ್ಟಿಯ ಮೂಲಕ ನಾವು ಅದನ್ನ ಐಡೆಂಟಿಫೈ ಮಾಡ್ತೇವೆ. ಇದು ಒಂದು ಮನೆ ನಾಯಿ ಅಂತ ಹೇಳಿ. ಅದು ಕಚ್ಚೋದಿಲ್ಲ ಅಂತ ನಮ್ಗೆ ಗೊತ್ತಿರುತ್ತೆ. ಆದ್ರೆ ಸ್ಟ್ರೀಟ್ ನಾಯಿನ ತುಂಬಾ ಎಚ್ಚರಿಕೆಯಿಂದ ನಾವು ಅದನ್ನ ಫೇಸ್ ಮಾಡ್ತೇವೆ. ಹಾಗೆ ಇಲ್ಲಿ ಏನಾಗುತ್ತೆ, ನಾವು ಕೊರಳಲ್ಲಿ ಹಾಕಿರುವಂತದ್ದು ಈ ಒಂದು ತುಳಸಿ ಮಣಿಗಳು ನಾವು ಧರಿಸಿದ್ರೆ ಯಮದೂತರು ಕೂಡ ಎಂದೂ ಬರೋದಿಲ್ಲ ಅಂತ ಹೇಳ್ತಾರೆ. ನಮ್ಮ ಬಳಿಯೂ ಕೂಡ ಸುಳಿಯೋದಿಲ್ಲ ಅಂತ. ಯಮದೂತರು ಅಂತಂದ್ರೆ ಯಮರಾಜನ ಯಾರು ಪ್ರತಿನಿಧಿಗಳಿರ್ತಾರೋ, ಭಟ್ರು ಇರ್ತಾರೋ ಅವರಿಗೆ ಯಮದೂತರು ಅಂತ ಹೇಳಿ ಕರೀತಾರೆ. ಇವರು ಏನ್ ಮಾಡ್ತಾರೆ ಯಮದೂತರು ಅಂತಂದ್ರೆ ಪಾಪಿಗಳನ್ನ ಹೆಚ್ಚಾಗಿ ಶಿಕ್ಷಿಸುವಂತ ಕಾರ್ಯವನ್ನ ಇವರು ಮಾಡುವಂಥದ್ದು. ಮತ್ತೆ ಯಾರು ಬರ್ತಾರೆ? ಯಮದೂತರು ಬರೋದಿಲ್ಲ ಅಂತಂದ್ರೆ ನಾವು ಹೋದ್ಮೇಲೆ ಬರುವಂತವ್ರು ಯಾರು? ವೈಷ್ಣವರು ಅಂತ ಹೇಳಿ. ಅಂದ್ರೆ ವಿಷ್ಣು ದೂತರು ಬರ್ತಾರೆ ಅನ್ನೋದನ್ನ ಹೇಳ್ತಾರೆ. ಸೊ ವೈಷ್ಣವರು ಎಂದೂ ಆ ಇಂಥ ಒಂದು ಪಾಪಗಳಿಂದ ಶಿಕ್ಷಿತರಾಗೋದಿಲ್ಲ ಅನ್ನೋದನ್ನ ಹೇಳ್ತಾರೆ. ಮತ್ತೆ ಜೊತೆಗೆ ವಿಷ್ಣುವಿನ ಒಂದು ಆಜ್ಞೆ ಇದೆ ಯಾರಿಗೆ? ಯಮದೂತರಿಗೆ. ಸೊ ಯಾರೆಲ್ಲ ವೈಷ್ಣವರಿದ್ದಾರೋ ಆ ವೈಷ್ಣವರ ಬಳಿ ನೀವು ಸುಳಿಯಕೂಡದು ಅನ್ನುವಂಥ ಕಟ್ಟಾಜ್ಞೆಯನ್ನೂ ಕೂಡ ಮಾಡಿದ್ದಾರೆ. ಹಾಗೆ ನಾವು ಈ ಒಂದು ಇದರಲ್ಲಿ ತಿಳಿಸಿರೋ ಹಾಗೆ ಈ ಪ್ಯಾರಾಗ್ರಾಫ್ ಅಲ್ಲಿ 2ನೇ ಪ್ಯಾರಾಗ್ರಾಫ್ ಅಲ್ಲಿ ಒಂದು ಅಜಾಮಿಳನ ಕಥೆಯನ್ನು ಕೂಡ ನಾವು ತಿಳ್ಕೊಳ್ತೇವೆ. ಸೊ ಅಜಾಮಿಳ ಹೇಗೆ ಅವರು ಕೂಡ ಹುಟ್ಟು ಬ್ರಾಹ್ಮಣದ ಎಲ್ಲ ಗುಣಲಕ್ಷಣಗಳು ಅವರಲ್ಲಿತ್ತು. ಸೊ ಕೇವಲ ಒಂದೇ ಒಂದು ಸನ್ನಿವೇಶವನ್ನ ಅವರು ಕಾಡಿನಲ್ಲಿ ಹೋಗುವಾಗ ಕಾಡಿನಲ್ಲಿ ಒಂದು ವ್ಯಭಿಚಾರಣೆಯ ಒಂದು ಕೃತ್ಯವನ್ನ ಅವರು ನೋಡಿ ಅವಳಿಗೆ ವ್ಯಾಮೋಹವಾಗ್ತಾರೆ.
ಸ್ವವ್ಯಾಮೋಹಕ್ಕೆ ಒಳಗಾಗಿ ತಾವು ಮಾಡ್ತಾ ಇರುವಂತಹ ಬ್ರಾಹ್ಮಣರ ಒಂದು ಕಟ್ಟುನಿಟ್ಟಾದ ಎಲ್ಲ ಕಾರ್ಯಗಳನ್ನ ಬಿಟ್ಬಿಟ್ಟು ಅವರು ಆಕೆಗೆ ಮೋಹಿತರಾಗಿ ಅವಳು ಯಾವೆಲ್ಲ ಕಾರ್ಯಗಳನ್ನ ಮಾಡ್ತಾ ಇದ್ಲೋ ಆ ಕಾರ್ಯಗಳಿಗೆ ಒಳಗಾಗ್ತಾರೆ. ಮಾಂಸ ತಿನ್ನೋದಾಗಿರ್ಬಹುದು, ಎಲ್ಲ ಆಚರಣೆಗಳನ್ನ ತೋರಿದ್ರು ಕೂಡ ಒಬ್ಬ ಭಕ್ತ ಮಾಡಿದಾನೆ ಅಂತಂದ್ರೆ ಎಂದಿಗೂ ಕೂಡ ಅವನ ಭಕ್ತಿ ನಷ್ಟ ಆಗೋದಿಲ್ಲ ಅನ್ನೋದಕ್ಕೆ ಅಜಾಮಿಳನ ಒಂದು ಕಾರಣ ಆಗ್ಬಹುದು. ಆಮೇಲೆ ಅವರು ಮಕ್ಕಳಲ್ಲಿ ಕಡೆಯನಾಗಿರುವಂಥವನು ನಾರಾಯಣ. ಅವರ ಅಂತ್ಯ ಸಮಯದಲ್ಲಿ ಅವ್ರು ತುಂಬಾನೇ ಪ್ರೀತಿ ಇರುತ್ತೆ ಅಜಾಮಿಳ ಅವರಿಗೆ ನಾರಾಯಣನ ಮೇಲೆ. ನಾರಾಯಣ ನಾರಾಯಣ ಅಂತ ಕೂಗ್ತಾರೆ. ಕೂಗಿ ಒಂದು ಕ್ಷಣದಲ್ಲಿ ಮೌನ ಆಗ್ತಾರೆ. ಮೌನ ಆಗಿ ಅವ್ರಿಗೆ ಅನ್ಸುತ್ತೆ ನಿಜವಾಗಿ ಅವನು ನಾರಾಯಣನ ನೆನಪಾಗುತ್ತೆ. ಹಾಗಾಗಿ ಅಲ್ಲಿ ವಿಷ್ಣು ದೂತರು ಬರುವಂಥದ್ದು. ಕೇವಲ ತನ್ನ ಮಗನ ಹೆಸರು ಅವರು ಕೂಗ್ತಾ ಇಲ್ಲ, ನಾರಾಯಣ ತಾನು ಹಿಂದೆ ಮಾಡಿದಂತ ಭಕ್ತಿಯ ನೆನಪು ಅವರಿಗಾಗಿ, ಆ ನಾರಾಯಣನ ನೆನಪು ಅವರಿಗೆ ಆಗಿರೋದ್ರಿಂದ ಅಲ್ಲಿ ಯಮರಾಜರು ಬರ್ತಾರೆ. ಯಮರಾಜರು ಬಂದು ಅವರನ್ನು ಒಯ್ಯುವಾಗ ಅಲ್ಲಿ ವಿಷ್ಣು ದೂತರು ಬಂದು ಅವರಿಗೆ ಕಟ್ಟಾಜ್ಞೆಯನ್ನ ಮಾಡಿ ಇವನು ವೈಷ್ಣವ ಅಂತ ಹೇಳಿ ಅವರನ್ನ ಮರಳಿ ಕಳಿಸಿ ಮತ್ತೆ ತಮ್ಮ ಒಂದು ಅವನ ಒಂದು ಪುಣ್ಯ ಕರ್ಮಗಳನ್ನ ಅವರು ಏನು ಪುಣ್ಯ ಕರ್ಮಗಳನ್ನ ಪುಣ್ಯ ಕಾರ್ಯಗಳಿಗೆ ಸೊ ಏನೆಲ್ಲ ಅವನು ತಾನು ಕಾರ್ಯಗಳನ್ನ ಮಾಡ್ಬೇಕು ಸವಿಸ್ಲಿಕ್ಕೆ ಅಂತ ಹೇಳ್ತಾರೆ. ಪುಣ್ಯ ಕರ್ಮಗಳನ್ನ ಸವಿಸ್ಲಿಕ್ಕೆ ಅವರನ್ನ ಕರ್ಕೊಂಡೋಗಿ ಮತ್ತೆ ಅವರು ಭೂಮಿಯಲ್ಲಿ ಹುಟ್ಟಿ ಮತ್ತೆ ಅವರು ಏನ್ ಮಾಡ್ತಾರೆ, ಒಳ್ಳೆ ವೈಷ್ಣವರಾಗಿ ಭಗವದ್ ಧಾಮಕ್ಕೆ ಹೋಗ್ತಾರೆ ಅನ್ನೋದನ್ನ ನಾವು ಕೇಳಿದ್ದೇವೆ. ಸೊ ಹೀಗೆ ವೈಷ್ಣವರು ಈ ಒಂದು ಪರಿಧಿಯಲ್ಲಿ ಇರ್ತಾರೆ ಅನ್ನೋದನ್ನ ನಾವು ಕಾಣಬಹುದು. ಮತ್ತೆ ಇನ್ನೊಂದು ನೆಕ್ಸ್ಟ್ ನೀವು 22ನೇ ಒಂದು ಅಂಶವನ್ನ ನಾವು ಕಾಣ್ಬಹುದು. ಪದ್ಮ ಪುರಾಣದಲ್ಲಿ ನಮ್ಗೆ ತಿಳಿಸಲಾಗಿದೆ. ಇದೇನು ಅಂತಂದ್ರೆ ಶ್ರೀಗಂಧದ ಚೂರ್ಣವನ್ನ ನಾವು ಮೈಗೆ ಲೇಪಿಸಿಕೊಳ್ಳುವಂಥದ್ದು ಅಂತ. ಇದು ಪದ್ಮಪುರಾಣದಲ್ಲಿ ಹೇಳಲಾಗಿದೆ. ಶ್ರೀಗಂಧ ಚೂರ್ಣವನ್ನ ಮೈಗೆ ಲೇಪಿಸಿಕೊಂಡ್ರೆ ಪ್ರಭುವಿನ ಪವಿತ್ರ ನಾಮಗಳನ್ನು ಮೈ ಮೇಲೆ ಬರೆದುಕೊಂಡ ವ್ಯಕ್ತಿಯು ಎಲ್ಲ ಪಾಪಕರ್ಮ ಪ್ರಕ್ರಿಯೆಯಿಂದ ಮುಕ್ತನಾಗ್ತಾನೆ. ಭಗವಂತನ ನಾಮವನ್ನ ಏನೆಲ್ಲ ನಾವು ಆ ಶ್ರೀಗಂಧ ಚೂರ್ಣದಿಂದ ಬರೆದುಕೊಳ್ತೀವೋ ಸೊ ಅವರ ಏನೆಲ್ಲ ಪಾಪಕರ್ಮಗಳಿದೆಯೋ ಆ ಪ್ರಕ್ರಿಯೆಗಳು ಕೂಡ ಮುಕ್ತ ಆಗುತ್ತೆ. ಈಗಾಗಲೇ ಪಾಪದ ಪ್ರಕ್ರಿಯೆಗಳನ್ನ ನಾವು ತಿಳ್ಕೊಂಡಿದ್ದೇವೆ. ಪ್ರಾರಬ್ಧ, ಆಮೇಲೆ ಕೂಟಂ, ಬೀಜಂ, ಪ್ರಾರಬ್ಧ ಇವುಗಳನ್ನ ನಾವು ತಿಳ್ಕೊಂಡಿದ್ದೇವೆ. ಸೊ ಇವೆಲ್ಲ ಪಾಪದ ಪ್ರಕ್ರಿಯೆಗಳು. ಇವೆಲ್ಲ ಪಾಪದ ಪ್ರಕ್ರಿಯೆಗಳು ಏನಿದೆಯೋ ಆ ಅಪ್ರಾರಬ್ಧ ಅನ್ನುವಂಥದ್ದಿಂದ ಏನು ನಮ್ಗೆ ಪ್ರಾರಂಭ ಆಗಿ ಬೀಜ ಕೂಟಂ ಆಗುತ್ತೋ, ಅದರಿಂದ ಮೊಳಕೆ ಒಡೆಯುತ್ತೋ, ಅವುಗಳಿಂದ ಏನಾಗುತ್ತೆ ಆ ಪ್ರಾರಬ್ಧ ಅನ್ನುವಂಥದ್ದು ನಿಲ್ಲಾಗುತ್ತೆ ಅಂತ. ಆ ಪ್ರಕ್ರಿಯೆ ಮುಂದುವರಿಲಿಕ್ಕೆ ಕೊಡೋದಿಲ್ಲ. ಯಾವಾಗ ಪ್ರಕ್ರಿಯೆ ಮುಂದುವರಿಯುತ್ತೆ, ಈ ಅಪ್ರಾರಬ್ಧ, ಕೂಟಂ, ಬೀಜ, ಪ್ರಾರಬ್ಧ ಅಂದ್ರೆ ನಾನು ಈಗ ಫೇಸ್ ಮಾಡ್ತಾ ಇರುವಂತಹ ಒಂದು ಕ್ಲೇಶ, ಇಲ್ಲಿ ಅಪ್ರಾರಬ್ಧ ಇದ್ದಾಗಲೇನೆ ಅದೇನಾಗುತ್ತೆ ಚಿವಟಿ ಹೋಗುತ್ತೆ ಅಂತ ಹೇಳಿ. ಸೊ ಮುಂದಿನ ಪ್ರಕ್ರಿಯೆ ಮುಂದುವರಿಸ್ಲಿಕ್ಕೆನೆ ಕೊಡೋದಿಲ್ಲ ಈ ಒಂದು ಶ್ರೀಗಂಧದ ಚೂರ್ಣ ಅನ್ನೋದನ್ನ ಹೇಳ್ತಾರೆ. ಸೊ ಹಾಗಾದ್ರೆ ಏನಾಗತ್ತೆ, ಅವನು ಪಾಪದ ಪ್ರಕ್ರಿಯೆಯಿಂದ ಮುಕ್ತಿಯನ್ನ ಪಡ್ಕೊಂಡು ಅವನ ಸಾವಿನ ನಂತರ ಅವನು ಈ ಭಗವಂತನ ಸಹವರ್ತಿ ಆಗ್ತಾನೆ ಅನ್ನೋದನ್ನ ಹೇಳ್ತಾರೆ. ಭಗವಂತನ ಸಹವರ್ತಿಯಾಗಿ ಅವನು ಕೃಷ್ಣ ಲೋಕಕ್ಕೆ ಹೋಗ್ತಾನೆ ಅನ್ನೋದನ್ನ ಕೂಡ ನಾವು ನೋಡ್ಬಹುದು. ಸೊ ನೆಕ್ಸ್ಟ್ ಇರುವಂತದ್ದು ಇಲ್ಲಿ ನಿಮ್ ಮುಂದಗಡೆ PPT-ಯಲ್ಲಿದೆ. ಇದು ಏನುವಂತದ್ದು 23ನೇದು ಪೂಜಾ ಮೂರ್ತಿಗೆ ಅರ್ಪಿಸುವ ಹೂವಿನ ಮಾಲೆಗಳನ್ನ ಸ್ವೀಕರಿಸುವುದರ ಕುರಿತಾಗಿ ನಾವಿಲ್ಲಿಗೆ ಕಾಣಬಹುದು. ಈ ಏನಿದು ಪೂಜಾ ಮೂರ್ತಿಗೆ ಅಂತಂದ್ರೆ ಅರ್ಚಾ ವಿಗ್ರಹಕ್ಕೆ. ಸೊ ಅರ್ಚಾ ವಿಗ್ರಹಕ್ಕೆ ಪ್ರತಿದಿನ ಬೆಳಿಗ್ಗೆ ಹೂವಿನ ಹಾರಗಳನ್ನ ಶೃಂಗರಿಸಿ ಹಾಕುವಂಥದ್ದನ್ನ ನಾವು ಕಾಣ್ತೇವೆ. ಸೊ ಸಾಯಂಕಾಲ ಶಯನ ಆರತಿ ಆದ್ಮೇಲೆ ಅವುಗಳನ್ನ ನಾವು ತೆಗೆಯೋದನ್ನು ಕೂಡ ನಾವು ಕಾಣ್ತೇವೆ. ಸೊ ಆ ತೆಗೆದಿರುವಂತಹ ಭಗವಂತನಿಂದ ತೆಗೆದಿರುವಂತಹ ಹೂವಿನ ಹಾರಗಳನ್ನ ಸೊ ವ್ಯಕ್ತಿ ಧರಿಸೋದ್ರಿಂದ ಏನಾಗತ್ತೆ ಅನ್ನೋದನ್ನ ಇಲ್ಲಿ ತಿಳಿಸ್ತಾರೆ. ಈಗ ನೀವು ಸಾಮಾನ್ಯವಾಗಿ ಟೆಂಪಲ್ಗೆ ಹೋದಾಗ ನೋಡ್ಬಹುದು, ಹೂವಿನ ಹಾರಗಳನ್ನ ಕೊಡ್ತಾರೆ. ಹೂವಿನ ಹಾರಗಳನ್ನ ಧರಿಸ್ಕೊಳ್ಬೇಕು. ಕೆಲವರು ಮಾತಾಜಿಗಳು ಮುಡಿಯಲ್ಲಿ ಧರಿಸ್ಕೊತಾರೆ, ಅಥವಾ ಅದರ ಒಂದು ಆಘ್ರಾಣಿಸ್ತಾರೆ ಅದರ ವಾಸನೆಯನ್ನ. ಹೀಗೆ ವಿಭಿನ್ನವಾದಂತಹ ಕೆಲವೊಬ್ರು ತಮ್ಮ ಕೊರಳಿನಲ್ಲಿ ಅದನ್ನ ಹಾಕೊಳ್ತಾರೆ. ಮತ್ತೆ ಸಾಮಾನ್ಯವಾಗಿ ಪ್ರವಚನ ಮಾಡುವಾಗ ನೋಡ್ತೀರಾ ನೀವು ಪ್ರಭುಜಿಗಳಿಗೆ, ಸೀನಿಯರ್ ವೈಷ್ಣವರಿಗೆ ಈ ಭಗವಂತನ ಕೊರಳಿನಿಂದ ತೆಗೆದಿರುವಂತಹ ಹಾರಗಳನ್ನ ಅವ್ರಿಗೆ ಹಾಕೋದುಂಟು ಅಂತ. ಹೀಗೆ ತುಂಬಾನೇ ಮಹತ್ವವಾಗಿರುವಂತದ್ದು ಈ ಹೂವಿನ ಹಾರಗಳನ್ನ ಒಬ್ಬ ವ್ಯಕ್ತಿ ಧರಿಸುವಂತದ್ದು. ಇದರ ಕುರಿತಾಗಿ ಉಲ್ಲೇಖವನ್ನ ಕೊಡಲಾಗಿದೆ. ಯಾಕೆ ನಮ್ಗೆ ಈ ಉಲ್ಲೇಖಗಳೆಲ್ಲ ಅವಶ್ಯಕತೆ ಇರುವಂತದ್ದು ಅಂತಂದ್ರೆ, ನಾವು ಎಲ್ಲಾ ಈ ವೇದಗಳ ಅಧ್ಯಯನವನ್ನ ಮಾಡುವಷ್ಟು, ಪುರಾಣಗಳನ್ನ ಓದುವಷ್ಟು ಸಮಯವೂ ನಮ್ಮ ಹತ್ರ ಇಲ್ಲ. ಮತ್ತೆ ಅದನ್ನ ತಿಳ್ಕೊಳ್ಳುವಷ್ಟು ನಮ್ಮ ಹತ್ರ ಭಾಷಾ ಜಾಣತನವೂ ಕೂಡ ಇಲ್ಲ. ಅಂದ್ರೆ ಸಂಸ್ಕೃತದಲ್ಲಿರುವಂತದ್ದು ಅದನ್ನ ಅರ್ಥಕೊಳ್ಳೋದು ಕೂಡ ತುಂಬಾ ಕಷ್ಟ.
ಆ ಹಾಗಾಗಿ ಶಿಲ ಪ್ರಭುಪಾದರು ತುಂಬಾನೇ ನಮ್ಗೆ ಸರಳೀಕರಿಸಿ ಪ್ರತಿಯೊಂದಕ್ಕೂ ಕೂಡ ಉಲ್ಲೇಖದ ರೂಪದಲ್ಲಿ ಕೊಡಲಾಗಿದೆ. ಸೊ ನಿಮ್ಗೆ ತಿಳ್ಕೊಳ್ಬೇಕಾ ಯಾರು ಹೇಳಿದ್ದಾರೆ, ಎಲ್ಲಿಂದ ಬಂತು ಇದು ಅಂತಂದ್ರೆ ಇಲ್ಲಿಂದ ಬಂದಿದೆ. ಯಾಕಂದ್ರೆ ಪ್ರತಿಯೊಬ್ಬರಿಗೂ ಕೂಡ ಉಲ್ಲೇಖ ಬೇಕು. ಎಲ್ಲಿಂದ ಬಂತಿದು, ಹೇಗೆ ಬಂತು? ಯಾಕಂದ್ರೆ ಇಲ್ಲ ಅಂದ್ರೆ ಊಹಾಪೋಹ ಆಗುತ್ತೆ. ಊಹಾಪೋಹ ಅಂತಂದ್ರೆ ಸ್ವಂತ ನನ್ನದೇ ಆದಂತಹ ತಾತ್ವಿಕ ಊಹಾಪೋಹ, ನಾನೇ ಕಲ್ಪಿಸಿಕೊಂಡು ಹೇಳ್ತಾ ಇರುವಂತದ್ದು. ಆ ತಾತ್ವಿಕ ಊಹಾಪೋಹ ಕಲ್ಪನೆ ನಾವೆಲ್ಲಿನೂ ಕೂಡ ಶಿಲಾ ಪ್ರಭುಪಾದ ಅವರ ಪುಸ್ತಕದಲ್ಲಿ ನಾವು ಕಾಣೋದಿಲ್ಲ. ಎಲ್ಲವನ್ನೂ ಕೂಡ ಉಲ್ಲೇಖಿಸಿ ಎಲ್ಲಿಂದ ಇದು ಬಂದಿರುವಂತದ್ದು, ಯಾವ ಶ್ಲೋಕದಿಂದ ಬಂದಿರುವಂತದ್ದು ಅಂತ ಪೂರ್ಣ ವಿವರಣೆಯೊಂದಿಗೆ ನಮ್ಗೆ ಇಲ್ಲಿ ತಿಳಿಸ್ತಾರೆ. ಇದು ಶ್ರೀಮದ್ ಭಾಗವತದಲ್ಲಿ 11ನೇ ಸ್ಕಂದದಲ್ಲಿ 6ನೇ ಅಧ್ಯಾಯ ಶ್ಲೋಕ 46ರಲ್ಲಿ ಉದ್ಧವನ ಹೇಳಿರುವಂತಹ ವಚನವನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದ್ರೆ ಉದ್ಧವ ಏನ್ ಹೇಳ್ತಾರೆ ಅಂತಂದ್ರೆ, ಉದ್ಧವ ಹೇಳಿರುವಂತದ್ದು, ಸೊ ಯಾರೆಲ್ಲ ಆ ಈ ಕೃಷ್ಣನಿಗೆ ಧಾರಣೆ ಮಾಡಿರುವಂತಹ, ಕೃಷ್ಣನಿಗೆ ಅರ್ಪಿಸಿದಂತಹ, ಮತ್ತೆ ಕೃಷ್ಣ ಅನುಭವಿಸಿ ಬಿಟ್ಟಂತಹ ಪುಷ್ಪಹಾರಗಳನ್ನ, ಮತ್ತೆ ಅವನಿಗೆ ಅರ್ಪಿಸಿದಂತಹ ತೈಲಗಳನ್ನ, ಅವನಿಗೆ ಅರ್ಪಿಸಿದಂತಹ ವಸ್ತ್ರಗಳನ್ನ, ಮತ್ತೆ ಅವನಿಗೆ ಅರ್ಪಿಸಿದಂತಹ ಆಭರಣಗಳನ್ನ, ತುಂಬಾನೇ ನೋಡ್ತೀರಾ ನೀವು ಎಷ್ಟು ಆಭರಣಗಳಿರುತ್ತೆ ಅಂತ ಹೇಳಿ, ಆಭರಣಗಳನ್ನ, ಸೊ ಮೊದಲಾದವುಗಳನ್ನ ಯಾರಾದ್ರೂ ಬಳಸಿದ್ರೆ ಹೀಗೆ ಮತ್ತೆ ಇವನ್ ಈ ಉಳಿದ ಪದಾರ್ಥನು ಅಂತ ಹೇಳ್ತೇವೆ, ಆಹಾರ ಅಂತಾನು ಹೇಳ್ತೇವೆ. ಸೊ ಅವುಗಳನ್ನ ತಿಂದವರು ಏನಾಗ್ತಾರೆ ಅಂದ್ರೆ ದಾಸಾನುದಾಸನಾಗ್ತಾನೆ ಅಂತ ಹೇಳ್ತಾರೆ. ದಾಸರ ದಾಸ, ಈ ಐಹಿಕ ಶಕ್ತಿ ಏನು ಪ್ರಬಲವಾಗಿದೆಯೋ ಆ ಒಂದು ಪ್ರಬಲತೆ ಅವನ ಮೇಲೆ ಇರೋದಿಲ್ಲ, ಐಹಿಕ ಜಗತ್ತಿನ ಪ್ರಬಲತೆ. ಯಾಕಂದ್ರೆ ಇದೊಂದು ಪ್ರಬಲತೆ. ಯಾಕೆ ಪ್ರಬಲತೆ? ಯಾಕಂದ್ರೆ ಭಗವಂತನ ಒಂದು ಬಹಿರಂಗ ಶಕ್ತಿ ಆಗಿರುವಂತದ್ದು ಈ ಒಂದು ಐಹಿಕ ಶಕ್ತಿ. ಸೊ ಇದನ್ನು ಕೂಡ ಅಲ್ಲಗಳಿಲಿಕ್ಕೆ ಬರೋದಿಲ್ಲ ನಮ್ಗೆ, ಯಾಕಂದ್ರೆ ಭಗವಂತ ಕೊಟ್ಟಿರುವಂತಹ ಶಕ್ತಿ ಇದು. ಸೊ ಇದು ಬೇಕೇ ಬೇಕು ನಮ್ಗೆ. ಆದ್ರೆ ಅದರ ಪ್ರಭಾವ ನಮ್ಮ ಮೇಲಾಗ್ಬಾರ್ದು ಅಂದ್ರೆ ಇವುಗಳನ್ನ ನಾವು ಧರಿಸ್ಬೇಕು ಅನ್ನೋದನ್ನ ಹೇಳ್ತಾರೆ. ಸೊ ಇದು ಎಲ್ಲ ಭಕ್ತನು ಕೂಡ ತಿಳ್ಕೊಳ್ಬೇಕಾಗಿರುವಂತದ್ದು ಅನ್ನೋದನ್ನ ಇಲ್ಲಿ ನಮ್ಗೆ ಉದ್ಧವ ತಿಳಿಸ್ತಾರೆ. ಮತ್ತೆ ಮಾಯೆಯಿಂದ ಅವನು ವಿಜಯವನ್ನ ಪಡಿತಾನೆ ಅನ್ನೋದನ್ನ ಹೇಳ್ತಾರೆ. ಮತ್ತೆ ಇನ್ನೊಂದು ಇಲ್ಲಿ ನಾರದ ಪುರಾಣದಲ್ಲಿ ನೀವು 83ನೇ ಪೇಜಲ್ಲಿ ಕೂಡ ನೀವು ನೋಡ್ಬಹುದು, ಇದ್ರ ಕುರಿತಾಗಿ ಹೇಳಲಾಗಿದೆ. ಇಲ್ಲಿ ಏನಿದೆ ಅಂತಂದ್ರೆ ಸ್ಕಾಂದ ಪುರಾಣದಲ್ಲಿ ತಿಳಿಸಿರೋ ಹಾಗೆ. ಸೊ ಬ್ರಹ್ಮ ಇಲ್ಲಿ ಹೇಳ್ತಾರೆ ನಾರದರನ್ನ ಉದ್ದೇಶಿಸಿ, ಈ ಯಾವ ಒಬ್ಬ ವ್ಯಕ್ತಿ, ಇದು ನಿಮ್ಗೆ 83ನೇ ಪೇಜಲ್ಲಿ ಇದೆ, 2ನೇ ಪ್ಯಾರಾಗ್ರಾಫ್ ಅಲ್ಲಿ ನೀವು ನೋಡಬಹುದು. ಬ್ರಹ್ಮ ಹೇಳ್ತಾರೆ ನಾರದರಿಗೆ ಏನಂತ, ಈಗ ಕೃಷ್ಣ ಧರಿಸಿದ ಹಾರೆಗಳನ್ನ ತೆಗೆದ ಬಳಿಕ ಯಾರು ಅದನ್ನ ಧರಿಸ್ತಾರೋ ಅಂತ ವ್ಯಕ್ತಿ ಈ ಏನು ಭೌತಿಕ ಕ್ಲೇಶಗಳಿದೆಯೋ, ಈ ರೋಗ ರುಜಿನಗಳು ಅಂದ್ರೆ ಭೌತಿಕ ಕ್ಲೇಶ ಅಂತ ನಾವು ಕರಿತೇವೆ, ಭೌತಿಕ ಕ್ಲೇಶಗಳಿಂದ, ಪಾಪ ಕರ್ಮಗಳ ಫಲಗಳಿಂದ. ಯಾಕಂದ್ರೆ ಮುಖ್ಯವಾಗಿರುವಂತದ್ದು ಎಲ್ಲ ಕಡೆ ಪಾಪ ಕರ್ಮ ನಾವು ನೋಡ್ತೇವೆ. ನಮ್ಗೆ ಅನಿಸ್ಬಹುದು ಎಲ್ಲ ಕಡೆಗೆ ಪಾಪ ಕರ್ಮ ಇದೆ, ಯಾಕೆ ಅಂತ. ಸೊ ಪಾಪ ಕರ್ಮನೇ ನಮ್ದು ಕಡಿಮೆ ಆಗ್ಬೇಕಾಗಿರುವಂತದ್ದು. ಇಲ್ಲ ಅಂದ್ರೆ ನಮ್ಗೆ ಆಧ್ಯಾತ್ಮಿಕದಲ್ಲಿ ಮುಂದುವರಿಲಿಕ್ಕೆ ಆಗಲ್ಲ. ಯಾವಾಗ ನಮ್ಮ ಪಾಪ ಕರ್ಮಗಳು ನಿಲ್ಲಾಗತ್ತೋ ಆವಾಗ ಮಾತ್ರ ನಾವು ಬಿಡುಗಡೆನ ಹೊಂದಲಿಕ್ಕೆ ಸಾಧ್ಯ. ಅದಕ್ಕೋಸ್ಕರ ಪಾಪ ಕರ್ಮಗಳನ್ನ ನಾವು ಈ ಬಿಡುಗಡೆ ಹೊಂದಬೇಕಾಗಿರುವಂತದ್ದು ತುಂಬಾನೇ ಮುಖ್ಯವಾಗಿರುವಂತದ್ದು. ಮತ್ತೆ ಏನು ಭೌತಿಕ ಅನ್ನುವಂತಹ ಒಂದು ಕಲ್ಮಶ ಇದೆಯೋ, ಈ ಕಲ್ಮಶದಿಂದ ವಿಮುಕ್ತನಾಗ್ಬೇಕು ಅಂತಂದ್ರೆ ಈ ಕೆಲವೊಂದು ಈ ಹೂಮಾಲೆಗಳನ್ನ ನಾವು ಧರಿಸೋದು ತುಂಬಾ ಮುಖ್ಯವಾಗಿರುವಂತದ್ದು. ಮತ್ತೆ 24ರಲ್ಲಿ ಹೇಳಿರುವಂತದ್ದು, ಇದು ನಿಮ್ಗೆ 83ನೇ ಪೇಜಲ್ಲಿ ಹೈಲೈಟ್ ಇದೆ ನೋಡಿ, ಪಾರ್ಟ್ ಅಲ್ಲಿ ಬೇಕಂದ್ರೆ ನೀವು 24ನೇ ನಂಬರ್ ಅಂತ ಹಾಕೊಳ್ಬಹುದು. ದೇವರ ಮುಂದೆ ನರ್ತಿಸುವಂತದ್ದನ್ನ ಇಲ್ಲಿ ಹೇಳ್ತಾರೆ. ಸೊ ನರ್ತನ ಸಾಮಾನ್ಯವಾಗಿ ಕೃಷ್ಣ ಪ್ರಜ್ಞೆಯಲ್ಲಿ ನಾವು ಈ ನರ್ತನವನ್ನ ಕಾಣ್ತೇವೆ, ತುಂಬಾ ಸುಂದರವಾದಂತಹ ನರ್ತನ. ಶ್ರೀಲ ಪ್ರಭುಪಾದರು ಅಷ್ಟೇ ಚಿಕ್ಕ ಹೆಜ್ಜೆಗಳನ್ನ ಇದ್ರು ಕೂಡ ಎಷ್ಟೊಂದು ನಮ್ಗೆ ಉತ್ಸಾಹ ಭರಿತವನ್ನಾಗಿ ಮಾಡುತ್ತೆ ಈ ಒಂದು ನರ್ತನ. ಸ್ವಲ್ಪ ಕೂಡ ನಮ್ಗೆ ಆ ನರ್ತನವನ್ನ ಮಾಡುವಾಗ ಟೈರ್ಡ್ ಫೀಲ್ ಆಗೋದಿಲ್ಲ. ಸೊ ನರ್ತನ ಮಹತ್ವವನ್ನ ನಾವಿಲ್ಲಿ ನಾರದ ಮಹಾತ್ಮದಲ್ಲಿ ನಾರದ ಮಹಾತ್ಮದಲ್ಲಿ ಏನಿದೆ ಅಂದ್ರೆ ಕೃಷ್ಣ ನಾರದರಿಗೆ ಈ ಮಾತುಗಳನ್ನ ಹೇಳ್ತಾ ಇದ್ದಾರೆ ಅಂತ ಹೇಳಿ, ಅಂದ್ರೆ ಸ್ವತಃ ಭಗವಂತನೇ ಹೇಳ್ತಾ ಇರುವಂತದ್ದು. ಸೊ ಯಾರೆಲ್ಲ ಭಗವಂತ ಹೇಳ್ತಾರೆ, ಯಾರೆಲ್ಲ ನನ್ನ ಮುಂದೆ ನರ್ತಿಸ್ತಾರೋ ಆ ನರ್ತಿಸುವಾಗ ಅವರು ಆಗ ಏನಿಗಿರ್ತಾರೆ, ಭಾವಪರವಶರಾಗಿರ್ತಾರೆ. ಮತ್ತೆ ಕೆಲವು ತರನಾದಂತ ಭಂಗಿಗಳನ್ನ ತೋರಿಸುವಂಥದ್ದು, ಅಂದ್ರೆ ಕೆಲವರು ಕೈ ಮೇಲೆ ಮಾಡ್ತಾರೆ, ದೇಹದ ಭಂಗಿಗಳನ್ನ ತೋರ್ಪಡಿಸುವಂಥದ್ದು.
ಮತ್ತೆ ಇಂತ ಎಲ್ಲ ನರ್ತನವನ್ನ ಮಾಡೋದ್ರಿಂದ ಮತ್ತೆ ಕಾಲು ಏನಾಗುತ್ತೆ, ನಾವು ಪದೇ ಪದೇ ಅದನ್ನ ಭೂಮಿ ಮೇಲೆ ಇಡ್ತಾ ಇರ್ತೇವೆ. ಸೊ ಇದರಿಂದ ಏನಾಗುತ್ತೆ, ಆ ದೇಹದ ಲಕ್ಷಣಗಳು ಏನಾಗ್ತಾ ಇರುತ್ತೆ, ಭಗವಂತನ ಭಾವಪರವಶತೆಯಲ್ಲಿ ಮುಳುಗಿ ಹೋಗಿರುತ್ತೆ. ಸೊ ಹೀಗೆ ಒಬ್ಬ ವ್ಯಕ್ತಿ ಯಾರು ಮಾಡ್ತಾರೋ ಅವನಲ್ಲಿ ಇರುವಂತಹ ಎಷ್ಟೆಲ್ಲ ವರ್ಷಗಳಿಂದ ಕೂಡಿರುವಂತಹ ಆ ಆ ಶೇಖರಣೆ ಆಗಿರುವಂತಹ ಪಾಪಕರ್ಮ ಫಲಗಳು ಅಂತ ಹೇಳ್ತೇವೆ. ಸೊ ಅವೆಲ್ಲವೂ ಕೂಡ ಏನಾಗುತ್ತೆ, ದಹಿಸಿ ಹೋಗುತ್ತೆ. ದಹಿಸಿ ಅಂತಂದ್ರೆ ಅಗ್ನಿಯಲ್ಲಿ ಏನಾದ್ರು ಪೇಪರ್ ಹಾಕಿದಾಗ, ಪೇಪರ್ ಹಾಕಿದಾಗ ಇಮಿಡಿಯೇಟ್ ಆಗಿ ಸುಟ್ಟು ಹೋಗುತ್ತೆ. ಅದು ಕ್ರಮೇಣವಾಗಿ ಸುಡಲ್ಲ, ಇಮಿಡಿಯೇಟ್ ಆಗಿ ಸುಟ್ಟು ಹೋಗುತ್ತೆ. ಹಾಗೇನೆ ಈ ಪಾಪಕರ್ಮಗಳು ಕೂಡ ನಾವು ಹಾಕುವಂತ ಹೆಜ್ಜೆಯಿಂದ, ನಾವು ಮಾಡುವಂತ ನರ್ತನದಿಂದ ನಮ್ಮಲ್ಲಿರುವಂತಹ ಪಾಪಕರ್ಮಗಳು ದಹಿಸಿ ಬಿಡಬಹುದು ಅಂತ ಇಲ್ಲಿ ಹೇಳ್ತಾರೆ. ಮತ್ತೆ ನಾರದ್ರು ಇನ್ನೊಂದು ಗ್ರಂಥದಲ್ಲಿ ಕೂಡ ಹೇಳ್ತಾರೆ, ಯಾರೆಲ್ಲ ಈ ದೈವನ್ಮಾದ ಅಂತ ಹೇಳ್ತಾರೆ. ದೈವನ್ಮಾದ ಅಂತ ಭಾವನಾತ್ಮಕವಾಗಿರುವಂತದ್ದು, ದೈವದಲ್ಲಿ ಭಗವಂತನಲ್ಲಿ ಉನ್ಮಾದವನ್ನ ತೋರಿಸುವಂಥದ್ದು. ಸೊ ಯಾರು ಚಪ್ಪಾಳಿ ತಟ್ಟಿ ಜೋರಾಗಿ ಈ ಭಗವಂತನ ಎದುರು ನರ್ತನೆಯನ್ನ ಮಾಡ್ತಾರೋ, ಸೊ ದೇಹದಲ್ಲಿರುವಂತಹ ಪಾಪಕರ್ಮಗಳು ಹೇಗಾಗಿರುತ್ತೆ, ಈ ಒಂದು ಸಾದೃಶ್ಯವನ್ನ ಕೊಡಲಾಗಿದೆ. ನಮ್ಮ ಪಾಪಕರ್ಮಗಳು ಹೇಗಿದೆ, ನಮ್ಗೆಲ್ಲ ಅಂಟ್ಕೊಂಡಿದೆ. ಆ ಅಂಟ್ಕೊಂಡಿರುವಂತ ಪಾಪಕರ್ಮಗಳಿಗೆ, ಹೇಗೆ ಒಂದು ಗಿಡದಲ್ಲಿ ಹಕ್ಕಿಗಳಿರುತ್ತೋ, ಆ ಹಕ್ಕಿಗಳನ್ನ ಓಡಿಸಿದಾಗ ಹೇಗೆಲ್ಲ ಹಾರ್ ಹೋಗುತ್ತೋ ಹಕ್ಕಿಗಳು, ಹಾಗೆ ನಾವು ನರ್ತನ ಮಾಡಿದಾಗ ನಮ್ಮ ಸುತ್ತ ಅಂಟ್ಕೊಂಡಿರುವಂತಹ ಪಾಪಗಳೆಲ್ಲ ಹಕ್ಕಿ ತರ ಹಾರ್ ಹೋಗುತ್ತೆ ಅಂತ ಹೇಳ್ತಾರೆ. ಹಾರ್ ಹೇಗೆ ಹೋಗುತ್ತೆ, ಯಾವಾಗ್ಲೂ ಹಕ್ಕಿಗಳು ಹೇಗೆ ಹಾರ್ ಹೋಗುತ್ತೆ, ಊರ್ಧ್ವಮುಖವಾಗಿ ತಾನೇ ಹಾರಿ ಹೋಗೋದು. ಊರ್ಧ್ವಮುಖ ಅಂದ್ರೆ ಮೇಲ್ಮುಖವಾಗಿ ಹಾರಿ ಹೋಗುತ್ತೆ. ಸೊ ಮೇಲೆ ಹಾರಿ ಹೋಗುತ್ತೆ ಅನ್ನೋದನ್ನ ಹೇಳ್ತಾರೆ. ಹಾಗೆ ಊರ್ಧ್ವಮುಖ ಹಾರಿ ಹೋಗುತ್ತೆ. ಊರ್ಧ್ವಮುಖವಾಗಿ ಹಾರಿ ಹೋದಾಗ ಯಾವಾಗ್ಲೂ ಕೂಡ ಅದು ವಾಪಸ್ ಬರೋದಿಲ್ಲ. ಹಕ್ಕಿ ಬರೋದಿಲ್ಲ ಅಂತಲ್ಲ, ಹಕ್ಕಿ ಬರುತ್ತೆ, ಆದ್ರೆ ನಮ್ಮ ಪಾಪಗಳು ಪೂರ್ಣ ರೀತಿಯಾಗಿ ಊರ್ಧ್ವಮುಖವಾಗಿ ಹಾರಿ ಹೋಗುತ್ತೆ ಅನ್ನೋದನ್ನ ಹೇಳ್ತಾರೆ. ಅವುಗಳು ಮರಳಿ ಬರೋದಿಲ್ಲ ಅನ್ನೋದನ್ನ ತಿಳಿಸೋದಕ್ಕೆ ಊರ್ಧ್ವಮುಖವಾಗಿ ಅಂತ ಹೇಳ್ತಾರೆ. ಹೀಗೆ ಚಪ್ಪಾಳಿ ತಟ್ಟಿ ನಾವು ಹೇಗೆ ಹಕ್ಕಿಗಳನ್ನ ಓಡಿಸ್ತೀವೋ, ಹಾಗೆ ಚಪ್ಪಾಳಿ ತಟ್ಟಿ ನಮ್ಮ ದೇಹಕ್ಕೆ ಅಂಟ್ಕೊಂಡಿರುವಂತಹ ಕರ್ಮಗಳನ್ನ ನಾವು ಓಡಿಸಬಹುದು ಈ ಒಂದು ನರ್ತನ ಮಾಡೋದ್ರಿಂದ ಅನ್ನೋದನ್ನ ಹೇಳ್ತಾರೆ. ಸೊ ಮುಂದಿನ ಭಾಗದಲ್ಲಿ ನೀವು 25ನೇ ಅಂಶವನ್ನ ಕಾಣಬಹುದು. ದೇವರ ಮುಂದೆ ಸಾಷ್ಟಾಂಗ ನಮಸ್ಕಾರವನ್ನ ಮಾಡುವಂಥದ್ದು ಅನ್ನೋದನ್ನ ಹೇಳ್ತಾರೆ. ದೇವರ ಮುಂದೆ ಸಾಷ್ಟಾಂಗ ನಮಸ್ಕಾರ, ಈಗ ಎರಡು ತರನಾದ ಸಾಷ್ಟಾಂಗ ನಮಸ್ಕಾರವನ್ನ ನಾವು ನೋಡ್ತೇವೆ. ಒಂದು ಮಾತಾಜಿಗಳು ಮಾಡುವಂಥದ್ದು, ಇನ್ನೊಂದು ಪ್ರಭುಜಿಗಳು ಮಾಡುವಂಥದ್ದು. ಪ್ರಭುಜಿಗಳ ಮಾಡುವಂಥದ್ದಕ್ಕೆ ನಾವು ಸಾಷ್ಟಾಂಗ ನಮಸ್ಕಾರ ಅಂತ ಕರಿತೇವೆ, ದಂಡವತ್ ಅಂತ ಕರಿತೇವೆ ನಾವು ಅದಕ್ಕೆ. ದಂಡ ಹೇಗೆ ಇರುತ್ತೆ, ದಂಡ ಹೇಗೆ ಬಿಡುತ್ತೆ, ಅದನ್ನ ಚೆಲ್ಲಿ ಬಿಟ್ರೆ ಕೆಳಗೆ ಪೂರ್ಣ ಸ್ಟ್ರೇಟ್ ಆಗಿ ಮಲ್ಕೊಳ್ಳುತ್ತೆ, ಅದಕ್ಕಾಗಿ ಅದಕ್ಕೆ ದಂಡ ಅಂತ ಕರೀತಾರೆ. ಸೊ ಅದು ಅಲ್ಲಾಡೋದಿಲ್ಲ, ಹೇಗೆ ನಾವು ಚೆಲ್ತೀವೋ ಹಾಗೆ ಬೀಳುತ್ತೆ, ಹಾಗಾಗಿ ದಂಡ, ಅದಕ್ಕೆ ದಂಡವತ್ ಅಂತ ಕರೀತಾರೆ. ಅದೇ ಮಾತಾಜಿಗಳು ಮಾಡುವಂಥದ್ದು ಪಂಚಾಂಗ ಪ್ರಣಾಮಗಳು ಅಂತ ಹೇಳ್ತಾರೆ. ಸೊ ಮಾತಾಜಿಗಳು ಯಾವಾಗಲೂ ಕೂಡ ಈ ದಂಡವತ್ ಪ್ರಣಾಮನ್ನ ಹಾಕೋದಿಲ್ಲ. ಕೆಲವೊಂದು ಕಾರಣಗಳಿದೆ. ಯಾಕಂದ್ರೆ ಈ ಒಂದು ಮಾತಾಜಿಯವರ ಒಂದು ಎದೆ ಅನ್ನುವಂಥದ್ದು ಭೂಮಿಗೆ ಸಮಾನ, ಮತ್ತೆ ಅದಕ್ಕೆ ಒಂದು ಗೌರವ ಇರುತ್ತೆ. ಹಾಗಾಗಿ ನಾವು ದಂಡವತ್ ಅವರು ಹಾಕಿದಾಗ ಅದಕ್ಕೆ ಅಗೌರವ ತೋರಿಸಿದ ಹಾಗೆ, ಅದಕ್ಕೋಸ್ಕರ ದಂಡವತ್ ಹಾಕಬಾರ್ದು ಮಾತಾಜಿಗಳು ಅನ್ನೋದನ್ನ ಇಲ್ಲಿ ಹೇಳ್ತಾರೆ. ಹೀಗೆ ಪುರಾಣಗಳಲ್ಲಿ ಕೂಡ ಕೆಲವೊಂದು ಹೇಳಿಕೆ ಇದೆ. ಯಾವ್ದು, ನಾರದ ಪುರಾಣದಲ್ಲಿ ಈ ಸಾಷ್ಟಾಂಗ ನಮಸ್ಕಾರದ ಕುರಿತು ಈ ಏನು ಈ ಒಂದು ಯಜ್ಞವಿಧಿಗಳನ್ನ ಬ್ರಾಹ್ಮಣರು ಯಜ್ಞವಿಧಿಗಳನ್ನ ಆಚರಿಸ್ತಾರೆ, ಭಗವಂತನಿಗೆ ಯಜ್ಞವಿಧಿಗಳನ್ನ ಆಚರಿಸ್ತಾರೆ. ಹೀಗೆ ಈ ಯಜ್ಞ ವಿಧಿಗಳು ಮತ್ತೆ ಈ ಸಾಷ್ಟಾಂಗ ನಮಸ್ಕಾರ ಇವೆರಡನ್ನೂ ಕೂಡ ಸಮಾನವಾಗಿ ಪರಿಗಣಿಸಬಾರದು ಅಂತ ಹೇಳ್ತಾರೆ. ಯಾಕೆ ಪರಿಗಣಿಸಬಾರದು ಅಂತಂದ್ರೆ, ಸೊ ಯಜ್ಞ ವಿಧಿಗಳನ್ನ ಮಾಡುವ ವ್ಯಕ್ತಿ ಯಾಕೆ ಮಾಡ್ತಾನೆ ಯಜ್ಞಗಳನ್ನ, ಕಾರ್ಯಗಳ ಫಲಗಳನ್ನ ಪಡಿಲಿಕ್ಕೆ ಮಾಡ್ತಾನೆ. ಸೊ ಆದ್ರೆ ಅಂತ ಫಲಗಳು ಏನಾಗುತ್ತೆ, ಅಂತ್ಯ ಆಗುತ್ತೆ. ಅಂತ್ಯ ಅನ್ನೋದಿರುತ್ತೆ. ಅಂತ್ಯ ಆದ್ಮೇಲೆ ಏನಾಗುತ್ತೆ, ಮತ್ತೆ ಅವನು ಪುನಃ ಭೂಲೋಕಕ್ಕೆ ಬರಬೇಕು. ಯಜ್ಞ ಮಾಡ್ತಾನೆ, ಪುಣ್ಯ ಕಾರ್ಯಗಳಿಗಾಗಿ ಮಾಡ್ತಾನೆ, ಪುಣ್ಯ ಬರುತ್ತೆ. ಪುಣ್ಯ ಅದಕ್ಕೊಂದು ಲಿಮಿಟ್ ಇರುತ್ತೆ, ಅದು ಖಾಲಿ ಆದ್ಮೇಲೆ ಮತ್ತೆ ಅವನು ಭೂಲೋಕಕ್ಕೆನೆ ಬರ್ಬೇಕು. ಅಂದ್ರೆ ಇದು ಒಂದ್ ಏನಾಯ್ತು, ಇದು ಸಾಷ್ಟಾಂಗ ನಮಸ್ಕಾರಕ್ಕೆ ಸಮಾನ ಅಲ್ಲ. ಹಾಗಾದ್ರೆ ಸಾಷ್ಟಾಂಗ ನಮಸ್ಕಾರಕ್ಕೆ ಸಮಾನ ಅಲ್ಲ ಅಂದ್ರೆ ಸಾಷ್ಟಾಂಗ ನಮಸ್ಕಾರ ಯಜ್ಞ ವಿಧಿಗಿಂತನೂ ಕೂಡ ಉನ್ನತವಾದಂಥದ್ದು ಅನ್ನೋದನ್ನ ಇಲ್ಲಿ ಹೇಳ್ತಾರೆ. ಸೊ ಯಾಕೆ ಯಜ್ಞ ವಿಧಿಗಿಂತ ಉನ್ನತವಾದದ್ದು ಅಂತಂದ್ರೆ, ಒಬ್ಬ ಭಗವಂತನಿಗೆ ಸಾಷ್ಟಾಂಗ ನಮಸ್ಕಾರವನ್ನ ಹಾಕೋದ್ರಿಂದ ವ್ಯಕ್ತಿಯು ಕೃಷ್ಣನ ಧಾಮಕ್ಕೆನೆ ಹೋಗುತ್ತಾನೆ, ಮತ್ತೆ ಈ ಒಂದು ಭೌತಿಕ ಜಗತ್ತಿಗೆ ಮರಳಿ ಬರೋದಿಲ್ಲ. ಸೊ ಅಷ್ಟು ಒಂದು ಮಹತ್ವ ಈ ಒಂದು ಸಾಷ್ಟಾಂಗ ನಮಸ್ಕಾರಕ್ಕೆ ಇರುವಂತದ್ದು, ಮತ್ತೆ ಪಂಚಾಂಗ ಪ್ರಣಾಮಕ್ಕೆ ಇರುವಂತದ್ದು ಅನ್ನೋದನ್ನ ನಾವು ಕಾಣಬಹುದು. ಸೊ ಮುಂದೆ ಬರುವಂತದ್ದು 26ನೇದು, ಇದು ಎದ್ದು ನಿಂತು ಭಗವಂತನನ್ನ ಸ್ವಾಗತಿಸುವುದು ಅಂತ ಹೇಳಿ ಅಭ್ಯುತ್ಥಾನಂ ಅಂತ ಹೇಳಿ ಕರೀತಾರೆ. ಎದ್ದು ನಿಂತು ಭಗವಂತನ ಸ್ವಾಗತಿಸುವುದು ಯಾವಾಗ ಸ್ವಾಗತಿಸ್ತೇವೆ, ಈಗ ಭಗವಂತ ಮುಂದೆ ಬರ್ತಾ ಇದ್ದಾನೆ. ಈಗ ನೋಡಿ ಈಗ ರಥಯಾತ್ರೆ ನಡೀತಾ ಇರುತ್ತೆ. ಸೊ ರಥಯಾತ್ರೆಯನ್ನ ನೋಡಿದ ಬಳಿಕ ಎಲ್ಲರೂ ಕೂಡ ಸೊ ನಿಂತು ಸ್ವಾಗತಿಸಬೇಕು.
ಈ ನಿಂತು ಸ್ವಾಗತಿಸೋದ್ರಿಂದ ನಮ್ಮ ದೇಹದೊಳಗಿರುವಂತಹ ಎಲ್ಲ ಪಾಪಕರ್ಮಗಳು ನಾಶವಾಗುತ್ತೆ. ಮತ್ತೆ 27ನೇದು ಈ ದೇವರ ಹಿಂದೆ ನಡೆಯೋದು ಅಂತ ಹೇಳ್ತಾರೆ. ಸೊ ದೇವರ ಹಿಂದೆ ನಡೆಯೋದು ಯಾವಾಗ ನಡೀತಾರೆ? ಈ ಕೆಲವೊಂದು ಪುರಾಣಗಳಲ್ಲಿ ಇದ್ರು ಕೂಡ ತಿಳಿಸಲಾಗಿದೆ. ಈ ರಥಯಾತ್ರೆ ಹೋಗ್ತಾ ಇರುತ್ತೆ. ನಾವು ಅದನ್ನ ಸ್ವಾಗತಿಸಿದಾಗ ಆ ರಥಯಾತ್ರೆಯ ಹಿಂದೆ ಆಗ್ಲಿ ಮುಂದಾಗ್ಲೇ ನಡೆಯುವಂಥದ್ದು ಅಂತ ಕರೀತಾರೆ. ಹಿಂದಾಗ್ಲಿ ಮುಂದಾಗ್ಲೇ ನಡೆಯುವಂತಹ ವ್ಯಕ್ತಿ ಈ ಏನು ವಿಷ್ಣುವಿನಗೆ ಸಮಾನವಾದಂತಹ ಸಂಪತ್ತು ಅಂತ ಹೇಳ್ತಾರೆ. ಅದಕ್ಕೆ ಸಾಷ್ಟಿ ಅಂತ ಕರೀತಾರೆ. ಈ ಮುಕ್ತಿಯಲ್ಲಿ 5 ಮುಕ್ತಿಗಳನ್ನು ನಾವು ಕಾಣ್ತೇವೆ. ಸಾಯುಜ್ಯ, ಸಾಷ್ಟಿ, ಸಾಮೀಪ್ಯ, ಸಾರೂಪ್ಯ, ಸಾಲೋಕ್ಯ ಅಂತ ಹೇಳಿ. ಸೊ ಅದರಲ್ಲಿ ಸಾಷ್ಟಿ ಅನ್ನೋದೇನಿದೆಯೋ ಭಗವಂತನಿಗೆ ಸಮಾನವಾದಂತಹ ಸಂಪತ್ತವನ್ನ ಪಡಿತಾನೆ, ಅದಕ್ಕೆ ಯಾವುದೇ ಸಂಶಯವಿಲ್ಲ ಅನ್ನೋದನ್ನ ಹೇಳ್ತಾರೆ. ಹಾಗಾಗಿ ದೇವರ ಹಿಂದೆ ಮುಂದೆ ನಡೆಯುವಂಥದ್ದು ಯಾವಾಗ ರಥಯಾತ್ರೆ ನಡೀತಾ ಇರುತ್ತೋ ಅದಕ್ಕೂ ಕೂಡ ಮಹತ್ವ ಇದೆ. ಸೊ ಎಲ್ಲಾದ್ರೂ ನೀವು ರಥಯಾತ್ರೆಯನ್ನ ಕಂಡ್ರೆ ಅಥವಾ ರಥಯಾತ್ರೆ ಇದೆ ಅಂತ ಕೇಳಿದ್ರೆ ಆದಷ್ಟು ಬೇಗ ಹೋಗಿ ಆ ರಥಯಾತ್ರೆಗೆ ಜಾಯಿನ್ ಆಗಿ. ಯಾಕಂದ್ರೆ ನಾವು ಮಾಡಿರುವಂತಹ ಕರ್ಮಗಳು ತುಂಬಾನೇ ಇದೆ. ಎಷ್ಟು ಮಾಡಿದ್ರು ಹೋಗ್ಲಿಕ್ಕಿಲ್ಲ. ಇವತ್ತಿನ ದಿನ ಏಕಾದಶಿ ವ್ರತವನ್ನ ಮಾಡೋದನ್ನ ನೀವು ಕಿಂಚಿತ್ತು ಕೂಡ ಮಿಸ್ ಮಾಡ್ಕೋಬೇಡಿ. ಯಾಕಂದ್ರೆ ನಮ್ಗೆ ಹೋಗ್ಬೇಕಾಗಿರೋದು ಎಷ್ಟು ಜನ್ಮದ ಪಾಪಗಳು ನಮ್ಗೆ ಇರುವಂತದ್ದು. ನಮ್ಮ ವಯಸ್ಸು ನೋಡಿದ್ರೆ ಒಬ್ಬ 13 ವರ್ಷ ದಾಟಿತು ಅಂತಂದ್ರೆ ಒಂದು ದಿನ ಅವನು ಮಾಡಿರುವಂತ, ಯಾಕಂದ್ರೆ 13 ವರ್ಷದವರೆಗೆ ಯಾವ್ದು ಪಾಪ ಇರೋದಿಲ್ಲ. ಮಾಡಿರುವಂತಹ ಕಾರ್ಯಗಳಿಗೆ ಪಾಪ ಇಲ್ಲ. 13 ವರ್ಷ ದಾಟಿ ಅವನು ಏನಾದ್ರೂ ಒಂದು ದಿನವಾದ್ರೂ ಕೂಡ ಸವಿಸಿದ್ರೆ ಅವನು ಒಂದು ದಿನಕ್ಕೆ ಒಂದು ಕೋಟಿ ಆಗುವಷ್ಟು ಪಾಪಗಳನ್ನ ಅವನು ಮಾಡ್ತಾನಂತೆ. ಸೊ ಅಷ್ಟು ಒಂದು ಪಾಪ ಯಾವ ತರ ಮಾಡ್ತೀವಿ ಅನ್ನೋದೇ ನಮ್ಗೆ ಗೊತ್ತಾಗಲ್ಲ. ಮಾಡ್ತೀವಿ ಅನ್ನೋದೇ ಗೊತ್ತಾಗಲ್ಲ. ನಮ್ಗೆ ಅನ್ಸಲ್ಲ ಇದು ನಮ್ಗೆ ಮಾಡಿರುವಂತದ್ದು ಪಾಪ ಅಂತ. ಅದಕ್ಕಾದ್ರೆ ಆಲೋಚನೆ ಮಾಡಿ. ಸೊ ಕೆಲವೊಮ್ಮೆ ಗೊತ್ತಿದ್ದು ಮಾಡ್ತೇವೆ, ಕೆಲವೊಂದು ಗೊತ್ತಿಲ್ಲದೆ ಮಾಡ್ತೇವೆ. ಸೊ ಹಾಗಾದ್ರೆ ಗೊತ್ತಿದ್ದು ಮಾಡೋದನ್ನ ನಾವು ಭಗವಂತನಲ್ಲಿ ಶರಣ ಕೇಳ್ಕೊಳ್ಬಹುದು. ಆದ್ರೆ ಗೊತ್ತಿಲ್ಲದೆ ಇರೋ ಮಾಡೋದನ್ನ ಹೇಗೆ ಗೊತ್ತಾಗತ್ತೆ ನಮ್ಗೆ? ಸೊ ಹಾಗಾಗಿ ಗೊತ್ತಿಲ್ಲದೆ ಇರುವಂತಹ ಪಾಪ ಕರ್ಮಗಳು ನಮ್ಮಲ್ಲಿ ಕೂತಿದೆ. ಎಷ್ಟು ಕೂತಿದೆ ಅನ್ನೋದೇ ನಮ್ಗೆ ಗೊತ್ತಿಲ್ಲ ಇಷ್ಟು ವರ್ಷದಲ್ಲಿ. ಹಾಗಾಗಿ ಒಂದು ಕ್ಷಣನೂ ಕೂಡ ನಮ್ಗೆ ಪಾಪ ಕರ್ಮಗಳನ್ನ ಕಡಿಮೆ ಮಾಡ್ಕೊಳ್ಳಿಕ್ಕೆ ನಮ್ಗೆ ಒಂದು ಅವಕಾಶ ಸಿಕ್ಕರೆ ದಯವಿಟ್ಟು ಈ ಅವಕಾಶವನ್ನ ಕಳ್ಕೊಳ್ಬೇಡಿ. ಎಲ್ಲೇ ರಥಯಾತ್ರೆ ಇದ್ರೂ ಕೂಡ ನೀವು ಸಂಶಯವಿಲ್ಲದೆ ಏನು ಆ ರಥಯಾತ್ರೆಯಲ್ಲಿ ಸ್ವಲ್ಪ ಹೊತ್ತಾದ್ರೂ ಕೂಡ ನೀವು ಹಿಂದೆ ಮುಂದೆ ಹೋಗಿ ಆ ರಥಯಾತ್ರೆಯಲ್ಲಿ ಪಾಲ್ಗೊಂಡ್ರೆ ತುಂಬಾನೇ ಒಳ್ಳೇದು. ಮತ್ತೆ ಮುಂದೆ ಇರುವಂತದ್ದು 28ನೇದು ತೀರ್ಥ ಸ್ಥಳಗಳಿಗೆ ಭೇಟಿ ಕೊಡುವಂಥದ್ದು. ತೀರ್ಥ ಗ್ರಹೀತಿಥಿ ಅಂತ ಹೇಳ್ತಾರೆ. ಅಂದ್ರೆ ವಿಷ್ಣು ಈ ತೀರ್ಥಗಳಿಗೆ ಅಥವಾ ನಾವು ತೀರ್ಥ ಅಂತಂದ್ರೆ ಕ್ಷೇತ್ರಗಳು, ವಿಷ್ಣುವಿನ ದೇಗುಲಕ್ಕೆ ನಾವು ಭೇಟಿ ಕೊಡುವಂಥದ್ದು ಅಂತ ಹೇಳಿ. ಸೊ ಪುರಾಣಗಳಲ್ಲಿ ವಿಚಾರವನ್ನು ತಿಳಿಸಲಾಗಿದೆ. ಅಂದ್ರೆ ತೀರ್ಥಗಳು ಯಾವ್ಯಾವ್ದು ಬರುತ್ತೆ? ವೃಂದಾವನ, ಮಥುರಾ, ದ್ವಾರಕಾಪಟ್ಟಣ, ಸೊ ಪವಿತ್ರ ಏನೇನೆಲ್ಲಾ ಯಾತ್ರಾ ಕ್ಷೇತ್ರಗಳಿದೆಯೋ ಭಗವಂತನದ್ದು. ಸೊ ಹೋಗುವ ಜನರು ನಿಜಕ್ಕೂ ಕೂಡ ಧನ್ಯರು ಅಂತ ಹೇಳ್ತಾರೆ. ಸೊ ಇಂಥ ಯಾತ್ರೆಗಳಿಂದ ಏನಾಗುತ್ತೆ, ಈ ನಮ್ಮ ಐಹಿಕ ದೇಹ ಏನಿದೆಯೋ ಈ ಐಹಿಕ ಅಸ್ತಿತ್ವ, ಈ ಐಹಿಕ ಅಸ್ತಿತ್ವ ಅನ್ನುವಂಥದ್ದು ಕೇವಲ ಒಂದು ಮರೀಚಿಕೆ ಅಂತ ಹೇಳ್ತೇವೆ. ಸೊ ನಮ್ಗೆಲ್ಲ ಸುಖ ಸಿಗ್ತಾ ಇರುವಂತದ್ದು ನಾವು ಏನ್ ತಿಳ್ಕೊಳ್ತೇವೆ, ನನ್ಗೆ ಈ ಸುಖ ಸಿಕ್ತು ಅಂತ. ಆದ್ರೆ ಇಲ್ಲ, ಇದು ಕೇವಲ ಮರೀಚಿಕೆ. ಈಗ ನೀವು ಮರಳುಗಾಡಲ್ಲೆಲ್ಲ ಹೋದಾಗ ನಿಮ್ಗೆ ಮುಂದೆ ನೀರಡಿಕೆ ಆಗಿರುತ್ತೆ. ಮುಂದೆ ನೀವು ನೋಡಿದಾಗ ಅಲ್ಲಿ ಮರಳು ನೀರ್ ಹರಿತಾ ಇರೋ ಹಾಗೆ ಅನ್ಸುತ್ತೆ. ಅದು ನಮ್ಮ ಮರೀಚಿಕೆ. ಅಯ್ಯೋ ಅಲ್ಲಿ ನೀರಿದೆ, ನಾನು ಅಲ್ಲಿ ಓಡಿ ನೋಡ್ತೇನೆ, ನನಗೆ ನೀರು ಸಿಗಲ್ಲ. ಹಾಗೆ ಮುಂದೆ ಹೋದಾಗೆ ನಂಗೆ ನೀರೇ ಸಿಗಲ್ಲ. ಮರೀಚಿಕೆ ಅದು. ಹೀಗೆ ನನ್ನ ಒಂದು ದೈಹಿಕ ಅಸ್ತಿತ್ವದಲ್ಲಿ ನಾನು ಏನ್ ಮಾಡ್ತಾ ಇದ್ದೇನೆ, ಸುಖ, ಮುಂದೆ ನನ್ಗೆ ಸುಖ ಸಿಗುತ್ತೆ, ನಾಳೆ ನನ್ಗೆ ಸುಖ ಸಿಗುತ್ತೆ, ನಾಡಿದ್ದು ನನ್ಗೆ ಸುಖ ಸಿಗುತ್ತೆ, ಸುಖ ಸಿಗುತ್ತೆ 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 ಅಂತ ನಾವು ಹೋಗ್ತೇವೆ. ಆದ್ರೆ ಅದು ಮರೀಚಿಕೆ. ಸುಖಾನೇ ಇಲ್ಲ, ಎಲ್ಲಿನೂ ಇಲ್ಲ. ಹಾಗಾಗಿ ಈ ಒಂದು ಐಹಿಕ ಸುಖ ಅನ್ನುವಂತ ಏನು ಮರೀಚಿಕೆ ನಮ್ಮಲ್ಲಿದೆಯೋ ಇದನ್ನ ಸುಖವಾಗಿ ನಾವು ದಾಟಬಹುದು ಅಂತ ಹೇಳ್ತಾರೆ ಯಾವಾಗ ನಾವು ತೀರ್ಥ ಸ್ಥಳಗಳಿಗೆ ಭೇಟಿಯನ್ನ ಕೊಟ್ಟಾಗ. ಹಾಗಾಗಿ ಸೊ ಕೃಷ್ಣನ್ ದೇವಾಲಯಗಳಿಗೆ ಹೋಗುವಂಥದ್ದು ನಮ್ಗೆ ಇಲ್ಲಿ ತಿಳಿಸ್ತಾರೆ. ಸೊ ತುಂಬಾನೇ ಇಲ್ಲಿ ನಮ್ಗೆ ಪುರಾಣಗಳಲ್ಲಿ ಕೆಲವೊಂದು ಹರಿಭಕ್ತಿ ಸುಬೋಧಯದಲ್ಲಿ ಗ್ರಂಥಗಳಲ್ಲಿ ತಿಳಿಸಲಾಗಿದೆ. ಸೊ ಅವುಗಳನ್ನ ನೀವು ನೋಡ್ಕೊಳ್ಬಹುದು. ಈಗ ಹೇಗೆ ಈ ಹರಿಭಕ್ತ ಸುಬೋಧಯದಲ್ಲಿ ಒಂದು ಉಕ್ತಿ ಅನ್ನ ಇಲ್ಲಿ ಕೊಡಲಾಗಿದೆ. ಏನ್ ಹೇಳ್ತಾರೆ ಅಂದ್ರೆ, ಈ ಕೃಷ್ಣ ಪ್ರಜ್ಞೆಯಲ್ಲಿ ಶುದ್ಧ ಭಕ್ತಿ ಸೇವೆಯ ಶುದ್ಧ ಭಕ್ತಿ ಸೇವೆಯ ಹಂಬಲದಿಂದ ಪ್ರೇರಿತರಾಗಿ ಈ ಪ್ರೇರಣೆಯಾನುಸಾರ ವಿಷ್ಣು ದೇವಾಲಯಕ್ಕೆ ಹೋಗುವ ಜನರು ಹಾಗಾಗಿ ತೀರ್ಥ ಯಾತ್ರೆಗಳನ್ನ ಹಮ್ಮಿಕೊಳ್ಳುವಂಥದ್ದು ಇಸ್ಕಾನ್ ಟೆಂಪಲ್ಗಳಲ್ಲಿ. ಸೊ ಕೃಷ್ಣ ಪ್ರಜ್ಞೆಯಲ್ಲಿ ಯಾರೆಲ್ಲ ವಿಷ್ಣು ದೇವಾಲಯಕ್ಕೆ ಹೋಗುವ ಜನರು, ಈ ಜನರು ತಾಯಿಯ ಗರ್ಭ ಅನ್ನುವಂಥದ್ದು ಏನು ನಮ್ಗೆ ಇದೊಂದು ಸೆರೆಮನೆ. ಹೀಗೆ ಆ ಸೆರೆಮನೆಯನ್ನ ಮತ್ತೊಮ್ಮೆ ಪ್ರವೇಶಿಸೋದಿಲ್ಲ ಅಂತ ಅನ್ನೋದನ್ನ ಇಲ್ಲಿ ನಮ್ಗೆ ಹೇಳ್ತಾರೆ. ಸೊ ಮತ್ತೊಮ್ಮೆ ಪ್ರವೇಶಿಸುವಂತಹ ಕ್ರಿಯೆಯಿಂದ ನಾವು ಬಿಡುಗಡೆಯನ್ನ ಪಡಿತೀವಿ ಅನ್ನೋದನ್ನ ಈ ಹರಿಭಕ್ತಿ ಸುಬೋಧಯದಲ್ಲಿ ತಿಳಿಸಲಾಗಿದೆ.
ಮತ್ತೆ ಮುಂದೆ ಬರುವಂತದ್ದು 29ನೇದು ನೀವು ಕಾಣ್ಬೋದು. ವಿಷ್ಣು ದೇಗುಲಕ್ಕೆ ಪ್ರದಕ್ಷಿಣೆ ಹಾಕುವಂಥದ್ದು ಅಂತ ಹೇಳ್ತೇವೆ. ಸೊ ಪರಿಕ್ರಮ ಅಂತಾನೂ ಕೂಡ ನಾವು ಹೇಳ್ತೇವೆ. ಸೊ ಪರಿಕ್ರಮ ಅಂತ ಸ್ವಲ್ಪ ದೊಡ್ಡದಾಗಿರುತ್ತೆ, ಪ್ರದಕ್ಷಿಣೆ ಅನ್ನೋದು ಸ್ವಲ್ಪ ಚಿಕ್ಕದಾಗಿರುತ್ತೆ ಅಷ್ಟೇ. ಪರಿಕ್ರಮ ಅನ್ನೋದು ನಾವು ಹೆಚ್ಚಾಗಿ ಕೆಲವೊಂದು ಧಾಮಗಳಿಗೆ ಹೋದಾಗ ಲಾಂಗ್ ಆಗಿ ಭಗವಂತ ಎಲ್ಲಿಲ್ಲ ಲೇಲಿ ಮಾಡಿದ್ದಾನಲ್ಲ ಅವುಗಳಿಗೆ ನಾವು ಹಾಕುವಂಥದ್ದು ಪರಿಕ್ರಮ. ಸೊ ಹೀಗೆ ಹರಿಭಕ್ತ ಸುಬೋಧಯಲ್ಲಿ ಕೂಡ ಹೀಗೆ ಹೇಳಲಾಗಿದೆ. ಸೊ ಯಾರು ಭಗವಂತನ ದೇವಾಲಯದ ಸುತ್ತ ಪ್ರದಕ್ಷಿಣೆ ಬರ್ತಾರೋ, ಪ್ರದಕ್ಷಿಣೆ ಹೋಗಿ ಬರ್ತಾರೋ ಅವರಿಗೆ ಈ ಐಹಿಕ ಜಗತ್ತಿನಲ್ಲಿ ಏನು ಅಂದ್ರೆ ಸುತ್ತು ಅಂದ್ರೆ ಏನು, ಪ್ರದಕ್ಷಿಣೆ ಅಂತಂದ್ರೆ ಏನು, ಚಕ್ರ, ಹೌದು ತಾನೆ. ಸೊ ಈ ಚಕ್ರ ಅನ್ನುವಂಥದ್ದನ್ನ ಭೌತಿಕ ಜಗತ್ತಿನಲ್ಲಿ ಇರುವಂತಹ ಚಕ್ರ ನಮ್ಗೆ ಸಂಬಂಧಪಟ್ಟಿರೋದು ಯಾವ್ದಂದ್ರೆ ಹುಟ್ಟು ಸಾವು, ಇದೇ ನಮ್ಮ ಚಕ್ರ. ಸೊ ಈ ಚಕ್ರಕ್ಕೆ ನಾವು ಸಿಲುಕೋದಿಲ್ಲ ಅಂತ ಹೇಳ್ತಾರೆ. ಸೊ ಈ ಒಂದು ಭಗವಂತನ ಸುತ್ತು ಬಂದು ಪ್ರದಕ್ಷಿಣೆಯನ್ನ ಮಾಡಿದ್ರೆ ಸೊ ನಮ್ಗೆ ಏನು ಹುಟ್ಟು ಸಾವು ಅನ್ನುವಂತಹ ಚಕ್ರ ಇದೆಯೋ ಸೊ ಇದಕ್ಕೆ ಇದು ನಮ್ಗೆ ಆಗೋದಿಲ್ಲ. ಸೊ ಇದರಿಂದ ಕಡಿವಾಣ ಹಾಕತ್ತೆ ಇದು ಪ್ರದಕ್ಷಿಣೆ ಅನ್ನುವಂಥದ್ದು ಈ ಹುಟ್ಟು ಸಾವಿನ ಚಕ್ರಕ್ಕೆ ಕಡಿವಾಣ ಹಾಕತ್ತೆ ಅನ್ನೋದನ್ನ ಹೇಳ್ತಾರೆ. ಮತ್ತೆ ಯಾಕಂದ್ರೆ ನಾವೆಲ್ಲರೂ ಕೂಡ ಪ್ರದಕ್ಷಿಣೆ ಹಾಕ್ತಾ ಇದ್ದೇವೆ. ಎದಕ್ಕೆ ಪ್ರದಕ್ಷಿಣೆ ಹಾಕ್ತಾ ಇದ್ದೇವೆ? ಜನನ ಮರಣಗಳಿಗೆ ಪ್ರದಕ್ಷಿಣೆ ಹಾಕ್ತಾ ಇದ್ದೇವೆ. ನೋಡಿ, ನಾವ್ ಹಾಕ್ತಾ ಇಲ್ಲ ಅಂತ ಇಲ್ಲ. ಪ್ರದಕ್ಷಿಣೆ ಅನ್ನುವಂಥದ್ದು ನಾವು ಬೇಕಾಗಿ ಪ್ರದಕ್ಷಿಣೆ ಹಾಕೋದು ಬೇರೆ, ನಮ್ಗೆ ಗೊತ್ತಿಲ್ಲ ನಾವು ಪ್ರದಕ್ಷಿಣೆ ಹಾಕೋದು ಬೇರೆ. ಗೊತ್ತಿದೆ ಆದ್ರೆ ಅದು ಪ್ರಜ್ಞೆಯಲ್ಲಿ ಇಲ್ಲ ಅಲ್ಲ ನಮ್ಗೆ. ಸೊ ಜನನ ಮರಣ ಅನ್ನುವಂತ ಪ್ರದಕ್ಷಿಣೆ ಹಾಕ್ತಾ ಇದ್ದೇವೆ ನಾವೆಲ್ಲರೂ ಕೂಡ ನಾವ್ ನೋಡಿದಾಗ. ಆದ್ರೆ ಒಬ್ಬ ತಿಳಿದಂತಹ ವ್ಯಕ್ತಿ, ಜ್ಞಾನಿ, ಸೊ ಕೇವಲ ದೇವಸ್ಥಾನದ ಅರ್ಚಾ ವಿಗ್ರಹದ ಪ್ರದಕ್ಷಿಣೆ ಹಾಕಿದಾಗ ಅವನು ಈ ಜನನ ಮರಣ ಅನ್ನುವಂಥ ಪ್ರದಕ್ಷಿಣೆಯನ್ನ ತೊರಿಬಹುದು, ಜನನ ಮರಣ ಅನ್ನುವಂಥ ಪ್ರದಕ್ಷಿಣೆಯನ್ನ ಹಾಕೋದಿಲ್ಲ ಅನ್ನೋದನ್ನ ಹೇಳ್ತಾರೆ. ಸೊ ತುಂಬಾ ಚೆನ್ನಾಗಿ ಶ್ರೀಲ ಪ್ರಭುಪಾದ ಪದಗಳನ್ನ ಬಳಸಿರುವಂತದ್ದು ಇಂಗ್ಲಿಷ್ ನಲ್ಲಿ, ಅದನ್ನ ಟ್ರಾನ್ಸ್ಲೇಟ್ ಮಾಡಿರೋದು ಕೂಡ ತುಂಬಾನೇ ಒಳ್ಳೆ ಪದಗಳನ್ನ ನಾವು ಕಾಣ್ತೇವೆ. ಒಂದು ಶಬ್ದನ ನೀವು ಬಿಡದೆ ಓದಿ ತುಂಬಾನೇ ಅರ್ಥ ಗರ್ಭಿತವಾಗಿರುವಂತದ್ದು, ತುಂಬಾನೇ ಅದ್ರಲ್ಲಿ ಆಳವಾದ ಅರ್ಥವನ್ನ ಶ್ರೀಲ ಪ್ರಭುಪಾದರು ನಮ್ಗೆ ಕೊಡ್ತಾರೆ. ಮುಂದೆ ನೋಡಿದಾಗ ಈ 29ನೇದು ವಿಷ್ಣು ದೇಗುಲ್ ಆಯ್ತಲ್ಲ ಇದು. ಓಕೆ, ಇನ್ನು 30ನೇದು ಅರ್ಚನೆಯನ್ನ ನಾವು ಕಾಣ್ತೇವೆ. ಇಲ್ಲಲ್ಲ, ಮುಂದೆ ಇರ್ಬೋದು, ಒಂದು ನಿಮಿಷ. ಓಕೆ, ಪರಿಚಯದಿಂದ ಇದೆ. 30ನೇದು ನಾವು ನೋಡಿದಾಗ ಇಲ್ಲಿ ಇರುವಂತದ್ದು ಅರ್ಚನೆ. ಅರ್ಚನೆ ಅಂತಂದ್ರೆ ಪೂಜೆಯನ್ನ ಮಾಡುವಂಥದ್ದು ಅಂತ. ಎಲ್ಲಿ ಪೂಜೆನೆ? ಈ ಅರ್ಚಾ ವಿಗ್ರಹಕ್ಕೆ ಮಾಡುವಂತ ಪೂಜೆ ಕ್ರಿಯೆಗಳನ್ನ ಹೇಗೆ ಮಾಡೋದು ಅಂತ. ಈ ಈ ಶ್ರೀಮದ್ ಭಾಗವತದಲ್ಲಿ ಒಂದು ಉಲ್ಲೇಖವನ್ನ ಇಲ್ಲಿ ಕೊಡಲಾಗಿದೆ. ಸೊ ಏನ್ ಹೇಳ್ತಾರಂದ್ರೆ, ಸೊ ಒಬ್ಬ ಈ ಅರ್ಚಾ ವಿಗ್ರಹದ ಪೂಜಾ ಕ್ರಿಯೆಯನ್ನ ನೆರವೇರಿಸುವುದ್ರಿಂದ ಅವನಿಗೆ ಒಂದು ಅರಿವು ಉಂಟಾಗುತ್ತೆ. ನಾನು ದೇಹ ಅಲ್ಲ, ನನ್ನ ಒಂದು ಒಳಗಿರುವಂತಹ ಆತ್ಮ ಚೇತನಾತ್ಮವಾಗಿರುವಂತದ್ದು ಅಂತ ಹೇಳಿ ತನ್ನನ್ನ ತಾನು ಅರಿತುಕೊಳ್ತಾನೆ. ಹೀಗೆ ಈ ಕೃಷ್ಣನ ಆಪ್ತ ಗೆಳೆಯನಾದ ಸುಧಾಮನು ಬ್ರಾಹ್ಮಣನೊಬ್ಬನ ಮನೆಗೆ ಹೋಗುವ ಹಾದಿಯಲ್ಲಿ ಕೃಷ್ಣ ಪೂಜೆಯನ್ನಷ್ಟೇ ಮಾಡಿ ಸ್ವರ್ಗೀಯ ಸಂಪತ್ತು, ಮುಕ್ತಿ, ಬ್ರಹ್ಮಾಂಡದ ಗ್ರಹ ಪದ್ಧತಿಯ ಮೇಲೆ ಒಡೆತನ, ಐಹಿಕ ಐಶ್ವರ್ಯ ಹಾಗೂ ಯೋಗ ಸಿದ್ಧಿ ಎಲ್ಲವನ್ನು ಗಳಿಸಬಹುದಾಗಿದೆ ಅಂತ ಹೇಳಿ ಇಲ್ಲಿ ಹೇಳ್ತಾರೆ. ಇದು ಕೃಷ್ಣನ ಆಪ್ತ ಗೆಳೆಯನ ಕುರಿತಾಗಿ ಹೇಳ್ತಾ ಇದ್ದಾರೆ. ಸುಧಾಮನ ಅನ್ನುವಂಥ ಒಬ್ಬ ಬ್ರಾಹ್ಮಣ ಮನೆಗೆ ಹೋಗುವಾಗ ಹಾದಿಯಲ್ಲಿ ಕೇವಲ ಕೃಷ್ಣ ಪೂಜೆಯನ್ನಷ್ಟೇ ಮಾಡಿ, ಕೇವಲ ಕೃಷ್ಣ ಪೂಜೆ ಮಾಡಿದಾನಷ್ಟೇ. ಸೊ ಮಾಡಿದ ಕೃಷ್ಣಕ್ಕೆ ಸ್ವರ್ಗೀಯ ಸಂಪತ್ತನ್ನ, ಮುಕ್ತಿಯನ್ನ ಎಲ್ಲನೂ ಕೂಡ ಗಳಿಸಿದಾನೆ, ನಾವು ಕೂಡ ಗಳಿಸಬಹುದು ಅಂತ ಹೇಳ್ತಾರೆ. ಇದನ್ನ ಶ್ರೀಮದ್ ಭಾಗವತದಲ್ಲಿ ನಾವು ನೋಡ್ತೇವೆ. ಓಕೆ, ಇಲ್ಲೊಂದು ಚಿಕ್ಕ ಕಥೆ ನಾನು ನಿಮ್ಗೆ ಕೊಡಲಾಗಿದೆ. ಇದು ನಿಮ್ಗೆ 2ನೇ ಪ್ಯಾರಾಗ್ರಾಫ್ ಅಲ್ಲಿ ನೀವು ಕಾಣಬಹುದು. ಈ ಸುಧಾಮ ತನ್ನಲ್ಲಿ ಮಾತನಾಡ್ಕೊಳ್ಬೇಕಾದಾಗ ಒಂದು ಸಂದರ್ಭವನ್ನ ಇಲ್ಲಿ ಕಥೆಯ ಮೂಲಕ ಹೇಳಲಾಗಿದೆ. ಕೃಷ್ಣ ಹೇಳ್ತಾನೆ ತನ್ನ ಗೆಳೆಯರಿಗೆ,
ಸೊ ಬ್ರಾಹ್ಮಣ ಒಬ್ಬನ ಮನೆಗೆ ಹೋಗಿ ಸೊ ನನ್ನ ಹೆಸರಿಂದ ಹೋಗಿ ನಿನ್ನ ಆಹಾರನ ತೆಗೆದುಕೊಂಡು ಬಾ ಅಂತ ಹೇಳ್ತಾರೆ. ಸೊ ಯಾಚಿಸಿ ನೀ ತರ್ಬೇಕು. ಕೃಷ್ಣನೇ ಹೇಳ್ತಾನೆ ತನ್ನ ಗೆಳೆಯರಿಗೆ ಎಲ್ರಿಗೂ ಕೂಡ. ಹೀಗೆ ತನ್ನ ಗೆಳೆಯ ಸುಧಾಮನಿಗೆ ಆಜ್ಞೆಯನ್ನ ವಿಧಿಸ್ತಾನೆ, ನೀನ್ ಹೋಗಿ ತಗೊಂಡ್ ಬಾ. ಬ್ರಾಹ್ಮಣರ ಮನೆಯಲ್ಲಿ ಒಂದು ಯಜ್ಞ ನಡೆದಿದೆ, ಅಲ್ಲಿ ನೈವೇದ್ಯವನ್ನ ಕೊಡ್ತಾರೆ. ನನ್ನ ಹೆಸರು ಹೇಳಿ ಆ ಒಂದು ಆಹಾರವನ್ನ ನೀನ್ ತೆಗೆದುಕೊಂಡು ಬಾ ಅಂತ ಹೇಳಿ ಆಜ್ಞೆ ಮಾಡ್ತಾನೆ. ಸೊ ಆ ಹೊತ್ನಲ್ಲಿ ಅವರೆಲ್ಲ ಯಾರೆಲ್ಲ ಯಜ್ಞ ವಿಧಿಗಳನ್ನ ನಡೆಸ್ತಾ ಇರ್ತಾರೋ ಬ್ರಾಹ್ಮಣರು, ಅವ್ರಿಗೆ ಭಗವಂತ ಅಂತ ಗೊತ್ತಿಲ್ಲ, ಕೇವಲ ಭಗವಂತನಿಗೆ ಅದನ್ನ ಕೊಡ್ಬೇಕು, ಹಾಗಾಗಿ ಅದನ್ನ ಯಾರಿಗೂ ಕೊಡುವಂತಿಲ್ಲ ಅಂತ ಹೇಳಿ ಅವರು ಕಟ್ಟಾದ್ನೆ. ಹಾಗೆ ಏನ್ ಮಾಡ್ತಾರೆ, ಅದನ್ನ ಯಾರಿಗೂ ಕೊಡೋದಿಲ್ಲ, ಕೇವಲ ಭಗವಂತನಿಗೆ ಹವನಕ್ಕೆ ಅರ್ಪಿಸ್ತಾ ಇರ್ತಾರೆ. ಇಲ್ಲಿ ಸುಧಾಮ ಮತ್ತೆ ಬಲರಾಮ ಇಬ್ರು ಕೂಡಿಸಿ ಏನ್ ಮಾಡ್ತಾರೆ, ಬ್ರಾಹ್ಮಣರ ಆ ಒಂದು ಯಜ್ಞಾವಿಧಿ ಎಲ್ಲಿ ನಡೀತಾ ಇರುತ್ತೋ ಅಲ್ಲಿ ಹೋಗ್ತಾರೆ. ಅವಾಗ ಅವ್ರು ಹೇಳ್ತಾರೆ, ಸೊ ನಾವು ತುಂಬಾ ಹಸಿದಿದ್ದೀವಿ, ಮತ್ತೆ ಕೃಷ್ಣ ನಿಗೆ ಈ ಯಜ್ಞದಲ್ಲಿ ಮಾಡಿರುವಂತಹ ಆಹಾರ ನಮ್ಗೆ ನೀವು ಕೇಳಿದ್ದಾನೆ, ನೀವು ನಮ್ಗೆ ಕೊಡಿ, ನಾವು ಒಯ್ತೇವೆ, ನಮ್ಗೆ ತುಂಬಾ ಹಸಿವಾಗಿದೆ ಅಂತ ಹೇಳ್ತಾರೆ. ಅವಾಗ ಈ ಬ್ರಾಹ್ಮಣರು ಕೂಡಲೇ ನಿರಾಕರಿಸ್ಬಿಡ್ತಾರೆ, ಕೊಡೋದಿಲ್ಲ ಅಂತ ಹೇಳಿ. ಆದ್ರೆ ಅಲ್ಲಿ ಏನ್ ನಡೀತಾ ಇರುತ್ತಂದ್ರೆ, ಆ ಬ್ರಾಹ್ಮಣರ ಪತ್ನಿಯರು ಇರ್ತಾರಲ್ಲ, ಸೊ ಕೃಷ್ಣನಿಗೆ ತುಂಬಾನೇ ಆಕರ್ಷಿತರಾಗಿರ್ತಾರೆ. ಯಾವಾಗ ಕೃಷ್ಣನಿಗೆ ಆಹಾರ ಬೇಕು ಅಂತ ಆ ಬ್ರಾಹ್ಮಣರ ಪತ್ನಿಯರಿಗೆ ಗೊತ್ತಾಗುತ್ತೋ, ಅವರು ಈ ಬ್ರಾಹ್ಮಣರ ಒಂದು ಯಜ್ಞದಲ್ಲಿ ಈ ಅವರ ಪತ್ನಿಯರ ಪಾತ್ರ ತುಂಬಾ ಇರುತ್ತೆ. ಎಲ್ಲವನ್ನ ತಂದು ಕೊಡೋದಾಗ್ಲಿ ಮಾಡೋದಾಗ್ಲಿ, ಅವ್ರು ಅದೆಲ್ಲವನ್ನ ತ್ಯಜಿಸಿ ಕೃಷ್ಣನಿಗಾಗಿ ಆಹಾರವನ್ನ, ರುಚಿ ರುಚಿಯಾದ ಆಹಾರ ಪದಾರ್ಥಗಳನ್ನ ರೆಡಿ ಮಾಡ್ಕೊಂಡು, ಸಿದ್ಧ ಮಾಡ್ಕೊಂಡು, ಸೊ ಕೃಷ್ಣನ್ ಎಲ್ಲಿದ್ದಾನೋ ಅಲ್ಲಿ ಅರ್ಪಿಸ್ಲಿಕ್ಕೆ ಹೊರಟೋಗ್ತಾರೆ. ಅಂದ್ರೆ ಇಲ್ಲಿ ಯಜ್ಞದ ವಿಧಿಯನ್ನು ಕೂಡ ಅವ್ರು ಮರ್ತೋಗ್ಬಿಡ್ತಾರೆ, ತಮ್ಮ ಗಂಡಂದಿರು ಹೇಳಿರುವಂತದ್ದು. ಸೊ ಇಂಥ ವಿಧಿಯನ್ನ ನಾವು ಕೂಡ ಕಾಣ್ತೇವೆ. ಸೊ ಇದು ಕಥೆಯ ರೂಪದಲ್ಲಿ ಇಲ್ಲಿ ಕಾಣ್ಬಹುದು. ಹೀಗೆ ಜಗತ್ತಿನಲ್ಲಿ ವಿಷ್ಣು ಪೂಜೆ ನಿರತನಾದಂತಹ, ಕೃಷ್ಣ ಪೂಜೆಯಲ್ಲಿ ನಿರತನಾದಂತಹ ಯಾವುದೇ ವ್ಯಕ್ತಿ ಕೂಡ ವೈಕುಂಠ ಲೋಕಕ್ಕೆ ಅವನು ಹೋಗ್ತಾನೆ ಅನ್ನೋದನ್ನ ನಾವು ತಿಳ್ಕೊಳ್ತೇವೆ. ನೆಕ್ಸ್ಟ್ ಇರುವಂತದ್ದು ಭಗವಂತನಿಗೆ ಸೇವೆ ಸಲ್ಲಿಸುವುದು ಅಂತ ಹೇಳಿ, ಇದು ಪ್ರಭುವಿನ ಸೇವೆ ಅಂತ ಹೇಳಿ ಕರೀತಾರೆ. ಈಗ ಮೇಲೆ ಇರುವಂತದ್ದು 35 ಯಾವುದು ಅರ್ಚನೆ, ಪೂಜೆ ಮಾಡುವಂಥದ್ದು. ಸೊ ಇದು ಪೂಜೆ ಯಾರು ಮಾಡ್ತಾರೆ ಅಂತಾನೆ, ಕೇವಲ ದೀಕ್ಷೆ ಪಡೆದವರು, ಮುಂದುವರೆದಂತಹ ಭಕ್ತರು, ಈ ಬ್ರಾಹ್ಮಣ ದೀಕ್ಷೆನ ಪಡೆದಂತವ್ರು ಮಾತ್ರ ಭಗವಂತನನ್ನ ಮುಟ್ಲಿಕ್ಕೆ ಅರ್ಹನಾಗಿರುವಂತವ್ರು. ನಾವೆಲ್ಲರೂ ಕೂಡ ಅರ್ಹರಿಲ್ಲ. ಆದ್ರೆ ಇಲ್ಲಿ ಪರಿಚರ್ಯ ಸೇವೆ, ಪ್ರಭು ಸೇವೆ ಅಂತ ಹೇಳಿ ಕರೆದಿದ್ದಾರೆ. ಅಂದ್ರೆ ಉಳಿದೆಲ್ಲ ಈ ಒಂದು ದೀಕ್ಷೆಯನ್ನ ಯಾರು ತೆಗೆದುಕೊಂಡಿಲ್ವೋ ಉಳಿದವರು ಕೂಡ ಪ್ರಭುವಿನ ಸೇವೆಯನ್ನ ಮಾಡಬಹುದು. ಅದಕ್ಕೆ ಪರಿಚರ್ಯ ಅಂತ ಹೇಳಿ ಕರೀತಾರೆ. ಸೊ ಇಲ್ಲಿ ಕಷ್ಟುನಿಟ್ಟಾದಂತಹ ಆಜ್ಞೆಗಳನ್ನ ನಾವಿಲ್ಲಿ ಕಾಣೋದಿಲ್ಲ. ಸೊ ಮತ್ತೆ ಈ ಪ್ರಭುವಿನ ಸೇವೆ ಹೇಗಿರುತ್ತೆ, ಪ್ರಭುವಿನ ಸೇವೆ ನಾವು ಕೊಡ್ಬೇಕು, ಪೂಜೆ ಮಾಡ್ಬೇಕು ಅಂತಂದ್ರೆ ಕೇವಲ ವಿಗ್ರಹ ಇಟ್ಟು ಪೂಜೆ ಮಾಡೋದಾ ಇಲ್ಲ. ಸೊ ಸುಂದರವಾದಂತಹ ದೇವಾಲಯಗಳ ನಿರ್ಮಾಣವನ್ನ ಮಾಡುವಂಥದ್ದು. ಮತ್ತೆ ಯಾವಾಗ ಈಗ ಒಬ್ಬ ರಾಜನಿಗೆ ಹೇಗಿರುತ್ತೆ, ಒಂದು ರಾಜ ಸಿಂಹಾಸನ ಹೊಂದಿರುತ್ತೆ, ಅವನಿಗೆ ದೊಡ್ಡದಾದಂತಹ ಒಂದು ಮಹಲು ಕೋಟೆ ಇರುತ್ತೆ. ಹಾಗೆ ಭಗವಂತನಿಗೆ ಯಾವಾಗ್ಲೂ ರಾಜ ಸೇವೆ ನಾವು ಸಲ್ಲಿಸಬೇಕು, ಅದೇ ಪ್ರಭು ಸೇವೆ ಅನ್ನೋದನ್ನ ಇಲ್ಲಿ ಹೇಳ್ತಾರೆ. ಹೀಗೆ ಅವನಿಗೆ ದೇಗುಲಗಳಲ್ಲಿ ರಾಜನಾಗಿ ಸೇವೆಯನ್ನ ಸಲ್ಲಿಸುವಂಥದ್ದು, ಕೃಷ್ಣನ ಪೂಜೆ ಹೀಗೆ ನೆರವೇರ್ಬೇಕಾಗಿರುವಂಥದ್ದು ಅಂತ. ಮತ್ತೆ ಸಾಮಾನ್ಯ ಕಟ್ಟಡ ಹಾಗೆ ಇರಬಾರ್ದು. ಒಂದು ರಾಜ ವೈಭವದ ರೀತಿಯಲ್ಲಿ ಇರುವಂತಹ ಕಟ್ಟಡಗಳು ಅಲ್ಲಿ ಇರಬೇಕು ಅನ್ನೋದನ್ನ ಹೇಳ್ತಾರೆ. ಈ ಕೃಷ್ಣನ ಪೂಜೆಯ ಅರಮನೆಯಲ್ಲಿ ರಾಜ ಸೇವಕರು ರಾಜ್ಯ ಸೇವೆಯನ್ನು ಸಲ್ಲಿಸುವ ಹಾಗೆ ನಡೆಯಬೇಕು. ಹಾಗಾಗಿ ದೇವರಿಗೆ ರಾಜ ವೈಭವದ ಪೂಜೆ ನಡೆಸುವ 100 ದೇವಾಲಯಗಳ ವೃಂದಾವನದಲ್ಲಿದೆ. ಅಲ್ಲಿ ವಿಗ್ರಹಗಳನ್ನು ರಾಜನ ಹಾಗೆ ಪೂಜಿಸಲಾಗುತ್ತೆ. ನಾರದೀಯ ಪುರಾಣದಲ್ಲಿ ಹೀಗೊಂದು ವಾಕ್ಯವಿದೆ, ವ್ಯಕ್ತಿಯೊಬ್ಬನು ಭಗವಂತನ ಸ್ಥಾನವಾದ ದೇವಾಲಯದಲ್ಲಿ ಕೇವಲ ಕ್ಷಣಗಳು ನಿಂತರೂ ಸಾಕು, ಅವನು ಪ್ರಭುವಿನ ಲೋಕೋತ್ತರ ಧಾಮವನ್ನು ಸೇರುವುದು ಖಂಡಿತ. ಹಾಗಾದ್ರೆ ಈ ಪ್ರಭುವಿನ ಸೇವೆಯನ್ನ ಮಾಡೋದ್ರಿಂದ, ದೇವಾಲಯಗಳಿಗೆ ಹೋಗೋದ್ರಿಂದ, ದೇವಾಲಯಗಳನ್ನ ವೈಭವವಾಗಿ ಕಟ್ಟಡವನ್ನ ಕಟ್ಟೋದ್ರಿಂದ, ಅಲ್ಲಿ ನಿಲ್ಲೋದ್ರಿಂದ ಏನಾಗುತ್ತೆ ಅಂತಂದ್ರೆ ಲೋಕೋತ್ತರ ಧಾಮವನ್ನ ಖಂಡಿತ ಸೇರ್ಬಹುದು. ಅಂದ್ರೆ ಯಾರೆಲ್ಲ ಶ್ರೀಲ ಪ್ರಭುಪಾದರು ಎಷ್ಟೊಂದು ದೇವಾಲಯಗಳನ್ನ ನಿರ್ಮಾಣ ಮಾಡಿರುವಂತದ್ದು, ನಿರ್ಮಾಣ ಮಾಡಿ ಎಲ್ಲರಿಗೂ ಕೂಡ, ಸೊ ಕೇವಲ ಅವರು ಬಂದು ನಿಲ್ಲೋದ್ರಿಂದ ಪ್ರಭುವಿನ ಲೋಕೋತ್ತರ ಧಾಮಕ್ಕೆ ಹೋಗ್ತಾರೆ. ಅಂದ್ರೆ ಭಗವಂತನ ಧಾಮಕ್ಕೆ ಹೋಗುವಂತ ಅವಕಾಶವನ್ನ ನಮಗೆ ಮಾಡಿಕೊಟ್ಟಿರುವಂತದ್ದು. ಹಾಗಾಗಿ ದೇವಾಲಯಗಳಿಗೆ ಹೋಗಬೇಕಾಗಿರುವಂತದ್ದು, ವಿಗ್ರಹದ ಮುಂದೆ ನಿಲ್ಲುವಂತಹ ಅವಕಾಶವನ್ನ ನೀವು ತಪ್ಪಿಸ್ಕೊಳ್ಳಿಕ್ ಹೋಗ್ಬೇಡಿ. ಸೊ ಭಗವಂತನ ಸ್ಥಾನವಾದಂತಹ ದೇವಾಲಯದಲ್ಲಿ ಕೆಲವು ಕ್ಷಣವಾದ್ರೂ ನೀವು ನಿಲ್ಬೇಕು. ಸೊ ಇದರಿಂದ ನಾವು ಭಗವಂತನ ಲೋಕಕ್ಕೆ ಹೋಗೋದು ಖಂಡಿತ ಅನ್ನೋದನ್ನ ಈ ನಾರದಿ ಪುರಾಣದಲ್ಲಿ ಹೇಳ್ತಾರೆ.
ಇನ್ನು ಮುಂದೆ ಇರುವಂತದ್ದು ಆ ಗಾಯನದ ಕುರಿತಾಗಿ. ಇದು ನೀವು 32ನೇ ಅಂಶವನ್ನಾಗಿ ನೋಡ್ಬಹುದು. ಗಾಯನ ಅಂತಂದ್ರೆ ಇಲ್ಲಿ ಹಾಡುವುದು, ಕೀರ್ತನೆಯನ್ನ ಮಾಡುವಂಥದ್ದು. ಆ ಇದು ಎಲ್ಲಾನು ಕೂಡ. ಅಂದ್ರೆ ಇಲ್ಲಿ ಈ ಕೀರ್ತನದಲ್ಲಿ ಏನಿರುತ್ತೆ, ಹಾಡುದ್ರಲ್ಲಿ ಏನಿರುತ್ತೆ, ನಾವೆಲ್ಲರೂ ಕೂಡ ಈ ತರಗತಿಯನ್ನ ಪ್ರಾರಂಭ ಮಾಡುವಾಗ ಹಾಡನ್ನ ಹೇಳ್ತೇವೆ, ಕೀರ್ತನೆಯನ್ನ ಹೇಳ್ತೇವೆ. ಯಾಕೆಂದ್ರೆ ಇಲ್ಲಿ ಭಗವಂತನ ಮಹಿಮೆಗಳನ್ನ ನಾವು ಹಾಡ್ತಾ ಇದ್ದೇವೆ. ಹ ಈ ಹಾಡೋದ್ರಲ್ಲಿ ನಾವು ಸದಾ ಮಗ್ನನಾಗಿರ್ತೇವೆ. ಹ ಸೊ ಹೀಗೆ ಮಾಡೋದ್ರಿಂದ ದೇವೋತ್ತಮ ಪರಮ ಪುರುಷನಿರುವಂತಹ ಧಾಮಕ್ಕೆ ಉನ್ನತಿ ಪಡೆಯುವುದಂತೂ ನಿಶ್ಚಯ ಅನ್ನೋದನ್ನ ಹೇಳ್ತಾರೆ. ಮತ್ತೆ 32 ಅಲ್ಲಿ ಸ್ಕಿಪ್ ಆಗಿದೆ 31ರಿಂದ. ನೀವು ಅಲ್ಲಿ ಹಾಕೊಳ್ಬಹುದು. ಗಾಯನ ಅನ್ನೋದು 32, ಸಂಕೀರ್ತನೆ ಅನ್ನುವಂಥದ್ದು 32ನೇ ಅಂಶ. ಸಂಕೀರ್ತನೆಯಲ್ಲಿ ನಾವು ಕಾಣ್ತೇವೆ ಸಾಮಾನ್ಯವಾಗಿ ಜಪ ಮುಂದೆ ಇದೆ, ಅವಾಗ ಹೇಳ್ತೇನೆ. ಸಂಕೀರ್ತನೆ ಅಂತಂದ್ರೆ ಏನು? ಸಂಕೀರ್ತನೆ ಅಂತಂದ್ರೆ ಎಲ್ಲರೂ ಸಾಮೂಹಿಕವಾಗಿ ಏನು ಕೃಷ್ಣನ ನಾಮ ರೂಪ ಗುಣವನ್ನ ಜಪಿಸ್ತೀವೋ ಅದಕ್ಕೆ ಏನಂತ ಕರೀತಾರೆ? ಸಂಕೀರ್ತನೆ ಅಂತ ಕರೀತಾರೆ. ಸೊ ಆ ಸಾಮೂಹಿಕವಾಗಿ ಉಚ್ಚ ಧ್ವನಿಯಲ್ಲಿ ಜಪಿಸುವುದನ್ನ ನಾವು ಸಂಕೀರ್ತನೆ ಅಂತ ಕರೀತೇವೆ. ಸೊ ಇಲ್ಲಿ ಏನೆಲ್ಲ ಇರುತ್ತೆ? ಭಗವಂತನ ನಾಮ ರೂಪ ಗುಣ ಲೀಲೆಗಳ ಬಗ್ಗೆ ನಾವು ಕಾಣ್ತೇವೆ. ಸೊ ಹೀಗೆ ಸಂಕೀರ್ತನೆಯನ್ನ ಮಾಡೋದ್ರಿಂದ ಈ ವಿಷ್ಣು ಆ ಧರ್ಮದಲ್ಲಿ ಆ ಏನ್ ಹೇಳಲಾಗಿದೆ ಅಂತಂದ್ರೆ ಸೊ ಕೃಷ್ಣ ಅನ್ನುವಂತಹ ಪದವನ್ನ ನಾವು ಬಾಯಿಂದ ಎಳೆದಾಗ ಅದು ತುಂಬಾನೇ ಮಂಗಳಕರವಾಗಿರುವಂತದ್ದು ಆ ಪದ. ಅವನಲ್ಲಿ ಏನೋ ಕ್ರೆಡಿಟ್ ಆಗಿರುತ್ತೋ ಎಲ್ಲ ಪಾಪ ಕರ್ಮಗಳು, ಸೊ ಆ ಪಾಪ ಕಾರ್ಯ ಪರಿಣಾಮವನ್ನ ಎಲ್ಲ ಕ್ಷಣದಲ್ಲಿ ಅವನು ನೀಗಿಸ್ಕೊಳ್ಬಹುದು ಅನ್ನೋದನ್ನ ಹೇಳ್ತಾರೆ. ಹೀಗೆ ನಾವು ಈ ಸಂಕೀರ್ತನೆ ಕುರಿತಾಗಿ ನೋಡಿದಾಗ ಪ್ರಹ್ಲಾದ್ ಮಹಾರಾಜ ಭಗವಂತನನ್ನ ಕುರಿತು ನುಡಿದ ಪ್ರಾರ್ಥನೆಗಳನ್ನ ನಾವು ತಿಳ್ಕೊಳ್ತೇವೆ. ಇದನ್ನು ಕೂಡ ಭಗವಂತನ ನಾಮ ರೂಪ ಗುಣಗಳ ಶ್ರವಣ ಮಾತ್ರದಿಂದಾನೇ ಐಹಿಕ ಮೋಹದ ಸಕಲ ಕಲ್ಮಶಗಳಿಂದನೂ ಕೂಡ ನಾವು ಮುಕ್ತಿಯನ್ನು ಪಡಿಬಹುದು ಅಂತ ಹೇಳಿ ಪ್ರಹ್ಲಾದ್ ಮಹಾರಾಜರು ಹೇಳ್ತಾರೆ. ಮತ್ತೆ ಈ ಭಗವಂತನ ಲೀಲಾ ಕಾರ್ಯಗಳನ್ನ ಕುರಿತು ಅನೇಕ ಹಾಡುಗಳನ್ನ ನಾವು ಕಾಣ್ತೇವೆ. ಪ್ರಹ್ಲಾದ್ ಮಹಾರಾಜರು ಯಾವುದು ಈ ಕೀರ್ತನೆಯನ್ನ ಮಾಡ್ತಾರೆ. ಇಲ್ಲಿ ಪ್ರಭುವಿನ ಲೀಲಾ ಕಾರ್ಯಗಳನ್ನ ನಾರದ ಪಂಚರಾತ್ರದಲ್ಲಿ ಹೇಳಲಾಗಿದೆ. ಇದು ನಿಮ್ಗೆ 88ನೇ ಪೇಜಲ್ಲಿ 2ನೇ ಪ್ಯಾರಾಗ್ರಾಫ್ ಅಲ್ಲಿ ನೋಡ್ಲಿಕ್ಕೆ ಸಿಗ್ಬಹುದು. ಮತ್ತೆ ಈ ಬ್ರಹ್ಮ ಸಂಹಿತೆಯಲ್ಲಿ ನಾವು ಹೊಗಳಿಕೆಯನ್ನ ಕಾಣ್ತೇವೆ. ಭಗವಂತನ ಲೀಲಾ ಕಾರ್ಯಗಳನ್ನ ನಾವು ತಿಳ್ಕೊಳ್ತೇವೆ. ಮತ್ತೆ ಪಂಚರಾತ್ರದಲ್ಲಿಯೂ ಕೂಡ ಶುಕಮುನಿಗಳು ನೋಡ್ತೇವೆ. ಈ ಶುಕಮುನಿಗಳು ಶ್ರೀಮದ್ ಭಾಗವತದಲ್ಲಿಯೂ ಕೂಡ ಲೀಲಾ ಕಾರ್ಯಗಳನ್ನ ಕುರಿತಾಗಿ ಹಾಡಿರುವುದನ್ನ ನಾವು ಕಾಣ್ತೇವೆ. ಇದರಿಂದ ಏನಾಗುತ್ತೆ ಅಂದ್ರೆ ಐಹಿಕ ಕಲ್ಮಶದ ಸಂಕುಲೆಯಿಂದ ನಾವು ಸುಲಭವಾಗಿ ದಾಟಿ ಹೋಗಬಹುದು ಅನ್ನೋದನ್ನ ಹೇಳ್ತಾರೆ. ಮತ್ತೆ ಜಪದ ಕುರಿತಾಗಿ ಜಪ ಈ ಕೀರ್ತನೆ ಸಂಕೀರ್ತನೆಗೆ ವ್ಯತ್ಯಾಸವನ್ನ ನಾವು ಕಾಣ್ತೇವೆ. ಸೊ ಜಪ ಅಂತಂದ್ರೆ ಸೊ ನಾವು ಯಾವ್ದು ಭಗವಂತನ ಮಂತ್ರವೊಂದನ್ನ ಮೆಲುಧ್ವನಿ ಅಂತಂದ್ರೆ ಕೇವಲ ನಮ್ಗೆ ಕೇಳಿಸುವಷ್ಟು ನಾವು ಏನಾದ್ರೂ ಮಂತ್ರವನ್ನ ಉಚ್ಚರಿಸಿದಾಗ ಅದಕ್ಕೆ ಜಪ ಅಂತ ಕರೆಯಲಾಗುತ್ತೆ. ಮತ್ತೆ ಕೀರ್ತನೆ ಅಂತಂದ್ರೆ ನಾವು ಜಪವನ್ನ ಉಚ್ಚ ಸ್ವರದಲ್ಲಿ ಇತರರಿಗೆ ಕೇಳುವಂತೆ ಉಚ್ಚರಿಸಿದಾಗ ಅದಕ್ಕೆ ಕೀರ್ತನೆ ಅಂತ ಕರೀತೇವೆ. ಮತ್ತೆ ಎಲ್ಲರೂ ಒಟ್ಟಾಗಿ ಸೇರಿ ಸಾಮೂಹಿಕವಾಗಿ ಅದೇ ಭಗವಂತನ ನಾಮವನ್ನ ಉಚ್ಚರಿಸಿದಾಗ ಅದಕ್ಕೆ ಸಂಕೀರ್ತನೆ ಅಂತ ಕರೆಯಲಾಗುತ್ತೆ. ಹೀಗೆ ಮಂತ್ರವನ್ನ ಜೋರಾಗಿ ಉತ್ತರಿಸಿದರೆ ಕೀರ್ತನೆ, ಆ ಮತ್ತೆ ಸಾಮೂಹಿಕವಾಗಿ ಉಚ್ಚರಿಸಿದರೆ ಅದು ಸಂಕೀರ್ತನೆ ಅಂತ ಹೇಳ್ತಾರೆ. ಸೊ ಅದೇ ಯಾವ ಒಂದು ನಾಮ ಹರಿ ಕೃಷ್ಣ 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 ಹರಿ 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 ರಾಮ 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 ಹರೇ ಹರೇ ಅಂತ ಹೇಳಿ ಹೀಗೆ ನಾವು ಇವುಗಳ ಕೀರ್ತನೆಯನ್ನ ಮಾಡೋದ್ರಿಂದ ಜಪಗಳನ್ನೆರಡು ಬಳಸಬಹುದು. ಜಪದ ಅಭ್ಯಾಸ ಮಾಡೋದ್ರಿಂದ ಏನಾಗುತ್ತೆ ಈ ಐಕ ಜಗತ್ತಿನಿಂದ ಮುಕ್ತಿಯನ್ನ ಪಡೆದು ಸ್ವರ್ಗೀಯ ಸುಖದ ಮಾರ್ಗವನ್ನ ಪಡಿಬಹುದು ಅನ್ನೋದನ್ನ ಇಲ್ಲಿ ಹೇಳ್ತಾರೆ. ಆದ್ರೆ ಇನ್ನೊಂದ್ ಏನಿದೆ, ಜಪ ಅಂತಂದ್ರೆ ಏನಾಗುತ್ತೆ, ಈ ಜಪದ ಅಭ್ಯಾಸ ಮಾಡೋದು ಕೇವಲ ನನ್ನ ಒಂದು ಲಾಭಕ್ಕಾಗಿ. ಆದ್ರೆ ಕೀರ್ತನೆ ಸಂಕೀರ್ತನೆಯನ್ನ ಮಾಡೋದು ಇತರರ ಲಾಭಕ್ಕಾಗಿ. ಹಾಗಾಗಿ ಕೀರ್ತನೆ ಸಂಕೀರ್ತನಕ್ಕೆ ಜಪಕ್ಕಿಂತ ಹೆಚ್ಚಾಗಿ ಮಹತ್ವವನ್ನ ಕೊಡಲಾಗಿದೆ.
ಮುಂದೆ ಇರುವಂತದ್ದು ಶರಣಾಗತಿಯನ್ನ ನಾವು ಕಾಣ್ತೇವೆ. ಶರಣಾಗತಿ. ಈ ಶರಣಾಗತಿ ಅಂತಂದ್ರೆ ಏನು? ಸೊ ಎಲ್ಲವನ್ನ ನಾವು ಏನೇ ಆದ್ರೂ ಕೂಡ ಭಗವಂತನ ಪಾದ ಕಮಲಗಳಿಗೆ ಶರಣಾಗುವಂತಹ ಕ್ರಿಯೆಯನ್ನ ಶರಣಾಗತಿ ಅಂತ ಕರೆಯಲಾಗುತ್ತೆ. ಹ ಅಂದ್ರೆ ಇಲ್ಲಿ ಶರಣಾಗತಿ ಅಂದ್ರೆ ಕೃಷ್ಣನಿಗೆ ಹೇಗೆ ಶರಣಾಗಬಹುದು ಅಂತ ಹೇಳಿ ಆ ಇಲ್ಲಿ ನಮ್ಗೆ ಪುರಾಣದಲ್ಲಿ 3 ತರನಾದಂತಹ ಶರಣಾಗತಿಯನ್ನ ತಿಳಿಸಲಾಗಿದೆ. ಆ 3 ತರನಾದಂತಹ ಶರಣಾಗತಿ ಯಾವ್ಯಾವ್ದಂದ್ರೆ ಒಂದು ಸಂಪ್ರಾರ್ಥನಾತ್ಮಕ ಶರಣಾಗತಿ ಅಂತ ಕರೀತಾರೆ. ಸಂಪ್ರಾರ್ಥನಾತ್ಮಕ, ಎರಡನೇದು ದೈನ್ಯ ಬೋಧಿಕ, ಮೂರನೇದು ಲಾಲಸಾಮಯಿ. ಮೊದಲನೇದನ್ನ ನೋಡೋಣ. ಸಂಪ್ರಾರ್ಥನಾತ್ಮಕ ಆ ಶರಣಾಗತಿ ಅಂದ್ರೆ ಏನು? ಸಂಪ್ರಾರ್ಥನಾತ್ಮಕ ಅಂತಂದ್ರೆ ಭಾವನಾತ್ಮಕವಾಗಿ ನಾವ್ ಏನ್ ಮಾಡ್ತಾ ಇದ್ದೇವೆ, ಪ್ರಾರ್ಥಿಸ್ತಾ ಇದ್ದೇವೆ ಅಂತ ಹೇಳಿ. ಸೊ ಭಾವನೆ ಒಳಪಟ್ಟಿರುವಂತದ್ದು. ಭಾವನಾತ್ಮಕವಾಗಿ ಪ್ರಾರ್ಥಿಸುವುದು ಅಂತಂದ್ರೆ ಏನು? ಇಲ್ಲಿ ಕೆಲವೊಂದು ಭಾವನೆಯಿಂದ ಒಳಗೊಂಡಿರುವಂಥದ್ದು. ಭಗವಂತನಿಗೆ ದೇಗುಲಕ್ಕೆ ಹೋಗುವಂತಹ ಒಂದು ಭಾವನೆ, ಭಗವಂತನ ಒಂದು ಆ ಈ ಅವನ ಪರಿಕರಗಳಿಗೆ ಇರುವಂತಹ ಒಂದು ಭಾವನೆ. ಏನೋ ಒಂದು ನಾವು ನವಿಲುಗರಿ ನೋಡಿದ್ವಿ ಅಂದ್ರೆ ಅಲ್ಲಿ ನಮ್ಗೆ ಕೃಷ್ಣ ಕಾಣ್ತಾನೆ. ಸೊ ಕೃಷ್ಣನ ಒಂದು ಭಾವನೆ ನಮ್ಗೆ ಅದರಲ್ಲಿ ವ್ಯಕ್ತವಾಗುತ್ತೆ. ಸೊ ಸಂಪ್ರಾರ್ಥನಾತ್ಮಕ ಅಂತ ಹೇಳ್ತೇವೆ. ಸೊ ಹೀಗೆ ನಮ್ಗೆಲ್ಲ ಇದು ಹೇಗೆ ಶರಣಾಗ್ತೇವೆ? ನಮ್ಗೆಲ್ಲ ಬರೋದಿಲ್ಲ ಇವೆಲ್ಲ ಶರಣಾಗತಿಗಳು. ಆದ್ರೆ ನಮ್ಗೆ ಹಾಡಿನ ಮೂಲಕ ಶರಣಾಗುವಂತಹ ಲಕ್ಷಣಗಳನ್ನ ನಮ್ಗೆ ಈ ಆಚಾರ್ಯರು ತಿಳಿಸಿರುವಂತಹ ಕೆಲವೊಂದು ವೈಷ್ಣವ ಆಚಾರ್ಯರ ಕೀರ್ತನೆಗಳಲ್ಲಿ ನಾವು ಕಾಣಬಹುದು. ಇಲ್ಲಿ ನರೋತ್ತಮ ದಾಸ್ ಠಾಕೂರ್ ಬರೆದಿರುವಂತಹದ್ದಾಗಿರಬಹುದು. ಇಲ್ಲೇ ಮೇಲೆ ಬರ್ದಿರ್ತಾರೆ ನೋಡಿ, ನಾನು ಪೇಜ್ ನಂಬರ್ ಹೇಳ್ತೇನೆ, ಯಾರ ಹತ್ರ ಇದೆ. ಗುರುದೇವ ಅಂತ ಇದೆ ನೋಡಿ, ಇಲ್ಲಿ ಪೇಜ್ ನಂಬರ್ 56. ನೀವು ವೈಷ್ಣವ ಆಚಾರ್ಯರ ಕೀರ್ತನೆಗಳು ಅಂತ ಹೇಳಿ ಪುಸ್ತಕ ಇದೆ ನೋಡಿ, ಅದರಲ್ಲಿ ನೀವು 56 ಪೇಜ್ ಅಲ್ಲಿ ಕಾಣಬಹುದು ಗುರುದೇವ ಅಂತ ಹೇಳಿ. ಗುರುದೇವ್ ಕೃಪಾ ಬಿಂದುದಿಯ ಅಂತ ಹೇಳಿ ತುಂಬಾ ಚೆನ್ನಾಗಿರುವಂತಹ ಹಾಡು. ನನ್ಗೆ ಇದು ಆಗೋದಿಲ್ಲ. ಶರಣಾಗತಿಯಿಂದ ಅಲ್ಲಿ ಮೇಲೆ ಬರ್ದಿದ್ದಾರೆ ನೋಡಿ, ಶರಣಾಗತಿಯಿಂದ ಅಂತ ಹೇಳಿ. ಅಂದ್ರೆ ಬರೆದಂತವ್ರು ಆ ತರ ಶರಣಾಗತಿ ಭಾವದಿಂದ ಬರ್ದಿರುವಂತದ್ದು. ಆಕ್ಚುಲಿ ನಮ್ಗೆಲ್ಲ ಆ ತರ ಬರೀಲಿಕ್ಕೆ ಬರಲ್ಲ. ಯಾಕಂದ್ರೆ ನಾವು ಬರೆದಿರುವಂತಹ ಪದಗಳಿಗೆ ಶರಣಾಗತಿಯ ಭಾವನೆ ಇರೋದಿಲ್ಲ ಭಾವನಾತ್ಮಕವಾಗಿ. ಸೊ ಶರಣಾಗತಿಯ ಭಾವದಿಂದ ಅದು ಬಂದಿರುವಂತದ್ದು. ತುಂಬಾನೇ ಇದೆ. ಮುಂದೆ ಶುದ್ಧ ಭಕತ ಅಂತ ಇದೆ ನೋಡಿ, ಶುದ್ಧ ಭಕತ ಚರಣ ರೇಣು ಭಜನ ಅನುಕೂಲ ಭಕತ ಸೇವಾ ಪರಮ ಸಿದ್ಧಿ ಪ್ರೇಮ ಲತಿಕಾರ ಮೂಲ ಅಂತ ಹೇಳಿ. ಇದು ನಿಮ್ಗೆ 59ನೇ ಪೇಜ್ ಅಲ್ಲಿ ಕಾಣ್ಲಿಕ್ಕೆ ಸಿಗುತ್ತೆ. ಸೊ ಮುಂದೇನು ನಿಮ್ಗೆ ಪಿಪಿಟಿ ನಲ್ಲಿ ಕೆಲವೊಂದಿದೆ ಭಾವನಾತ್ಮಕವಾಗಿ ಪ್ರಾರ್ಥಿಸುವಂತದ್ದು. ಗೌರಾಂಗ ಬೋಲಿವೆ ಹಬೆ ಪುಳಕ ಶರೀರ, ರಾಧಾಕೃಷ್ಣ ನಿವೇದನ ಈ ಜನ ಕೋರೆ. ಅಂದ್ರೆ ಇವೆಲ್ಲ ಹಾಡುಗಳನ್ನ ನಾವು ಈ ಒಂದು ಶರಣಾಗತಿಯ ಭಾವದಿಂದ ಅವರು ಹಾಡಿರುವಂತದ್ದು ಅಂತ ಒಂದು ಭಾವನೆ ನಮ್ಗೆ ಅಲ್ಲಿ ಕಾಣಿಸುತ್ತೆ. ತುಂಬಾನೇ ಇದೆ, ನೀವು ನೋಡ್ಬೋದು. ಶರಣಾಗತಿ ಓ ವೈಷ್ಣವ ಠಾಕೂರ ಅಂತ ಹೇಳಿ, ಓ ವೈಷ್ಣವ ಠಾಕೂರ ದೋಯಾರ ಸಾಗರ, ಇದು ಶರಣಾಗತಿಯಿಂದ. ಓಕೆ, ಸೊ ಹೀಗೆ ನೋಡ್ಬೋದು ನೀವು ಅದರಲ್ಲಿ ಮೇಲಿನ ಟೈಟಲ್ ಅನ್ನ ಕೊಟ್ಟಿಲಾಗಿದೆ. ಸೊ ಇದು ಸಂಪ್ರಾರ್ಥನಾತ್ಮಕ. ದೈನ್ಯ ಓದಿಕ ಅಂದ್ರೆ ಏನು? ದೈನ್ಯ ಓದಿಕ ಅಂತಂದ್ರೆ ಈ ನಮ್ರತೆಯಿಂದ ಶರಣಾಗುವಂಥದ್ದು. ಸೊ ನಮ್ರ ಭಾವ, ನಾನೇನೂ ಅಲ್ಲ, ನಾನು ತುಂಬಾನೇ ನಾನು ಹುಲ್ಲಿಗಿಂತ ಕನಿಷ್ಠನಾದವನು ಅಂತ ಹೇಳಿ ನಾನು ಕನಿಷ್ಠನಾಗಿ ತಿಳ್ಕೊಂಡು ನಮ್ರತೆಯಿಂದ, ದೈನ್ಯ ಅಂತಂದ್ರೆ ದೈನ್ಯವಾಗಿ ನಾವು ಶರಣಾಗುವಂಥದ್ದೇ ದೈನ್ಯ ಓದಿಕ ಅಂತ ಕರೆಯಲಾಗುತ್ತೆ. ಮತ್ತೆ ಲಾಲಸಾಮಯಿ ಅಂತಂದ್ರೆ ಇಲ್ಲಿ ಯಾವುದೇ ಒಂದು ಸಿದ್ಧಿಯ ಹಂತ ಬಯಸೋದು ಅಂತ. ಅಂದ್ರೆ ಈ ಸಿದ್ಧಿಯ ಹಂತ ಬಯಸೋದು ಅಂದಾಗ ನೀವು ತಪ್ಪು ಕಲ್ಪನೆ ಮಾಡ್ಕೊಳ್ಬೇಡಿ. ಯಾಕಂದ್ರೆ ಯೋಗದಲ್ಲಿ ನಾವು ಈ ಯೋಗ ಸಿದ್ಧಿಗಳನ್ನ ಕಂಡಿದ್ದೇವೆ. ಆ ಯೋಗ ಸಿದ್ಧಿಯನ್ನೇ ಇಲ್ಲಿ ಹೇಳ್ತಾ ಇಲ್ಲ. ಸೊ ಲಾಲ್ಸಮೈ ಅನ್ನುವಂಥದ್ದು ಈ ಸಿದ್ಧಿಯ ಹಂತವನ್ನ ಬಯಸುವಂಥದ್ದು ಅಂತ. ಅದೇ ಯಾವ ಸಿದ್ಧಿಯ ಹಂತ ಅಂದ್ರೆ ಆಧ್ಯಾತ್ಮಿಕ ಜೀವನದಲ್ಲಿ ಸಿದ್ಧಿಯ ಹಂತವನ್ನ ಬಯಸೋದು. ಆದ್ರೆ ಇದು ಇಂದ್ರಿಯ ತೃಪ್ತಿ ಅಲ್ಲ. ಆ ಅಷ್ಟಾಂಗ ಸಿದ್ಧಿ ಏನಿರುತ್ತೆ, ಇಂದ್ರಿಯ ತೃಪ್ತಿ ಇರುತ್ತೆ. ನನ್ಗೆ ನೀರಿನ ಮೇಲೆ ನಡಿಬೇಕು, ಸೊ ಇದು ಇಂದ್ರಿಯ ತೃಪ್ತಿ. ಆದ್ರೆ ಈ ಇಂದ್ರಿಯ ತೃಪ್ತಿ ಈ ಲಾಲಸಮಯಲ್ಲಿ ಇರೋದಿಲ್ಲ. ಆಧ್ಯಾತ್ಮಿಕ ಜೀವನದ ಸಿದ್ಧಿಯ ಹಂತಕ್ಕಾಗಿ ಬಯಸುವಂತಹ ಒಂದು ಸಿದ್ಧಿ ಆಗಿದೆ. ಆದ್ರೆ ಇದು ಇಂದ್ರಿಯ ತೃಪ್ತಿ ಅಲ್ಲ ಅನ್ನೋದನ್ನ ಇಲ್ಲಿ ಹೇಳ್ತಾರೆ. ಹೀಗೆ ಇದನ್ನ ನೀವು
89ನೇ ಪೇಜಲ್ಲಿ ಮಧ್ಯದಲ್ಲಿ ಕಾಣಬಹುದು. ಈ ಲಾಲ್ಸಾಮಯಿ ಅಂದ್ರೆ ಏನು ಅನ್ನೋದನ್ನ ಇಲ್ಲಿ ನಮ್ಗೆ ತಿಳಿಸ್ತಾರೆ. ಸೊ ವ್ಯಕ್ತಿಯು ದೇವೋತ್ತಮ ಪರಮಪುರುಷನೊಂದಿಗೆ ತನಗಿರುವ ಸ್ವರೂಪ ಸಂಬಂಧವನ್ನು ಸ್ವಲ್ಪ ಅರಿತುಕೊಂಡಾಗ ಅಥವಾ ತನ್ನ ಮೂಲ ಸ್ಥಾನವನ್ನು ಅರಿತುಕೊಳ್ಳುತ್ತಾನೆ. ಆ ಸ್ಥಾನದಲ್ಲಿ ಕೃಷ್ಣನ ಗೆಳೆಯನಾಗಿ, ದಾಸನಾಗಿ, ಮಿತ್ರನಾಗಿ, ದಾಂಪತ್ಯ ಪ್ರಿಯಾಗಿ ವಿಸರ್ಜಿಸ್ತಾನೆ. ಇದನ್ನ ಲಾಲ್ಸಾಮಯಿ ಅಂತ ಹೇಳ್ತಾರೆ. ಸೊ ಲಾಲ್ಸಾಮಯಿ ಅಂತಲೇ ಸಿದ್ಧಿಯ ಹಂತ. ಆ ಸಿದ್ಧಿಯ ಹಂತ ಯಾವ್ದಿರುತ್ತೆ ಅಂದ್ರೆ ಅದೇ ಸ್ವರೂಪ ಸಿದ್ಧಿ ಅಂತ ಕರೀತಾರೆ. ಇದಕ್ಕೆ ಇನ್ನೊಂದು ಹೆಸರು ಸ್ವರೂಪ ಸಿದ್ಧಿ. ಆ ಸ್ವರೂಪ ಸಿದ್ಧಿ ಹೇಗಿರುತ್ತೆ ಅಂದ್ರೆ ಇದು ಸಹಜ ಸ್ಥಿತಿ ಅಂತ ಹೇಳ್ತಾರೆ. ಅಂದ್ರೆ ಈ ಸಹಜ ಸ್ಥಿತಿ ಅಂದ್ರೆ ಮೂಲ ಸ್ಥಾನ. ನಾನು ಅರ್ಥಕೊಳ್ಳೋದು ಅದು ಏನು ಅಂತಂದ್ರೆ ನಾನು ದೇಹ ಅಲ್ಲ, ನನ್ನ ಆತ್ಮ. ಸೊ ನನ್ನ ಒಂದು ಆತ್ಮದ ಮೂಲ ಸ್ಥಿತಿಯನ್ನು ಅರಿತುಕೊಳ್ಳೋದು ಮತ್ತು ಆ ಸ್ಥಾನದಲ್ಲಿ ಆ ಮೂಲ ಸ್ಥಾನವನ್ನು ಅರ್ಥಕೊಂಡು ನಾನು ಯಾವ್ದಾದ್ರು ಒಂದು ರೀತಿಯಲ್ಲಿ ಕೃಷ್ಣನಿಗೆ ಶರಣಾಗುವಂಥದ್ದು. ಸಖನಾಗಿಯೋ, ದಾಸನಾಗಿಯೋ, ಪಿತ್ರನಾಗಿಯೋ ಮತ್ತು ಅಥವಾ ದಾಂಪತ್ಯ ಪ್ರೇಮಿಯಾಗಿಯೋ ಸೊ ನೆಲೆಸಲು ಇಚ್ಛೆ ಪಡುವಂಥದ್ದೇ ಲಾಲ್ಸಾಮಯಿ ಅಂತ ಕರೀಲಾಗತ್ತೆ. ಸೊ ಹಾಗಂದ್ರೆ ಸಹಜ ಸ್ಥಿತಿಗೆ ಮರಳಲಿಕ್ಕೆ. ಸಹಜ ಸ್ಥಿತಿ ಅಂದ್ರೆ ನನ್ನ ಒಂದು ಪ್ರಜ್ಞೆಯ ಸ್ಥಿತಿ. ಈಗ ನಮ್ದೆಲ್ಲ ಸುಪ್ತ ಸ್ಥಿತಿ ಇದೆ, ಪ್ರಜ್ಞೆ ಇನ್ನ ಜಾಗೃತ ಆಗಿಲ್ಲ. ಯಾವಾಗ ಜಾಗೃತ ಆಗುತ್ತೋ ಅವಾಗ ನಮ್ಗೆ ಏನಾಗುತ್ತೆ, ಅದು ಸಹಜ ಸ್ಥಿತಿಗೆ ಬರ್ತಾನೆ ಅಂತ ಹೇಳಿ. ಆ ಸಹಜ ಸ್ಥಿತಿಗೆ ಬರ್ಲಿಕ್ಕೆ ಅವನು ಹಾತೊರೆಯುವಂಥದ್ದು ಅಂತ ಹೇಳಿ. ಸೊ ಬಹುವಾಗಿ ಅವನು ಕಾತರನಾಗಿರುವಂಥದ್ದು ಈ ಲಾಲ್ಸಾಮಯಿ ಅಂತ ಕರೀತಾರೆ. ಮತ್ತೆ ಈ ಲಾಲ್ಸಾಮಯಿ ಹಂತದ ಶರಣಾಗತಿ ಭಾವ ಹೇಗಿರುತ್ತೆ ಅಂದ್ರೆ ವ್ಯಕ್ತಿ ಸಂಪೂರ್ಣ ಮುಕ್ತನಾಗಿರುವಂತಹ ಸಮಯದಲ್ಲಿ, ಅಂದ್ರೆ ಈ ಒಂದು ಅಂತರ್ಜ್ಞಾನ ಅಂತ ಹೇಳ್ತಾರೆ. ಅಂತರ್ಜ್ಞಾನ ಅವಾಗ ಅವನು ಸಮಗ್ರ ಆಧ್ಯಾತ್ಮಿಕವಾಗಿ ಮುನ್ನಡಿತಾನೆ. ಮತ್ತೆ ತನಗಿರುವಂತಹ ಮೂಲ ಸಂಬಂಧವನ್ನ ಅರ್ಥ ಮಾಡ್ಕೊಳ್ತಾನೆ. ಸೊ ಹಾಗಾಗಿ ಅದಕ್ಕೆ ಸ್ವರೂಪ ಸಿದ್ಧಿ ಅಂತ ಕರೀತಾರೆ. ಸಿದ್ಧಿ ಪಡೆಯುವ ಹಂತ ಅಂದ್ರೆ ಯಾವ ಸಿದ್ಧಿ? ಕೇವಲ ಸ್ವರೂಪ ಸಿದ್ಧಿ. ಮತ್ ಯಾವ್ದು ಸಿದ್ಧಿ ಇಲ್ಲ ಇಲ್ಲಿ. ಯಾವ ಸಿದ್ಧಿ ಇದೆ? ಸ್ವರೂಪ ಸಿದ್ಧಿ. ಸ್ವರೂಪ ಅಂದ್ರೆ ಏನು? ನನ್ನ ಆತ್ಮದ ಮೂಲ ಸ್ವರೂಪವನ್ನ ತಿಳಿದುಕೊಳ್ಳುವಂಥದ್ದೇ ಸ್ವರೂಪ ಸಿದ್ಧಿ. ಅದ್ರ ಕುರಿತಾಗಿ ಹೇಳ್ತಾರೆ. ಸೊ ಇದರಲ್ಲಿ ಶರಣಾಗತಿಯ ಭಾವವನ್ನ ನಾವು ಕಾಣ್ತೇವೆ. ಈ ಇದರಲ್ಲಿ ಕೆಲವೊಂದು ಪುರಾಣಗಳಲ್ಲಿ ಹೇಗೆ ಶರಣಾಗತಿಯನ್ನ ಹೇಳಲಾಗಿದೆ. ಈಗ ಪದ್ಮಪುರಾಣದಲ್ಲಿ ಹೇಳ್ತಾರೆ. ಸೊ ಯುವತರಿಗೆ ಮತ್ತೆ ಮಹಿಳೆಯರಿಗೆ, ಪುರುಷರಿಗೆ ಮತ್ತೆ ಪುರುಷರಲ್ಲಿ ಮಹಿಳೆಯರಿಗೆ ಕೆಲವೊಂದು ಆಕರ್ಷಣೆ ಇರುತ್ತೆ ಬೇರೆ ಬೇರೆ ರೀತಿಯಲ್ಲಿ. ಆದ್ರೆ ಅದೇ ಒಂದು ಸಹಜವಾದಂತಹ ಆಕರ್ಷಣೆಯನ್ನ ನಾವು ಭಗವಂತನ ಪಾದಕಮಲಗಳಿಂದ ಆಕರ್ಷಿತರಾದ್ರೆ ಆ ಒಂದು ಆಸೆಯನ್ನ ಲಾಲ್ಸಾಮಯಿ ಅಂತ ಕರೀತಾರೆ. ಅದಕ್ಕೆ ಲೌಲ್ಯಂ ಅಂತ ಕೂಡ ಹೇಳ್ತಾರೆ ಅನ್ನೋದನ್ನ ಇಲ್ಲಿ ಹೇಳ್ತಾರೆ. ಇಲ್ಲಿ ನೀವು ಕಾಣ್ಬಹುದು ಲಾಲ್ಸಾಮಯಿ ಸಿದ್ಧಿಯ ಹಂತ, ಸ್ವರೂಪ ಸಿದ್ಧಿಯ ಹಂತ, ಲೌಲ್ಯಂ ಕುರಿತಾಗಿ ಬೇರೆ ಬೇರೆ ರೀತಿಯಲ್ಲಿ ತಿಳಿಸಲಾಗಿದೆ. ಲೌಲ್ಯಂ ಅಂತಂದ್ರೆ ಅತ್ಯಂತ ಉತ್ಸಾಹ ಇರುವಂತದ್ದು ಅಂತ ಹೇಳಿ. ಇದು ನಿಮ್ಗೆ 91 ಪೇಜ್ ಅಲ್ಲಿ ಕಾಣ್ಲಿಕ್ಕೆ ಸಿಗುತ್ತೆ. ಅಂದ್ರೆ ಲೌಲ್ಯಂ ಅಂತಂದ್ರೆ ಇಲ್ಲಿ ಇದು ನಮ್ಗೆ ಲಾಲ್ಸಾಮಯಿಲೇ ಬರುವಂಥದ್ದು ಲೌಲ್ಯಂ ಅನ್ನುವಂಥದ್ದು. ಹೇಗೆಂದ್ರೆ ಈಗ ಭಗವಂತನ ಏನೇ ಭಗವಂತನಿಗೆ ಸಂಬಂಧಪಟ್ಟರು ಕೂಡ ಭಗವಂತನಿಗೆ ಸೇವೆ ಮಾಡಲು ಅವನು ಕಾತರನಾಗಿರುವಂಥದ್ದು. ಯಾವುದೇ ಬಗೆಯಾದಂತ ಸೇವೆಯಲ್ಲಿ ನಾನು ತೊಡಗಿಸ್ಕೊಳ್ಬೇಕು ಭಗವಂತನನ್ನ. ಸೊ ತೊಡಗಿಸ್ಲಿಕ್ಕೆ ಅವನು ಇರುವಂತಹ ಅಳುವು, ಅಳಿಲು, ನಾನು ಸೇವೆ ಸಲ್ಲಿಸಲೇಬೇಕು ಅಂತ ಇರುವಂತಹ ಒಂದು ಒಂದು ಅವನಲ್ಲಿ ಇರುವಂತಹ ಕಾತರತೆ, ಅದಕ್ಕೆ ಲೌಲ್ಯಂ ಅಂತ ಕರೀತಾರೆ. ಹೀಗೆ ಈ ಒಂದು ಅಷ್ಟುಗಳು ಅಂತ ಅಂದ್ರೆ ಅವನ ಅಳುವು ಏನಿದೆಯೋ ಅತ್ಯುನ್ನತ ಸಿದ್ಧಿಗಾಗಿ, ಅಂದ್ರೆ ಲಾಲಸಾಮಯಿ ಅನ್ನುವಂತಹ ಸಿದ್ಧಿಗಾಗಿ ನೀಡಬೇಕಾದಂತಹ ಬೆಲೆನೇ ಲೌಲ್ಯಂ ಅಂತ ಹೇಳಿ ಕರೀತಾರೆ. ಸೊ ಒಟ್ಟಾರೆ ಹೇಳೋದಾದ್ರೆ ಭಗವಂತನನ್ನ ಭೇಟಿ ಮಾಡ್ಲಿಕ್ಕೆ, ಮತ್ತೆ ಭೇಟಿ ಆಗ್ಬಿಟ್ಟು ಬರೀ ಭೇಟಿಯಾಗಿ ವಾಪಸ್ ಬರೋದಲ್ಲ, ನಾನು ನಿಂಗೆ ವಿವಿಧ ಬಗೆಯ ಸೇವೆಯನ್ನ ಸಲ್ಲಿಸ್ತೀನಿ. ಸಲ್ಲಿಸ್ಲಿಕ್ಕೆ ಇರುವಂತಹ ಒಂದು ಕಾತರತೆ, ಅತಿ ಉತ್ಸಾಹ ಯಾರಲ್ಲಿ ಇರುತ್ತೋ ಅದಕ್ಕೆ ಲೌಲ್ಯಂ ಅಂತ ಕರೀತಾರೆ. ಸೊ ಅದೇ ಭಗವತ್ ಸಾಮ್ರಾಜ್ಯವನ್ನ ಸೇರ್ಲಿಕ್ಕೆ ಕೊಡ್ಬೇಕಾದಂತಹ ಬೆಲೆ ಅಂತ ಇಲ್ಲಿ ಹೇಳ್ತಾರೆ. ಅದೇ ಲೌಲ್ಯಂ, ಲಾಲ್ಸಾಮಯಿ ಅಂತ ಹೇಳ್ತಾರೆ. ಸೊ ಒಂದು ಅಪೇಕ್ಷೆ ಮತ್ತೆ ಅತೀವವಾದಂತಹ ಕಾತರವನ್ನ ನಾವಿಲ್ಲಿ ಕಾಣ್ತೇವೆ.
ಓಕೆ. ನೆಕ್ಸ್ಟ್ ಇರುವಂತದ್ದು 36ನೇದು ಗಮನಾರ್ಹ ಪ್ರಾರ್ಥನೆಗಳ ಪಠಣ ಅಂತ ಹೇಳಿ. ಈ ಗಮನಾರ್ಹವಾದಂತಹ ಪ್ರಾರ್ಥನೆಗಳ ಪಠಣ ಅಂತಂದ್ರೆ ಇನ್ನೊಂದು ಶ್ಲೋಕಗಳ ಪಠಣ. ಶ್ಲೋಕಗಳನ್ನ ಪ್ರಾರ್ಥನೆಗಳಿಂದ ಅಂತ ಹೇಳಿ ಕರೀತಾರೆ. ಹೀಗೆ ಈ ಶ್ರೀಮದ್ ಭಾಗವತದಲ್ಲಿಯೂ ಕೂಡ ತುಂಬಾನೇ ಶ್ಲೋಕಗಳನ್ನ ಪ್ರಾರ್ಥನೆಗಳನ್ನ ನಾವು ಕಾಣ್ತೇವೆ. ಈ ಕುಂತಿ ಪ್ರಾರ್ಥನೆಯನ್ನ ಕಾಣ್ತೇವೆ, ಭೀಷ್ಮ ಒಂದು ನಾರದರ ಪ್ರಾರ್ಥನೆಗಳನ್ನ ಕಾಣ್ತೇವೆ. ಹೀಗೆ ಬೇರೆ ಬೇರೆ ಪ್ರಾರ್ಥನೆಗಳನ್ನ ನಾವು ಕಾಣ್ತೇವೆ. ಸೊ ಅದರಿಂದ ಭಕ್ತ ಇವುಗಳಲ್ಲಿ ಕೆಲವು ಪ್ರಾರ್ಥನೆಗಳನ್ನ ಪಠಣ ಮಾಡ್ಬೇಕು ಅಂತ ಹೇಳಿ ತಾನು ಯಾವುದು ಇಷ್ಟನೋ ಅವುಗಳನ್ನ ಆಯ್ಕೆ ಮಾಡ್ಕೊಂಡು ಪ್ರಾರ್ಥನೆಗಳ ಮಹಿಮೆಗಳನ್ನ ಅವನು ತಿಳ್ಕೊಂಡು ಅವುಗಳ ಪಠಣವನ್ನ ಮಾಡುವಂಥದ್ದು ಅಂತ ಸ್ಕಾಂದ ಪುರಾಣಗಳಲ್ಲಿ ಕೂಡ ಇದು ಹೇಳಲಾಗಿದೆ. ಸೊ ಯಾರು ಭಕ್ತನ ನಾಲ್ಗೆಯ ಮೇಲೆ ಕೃಷ್ಣನ ಪ್ರಾರ್ಥನೆಗಳು ಇವೆಯೋ ಸೊ ಅಂಥವ್ರು ಶ್ರೇಷ್ಠ ವ್ಯಕ್ತಿಗಳಾಗ್ತಾರೆ, ಶ್ರೇಷ್ಠ ಮುನಿಗಳಾಗ್ತಾರೆ ಅನ್ನೋದನ್ನ ಇಲ್ಲಿ ಹೇಳ್ತಾರೆ. ಮತ್ತೆ ಆ ಶ್ರೇಷ್ಠ ಮುನಿಗಳು ಯಾವಾಗಲೂ ಕೂಡ ದೇವತೆಗಳಿಗೆ ಸಮಾನ ಅಂತ ಹೇಳ್ತಾರೆ. ಸೊ ವಾಸ್ತವವಾಗಿ ದೇವತೆಗಳಿಂದ ಪೂಜೆ ಪಡ್ಕೊಳ್ಳಿಕ್ಕೆ ಅರ್ಹರಾಗ್ತಾರೆ ಅನ್ನೋದನ್ನ ಇಲ್ಲಿ ಹೇಳ್ತಾರೆ. ಆದ್ರೂ ಕೂಡ ಇಲ್ಲಿ ಕೆಲವೊಮ್ಮೆ ನಾವು ಗಮನ ಪ್ರಾರ್ಥನೆಗಳನ್ನ ಮಾಡ್ಲಿಕ್ಕೆ ಕೆಲವೊಮ್ಮೆ ಈ ಭೌತಿಕವಾಗಿ ಜನರು ಏನ್ ಮಾಡ್ತಾರೆ, ವಿವಿಧ ದೇವತೆಗಳ ಪೂಜೆಯನ್ನು ಕೂಡ ಮಾಡ್ತಾರೆ, ವಿವಿಧ ದೇವತೆಗಳ ಪಠಣವನ್ನು ಕೂಡ ಮಾಡ್ತಾರೆ. ಸೊ ಇದರಲ್ಲಿ ಅವರು ನಿರತರಾಗಿರ್ತಾರೆ. ಹೀಗೆ ಒಬ್ಬ ವ್ಯಕ್ತಿ ಏನು ಕೂಡ ದೇವತೆಗಳಿಂದ ಕೇಳಿ ಪಡಿಬೇಕಾಗಿಲ್ಲ, ಯಾವ್ದನ್ನ ಪಡ್ಕೋಬೇಕಾಗಿಲ್ಲ ಅವನು. ಮತ್ತೆ ಯಾಕಂದ್ರೆ ದೇವತೆಗಳೇ ಭಗವಂತನಿಗೆ ಪ್ರಾರ್ಥನೆ ಸಲ್ಲಿಸ್ಲಿಕ್ಕೆ ಕಾತರರಾಗಿರ್ತಾರೆ. ಹಾಗಾಗಿ ಅವರೇ ಕಾತರರಾಗಿದ್ದಾಗ ನಾವ್ ಯಾಕೆ ಕಾತರರಾಗಿರ್ಬಾರ್ದು ಅಂತ ಹೇಳಿ ಇಲ್ಲಿ ಹೇಳ್ತಾರೆ. ಮತ್ತೆ ನಾವು ಹೇಗೆ ಸಲ್ಲಿಸಬೇಕು ಪ್ರಾರ್ಥನೆ ಅನ್ನೋದನ್ನು ಕೂಡ ನರಸಿಂಹ ಪುರಾಣದಲ್ಲಿ ನಿಮ್ಗೆ ಹೇಳಲಾಗಿದೆ. ಇಲ್ಲಿ ನಿಮ್ಗೆ 36ನೇ ಪಾಯಿಂಟ್ ಇದೆ. ಆಕ್ಚುಲಿ 92ನೇ ಪೇಜ್ ಅಲ್ಲಿ 3ನೇ ಇದ್ರಲ್ಲಿ ನೀವು ನೋಡ್ಬಹುದು. 3ನೆಯ ಪ್ಯಾರಾಗ್ರಾಫ್ ಅಲ್ಲಿ ನೀವು ಇದನ್ನ ಕಾಣ್ತೀರಾ. ಈಗ ಭಗವಂತನ ಎದುರಿಗೆ ನಿಂತು ಪ್ರಾರ್ಥಿಸಲು ಯಾರು ಪ್ರಾರ್ಥನೆಯನ್ನ ಮಾಡ್ತಾರೋ, ಪ್ರಾರ್ಥಿಸ್ಬೇಕು, ಪ್ರಾರ್ಥನೆಯಲ್ಲಿ ತೊಡಗ್ತಾರೋ ಸೊ ಆ ಕ್ಷಣವೇ ಎಲ್ಲ ಪಾಪಗಳು ಕೂಡ ಕಳೆದುಕೊಂಡು ವೈಕುಂಠ ಲೋಕಕ್ಕೆ ಅವನು ಪ್ರವೇಶಿಸಲು ಅರ್ಹನಾಗ್ತಾನೆ ಅನ್ನೋದನ್ನ ಹೇಳ್ತಾರೆ. 38ನೇದಿರುವಂತದ್ದು 37ನೇದು ಪ್ರಸಾದ ಸ್ವೀಕಾರ ಅಂತ ಹೇಳಿ ಇಲ್ಲಿ ಹೇಳ್ತಾರೆ. ಸೊ ಪ್ರಸಾದ ಸ್ವೀಕಾರ ಅಂತಂದ್ರೆ ಭಗವಂತನೇ ಅರ್ಪಿಸಿದಂತಹ ಆಹಾರವನ್ನ ಭೋಗನ್ನ ನಾವು ಪ್ರಸಾದ ರೂಪದಲ್ಲಿ ಸ್ವೀಕರಿಸುವಂತದ್ದು. ಸೊ ಪ್ರಸಾದವನ್ನ ಯಾವಾಗ್ಲೂ ಕೂಡ ನಾವು ಗೌರವವಾಗಿ ಸ್ವೀಕರಿಸಬೇಕು ಅಂತ ಹೇಳಿ ಮತ್ತೆ ಈ ಒಂದು ಅರ್ಪಿಸೋದು ಹೇಗೆ, ಭಗವಂತನ ಎದುರು ನಾವು ನಿಲ್ಲದೆ ಆ ಪ್ರಸಾದವನ್ನ ಇದು ನೈವೇದ್ಯವನ್ನ ಅರ್ಪಿಸಿ ನಾವು ಆಮೇಲೆ ಅದನ್ನ ಪ್ರಸಾದ ರೂಪದಲ್ಲಿ ತೆಗೆದುಕೊಳ್ಳುವಂಥದ್ದು. ಮತ್ತೆ ಜೊತೆಗೆ ಭಗವಂತನ ಒಂದು ಚರಣಾಮೃತ ಅಂತ ಹೇಳ್ತೇವೆ. ಸೊ ಇದು 5 ರೀತಿಯಾಗಿ ಪಂಚಾಮೃತದ ರೂಪದಲ್ಲಿ ಹಾಲು, ಇದು ಮೊಸರು, ಜೇನ್ ತುಪ್ಪ ಅಂತ ಹೇಳ್ತೇವೆ, ನೀರು, ಸಕ್ಕರೆ, ಸೊ ಇವುಗಳಿಂದ ಮಿಶ್ರಿತವಾಗಿರುವಂತದ್ದು ಇದು. ಹೀಗೆ ಭಗವಂತನ ಚರಣಾರವಿಂದಗಳಿಗೆ ಅರ್ಪಿಸಿದಂತ ಜಲ. ಸೊ ಇದಕ್ಕೆ ತುಳಸಿ ಬೀಜಗಳನ್ನು ಸೇರಿಸಿ ಯಾರು ಸೇರಿಸ್ತಾರೋ ಅದನ್ನ ಈ ಏನು ಪುರಾಣಗಳಲ್ಲಿ ಹೇಳಿದ ಹಾಗೆ, ವೇದಗಳಲ್ಲಿ ಹೇಳಿದ ಹಾಗೆ ಯಜ್ಞಗಳು ಅಂತ ಹೇಳ್ತೇವೆ. ಸೊ 10,000 ಯಜ್ಞಗಳನ್ನ ಮಾಡಿ ಯಾವ ವ್ಯಕ್ತಿ ಪುಣ್ಯವನ್ನ ಗಳಿಸ್ತಾನೋ ಸೊ ಅಷ್ಟು ಪುಣ್ಯಗಳು ಕೇವಲ ಈ ಒಂದು ಚರಣ ರವಿಂದಗಳ ಜಲವನ್ನ ಸ್ವೀಕರಿಸೋದ್ರಿಂದ ಸಿಗುತ್ತೆ ಅನ್ನೋದನ್ನ ಇಲ್ಲಿ ಹೇಳ್ತಾರೆ. ಸೊ ಇದು ಪ್ರಸಾದ ಸ್ವೀಕಾರ. ಆಮೇಲೆ ಚರಣಾಮೃತ ಪ್ರಾಣ ಎರಡು ಕೂಡ ಒಂದೇ ಇದೆ ಇಲ್ಲಿ. ಚರಣಾಮೃತ ಪಾನ ಅಂತಂದ್ರೆ ಈ ಅಲಂಕಾರಕ್ಕೆ, ಭಗವಂತನ ಅಲಂಕಾರಕ್ಕೆ ಮೊದಲೇನು ಸ್ನಾನ ಮಾಡಿಸ್ತಾರಲ್ಲ ಆ ಜಲಕ್ಕೆ ಚರಣಾಮೃತ ಅಂತ ಕರೀತಾರೆ. ಸೊ ಇದು ಸುಗಂಧ ದ್ರವ್ಯ ಪುಷ್ಪಗಳಿಂದ ಇದನ್ನ ಬೆರೆಸಿರಲಾಗಿರುತ್ತೆ. ಅದು ಎಡಿಬಲ್ ತಿನ್ನೋದು. ಮತ್ತೆ ಪ್ರಭುವಿನ ಪಾದಾರವಿಂದಗಳನ್ನ ಅದು ಬಂದಿರುತ್ತೆ. ಸೊ ಇಂಥ ನೀರನ್ನ ಸಂಗ್ರಹಿಸಿ ಅದಕ್ಕೆ ಮೊಸರನ್ನ ಬೆರೆಸಲಾಗುತ್ತೆ. ಹೀಗೆ ಅದು ಪಂಚಾಮೃತದ ರೂಪದಲ್ಲಿ. ಮತ್ತೆ ಯಾರೆಲ್ಲ ಕೆಲವೊಬ್ರು ಈ ಒಂದು ಪದ್ಮ ಪುರಾಣದಲ್ಲಿ ಹೇಳಲಾಗಿದೆ 93ನೇ ಪೇಜ್ ಅಲ್ಲಿ ಫಸ್ಟ್ ಪ್ಯಾರಾಗ್ರಾಫ್ ಅಲ್ಲಿ ನೀವು ಕಾಣಬಹುದು. ಈ ಯಾರಿಗೆಲ್ಲ ಈ ಒಂದು ದಾನಾದಿಗಳನ್ನ ಯಜ್ಞಗಳನ್ನ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ, ವೇದಾಧ್ಯಯನ ಕೂಡ ಮಾಡ್ಲಿಕ್ಕೆ ಆಗೋದಿಲ್ಲ ಕೆಲವೊಬ್ಬರಿಗೆ. ಸೊ ಪ್ರಭುವಿನ ಪೂಜೆಯನ್ನು
ಎಂದೂ ಕೂಡ ಮಾಡೋದಿಲ್ಲ. ಮಾಡ್ಲಿಕ್ಕೂನು ಕೂಡ ಅವನಿಗೆ ಆಗೋದಿಲ್ಲ. ಸೊ ಹೀಗೆ ಯಾರು ಮಾಡ್ಲಿಕ್ಕೆ ಆಗೋದಿಲ್ವೋ ಅವರು ವ್ಯಕ್ತಿ ಕೇವಲ ಗುಡಿಯಲ್ಲಿರುವ ಚರಣಾಮೃತವನ್ನ ಪಾನ ಮಾಡಿದ್ರೆ ಸಾಕು. ಇವೆಲ್ಲ ಮೇಲೆ ಎಲ್ಲ ಏನಿದೆಯೋ ಲೈಕ್ ದಾನ ಮಾಡೋದು, ವೇದ ಅಧ್ಯಯನ, ಯಜ್ಞ ಇವುಗಳನ್ನೆಲ್ಲ ಮಾಡಿದಷ್ಟು ಫಲ ಅವನಿಗೆ ಸಿಗುತ್ತಂತೆ. ಮತ್ತೆ ಜೊತೆಗೆ ಪಾನ ಮಾಡಿದ್ರೆ ಕ್ಷಣವೇ ಭಗವದ್ ಸಾಮ್ರಾಜ್ಯವನ್ನ ಅವನು ಪ್ರವೇಶಿಸಬಹುದು ಅಂತ. ಮತ್ತೆ ದೇವಸ್ಥಾನಗಳಲ್ಲಿ ನೀವು ಹೋದ್ರೆ ನೋಡ್ಬೋದು ಈ ಶ್ರೀಲ ಪ್ರಭುಪಾದವ್ರ ಚರಣಾಮೃತವನ್ನ ಕಾಣ್ತೇವೆ, ಭಗವಂತನ ಚರಣಾಮೃತವನ್ನ ಕಾಣ್ತೇವೆ. ಸೊ ಅಟ್ ಲೀಸ್ಟ್ ತುಂಬಾ ಇಲ್ಲಿಂದ್ರೂ ಕೂಡ 3 ತೊಟ್ಟಾದ್ರೂ ನೀವು ಆ ಚರಣಾಮೃತವನ್ನ ಸ್ವೀಕರಿಸಿ ಆ ಅಲೌಕಿಕ ಆನಂದವನ್ನ ಪಡಿಬೇಕು ಅನ್ನೋದನ್ನ ಹೇಳ್ತಾರೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು 39ನೇದು ಧೂಪ ಮತ್ತು ಪುಷ್ಪಗಳು ಅನ್ನೋದನ್ನ ಇಲ್ಲಿ ನಿಮ್ಗೆ ಹೇಳ್ತಾರೆ. ಧೂಪ ಪುಷ್ಪ ಅಂದ್ರೆ ಅವಾಗ ಭಗವಂತನಿಗೆ ಸ್ನಾನವನ್ನ ಮಾಡಿಸಿ ಆದ್ಮೇಲೆ ಮಾಡುವಂತದ್ದು ಈ ಧೂಪ. ಅಂದ್ರೆ ನಮ್ಗೆ ಚರಣಾಮೃತ ಪಾನ ಅಲ್ಲ, ಇಲ್ಲಿ ಇಲ್ಲ ಅನ್ಸುತ್ತೆ ಅದು. ಇದೆ ಪ್ರಸಾದವನ್ನ ಸೇವಿಸುವುದು. ಇದು 37ನೇದು ಪ್ರಸಾದ ಸ್ವೀಕಾರ, 38ನೇದು ಚರಣಾಮೃತ ಪಾನ. ಓಕೆ, 39ನೇದು ಧೂಪ ಮತ್ತು ಪುಷ್ಪಗಳು ಅಂತ. ಈಗ ಕೆಲವೊಂದು ನಾವು ಷೋಡೋಪಚಾರಗಳನ್ನ ನೋಡ್ತೇವೆ. ಈಗ ಅರ್ಚನೆಯಲ್ಲಿ ಇರೋ ಹಾಗೆ ಈಗ ಪೂಜೆ ಸಾಂಪ್ರದಾಯಿಕವಾಗಿ ಪೂಜೆಯನ್ನ ಸಲ್ಲಿಸುವಂತಹ ವಿಧ, ಅದಕ್ಕೆ ಷೋಡಶೋಪಚಾರ ಅಂತ ಹೇಳಿ ಕರೀತಾರೆ. ಷೋಡಶಃ ಉಪಚಾರ ಅಂತ ಅಂದ್ರೆ ಈ ಷೋಡಶಃ ಉಪಚಾರ, ಷೋಡಶಃ ಅಂತಂದ್ರೆ 16 ಪೂಜೆನ ಮಾಡ್ಲಿಕ್ಕೆ 16 ಮಾರ್ಗಗಳನ್ನ ನಾವು ಕಾಣ್ತೇವೆ. ಆ ಹಂತಗಳು, ಅದಕ್ಕೆ ಮಾರ್ಗಗಳಂದ್ರೆ ಹಂತಗಳು ಅಂತ ಕಾಣ್ತೇವೆ. ಸೊ ಒಂದು ಧ್ಯಾನ ಆವಾಹನ ಅಂತ ಬರುತ್ತೆ. ನಮ್ಗೆ ಆಮೇಲೆ ತಿಳಿಸ್ತೇನೆ. ಈ ಧ್ಯಾನದಲ್ಲಿ ನಾನು ನಿಮ್ಗೆ ಇದನ್ನ ತಿಳಿಸ್ತೇನೆ. ಧೂಪ ಮತ್ತೆ ಪುಷ್ಪಗಳನ್ನ ನಾವೀಗ ನೋಡುವ. ಧೂಪ ಮತ್ತೆ ಪುಷ್ಪಗಳ ಕುರಿತಾಗಿ ಈ ಹರಿಭಕ್ತಿ ಸುಬೋಧಯದಲ್ಲಿ ತಿಳಿಸಲಾಗಿದೆ. ಈ ಧೂಪದ ಹೊಗೆಯನ್ನ ಅದರ ಒಂದು ವಾಸನೆಯನ್ನ ಆಘ್ರಾಣಿಸೋದ್ರಿಂದ ಈ ಅಲಹಿಕವಾದಂತಹ ಕಲ್ಮಶ ಏನಿದೆಯೋ ಸೊ ಈ ವಿಷಯದಿಂದ ಒಬ್ಬ ವ್ಯಕ್ತಿ ಗುಣ ಹೊಂದ್ತಾನೆ ಅನ್ನೋದನ್ನ ಹೇಳ್ತಾರೆ. ಯಾವ ತರ ಗುಣ ಹೊಂದ್ತಾನೆ ಅನ್ನೋದನ್ನ ಒಂದು ಸಾದೃಶ್ಯ ರೂಪದಲ್ಲಿ ಕೊಡಲಾಗಿದೆ. ಒಬ್ಬ ಮನುಷ್ಯ ಈ ಹಾವು ಕಡಿದ ಮನುಷ್ಯ ಈ ಗೊತ್ತಾದ ಮೂಲಿಕೆಗಳನ್ನ ನೋಡಿ ಅವನು ವಾಸನೆಯಿಂದ ಗುಣ ಹೊಂದ್ತಾನೆ ಅಂತ ಹೇಳಿ. ಅಂದ್ರೆ ಮೊದ್ಲೆಲ್ಲ ಆಯುರ್ವೇದಿಕ್ ಇರ್ತಿತ್ತು, ಯಾವ್ದಾದ್ರು ಹಾವು ಕಡಿದ್ರೆ ಅದಕ್ಕೆ ಒಂದು ಗಿಡಮೂಲಿಕೆಗಳ ಔಷಧದ ವಾಸನೆಯನ್ನ ತೋರಿಸಲಾಗ್ತಾ ಇತ್ತು. ಸೊ ಈಗ ಮೂಸೆ ನೋಡಿದ್ರೇನೆ ಅವನು ಏನಾಗ್ತಾ ಇದ್ದ, ಗುಣ ಹೊಂದ್ತಾ ಇದ್ದ. ಹಾಗೆ ಹೀಗೆ ಹಾವಿನಿಂದ ಕಚ್ಚಿಸ್ಕೊಂಡಂತಹ ಒಬ್ಬ ವ್ಯಕ್ತಿ ಅವನು ಪ್ರಜ್ಞಾಹೀನನಾಗಿರ್ತಾನೆ. ಮತ್ತೆ ಆ ಪ್ರಜ್ಞಾವಸ್ಥೆಗೆ ತರ್ಲಿಕ್ಕೆ ಆ ಗಿಡಮೂಲಿಕೆಯನ್ನ ಬಳಸ್ತಾ ಇದ್ರು ಅನ್ನೋದನ್ನ ಹೇಳ್ತಾರೆ. ಹಾಗೆ ಒಬ್ಬ ವ್ಯಕ್ತಿ, ಈಗ ನಾವೆಲ್ಲರೂ ಕೂಡ ಪ್ರಜ್ಞಾಹೀನರಾಗಿದ್ದೇವೆ. ಸೊ ಪ್ರಜ್ಞೆಗೆ ನಮ್ಮನ್ನ ತರಬೇಕು ಅಂದ್ರೆ ಈ ಧೂಪದ ಅವಶ್ಯಕತೆ ಇದೆ ಅಂತ ಹೇಳಿ. ಸೊ ನಾವು ಟೆಂಪಲ್ ಅಲ್ಲಿ ಇರುವಂತಹ ಧೂಪ ಪುಷ್ಪಗಳ ಒಂದು ಆಗ್ರಹಣ ಮಾಡ್ಬೇಕು ಅನ್ನೋದನ್ನ ಹೇಳ್ತಾರೆ. ಮತ್ತೆ ಇನ್ನೊಂದು ವಿಷಯ ಏನ್ ಹೇಳ್ತಾರೆ ಅಂದ್ರೆ, ದೇವಸ್ಥಾನಕ್ಕೆ ಯಾರೇ ವ್ಯಕ್ತಿ ಬರ್ಲಿ, ಇಲ್ಲಿ ನಿಮ್ಗೆ 93ನೇ ಪೇಜ್ ಅಲ್ಲಿ ಲಾಸ್ಟ್ ಪ್ಯಾರಾಗ್ರಾಫ್ ಅಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ. ಸೊ ದೇವಸ್ಥಾನಕ್ಕೆ ಬರುವ ಯಾವುದೇ ಒಬ್ಬ ವ್ಯಕ್ತಿ ಹಾಗೆ ಖಾಲಿ ಕೈಯಿಂದ ಬರಬಾರ್ದು ಅಂತ ಹೇಳಿ. ಸೊ ಪತ್ರ ಪುಷ್ಪಂ ಫಲಂ ತೋಯಂ ಅಂತ ಹೇಳ್ತಾರೆ. ಹೂವು, ಹಣ್ಣು, ಪುಷ್ಪ ಇತ್ಯಾದಿ ಏನನ್ನಾದ್ರೂ ಅವನು ಭಗವಂತನಿಗೆ ಅರ್ಪಿಸಿ ಮರಳಿ ಪಡೆದ್ರು ನಡೆಯುತ್ತೆ. ಯಾಕಂದ್ರೆ ಅದು ಪ್ರಸಾದದ ರೂಪದಲ್ಲಿ. ಆದ್ರೆ ಹಾಗೇನೆ ಹೋಗ್ಬಾರ್ದು. ಸೊ ಹಣದ ರೂಪದಲ್ಲಿ ಒಂದಿಷ್ಟನ್ನು ಅರ್ಪಿಸ್ಲಿಕ್ಕೆ ಅವನು ಯಾವ್ದಾದ್ರು ರೂಪದಲ್ಲಿ ಒಂದಿಷ್ಟನ್ನು ಭಗವಂತನಿಗೆ ನೀಡ್ಬೇಕು ಅಂತ ಹೇಳಿ ಹೇಳ್ತಾರೆ. ಇವು ಕೂಡ ನೋಡ್ತೇವೆ ನಾವು, ಯಾವ್ದಾದ್ರು ಖಾಲಿ ಕೈಯಿಂದ ಹೋಗಲ್ಲ ಯಾವುದೇ ಟೆಂಪಲ್ಗೆ ಹೋಗೋದ್ರು ಕೂಡ, ಹಾಗೆ ಹೋಗ್ಬಾರ್ದು ಅನ್ನುವಂತಹದ್ದು ಕೂಡ ಇದೆ. ಮತ್ತೆ ಇದಕ್ಕೆ ನಾವು ಉದಾಹರಣೆಯನ್ನ ನೀವು ತಗೊಳ್ಬಹುದು. ಯಾರಿವರು ನಾಲ್ವರು ಕುಮಾರರು, ಚತುರ್ಕುಮಾರರು ಅಂತ ಹೇಳ್ತೇವೆ. ಸೊ ಚತುರ್ಕುಮಾರರು ಭಗವಂತನಿಗೆ ಲೇಪಿತವಾದಂತಹ ತುಳಸಿ ದಳವನ್ನ ಆಗ್ರಾಣಿಸಿರೋದ್ರಿಂದ ಏನಾಗ್ತಾರೆ, ಅವರು ನಿರಾಕಾರವಾದಿಗಳಿಂದ ಮಾಯಾವಾದಿಗಳಾಗಿರುವುದನ್ನ ಕೂಡ ನಾವು ಕಾಣ್ತೇವೆ. ಅಂದ್ರೆ ಭಕ್ತರಾದ್ರು, ಸಾಕಾರವಾದಿಗಳಾದ್ರು, ಪರಿವರ್ತನೆ ಆದ್ರು ಅನ್ನೋದನ್ನ ನಾವು ನೋಡ್ತೇವೆ. ಹಾಗಾದ್ರೆ ಈ ಒಂದು ಇದರಿಂದ ಏನಾಗುತ್ತೆ, ಉಪದ್ರವದ ಒಂದು ಪುಷ್ಪಗಳನ್ನ ಆಗ್ರಾಣಿಸೋದ್ರಿಂದ ಏನಾಗುತ್ತೆ ಅಂತಂದ್ರೆ ಈ ಏನು ನಮ್ಮ ನಾಸಿಕ ರಂಧ್ರಗಳಲ್ಲಿ ಏನೆಲ್ಲ ಕಲ್ಮಶಗಳಿರುತ್ತೋ
ಸೊ ಅವುಗಳನ್ನ ನಿವಾರಿಸ್ಕೊಳ್ಬೇಕು ಅಂತಂದ್ರೆ ಈ ಹೂಗಳ ಪರಿಮಳ ಅಗತ್ಯವಾಗಿರುವಂತದ್ದು ಅನ್ನೋದನ್ನ ನಮ್ಗೆ ಹೇಳ್ತಾರೆ. ನೆಕ್ಸ್ಟ್ 40ನೇದ್ದು ಭಗವಂತನ ವಿಗ್ರಹವನ್ನ ಸ್ಪರ್ಶಿಸುವುದು ಅಂತ ಹೇಳಿ. ಇದು 40ನೇದು ಅರ್ಚಾ ವಿಗ್ರಹದ ಸ್ಪರ್ಶ. ನಿಮಿಷ 4 ಅರ್ಚಾ ವಿಗ್ರಹದ ಸ್ಪರ್ಶ ಅಂದ್ರೆ ಭಗವಂತನ ಪಾದಕಮಲಗಳನ್ನ ಸ್ಪರ್ಶಿಸುವುದ ಕುರಿತಾಗಿ ಇಲ್ಲಿ ವಿಷ್ಣು ಧರ್ಮೋತ್ತರದಲ್ಲಿ ಉಕ್ತಿಯನ್ನ ಕೊಟ್ಟಿದ್ದಾರೆ. ಅಂದ್ರೆ ಈ ಅರ್ಚಾ ವಿಗ್ರಹವನ್ನು ಸ್ಪರ್ಶಿಸ್ಲಿಕ್ಕೆ ಯಾರು ಅರ್ಹರು ಅಂತಂದ್ರೆ ವೈಷ್ಣವ ದೀಕ್ಷೆಯನ್ನ ಪಡೆದವರು ಮಾತ್ರ ಅರ್ಹರು. ಕೃಷ್ಣ ಪ್ರಜ್ಞೆಯ ಭಾವದಲ್ಲಿ ಭಕ್ತಿ ಸೇವೆ ಸಲ್ಲಿಸಿರೋ ಮಾತ್ರ ಅರ್ಚಾ ವಿಗ್ರಹವನ್ನು ಮುಟ್ಲಿಕ್ಕೆ ಹಕ್ಕುಳ್ಳವನಾಗಿರ್ತಾನೆ, ಇಲ್ಲಾಂದ್ರೆ ಯಾರಿಗೂ ಕೂಡ ಹಕ್ಕು ಇಲ್ಲ ಅಂತ ಹೇಳಿ. ಮತ್ತೆ ಅರ್ಹತೆಯ ಕುರಿತಾಗಿ ಹೇಳ್ತಾರೆ. ಈಗ ತುಂಬಾನೇ ವಾದಗಳುಂಟು. ಕೆಲವೊಬ್ಬರನ್ನ ಅರ್ಚಾ ವಿಗ್ರಹಕ್ಕೆ ಮುಟ್ಲಿಕ್ಕೆ ಅರ್ಹರಿಲ್ಲ ಅಂತ ಹೇಳಿ ಹೇಳ್ತಾರೆ. ಸೊ ಗಾಂಧೀಜಿಯವರು ಕೂಡ ಕೆಲವೊಂದು ಇದು ತಂದ್ರು, ಎಲ್ರು ಕೂಡ ಅರ್ಹರಿದ್ದಾರೆ ಅಂತ. ಅಂದ್ರೆ ಅರ್ಹರು ಅಂತಂದ್ರೆ ಇಲ್ಲಿ ಶುಚಿತ್ವ ತುಂಬಾನೇ ಮುಖ್ಯವಾಗಿರುವಂತದ್ದು. ಆ ಶುಚಿತ್ವ ಮತ್ತೆ ಆ ಜೊತೆಗೆ ಒಂದು ಅರ್ಹತೆಯನ್ನ ನೀವು ಪಡ್ಕೊಂಡ್ರೆ ನೀವು ಕೂಡ ಅರ್ಚಾ ವಿಗ್ರಹವನ್ನ ಮುಟ್ಟಬಹುದು ಅನ್ನೋದ್ರ ಕುರಿತಾಗಿ ಶ್ರೀಲ ಪ್ರಭುಪಾದರು ನಮ್ಗೆ ತಿಳಿಸ್ತಾರೆ. ನೆಕ್ಸ್ಟ್ ಇರುವಂತದ್ದು ಶ್ರೀ ವಿಗ್ರಹ ದರ್ಶನ ಅನ್ನುವಂಥದ್ದು. ಇದು 41ನೇದ್ದು ದರ್ಶನವನ್ನ ಪಡೆಯುವಂಥದ್ದು. ಸೊ ದರ್ಶನವನ್ನ ಪಡೆಯೋದಂತಂದ್ರೆ ಇಲ್ಲಿ ನಾವು ದರ್ಶನ ಪಡಿತೀವಿ ಅಂತ ನಾವು ತಿಳ್ಕೊಳ್ತೇವೆ. ಭಗವಂತನ ದೇವಾಲಯಕ್ಕೆ ಹೋಗಿ ಇವತ್ತು ಹೋಗಿ ಬಂದೆ ನಾನು, ನಾಳೆ ನಿನ್ನೆ ಹೋಗಿದ್ದೀನಿ ಇವತ್ತು ಹೋಗೋದ್ ಬೇಡ ಅಂತ ಹೇಳಿ. ಆದ್ರೆ ಇಲ್ಲಿ ನಮ್ಗೆ ಬೇಕಾಗಿರೋದು ಅವಶ್ಯಕತೆ ಏನಂತಂದ್ರೆ ದರ್ಶನ ಅನ್ನುವಂಥದ್ದು ಕೇವಲ ನಮಗಲ್ಲ, ಭಗವಂತನು ಕೂಡ ನಾನು ನೋಡ್ತಾನೆ. ಸೊ ಹಾಗಾಗಿ ಇವನ್ ಬಂದಿದ್ದಾನೆ ಇವತ್ತು ಅಂತ ಹೇಳಿ. ಹಾಗಾಗಿ ಭಕ್ತನೊಬ್ಬ ಈ ಒಂದು ಭಗವಂತನ ವಿಗ್ರಹವನ್ನ ದರ್ಶನ ತೆಗೆದುಕೊಳ್ಳೋದು ತುಂಬಾನೇ ಅವಶ್ಯಕವಾಗಿದೆ. ಮತ್ತೆ ಈ ದರ್ಶನ ಮಾಡಿದಾತ ಯಮರಾಜನ ಆಸ್ಥಾನದಲ್ಲಿ ನಿಲ್ಲಬೇಕಾಗಿಲ್ಲ ಅನ್ನೋದನ್ನು ಕೂಡ ಇಲ್ಲಿ ನಮ್ಗೆ ತಿಳಿಸ್ತಾರೆ. ಪಾಪ ಮಾಡಿದ ತಾನೇ ಯಮ ಲೋಕಕ್ಕೆ ಹೋಗುವಂಥದ್ದು. ಸೊ ಅವರು ಪಾಪದಿಂದ ಮುಕ್ತಿ ಹೊಂದ್ತಾರೆ ಅನ್ನೋದನ್ನ ಹೇಳ್ತಾರೆ. ನೆಕ್ಸ್ಟ್ 42ನೇದು ಆರತಿ ಮತ್ತಿತರ ಉತ್ಸವಗಳನ್ನ ಕುರಿತಾಗಿ ಹೇಳ್ತಾರೆ. ಅಂದ್ರೆ ದೇವರಿಗೆ ಆರತಿ ಬೆಳಗುವಂಥದ್ದು, ದರ್ಶನ ಮಾಡುವುದರ ಫಲ ಕುರಿತಾಗಿ ಸ್ಕಾಂದ ಪುರಾಣದಲ್ಲಿ ವರ್ಣನೆಯನ್ನ ತಿಳಿಸಲಾಗಿದೆ. ಈಗ ಬೆಳಗ್ಗೆನ ಹೊತ್ತು ನಾವು ಆರತಿಯನ್ನ ಕಾಣ್ತೇವೆ. ಸೊ ಅಲ್ಲಿ ಆರತಿಯನ್ನ ನೋಡುವಾಗ ದೇವರ ಮುಖವನ್ನ, ಆರತಿ ಬೆಳಗುವ ಹೊತ್ತಿನಲ್ಲಿ ದೇವರ ಮುಖವನ್ನ ನಾವು ನೋಡೋದ್ರಿಂದ ಏನು ನಮ್ದು ಪೂರ್ವದ ಅನೇಕಾನೇಕ ವರ್ಷಗಳಿಂದ ಏನು ಕೂಡಿದಂತಹ ಪಾಪ ಇದೆಯೋ ಅದರಿಂದ ಮುಕ್ತಿಯನ್ನ ಪಡಿಬಹುದು ಅನ್ನೋದನ್ನ ಹೇಳ್ತಾರೆ. ಮತ್ತೆ ಜೊತೆಗೆ ಯಾರು ಬ್ರಹ್ಮಹತ್ಯೆಗೆ ಒಳಗಾದಂಥವನು, ಮತ್ತೆ ಯಾರಿಗೆ ಪಾಪಕರ್ಮಗಳ ಬಗ್ಗೆ ಕ್ಷಮೆ ಸಿಗದೇ ಇರುವಂತವನು, ಸೊ ಬೆಳಗಿನ ಹೊತ್ತು ಈ ಮಂಗಳಾರತಿಯ ವೇಳೆಯಲ್ಲಿ ಬ್ರಹ್ಮಯ ಮುಹೂರ್ತದಲ್ಲಿ ಭಗವಂತನ ಮುಖವನ್ನ ನೋಡಿ ಅದನ್ನ ಮಂಗಳಾರತಿಯನ್ನ ಪಡ್ಕೊಳ್ಳೋದ್ರಿಂದ ತುಂಬಾನೇ ಮಂಗಳಕರವಾದಂಥದ್ದು ಅನ್ನೋದನ್ನ ಹೇಳ್ತಾರೆ. ಮತ್ತೆ ಇತರ ಉತ್ಸವಗಳು ಅಂತ ಇಲ್ಲಿ ಹೇಳ್ತಾರೆ. ಮತ್ತೆ ಇತರ ಉತ್ಸವಗಳು ಅಂತಂದ್ರೆ ಯಾವ್ಯಾವ್ದು, ಕೃಷ್ಣ ಜನ್ಮಾಷ್ಟಮಿ ಆಗಿರ್ಬಹುದು, ರಾಮನವಮಿ ಆಗಿರ್ಬಹುದು, ರಾಮನ ಜನ್ಮದಿನ ಆಗಿರ್ಬಹುದು, ಮತ್ತೆ ಇತರ ಯಾವುದೇ ಆಚಾರ್ಯರುಗಳಿದ್ದಾರೋ, ಈ ಗೋಸ್ವಾಮಿಗಳಾಗಿರ್ಬಹುದು, ಮತ್ತೆ ಇತರ ವೈಷ್ಣವರ ಜನ್ಮದಿನ ಆಗಿರ್ಬಹುದು. ಹೀಗೆ ಮತ್ತೆ ಬೇರೆ ಉತ್ಸವಗಳಿರುತ್ತೆ. ಲೈಕ್ ಇದು ಏನ್ ಕರೀತಾರೆ ಅದಕ್ಕೆ, ಝೋಲನ್ ಅಂತ ಕರೀತಾರೆ. ಮತ್ತೆ ಇನ್ನೊಂದು ಬರುತ್ತೆ ಇಲ್ಲಿ ಢೋಲ ಯಾತ್ರಾ ಅಂತ ಬರುತ್ತೆ. ಅಂದ್ರೆ ಢೋಲ ಯಾತ್ರಾ ಅಂತಂದ್ರೆ ಇಲ್ಲಿ ಕೃಷ್ಣ ರಾಧೆಯರನ್ನ ಹೆಚ್ಚಾಗಿ ಇದನ್ನ ಹೋಳಿ ಹಬ್ಬದಲ್ಲಿ ಮಾಡ್ತಾರೆ. ಹೋಳಿ ಇರುತ್ತಲ್ಲ ಅವಾಗ ಮಾಡ್ತಾರೆ. ಕೃಷ್ಣ ರಾಧೆಯನ್ನ ತೂಗ್ತಾ ಎಲ್ಲ ಕಡೆ ಬಣ್ಣನ ಸಿಡಿಸ್ತಾ ಎಲ್ರು ಭಕ್ತರು ಉತ್ಸಾಹವನ್ನ ಮಾಡುವಂಥದ್ದು ಅಂತ. ಹೆಚ್ಚಾಗಿ ಇದನ್ನ ಮಾರ್ಚ್ ತಿಂಗಳಲ್ಲಿ ಮಾಡುವಂಥದ್ದು. ಝೂಲನ್ ಯಾತ್ರೆ ಅಂದ್ರೆ ನಿಮ್ಗೆ ಗೊತ್ತಿದೆ. ಸೊ ಇಂಥ ಎಲ್ಲಾ ಉತ್ಸವಗಳನ್ನ ಮಾಡುವಂಥದ್ದು ಅಂತ ಹೇಳಿ. ಮತ್ತೆ ಇಂಥವ ಎಲ್ಲ ದರ್ಶನ ಮಾಡೋದ್ರಿಂದ ಏನಾಗುತ್ತೆ, ಆರತಿ ದರ್ಶನ, ಝೂಲನ ಯಾತ್ರಾ, ಢೋಲ ಯಾತ್ರಾ, ಮತ್ತೆ ಹೀಗೆ ದರ್ಶನವನ್ನ ಮಾಡೋದ್ರಿಂದ ಅಂತಹ ವಿಷ್ಣುವಿನ ಸಹಚರರನ್ನಲ್ಲೊಬ್ಬಾಗಿ ಎಣಿಸಲಾಗುತ್ತೆ ಅಂತ. ವಿಷ್ಣುವಿನ ಸಹಚರನಾಗ್ತಾನೆ ಅನ್ನೋದನ್ನ ಸಾಮೀಪ್ಯ ಈ ಮುಕ್ತಿಯಲ್ಲಿ ಸಾಮೀಪ್ಯ, ಶ್ರೀ ಸಾಮೀಪ್ಯ ಸಾರೂಪ್ಯ ಏನಿದೆಯಲ್ಲ, ಸಾಮೀಪ್ಯ ಭಗವಂತನ ಸಮೀಪದಲ್ಲಿ ವಾಸುವಂಥದ್ದು. ಅದೇ ಭಗವಂತನ ಸಹಚರ್ಯನಾಗಿ
ಆಗ್ತಾನೆ ಅನ್ನೋದನ್ನ ಹೇಳ್ತಾರೆ. ಸೊ ಅಗ್ನಿ ಪುರಾಣದಲ್ಲಿನೂ ಕೂಡ ಒಂದು ಉಕ್ತಿ ಇದೆ. ಸೊ ದೇವರ ಮೂರ್ತಿಯ ಪೂಜೆಯನ್ನ ಸಂತೋಷ ಚಿತ್ತದಿಂದ ನೋಡುವಾತ. ಸಂತೋಷದಿಂದ ನೋಡ್ಬೇಕು, ಹಾಗೇನೆ ಅಲ್ಲ. ಇಂದ ಈ ಹಠಯೋಗಿ, ಯಾರು ಹಠಯೋಗಿಗಳಿರ್ತಾರೋ, ಹಠಯೋಗಿಗಳು ಯಾವ ಸಿದ್ಧಿಯನ್ನ ಪಡಿತಾರೋ ಆ ಸಿದ್ಧಿಯ ಉನ್ನತ ನೆಲೆಗೆ, ಪ್ರಭುವಿನ ಸೇವೆಯ ನೆಲೆಗೆ ಏರ್ತಾನೆ ಅನ್ನೋದನ್ನ ಹೇಳ್ತಾರೆ. ಈಗ 43ನೇದ್ದು ಆರತಿಯನ್ನು ನೋಡುವುದು ಅಂತ. ಓಕೆ, ಇದು ಶ್ರವಣ ಅನ್ನುವಂಥದ್ದು 43ನೇ ಅಂತೂ. ಯಾಕಂದ್ರೆ ಪ್ರತಿಯೊಂದು ವ್ಯಕ್ತಿಯ ಇಲ್ಲಿ ಇಲ್ಲ, ಅದು PPT ನಲ್ಲಿ ಇಲ್ಲ, ನೀವು ಪುಸ್ತಕ ತೆರಿಬಹುದು. 97 ನಲ್ಲಿ ನಮ್ಗೆ 43ನೇ ಅಂಶ ಕಾಣ್ಲಿಕ್ಕೆ ಸಿಗುತ್ತೆ, ಶ್ರವಣ. ಶ್ರವಣ ಅಂತಂದ್ರೆ ಈಗ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಭಕ್ತಿ ಪ್ರಾರಂಭ ಆಗೋದು ಅಥವಾ ಏನೇ ತನ್ನ ಕಲಿಕೆ ಪ್ರಾರಂಭವಾಗೋದು ಕೂಡ ಶ್ರವಣದಿಂದಾನೆ. ಹಾಗಾಗಿ ಶ್ರವಣ ಅನ್ನುವಂಥದ್ದು ಪೂರ್ಣನೇ ಮುಖ್ಯವಾಗಿರುವಂಥದ್ದು. ಯಾಕಂದ್ರೆ ಈಗ ಮಗು ನೋಡಿ, ಹುಟ್ಟಿದ ಮೇಲೆ ಅದಕ್ಕೆ ನಾವು ಬರೆಯಕ್ ಕಲಿಸಲ್ಲ. ಹುಟ್ಟಿದ ಕೂಡಲೇ ನಾವು ಬರೀಕ್ ಕಲಿಸುತ್ತೇವಾ? ಇಲ್ಲ. ಅದು ನಾನೇನಾದ್ರೂ ಚಿಟಿಕೆ ಹೊಡೆದ್ರೆ ಅಥವಾ ನಾನೇನಾದ್ರೂ ಕೂಗಿದ್ರೆ ಅಥವಾ ನಾನೇನಾದ್ರೂ ಸಪ್ಪಳ ಬಾರಿಸಿದ್ರೆ ಅದು ಕೇಳೋದೇನೆ, ಅದು ಶ್ರವಣದಿಂದಾನೇ ಅದು ನಿನ್ನನ್ನ ತಿರುಗಿ ನೋಡುತ್ತೆ. ಶ್ರವಣದಿಂದಾನೇ ಅದಕ್ಕೆ ಫಸ್ಟ್ ಪ್ರಾರಂಭ ಆಗೋದು. ಅಮ್ಮ, ಅಪ್ಪ ಅಂತ ಹೇಳಿದಾಗ, ಅಪ್ಪಾಜಿ ಅಂತ ಹೇಳಿದಾಗ ಅದಕ್ಕೆ ಶ್ರವಣದ ಮೂಲಕನೇ ಅದಕ್ಕೆ ಕಲಿಕೆಯ ಅರಿವು ಬರುವಂಥದ್ದು, ಬರವಣಿಗೆ ಮೂಲಕ ಅಲ್ಲ. ಹಾಗಾಗಿ ಪ್ರತಿಯೊಂದಕ್ಕೂ ಆರಂಭನೇ ಶ್ರವಣ ಅಂತ ಹೇಳ್ತೇವೆ. ಹೀಗೆ ಇದಕ್ಕೆ ಒಂದು ಪ್ರಾರಂಭಾವಸ್ಥೆ ಅಂತ ಹೇಳ್ತಾರೆ. ಇದಕ್ಕೆ ಸಂಸ್ಕೃತದಲ್ಲಿ ಶ್ರವಣ ಅಂತ ಕರೀತಾರೆ. ಸೊ ಶ್ರವಣ ಮಾಡುವುದಕ್ಕಾಗಿ ನಾವು ಈ ಒಂದು ಭಕ್ತರ ಸಂಘದಲ್ಲಿ ಮತ್ತೆ ದೇವಾಲಯಕ್ಕೆ ಹೋಗೋದು ತುಂಬಾ ಒಳ್ಳೇದು ಮತ್ತೆ ಪ್ರವಚನವನ್ನ ಕೇಳುವಂಥದ್ದು. ಸೊ ಕೃಷ್ಣವರ ಆಜ್ಞೆಯಲ್ಲಿ ನಾವು ಮುಂದುವರಿಬೇಕು ಅಂತಂದ್ರೆ ಶ್ರವಣದ ಪ್ರಕ್ರಿಯೆ ಅನ್ನೋದು ತುಂಬಾ ಮುಖ್ಯವಾಗಿರುವಂತದ್ದು ಅಂತ ಹೇಳಿ, ಇದೊಂದು ಧ್ವನಿಯ ಪ್ರಕ್ರಿಯೆ ಆಗಿದೆ ಅಂತ ಹೇಳಿ. ಇದರಿಂದ ಏನಾಗುತ್ತೆ, ನಾವು ಬಹಳಷ್ಟು ಬೇಗ ನಿರ್ಮಲ ಹೊಂದ್ತೇವೆ, ನಮ್ಮ ಹೃದಯ ಶುಚಿತ್ವ ಹೊಂದುತ್ತೆ, ಮತ್ತೆ ನಾವು ಬಹಳ ಬೇಗ ಪುನೀತರಾಗಬಹುದು ಪಾಪಕರ್ಮಗಳಿಂದ ಅನ್ನೋದನ್ನ ಹೇಳ್ತಾರೆ. ಮತ್ತೆ ಕರ್ಮಶುಕ್ತವಾದಂತಹ ಹೃದಯವನ್ನ ನಿರ್ಮಲಗೊಳಿಸುತ್ತೆ ಇದು ಶ್ರವಣ. ಇನ್ನೊಂದು ಗರುಡ ಪುರಾಣದಲ್ಲಿ ಒಂದು ಶ್ರವಣದ ಪ್ರಕ್ರಿಯೆ ಕುರಿತಾಗಿ ನಮ್ಗೆ ತಿಳಿಸಿದ್ದಾರೆ. ಈ ಭೌತಿಕ ಜಗತ್ತಿನಲ್ಲಿ ನಮ್ಮೆಲ್ಲರ ಸ್ಥಿತಿ ಹೇಗಿದೆ ಅಂತ ಈಗಾಗಲೇ ಹೇಳಿರುವಂತದ್ದು. ಇದು ಹಾವು ಕಡಿದರೆ ಹೇಗೆ ಒಬ್ಬ ಪ್ರಜ್ಞಾಹೀನನಾಗಿರ್ತಾನೆ, ಹಾಗೇನೆ ನಮ್ಮ ಭೌತಿಕ ಸ್ಥಿತಿಯಲ್ಲಿ ನಮ್ಗೆ ಹಾವು ಕಡಿದ ಹಾಗೆ ಪ್ರಜ್ಞಾಹೀನರಾಗಿದ್ದೇವೆ ನಾವು. ಸೊ ಪ್ರಜ್ಞಾಹೀನ ಸ್ಥಿತಿ ಈ ಪ್ರಜ್ಞಾಹೀನ ಸ್ಥಿತಿಯನ್ನ ನಾವು ಈ ಮಂತ್ರ, ಮೊದ್ಲಿನ ಜನ ಏನ್ ಮಾಡ್ತಿದ್ರು, ಮಂತ್ರ ಹೇಳ್ಬಿಟ್ಟು ಅವನನ್ನ ಪ್ರಜ್ಞೆಗೆ ತರ್ತಾ ಇದ್ರು. ಮತ್ತೆ ಜೊತೆಗೆ ಗಿಡಮೂಲಿಕೆಗಳನ್ನ ಆಲಿಸಿ ಇದನ್ನ ವಾಸನೆ ತೋರಿಸಿ ಅವರನ್ನ ಪ್ರಜ್ಞೆಗೆ ತರ್ತಾ ಇದ್ರು. ಅದನ್ನ ನಾವು ಈಗಾಗ್ಲೇ ಅದ್ರಿ ಧೂಪ ಮತ್ತೆ ಯಾವುದು ಈ ಧೂಪ ಪುಷ್ಪಗಳ ವಾಸನೆಯನ್ನ ನೋಡಿ ನಾವು ಪ್ರಜ್ಞೆಗೆ ಬರ್ತೀವಿ ಅಂತ ಈಗಾಗಲೇ ತಿಳ್ಕೊಂಡಿದ್ದೇವೆ. ಸೊ ಇಲ್ಲಿ ಶ್ರವಣದ ಮೂಲಕನೂ ಕೂಡ ನಾವು ಪ್ರಜ್ಞೆಗೆ ಬರ್ಬಹುದು ಅಂತ ಹೇಳಿ. ಸೊ ಕೇವಲ ಮಂತ್ರವೊಂದರ ಶ್ಲೋಕವೊಂದರ ಶಬ್ದದಿಂದ ಏನು ಒಬ್ಬ ಪ್ರಜ್ಞಾಹೀನ ವ್ಯಕ್ತಿ ಹಾವು ಕಡಿದ್ರಿಂದ ಅವನು ಎಚ್ಚರಗೊಳ್ಬಹುದು. ಹಾಗೇನೆ ನಾವು ಕೂಡ ಪ್ರಜ್ಞಾಹೀನ ಸ್ಥಿತಿಗೆ ಬರ್ಬೇಕು ಅಂತಂದ್ರೆ ಸೊ ಭಗವಂತನ ಈ ಮಹಾ ಮಂತ್ರವನ್ನ ಜಪಿಸೋದ್ರಿಂದ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಸೊ ಇದ್ರ ಮೂಲಕ ನಾವು ಕೂಡ ಪ್ರಜ್ಞೆ ಸ್ಥಿತಿಗೆ ಬರ್ಬೋದು ಅನ್ನೋದನ್ನ ಇಲ್ಲಿ ತಿಳಿಸ್ತಾರೆ. ಮತ್ತೆ ಈ ಶ್ರವಣದಲ್ಲಿ ನಾವು 3 ತರನಾದ ಶ್ರವಣವನ್ನ ಕಾಣ್ತೇವೆ: ಚರಿತಾ ಶ್ರವಣ, ಗುಣಶ್ರವಣ, ವೈಭವ ಶ್ರವಣ ಅಂತ ಹೇಳಿ. ಸೊ ಚರಿತಾ ಶ್ರವಣ ಅಂತಂದ್ರೆ ಭಗವಂತನ ಚರಿತೆಯ ಕುರಿತಾಗಿ, ಅಂದ್ರೆ ಲೀಲಾ ಕಾರ್ಯಗಳ ಕುರಿತಾಗಿ ನಾವು ಶ್ರವಣವನ್ನ ಮಾಡುವುದ್ರಿಂದ, ಮತ್ತೆ ಈ ಗುಣ ಶ್ರವಣ ಅಂತ ಹೇಳಿ ಭಗವಂತನ ಗುಣಗಾನವನ್ನ ಶ್ರವಣ ಮಾಡೋದ್ರಿಂದ ಆಗ್ಬೋದು. ಮತ್ತೆ ವೈಭವ ಅಂತಂದ್ರೆ ಭಗವಂತನ ವೈಭವ ವರ್ಣನೆಯನ್ನ, ಲೋಕೋತ್ತರ ಗುಣಗಳನ್ನ ಕುರಿತು ಶ್ರವಣ ಮಾಡೋದು ಅಂತ ಹೇಳ್ತಾರೆ. ಸೊ ಇದನ್ನ ಮಾಡೋದ್ರಿಂದ ನಾವು ಈ ಸಕಲ ಪವಿತ್ರತೆಯನ್ನ, ಈ ಹೃದಯದಲ್ಲಿರುವಂತಹ ಕಲ್ಮಶವನ್ನ ನಾವು ಹೋಗಲಾಡಿಸಬಹುದು ಅನ್ನೋದನ್ನ ಇಲ್ಲಿ ಹೇಳ್ತಾರೆ. ಸೊ ಐಕ ಸಂಕಷ್ಟಗಳನ್ನು ಕೂಡ ದೂರ ಮಾಡಬಹುದು ಅನ್ನೋದನ್ನ ಹೇಳ್ತಾರೆ. ಸೊ ನೆಕ್ಸ್ಟ್ 44ನೇ ಇರುವುದು ಪ್ರಭು ಕರುಣೆಯ ಪ್ರತೀಕ್ಷೆ ಅನ್ನೋದನ್ನ ಹೇಳ್ತಾರೆ. 44ನೇದು. ಓಕೆ, ಪ್ರಭು ಕರುಣೆಯ ಪ್ರತೀಕ್ಷೆ ಹೇಗಿರುತ್ತೆ ಅನ್ನೋದನ್ನ ಇಲ್ಲಿ ಒಂದು ಶ್ಲೋಕದ ಮೂಲಕ ನಮಗೆ ತಿಳಿಸ್ತಾರೆ. ತತ್ತೇನು ಕಂಪಾಂ ಸುಸಮೀಕ್ಷಮಾಣ
नो भुञ्जान एवात्मकृतं विपाकं ऋत्वागपूर्भिर्विधन्नमस्ते ಜೀವೇತಯೋ ಮುಕ್ತಿಪದೇ ಸದಾಯಬಾಕ್. ಇಲ್ಲಿ ಮುಖ್ಯವಾಗಿ ಹೇಳಿರುವಂತಹ ಪದ ದಾಯಬಾಕ್. ಅಂದ್ರೆ ಇಲ್ಲಿ ಶ್ರೀಮದ್ ಭಾಗವತದಲ್ಲಿ ನಾವು ಕಾಣ್ತೇವೆ. ಇದು 14ನೇ ಅಧ್ಯಾಯ ಶ್ಲೋಕ 8ರಲ್ಲಿ ಇದನ್ನ ಕಾಣ್ಬೋದು. ನನ್ನ ಪ್ರೀತಿಯ ಪ್ರಭು ತನ್ನ ಪೂರ್ವ ಪಾಪ ಕರ್ಮಗಳ ಪ್ರತಿಕ್ರಿಯೆಗಳನ್ನು ಸದಾ ತಾಳ್ಮೆಯಿಂದ ಸಹಿಸಿಕೊಂಡು ಹೃದಯ ಅಥವಾ ಕಾಯಗಳನ್ನು ನಿನಗೆ ಸಮರ್ಪಿಸಿ ನಮಸ್ಕರಿಸುತ್ತಾ ನಿನ್ನ ಅವ್ಯಾಜ ಕರುಣೆ ತೋರುವುದನ್ನೇ ಕಾತರದಿಂದ ನಿರೀಕ್ಷಿಸುವನು ಅವನು ಖಂಡಿತವಾಗಿಯೂ ಮೋಕ್ಷಕ್ಕೆ ಅರ್ಹನು. ಏಕೆಂದ್ರೆ ಯಾಕೆಂದ್ರೆ ಅದು ಆತನ ಹಕ್ಕಾಗಿರುತ್ತೆ ಅನ್ನೋದನ್ನ ಇಲ್ಲಿ ತಿಳಿಸ್ತಾ ಇದ್ದಾರೆ. ಸೊ ಆತನ ಹಕ್ಕು ಯಾವುದು ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದ್ರೆ ಇಲ್ಲಿ ಮುಖ್ಯವಾಗಿ ಹೇಳಿರುವಂತಹ ಪದ ಅಂದ್ರೆ ದಾಯಬಾಕ್ ಅನ್ನುವಂಥದ್ದು. ಇಲ್ಲಿ ನೋಡ್ಬೋದು, ಇಲ್ಲಿ 4ರಲ್ಲಿ ನಿಮ್ಗೆ ಈ 99ನೇ ಪೇಜ್ ಅಲ್ಲಿ ಕೊನೆಯ ಪ್ಯಾರಾಗ್ರಾಫ್ ಅಲ್ಲಿ ನಿಮ್ಗೆ ಕಾಣ್ಲಿಕ್ಕೆ ಸಿಗುತ್ತೆ. ಅಂದ್ರೆ ದಾಯಬಾಕ್ ಅನ್ನುವಂತಹ ಪದ ಏನ್ ಹೇಳುತ್ತೆ ಅಂದ್ರೆ ಒಬ್ಬ ಮಗ ಈ ತಂದೆಯ ಆಸ್ತಿ ಏನಿರುತ್ತೋ ಆ ತಂದೆಯ ಆಸ್ತಿಗೆ ನ್ಯಾಯ ಸಮ್ಮತವಾದಂತಹ ಹಕ್ಕುದಾರನಾಗಿರ್ತಾನೆ, ವಾರಸುದಾರ ಅಂತ ಹೇಳುತ್ತೆ ದಾಯಬಾಕ್. ಹೀಗೆ ಒಬ್ಬ ಭಕ್ತ ಸೊ ಕೃಷ್ಣ ಪ್ರಜ್ಞೆಯಲ್ಲಿ ದೃಢ ಸಂಕಲ್ಪದಿಂದ ಏನಾದ್ರೂ ಅವ್ನು ಮುನ್ನಡೆದ್ರೆ ಈ ಕೃಷ್ಣನ ಅವ್ಯಾಜ ಕರುಣೆ, ಅದಕ್ಕಾಗಿ ಇಲ್ಲಿ ಪ್ರಭುವಿನ ಕರುಣೆಯ ಪ್ರತೀಕ್ಷೆ ಅಂತ ಹೇಳ್ತಾ ಇದ್ದಾರೆ. ನಾವು ಆ ಅವ್ಯಾಜ ಕರುಣೆಯ ಪ್ರತೀಕ್ಷೆ ಮಾಡ್ಬೇಕು. ಕೃಷ್ಣನ ಅವ್ಯಾಜ ಕರುಣೆಯಿಂದ ಭಗವದ್ ಧಾಮವನ್ನ ಪ್ರವೇಶಿಸುವಂತಹ ಹಕ್ಕವನ್ನ ಪಡಿತೇವೆ. ಈಗ ನಮ್ಮ ಒಬ್ಬ ವ್ಯಕ್ತಿಯ ತಂದೆ ಆಸ್ತಿ ಮಗನ ಹೆಸರಲ್ಲಿ ಮಾಡ್ಬೇಕು ಅಂತಂದ್ರೆ ಅವನು ಪ್ರತೀಕ್ಷೆ ಮಾಡ್ಲೇಬೇಕು. ಕರುಣೆಯನ್ನ ಕರುಣೆಗಾಗಿ ವೇಟ್ ಮಾಡ್ಬೇಕು ಅವನ ತಂದೆ ಕರುಣೆಗಾಗಿ. ಹಾಗೇನೆ ನಾವು ಕೂಡ ಭಗವಂತ ನಮ್ಗೆ ಈ ಪ್ರಭುವಿನ ಕರುಣೆ ಸಿಗ್ಬೇಕು, ಆ ಪ್ರಭುವಿನ ಕರುಣೆ ಪ್ರತೀಕ್ಷೆಯನ್ನ ಮಾಡಿದಾಗ ನಾವು ಭಗವದ್ಧಾಮವನ್ನ ಪ್ರವೇಶಿಸುವಂತ ಹಕ್ಕನ್ನ ಪಡಿತೇವೆ. ಸೊ ಅದಕ್ಕೆ ಅನ್ವಯಾರ್ಥವಾಗಿ ದಾಯಬಾಕ್ ಅನ್ನುವಂತಹ ಪದವನ್ನ ಇಲ್ಲಿ ನಮ್ಗೆ 44ನೇ ಅಂಶದಲ್ಲಿ ತಿಳಿಸ್ತಾರೆ. ಸೊ ಮುಂದಿನ ಪದ ಇರುವಂತದ್ದು, ಅಂಶ ಇರುವಂತದ್ದು ಸ್ಮರಣೆ ಅನ್ನುವಂಥದ್ದು. ಇದು ಪ್ರಭುವಿನ ಕರುಣೆಯ ಪ್ರತೀಕ್ಷೆ ಕುರಿತಾಗಿ ಶ್ರೀಲ ಪ್ರಭುಪಾದರು ಏನ್ ಹೇಳ್ತಾರೆ ನೋಡೋಣ. ಶ್ರೀಮದ್ ಭಾಗವತದ ಮೇಲಿನ ಹೇಳಿಕೆಯು ಎಲ್ಲ ಭಕ್ತರಿಗೂ ಮಾರ್ಗದರ್ಶಿಯಾಗಬೇಕು. ಭಕ್ತನು ತನ್ನ ಪೂರ್ವದ ದುಷ್ಕೃತ್ಯಗಳಿಗೆ ತತ್ಕ್ಷಣದ ಪರಿಹಾರವನ್ನು ನಿರೀಕ್ಷಿಸಬಾರದು ಅಂತ ಶ್ರೀಲ ಪ್ರಭುಪಾದರು ಹೇಳ್ತಾರೆ. ಈಗ ನಮ್ಗೆ ಎಲ್ಲರೂ ಕೂಡ ಐಹಿಕವಾಗಿ ಏನೇನ್ ದುಃಖ ಬಂದ್ರೂ ಕೂಡ ತತ್ಕ್ಷಣ ಪರಿಹಾರವನ್ನ ಬೇಡ್ತೇವೆ. ಇಲ್ಲಿ ಪರಿಹಾರವನ್ನ ನೀವು ಬೇಗ ಕೊಡು ಅಂತ ಕೇಳೋಕ್ಕಿಂತ ಪ್ರತೀಕ್ಷೆ ಮಾಡಿ, ಭಗವಂತ ತಾನೇ ಪರಿಹರಿಸ್ತಾನೆ, ತಾನೇ ನಿಮ್ಮ ಮೇಲೆ ಕರುಣೆಯನ್ನ ತೋರ್ತಾನೆ. ಕರುಣೆ ತೋರೋವರೆಗೂ ಕೂಡ ನಾವು ವೇಟ್ ಮಾಡ್ಬೇಕು. ಹಾಗಾಗಿ ತತ್ಕ್ಷಣವೇ ಪರಿಹಾರವನ್ನ ನಾವು ನಿರೀಕ್ಷಿಸಬಾರ್ದು ಅನ್ನೋದನ್ನ ತಿಳಿಸ್ತಾರೆ. ಮತ್ತೆ ಅಂತಹ ಅಡೆತಡೆಗಳು ಬಂದಾಗ ಅವನು ಕೃಷ್ಣನ ಬಗ್ಗೆ ಯೋಚಿಸಬೇಕು ಮತ್ತು ಅವನ ಕರುಣೆಯನ್ನು ನಿರೀಕ್ಷಿಸಬೇಕು ಅದೊಂದೇ ಸಾಂತ್ವನ. ಹಾಗಾಗಿ ನಮ್ಗೆ ಏನಾದ್ರು ಕ್ಲೇಶ ಬಂದಾಗ ನಾವ್ ಏನ್ ಮಾಡ್ಬೇಕು? ಅಡೆತಡೆಗಳು ಬಂದಾಗ ಕೃಷ್ಣನನ್ನ ಯೋಚಿಸ್ಬೇಕು, ಮತ್ತೆ ಅವನ ಕರುಣೆ ನನ್ನ ಮೇಲೆ ಕರುಣೆ ಹರಿಸು ಅಂತ ಹೇಳಿ ನಾವು ನಿರೀಕ್ಷಿಸ್ಬೇಕು. ಅದೊಂದೇ ನಮ್ಗೆ ಸಾಂತ್ವನ ವಿನಃ ಬೇಗ ಅದನ್ನ ನಮ್ಗೆ ಪರಿಹರಿಸು ಅಂತ ನಾವು ನಿರೀಕ್ಷಿಸಬಾರ್ದು. ಸೊ ಹಾಗೆ ಭಕ್ತ ಆ ಉತ್ಸಾಹದಲ್ಲಿ ತನ್ನ ದಿನಗಳನ್ನು ಕಳೆದರೆ ಅವನು ಭಗವಂತನ ನಿವಾಸಕ್ಕೆ ಉನ್ನತಿ ಹೊಂದುವುದು ಖಚಿತ ಅಂತ ಕಾರ್ಯಗಳಿಗೆ ಅವನು ಭಗವಂತನ ರಾಜ್ಯವನ್ನು ಪ್ರವೇಶಿಸಲು ಅರ್ಹನಾಗ್ತಾನೆ. ಹಾಗಾದ್ರೆ ಏನಾಗುತ್ತೆ ಹೀಗೆ ಮಾಡೋದ್ರಿಂದ? ಒಬ್ಬ ವ್ಯಕ್ತಿ ಭಗವಂತನ ಕರುಣೆ ನಿರೀಕ್ಷಿಸೋದ್ರಿಂದ ಅವನು ತನ್ನ ಉಳಿದ ದಿನಗಳೆಲ್ಲ ಕೂಡ ಉತ್ಸಾಹದಿಂದ ಕಳೀತಾನೆ. ಮತ್ತೆ ಆ ಉತ್ಸಾಹದಿಂದ ಕಳೆದಾಗ ಭಗವಂತನ ನಿವಾಸಕ್ಕೆ ಹೋಗುವಂತಹ ಉನ್ನತಿ ಹೊಂದುವಂತಹ ಉನ್ನತಿ ಹೊಂದುವುದು ಖಚಿತ ಅಂತ ಹೇಳ್ತಾರೆ. ಇದೇ ಭಗವಂತನ ರಾಜ್ಯವನ್ನ ಪ್ರವೇಶಿಸ್ಲಿಕ್ಕೆ, ಅಂದ್ರೆ ಭಗವಂತನ ರಾಜ್ಯ ಅಂದ್ರೆ ಭಗವಂತನ ಲೋಕ ಪ್ರವೇಶಿಸ್ಲಿಕ್ಕೆ ಅವನು ಅರ್ಹನಾಗ್ತಾನೆ. ಇದು 44ನೇದು. ಇನ್ನು 45ನೇದು ಕುರಿತಾಗಿ ನಾವು ನೋಡೋದಾದ್ರೆ ಇಲ್ಲಿ ಸ್ಮರಣೆಯ ಕುರಿತಾಗಿ ನಾವು ಕಾಣಬಹುದು. ಸ್ಮರಣೆ ಅಂದ್ರೆ ಏನು ಅಂತಂದ್ರೆ ಈ ಹೇಗೋ ಏನಾದ್ರೂ ಮಾಡಿ ಸೊ ಕೃಷ್ಣನೊಂದಿಗೆ ನನಗೆ ಇರುವಂತಹ ಒಂದು ಸಂಬಂಧವನ್ನ ಸ್ಥಾಪಿಸಿಕೊಳ್ಳಕ್ಕೆ ಸೊ ನಾನು ಏನು ಮಾಡ್ತೀನೋ ಆ ಒಂದು ಕಾರ್ಯವನ್ನ ಸ್ಮರಣೆ ಅಂತ ಕರೀತಾರೆ. ಸೊ ಕೃಷ್ಣನೊಂದಿಗೆ ತನಗಿರುವಂತಹ ನಂಟನ್ನ
ಅವನೇನಾದ್ರೂ ಸ್ಥಾಪಿಸಿಕೊಂಡಲ್ಲಿ ಆ ನಂಟನ್ನ ಸ್ಮರಣೆ ಅಂತ ಕರೀತಾರೆ. ಸೊ ವಿಷ್ಣು ಪುರಾಣದಲ್ಲಿ ಕೂಡ ಇದ್ರ ಕುರಿತಾಗಿ ಹೇಳ್ತಾರೆ. 100 ಪೇಜ್ ಅಲ್ಲಿ ನಿಮ್ಗೆ ಇದು ಕಾಣ್ಬಹುದು. ಸೊ ಭಗವಂತನನ್ನ ದೇವೋತ್ತಮ ಪರಮ ಪುರುಷನನ್ನು ಸುಮ್ಮನೆ ಸ್ಮರಿಸುವಷ್ಟರಿಂದಲೇ ಎಲ್ಲ ಜೀವಿಗಳೂ ಕೂಡ ಆ ಆ ಎಲ್ಲ ಮಂಗಳವನ್ನ ಪಡಿಲಿಕ್ಕೆ ಅರ್ಹರಾಗಿರ್ತಾರೆ ಅನ್ನೋದನ್ನ ಹೇಳ್ತಾರೆ. ಅಂದ್ರೆ ನಾವು ನಿತ್ಯವೂ ಕೂಡ ಭಗವಂತನನ್ನ ಏನಕೇನ ಪ್ರಕಾರೇನ ಯಾವ್ದಾದ್ರೂ ಒಂದು ರೀತಿಯಲ್ಲಿ ನಾವು ಸದಾ ಭಗವಂತನನ್ನ ಸ್ಮರಿಸ್ಬೇಕು ಅನ್ನೋದನ್ನ ಹೇಳ್ತಾರೆ ಈ ಪದ್ಮ ಪುರಾಣದಲ್ಲಿ. ಮತ್ತೆ ಅವನು ಈ ಒಂದು ಸ್ಮರಣೆಯನ್ನ ಮಾಡೋದ್ರಿಂದ ಅವನು ಬದುಕಿರುವಾಗ್ಲೇ ಆಗ್ಲಿ ಅಥವಾ ಸಾಯೋ ಸಮಯದಲ್ಲಾಗ್ಲಿ ಅವನು ಸ್ಮರಿಸ್ಲಿಕ್ಕೆ ಅಭ್ಯಾಸ ಮಾಡಿದವನಾಗ್ತಾನೆ, ಪರೀಕ್ಷೆ ಕೊಡ್ಲಿಕ್ಕೆ ಅರ್ಹನಾಗ್ತಾನೆ, ಮತ್ತೆ ಪಾಪಕರ್ಮಗಳಿಂದ ಮುಕ್ತಿಯನ್ನ ಪಡಿತಾನೆ ಅಂತ. ಈಗ ನಾವು ಪರೀಕ್ಷೆ ಒಂದು ಬರಿಬೇಕಾದ್ರೆ ಭೌತಿಕ ಜಗತ್ತಿನಲ್ಲಿ ನಾವು ಏನೆಲ್ಲ ನೆನಪಿಟ್ಕೊಂತೀವೋ ಅದೇ ತಾನೇ ನಮ್ಗೆ ನೆನಪು ಬರೋದು ಕೊನೆಗೆ. ಹಾಗೆ ನಮ್ಮ ಪರೀಕ್ಷೆ ಅನ್ನುವಂಥದ್ದು ಸಾವಿನ ಸಮಯದಲ್ಲಿ ನಮ್ಗೆ ಅದ್ ನೆನಪು ಬರ್ಬೇಕು ಅಂದ್ರೆ ನಾವು ಬದುಕಿರುವಾಗ ಭಗವಂತನ ಸ್ಮರಣೆ ಮಾಡ್ಬೇಕು. ಆ ಸ್ಮರಣೆ ಮಾಡಿದಾಗ ಮಾತ್ರ ನಮ್ಗೆ ಸಾವಿನ ಸಮಯದಲ್ಲಿ ಪರೀಕ್ಷೆ ಕೊಡ್ಲಿಕ್ಕೆ ನಾವು ಅರ್ಹರಾಗ್ತೇವೆ. ಆವಾಗ ಭಗವಂತನ ನೆನಪು ನಮ್ಗೆ ಬರುತ್ತೆ, ಇಲ್ಲಾಂದ್ರೆ ಬರೋದಿಲ್ಲ. ಹಾಗಾಗಿ ನಾವು ಬದುಕಿರುವಾಗ ಮತ್ತೆ ಮರಣನ ಸಮಯದಲ್ಲೂ ಕೂಡ ಭಗವಂತನನ್ನ ಸ್ಮರಿಸ್ಲಿಕ್ಕೆ ಸಾಧ್ಯ ಆಗತ್ತೆ ಅಂತ. ಇನ್ನ ನೆಕ್ಸ್ಟ್ ಇರುವಂತದ್ದು ಇವತ್ತಿನ ತರಗತಿಯ ಒಂದು ಲಾಸ್ಟ್ ಡಿಸ್ಕಷನ್ ಪಾಯಿಂಟ್ ಯಾವುದು ಅಂದ್ರೆ 46 ಅದೇ ಧ್ಯಾನದ ಕುರಿತಾಗಿ ನಾವು ನೋಡೋಣ. ಇದ್ರ ಮೇಲೆ ನಿಮ್ಗೆ ಒಂದು ಚಟುವಟಿಕೆ ಕೂಡ ಇದೆ. ಸೊ ಎಲ್ರು ಕೂಡ ಪ್ರಿಪೇರ್ ಆಗಿದ್ರೆ ಅನ್ಕೊಳ್ತೇನೆ. ತುಂಬಾನೇ ನಿಮ್ಗೆ ಸಮಯ ಸಿಕ್ಕಿರುವಂತದ್ದು ಇಲ್ಲಿ ಈ ಚಟುವಟಿಕೆಯನ್ನ ಮಾಡ್ಲಿಕ್ಕೆ. ಈ ಧ್ಯಾನಂ ಅನ್ನುವಂಥದ್ದು ಇದ್ರ ಕುರಿತಾಗಿ ಸ್ವಲ್ಪ ನಾನು ತಿಳಿಸ್ತೇನೆ. ಈ ಧ್ಯಾನಂ ಅಂತಂದ್ರೆ ಇಲ್ಲಿ ಷೋಡೋಪಚಾರ ಏನ್ ಮಾಡ್ತೀವಲ್ಲ ಭಗವಂತನಿಗೆ, ಇದು ಒಂದು ಆರಾಧನೆಯ 16 ಹಂತಗಳು ಅಂತ ಕರೀತೇವೆ. ಆ ಆರಾಧನೆ 16 ಹಂತಗಳಲ್ಲಿ ಮೊದಲನೆಯ ಹಂತಾನೆ ಧ್ಯಾನ, ಮತ್ತೆ ಆವಾಹನ ಅಂತ ಕರೀತಾರೆ. ಆ ಧ್ಯಾನ ಆಹ್ವಾನ ಅಂತಂದ್ರೆ ಏನ್ ಮಾಡ್ತಾನೆ, ಭಕ್ತ ಧ್ಯಾನದ ಮೂಲಕ ಭಗವಂತನನ್ನ ಮತ್ತೆ ತನ್ನ ಹೃದಯಕ್ಕೆ ಆಹ್ವಾನಿಸ್ತಾನೆ. ಸೊ ಆಹ್ವಾನಿಸೋದೇ ಧ್ಯಾನ ಅಂತ ನಾವು ಕರೀತೇವೆ. ಆಮೇಲೆ ಅವನು ಈ ಆಸನ ಅಂತ ಕರೀತೇವೆ. ಅಂದ್ರೆ ಪರಮಾತ್ಮನಿಗೆ ಆಸನವನ್ನ ನೀಡ್ತಾನೆ. ಅಂದ್ರೆ ಷೋಡೋಪಚಾರದಲ್ಲಿ ಧ್ಯಾನ ಆವಾಹನ ಧ್ಯಾನ ಆಹ್ವಾನ ಒಂದೇದ್ದು, ಆಸನ ಪಾದ್ಯಂ ಅಂತ ಕರೀತಾರೆ. ಪಾದ್ಯಂ ಅಂತಂದ್ರೆ ಅಪಾದ್ಯಂ, ಅರ್ಘ್ಯಂ ಮತ್ತೆ ಅಚಮನ್ಯಂ ಅಂತ ಕರೀತಾರೆ. ಅಂದ್ರೆ ಭಕ್ತ ಭಗವಂತನ ಪಾದಗಳಿಗೆ ಮತ್ತೆ ಪಾದ್ಯಂ, ಅರ್ಘ್ಯಂ, ಅಚಮನ್ಯಂ ಅಂತ ಕರೀತಾರೆ. ಅಂದ್ರೆ ತನ್ನನ್ನು ತಾನು ಶುಚಿಗೊಳಿಸೋದು ಆಗಿರ್ಬೋದು, ಭಗವಂತನ ಸ್ಥಾನವನ್ನು ಶುಚಿಗೊಳಿಸೋದಾಗಿರ್ಬೋದು. ಸೊ ಇದು ಮೂರನೇದ್ದು. ಆಮೇಲೆ ಮಧುಪರ್ಕಂ ಅಂತ ಕರೀತಾರೆ. ಮಧುಪರ್ಕಂ ಅಂದ್ರೆ ಭಗವಂತನನ್ನ ಈ ಪಂಚಾಮೃತಗಳಿಂದ ಉಪಚಾರ ಮಾಡುವಂಥದ್ದು. ಆಮೇಲೆ ಪಂಚಾಮೃತ ಹಾಕಿದ್ಮೇಲೆ ಸ್ನಾನ ಮಾಡಿಸುವಂಥದ್ದು, ನೀರಿನಿಂದ ತೊಳೆಯುವಂಥದ್ದು. ಆಮೇಲೆ ವಸ್ತ್ರಂ ಅಂತ ಕರೀತೇವೆ. ಆಮೇಲೆ ಸ್ನಾನ ಮಾಡಿಸಿದ್ಮೇಲೆ ವಸ್ತ್ರವನ್ನ ಧರಿಸಿ ಭಗವಂತನಿಗೆ ಧಾರಣೆ ಮಾಡುವಂಥದ್ದು, ಅರ್ಪಿಸುವಂಥದ್ದು. ಆಮೇಲೆ ವೀತಂ ಅಂತ ಕರೀತಾರೆ. ಸ್ನಾನದ ನಂತರ ವಸ್ತ್ರ ಹಾಕಿದ ನಂತರ ಭಗವಂತನಿಗೆ ಪವಿತ್ರ ದಾರವನ್ನ, ವೀತಂ ಅಂದ್ರೆ ದಾರವನ್ನ ಅರ್ಪಿಸುವಂಥದ್ದು ಅಂತ. ಆಮೇಲೆ ಆಭರಣವನ್ನ ಹಾಕುವಂಥದ್ದು, ಆಭರಣಂ ಅಂತ ಕರೀತಾರೆ. ಭಗವಂತನ ಆಭರಣದಿಂದ ಅಲಂಕರಿಸುವಂಥದ್ದು. ಆಮೇಲೆ ಗಂಧಂ ಅಂದ್ರೆ ಭಕ್ತ ಈ ಶ್ರೀಗಂಧದ ಲೇಪವನ್ನ ಭಗವಂತನಿಗೆ ಅರ್ಪಿಸುವಂಥದ್ದು. ಪುಷ್ಪಂ, ಆಮೇಲೆ ಭಗವಂತನಿಗೆ ಹೂ ಅರ್ಪಿಸುವಂಥದ್ದು. ಧೂಪಂ, ಭಗವಂತನಿಗೆ ಧೂಪವನ್ನ ಅರ್ಪಿಸುವಂಥದ್ದು. ದೀಪಂ, ಭಗವಂತನಿಗೆ ದೀಪವನ್ನ ಅರ್ಪಿಸುವಂಥದ್ದು. ನೈವೇದ್ಯಂ, ಆಮೇಲೆ ಭಗವಂತನಿಗೆ ನೈವೇದ್ಯವನ್ನ ಅರ್ಪಿಸುವಂಥದ್ದು. ಆಮೇಲೆ ಇಷ್ಟೆಲ್ಲ ಆದ್ಮೇಲೆ ಕೊನೆಯದಾಗಿ 16ನೇದು ಪ್ರದಕ್ಷಿಣೆ ಮತ್ತೆ ನಮಸ್ಕಾರ ಅಂತ ಕರೀತಾರೆ. ಇಷ್ಟೆಲ್ಲ ಆದ್ಮೇಲೆ ಭಕ್ತ ಏನ್ ಮಾಡ್ತಾನೆ, ಪ್ರದಕ್ಷಿಣೆ ಮಾಡ್ತಾನೆ, ಮತ್ತೆ ಭಗವಂತನ ನಮಸ್ಕಾರ ಮಾಡ್ತಾನೆ, ದಂಡವತ್ ತುಪನ್. ಹೀಗೆ ಇವುಗಳು ಷೋಡೋಪಚಾರ ಅಂತ ಕರೀತಾರೆ. ಸೊ ಈ ಷೋಡೋಪಚಾರದಲ್ಲಿ ಮೊದಲನೇದು ಧ್ಯಾನ ಮತ್ತೆ ಆವಾಹನ. ಸೊ ಈ ಧ್ಯಾನಂ ಅನ್ನುವಂಥದ್ದು ಯಾವ ತರನಾಗಿರುತ್ತೆ, ಮತ್ತೆ ವ್ಯಕ್ತಿ ಯಾವ ತರನಾದಂತಹ ಧ್ಯಾನವನ್ನ ಮಾಡ್ತಾನೆ, ಸ್ವರೂಪ, ಗುಣ, ಕಾರ್ಯ, ಸೇವೆ ಅನ್ನುವಂಥದ್ದನ್ನ 4 ಬಗೆಯಾದಂತಹ ಧ್ಯಾನವನ್ನ ಇಲ್ಲಿ ಕೊಡಲಾಗಿದೆ. ರೂಪ ಧ್ಯಾನ, ಗುಣ ಧ್ಯಾನ, ಕಾರ್ಯಧ್ಯಾನ, ಸೇವೆ ಧ್ಯಾನ ಅಂತ ಹೇಳಿ. ಈ ರೂಪ ಧ್ಯಾನ ನೋಡಿದಾಗ ಇದು ಮೊದಲೇದ್ದು ಏನಿದೆ ಇಲ್ಲಿ ನಿಮ್ಗೆ 100ನೇ ಪೇಜ್ ಅಲ್ಲಿ ಫಸ್ಟ್ ಪ್ಯಾರಾಗ್ರಾಫ್ ನೋಡಿ. ಧ್ಯಾನದಲ್ಲಿ 2ನೇ ಪ್ಯಾರಾಗ್ರಾಫ್ ಭಗವಂತನ ರೂಪವನ್ನ ಕುರಿತು ಧ್ಯಾನಿಸುವುದು ಅಂತ ಹೇಳ್ತಾರೆ. ಸೊ ಧ್ಯಾನ ಎಲ್ಲಿ ಮಾಡೋದು, ಭಗವಂತನ ಪಾದಕಮಲಗಳಿಗೆ ಧ್ಯಾನವನ್ನ ಮಾಡುವಂಥದ್ದು ಅನ್ನೋದನ್ನ ಇಲ್ಲಿ ಹೇಳ್ತಾರೆ. ಭಗವಂತನ
ಪಾದಕಮಲಗಳಿಗೆ ಗಳಲ್ಲಿ ಮನಸ್ಸನ್ನ ನೆಟ್ಟು ಧ್ಯಾನವನ್ನ ಮಾಡುವಂಥದ್ದು. ಸೊ ಇದು ಐಹಿಕ ಸುಖ ದುಃಖಗಳನ್ನ ಮೀರಿದಂತಹ ಅನುಭವನ ನಮ್ಗೆ ಕೊಡುತ್ತೆ ಅಂತ. ಸೊ ಯಾರು ಈ ಧ್ಯಾನವನ್ನ ಮಾಡ್ತಾರೋ ಸೊ ದುಷ್ಟನು ಕೂಡ ಬದುಕಿನ ಪಾಪ ಕಾರ್ಯಗಳಿಂದ ವಿಮೋಚನೆಯನ್ನ ಪಡಿತಾನೆ ಅನ್ನೋದನ್ನ ಹೇಳ್ತಾರೆ. 3ನೇ ಪ್ಯಾರಾಗ್ರಾಫ್ ಅಲ್ಲಿ ನಮ್ಗೆ ಗುಣ ಧ್ಯಾನವನ್ನ ಕಾಣಬಹುದು. ಸೊ ಗುಣ ಧ್ಯಾನವನ್ನ ಮನಸಾ ಧ್ಯಾನಿಸೋದ್ರಿಂದ ಇದಕ್ಕೆ ಮಾನಸ ಪೂಜೆ ಅಂತ ಕೂಡ ಕರೀತಾರೆ ಗುಣ ಧ್ಯಾನವನ್ನ. ಸೊ ಅದು ಸದಾ ಈ ಕೃಷ್ಣ ಪ್ರಜ್ಞೆಯಲ್ಲಿ ಯಾರು ಆ ಭಾವದಲ್ಲಿ ಇರ್ತಾರೋ ಸೊ ಅಲೌಕಿಕ ಗುಣಗಳನ್ನ ಸ್ಮರಿಸುತ್ತಾ ಇರ್ತಾರೋ ಈ ಸಕಲ ಪಾಪ ಕಾರ್ಯಗಳಿಂದ ಕೂಡ ಬಿಡುಗಡೆಯನ್ನ ಹೊಂದ್ತಾರೆ. ಸೊ ಪಾವನ ಹೊಂದ್ತಾರೆ ಅಂದ್ರೆ ಅವ್ರು ನಿಷ್ಕಲ್ಮಶವಾಗ್ತಾರೆ ಅನ್ನೋದನ್ನ ಹೇಳ್ತಾರೆ. ಆಮೇಲೆ 3ನೇದಿರುವಂತದ್ದು ಲಾಸ್ಟ್ ಪ್ಯಾರಾಗ್ರಾಫ್ ಅಲ್ಲಿ ಪ್ರಭುವಿನ ಲೀಲಾ ಕಾರ್ಯಗಳ ಸ್ಮರಣೆ ಅಂತ ಹೇಳ್ತಾರೆ. ಇದಕ್ಕೆ ಕಾರ್ಯ ಧ್ಯಾನ ಅಂತ ಕರೀತಾರೆ. ಪದ್ಮಪುರಾಣದಲ್ಲಿ ಇದನ್ನ ಹೇಳ್ತಾರೆ. ಭಗವಂತನ ಈ ವೃಂದಾವನದಲ್ಲಿ ಇರುವಂತಹ ರಮ್ಯವಾದಂತಹ ಲೀಲೆಗಳು, ಈ ದ್ವಾರಕದಲ್ಲಿ ಇರುವಂತಹ ಲೀಲೆಗಳು, ಸೊ ಅದ್ಭುತ ಕಾರ್ಯಗಳು ಭಗವಂತ ಏನೆಲ್ಲ ಮಾಡಿದ್ದಾನೆ ತಾನೇ ಅದನ್ನೆಲ್ಲ ಧ್ಯಾನಿಸೋದ್ರಿಂದ ಸದಾ ಧ್ಯಾನದಲ್ಲಿ ನಿರತರಾಗೋದ್ರಿಂದ, ಧ್ಯಾನ ಅಂತಂದ್ರೆ ಒಂದು ಏಕಾಗ್ರತೆ ಆಗಿ ಭಗವಂತನ ಕುರಿತಾಗಿ ಧ್ಯಾನವನ್ನ ಮಾಡುವಂಥದ್ದು. ಸೊ ಅದು ಯಾವ ಧ್ಯಾನ? ಕಾರ್ಯಗಳ ಧ್ಯಾನವನ್ನ ಮಾಡುವಂಥದ್ದು. ಸೊ ಹೀಗೆ ಮಾಡೋದ್ರಿಂದ ಅವನು ಐಹಿಕ ಕರ್ಮದಿಂದ ಮುಕ್ತಿಯನ್ನು ಪಡಿತಾನೆ. ಕೊನೆಯದಾಗಿರುವಂತದ್ದು ಈ ಆ ಸೇವಾ ಧ್ಯಾನ ಅಂತ ಹೇಳ್ತೇವೆ. ಈ ಸೇವಾ ಧ್ಯಾನನೇ ಇಲ್ಲಿ ಬರುವಂತದ್ದು. ಯಾರು ಈ ದಕ್ಷಿಣ ಭಾರತದ ಬ್ರಾಹ್ಮಣ ಮಾಡ್ತಾನಲ್ಲ ಸೇವಾ ಧ್ಯಾನ, ಭಗವಂತನಿಗೆ ಹೇಗೆ ಸೇವೆ ಮೂಲಕ ಧ್ಯಾನದ ಮೂಲಕ ಸೇವೆಯನ್ನ ಅರ್ಪಿಸ್ತಾನೆ ಅನ್ನೋದನ್ನ ಇಲ್ಲಿ ತಿಳಿಸಲಾಗಿದೆ. ಅದ್ರ ಕುರಿತಾಗಿ ನಾವು ಸ್ವಲ್ಪ ಚರ್ಚೆಯನ್ನ ನೋಡೋಣ. ಇದೆಲ್ಲರೂ ಓದಿದ್ದೀರಾ ಅಂತ ಅನ್ಕೊಳ್ತೇನೆ. ಸೊ ಇದ್ರ ಕುರಿತಾಗಿ ಆಮೇಲೆ ಸ್ವಲ್ಪ ನಾನು ಡಿಸ್ಕಷನ್ ಅನ್ನು ಮಾಡ್ತೇನೆ. ಸೊ ನಾ ತುಂಬಾ ಸಮಯ ಕೊಡೋದಿಲ್ಲ, ಎಲ್ರು ಕೂಡ ಈಗ ಪಾಯಿಂಟ್ ಮಾಡ್ಕೊಂಡಿರ್ಬೋದು. ಓಕೆ, ಸೊ ಎಲ್ರು ಕೂಡ ಇದು ನೋಡ್ತಾ ಇದ್ದೀರಾ ಈ ಚಟುವಟಿಕೆಯನ್ನು? ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹೇಳಿ ಮಾತಾಜಿ. ಅಟೆಂಡೆನ್ಸ್ ಲಿಂಗ್ ಅದು ನೋ ಲಾಂಗರ್ ಅಂತ ಬರ್ತಾ ಇದೆ ಮಾತಾಜಿ. ಅದನ್ನ ಇವತ್ತು ಹಾಕಿದ್ರೆ ಏನ್ ಮಾಡೋದು? ಓಪನ್ ಆಗ್ತಿಲ್ಲ ಅದು. ಯಾರು ಕ್ರಿಯೇಟ್ ಮಾಡಿರೋದು ಮಾತಾಜಿ? ಗೊತ್ತಿಲ್ಲ, ಸಂಗೀತಮ್ಮಯ್ಯ ಅವ್ರು ಕಳ್ಸಿದ್ರು ಮಾತಾಜಿ ನನಗೆ. ಅದನ್ನೇ ಇವಾಗ ಕಂಟಿನ್ಯೂ ಆಗ್ತಾ ಇದ್ದಿದ್ದು. ಇವಾಗ ಹಾಕಿದ್ರೆ ನೋ ಲಾಂಗರ್ ಅಂತ ಬರ್ತಾ ಇದೆ, ಓಪನ್ ಮಾಡ್ತಾ ಇದ್ರೆ. ಅವ್ರಿಗೆ ತಿಳಿಸಿ ಮಾತಾಜಿ ಅಂದ್ರೆ. ಹಾ ಮಾತಾಜಿ, ಸಂಗೀತಮ್ಮಯ್ಯ ಅವ್ರಿಗೆ ಕಾಲ್ ಮಾಡಿ ಕೇಳಲ್ಲ? ತಿಳಿಸಿ ಮಾತಾಜಿ ಇನ್ನೊಂದು ಲಿಂಕ್ ಅನ್ನ. ಅವ್ರಿಗೆ ಅದು ಸ್ಕ್ರೀನ್ ಶಾಟ್ ಕಳ್ಸಿದೀನಿ ತಕ್ಷಣ. ರೆಕಾರ್ಡ್ ರೂಮ್ ಮಾಡ್ತಾ ಇದ್ದೇನೆ. ನಿಮ್ಮ ಸಮಯ ಶುರುವಾಗುತ್ತೆ ಈಗ. 4 ಎಷ್ಟು ತುಂಬಾ ಕಡಿಮೆ ಜನ ಇದ್ದಾರೆ. ನಾಲ್ಕು ಮಾಡಿದ್ದೇನೆ. 4 ರೂಮ್ಗಳನ್ನ ಮಾಡಿದ್ದೇನೆ. ಬೇಡ, ರೂಮ್ 3 ಮಾಡ್ತೇನೆ. ಓಕೆ, 3 ರೂಮ್ಗಳನ್ನ ಮಾಡಿದ್ದೇನೆ. ನಿಮ್ಮ ಸಮಯ ಶುರುವಾಗುತ್ತೆ ಏನು. ಎಲ್ಲರೂ ಕೂಡ ಜಾಯ್ನ್ ಆಗಿ. ಹರೇ ಕೃಷ್ಣ.
ಹರೇ ಕೃಷ್ಣ ಮಾತಾಜಿ. ಮತ್ತೆ ಸಂಗೀತಮಯ ಅವ್ರಿಗೆ ಕಾಲ್ ಮಾಡಿದ್ದೆ ನಾನು. ಅದು ರೂಪಶಂಕರ್ ಮಾತಾಜಿ ಅಂತ ಮಾಡಿರ್ಬೇಕು, ಅದು ಪಿಕ್ ಮಾಡ್ತಾ ಇಲ್ಲ ಫೋನು. ನಿಮ್ಗೆ ಏನಾದ್ರು ಮಾಡಕ್ಕಾದ್ರೆ ಅದು ಮಾಡಕ್ ಅಟೆಂಡೆನ್ಸ್ ಫಾರ್ಮ್ ಮಾಡ್ಬೇಕಂತೆ. ಇಲ್ಲಾಂದ್ರೆ ಅವರು ಇವಾಗ ಏನ್ ಮಾಡ್ಬೇಕು ತಕ್ಷಣ ಗೊತ್ತಾಗ್ತಿಲ್ಲ ಅಂತಂದ್ರು. ಮತ್ತೆ ಇಲ್ಲ ಭಕ್ತಿ ಶಾಸ್ತ್ರಿ ಅವರು ರೆಗ್ಯುಲರ್ ಆಗಿ ಆರ್ತಿಗೆ ಅಟೆಂಡ್ ಆಗ್ಲೇಬೇಕಂತೆ ಮಾತಾಜಿ. ಮತ್ತೆ ಅವ್ರ ನಿಯರೆಸ್ಟ್ ಟೆಂಪಲ್ ಇಲ್ಲಿರುತ್ತೆ, ಅವ್ರಿಗೆ ಅಲ್ಲಿಗೆ ಹೋಗಿ ಸೇವೆನ ಇವತ್ತು ಮೀಟಿಂಗ್ ಅಲ್ಲಿ ಹೇಳಿದ್ರಂತೆ. ಅದನ್ನ ಇನ್ಫಾರ್ಮ್ ಮಾಡ್ಬೇಕಂತ ಮಾತಾಜಿ. ಅವಾಗ ಮಾತ್ರ ಅವ್ರಿಗೆ ಸರ್ಟಿಫಿಕೇಟ್ ಸಿಗೋದು, ಇಲ್ಲಾಂದ್ರೆ ಕಷ್ಟ ಆಗುತ್ತೆ ಅಂತ ಹೇಳ್ತಿದ್ದಾರೆ ಮಾತಾಜಿ. ಅದನ್ನ ಇನ್ಫಾರ್ಮ್ ಮಾಡ್ಬೇಕಂತ ಮಾತಾಜಿ. ಓಕೆ, ಅಟೆಂಡೆನ್ಸ್ ಏನ್ ಹೇಳಿದ್ರಿ? ಅಟೆಂಡೆನ್ಸ್ ರೂಪಾಶಂಕರ್ ಮಾತಾಜಿ ಅವ್ರು ಮಾಡಿರ್ಬೇಕು, ಅವ್ರಿಗೆ ಕೇಳ್ತೀನಿ. ಆದ್ರೆ ಅವ್ರ ಫೋನ್ ಪಿಕ್ ಮಾಡ್ತಾ ಇಲ್ಲ. ಅದಾಗದೇ ಇರೋದ್ರಿಂದ ಇವಾಗ ಸಡನ್ ಆಗಿ ನಾವೇನು ಮಾಡಕ್ಕಾಗದ್ರಿಂದ ಮಾತಾಜಿ ನಮಿತಾ ಮಾತಾಜಿನ ಏನಾದ್ರು ಅದು ಫಾರ್ಮ್ ಕ್ರಿಯೇಟ್ ಮಾಡಿ ಹಾಕೋದಾದ್ರೆ ಹಾಕ್ಲಿ ಅಂತ. ಬೇಡ ಬೇಡ, ಫಾರ್ಮ್ ನಾನ್ ಕ್ರಿಯೇಟ್ ಏನ್ ಮಾಡ್ಲಿ? 8ನೇದು ಲೆಸನ್ ಇದೆ ಮತ್ತೆ, ಲೆಸನ್ ಮಾಡ್ಲಿಕ್ಕೆ ಆಗಲ್ಲ ನಮ್ಗೆ. ಅದು ಅವರು ಏನ್ ಕೊಡ್ತಾರೆ ಕೊಡ್ಲಿ. ಈಗ ನೀವು ಹೆಸರು ಬರ್ದಿಟ್ಕೊಳ್ಳಿ ಮಾತಾಜಿ ಒಂದು. ಸ್ಕ್ರೀನ್ ಶಾಟ್ ಮ್ಯಾನ್ಯುವಲಿ ಇದನ್ನ ಮ್ಯಾನ್ಯುವಲಿ ಒಂದೊಂದು ಕ್ಲಾಸ್ ಅನ್ನ ನಾವು ಅಲ್ಲಿ ಕನ್ಸಿಡರ್ ಮಾಡಿದ್ರೆ ಸ್ಕ್ರೀನ್ ಶಾಟ್ ತಗೊಬಿಡ್ಲಾ ಮಾತಾಜಿ ಇವತ್ತು ಬಂದಿರೋದು ತಗೊಂಡು ನಿಮ್ ಹತ್ರ ಇಟ್ಕೊಂಡಿಟ್ಕೊಳ್ಳಿ. ಓಕೆ ಮಾತಾಜಿ. ಅದನ್ನ ನಾವು ಮ್ಯಾನ್ಯುವಲಿ ರೂಪಾಶಂಕರ್ ಮಾತಾಜಿ ಕಳಿಸ್ಬಿಡಿ ಇವತ್ತು ಕ್ಲಾಸ್ ಇದ್ರು ಇತ್ತ. ಓಕೆ ಲಿಂಕ್ ಅನ್ನ ಅಪ್ಡೇಟ್ ಮಾಡ್ಕೊಂಡ್ಬಿಡಿ ಮಾತಾಜಿ. ಓಕೆ ಮಾತಾಜಿ, ಧನ್ಯವಾದ. ಮತ್ತೆ ಎಲ್ರು ಹೇಳಿರೋ ಹಾಗೆ ಈಗ ಒಂದು ಇನ್ಫಾರ್ಮೇಶನ್ ನಿಮ್ಗೆ ಲ್ಯಾಂಗ್ವೇಜ್ ಲೀಡರ್ ಅವ್ರು ಕೊಟ್ಟಿರೋದು. ಯಾವ್ಯಾವ್ದು ಮಾತಾಜಿ? ಒಂದು ಮಂಗಳಾರತಿಗೆ ಅಟೆಂಡ್ ಆಗ್ಬೇಕು ಅಂತೆ ಅಲ್ಲ ಮಾತಾಜಿ? ಭಕ್ತಿ ಶಾಸ್ತ್ರಿ ಮಂಗಳಾರತಿಗೆ ಅಟೆಂಡ್ ಆಗ್ಬೇಕು. ಮಂಗಳಾರತಿಗೆ ನೀವೆಲ್ಲರೂ ರೆಗ್ಯುಲರ್ ಅಟೆಂಡ್ ಆಗ್ಬೇಕು ಅಂತೆ. ಮಾತಾಜಿ ಇನ್ನೊಮ್ಮೆ ಹೇಳಿ ಅವರಿಗೆ. ನಿಯರೆಸ್ಟ್ ಟೆಂಪಲ್ ಅಲ್ಲಿ ಹೋಗಿ ಅವರು ಸೇವಾ ಮಾಡುವಂತದ್ದು ರೂಢಿಸ್ಕೋಬೇಕಂತೆ. ಮತ್ತೆ ಇನ್ನೊಂದು ದಿನನಿತ್ಯ ಕ್ಲಾಸ್ ಭಾಗವತಂ ಇದೆಲ್ಲ ಅಟೆಂಡ್ ಮಾಡುವಂತದ್ದು, ಮಂಗಳಾರತಿ ಇದೆಲ್ಲ ರೆಗ್ಯುಲರ್ ಇರ್ಬೇಕು ಅಂತ ಹೇಳಿದ್ದಾರೆ. ಅದು ಇವತ್ತು ಮೀಟಿಂಗ್ ಅಲ್ಲಿ ಹೇಳಿದಾರಂತೆ ನೋಡಿ ಪ್ರಭುಜಿ ಅವರು. ಭಾಗವತಂ ಕ್ಲಾಸ್ಗೆ ರೆಗ್ಯುಲರ್ ಆಗಿ ಇರ್ಬೇಕು ಅಂತ ಹೇಳಿ. ಮಂಗಳಾರತಿ ಭಾಗವತಂ ಕ್ಲಾಸ್ ಮತ್ತೆ ಅಕ್ಕಪಕ್ಕ ದೇವಸ್ಥಾನಗಳಲ್ಲಿ ಮತ್ತೆ ಜಪ 16 ರೌಂಡ್ ನಾವು ಮಾಡ್ತಾ ಇದೀವಿ, ಅದನ್ನ ರೆಗ್ಯುಲರ್ ಇಟ್ಕೋಬೇಕು. ಇದಿಷ್ಟನ್ನು ಫಾಲೋ ಮಾಡ್ಲೇಬೇಕಂತ ಮಾತಾಜಿ. ಅವಾಗ ಮಾತ್ರ ಸರ್ಟಿಫಿಕೇಟ್ ಸಿಗೋದು ಅಂತ ಮಾತಾಜಿ ಭಕ್ತಿ ಶಾಸ್ತ್ರಿ. ಓಕೆ, ಸೊ ಎಲ್ರು ನೋಟ್ ಡೌನ್ ಮಾಡ್ಕೊಳ್ಳಿ ಈ ಪಾಯಿಂಟ್ ಅನ್ನ. ಓಕೆ, ಸೊ ಯಾರೆಲ್ಲ ನೀವು ಪಾಯಿಂಟ್ಸ್ ಅನ್ನ ಆಡ್ ಮಾಡ್ಲಿಕ್ಕೆ ಇಚ್ಛೆ ಪಡ್ತೀರಾ ಹ್ಯಾಂಡ್ ರೈಸ್ ಮಾಡಿ. ಓಕೆ, BN ಮಂಜುಳಾ ಮಾತಾಜಿ. ಸೊ ನಿಮ್ಗೆ 2 minutes ಮಾತ್ರ ನಾನು ಸಮಯ ಕೊಡ್ತೇನೆ, ಅದಕ್ಕಿಂತ ಹೆಚ್ಚಾಗಿ ಹೇಳ್ಬೇಡಿ. ಇಲ್ಲ ಹಾಗಾಗಿ, ಯಾಕಂದ್ರೆ ಅದೇ ಪಾಯಿಂಟ್ಸ್ ಎಲ್ಲ ಎಲ್ಲರದು ಕೂಡ ಕವರ್ ಆಗೋದು, ಸೇಮ್ ಪಾಯಿಂಟ್ಸ್. ಸೊ ಯಾರು ಅದು ಒಬ್ರು ಹೇಳಿರೋ ಪಾಯಿಂಟ್ಸ್ ಇನ್ನೊಬ್ರದ್ದು ಸೇಮ್ ಪಾಯಿಂಟ್ಸ್ ಇದ್ರೆ ಸ್ವಲ್ಪ ನೀವು ಅದನ್ನ ಸ್ಕಿಪ್ ಮಾಡಿ, ನಿಮ್ದೇನಾದ್ರು ಅಡಿಷನ್ ಪಾಯಿಂಟ್ಸ್ ಇದ್ರೆ ಅದನ್ನ ಮಾತ್ರ ಹೇಳಿ. ಹರೇ ಕೃಷ್ಣ ಮಾತಾಜಿ. ನಮ್ದು ರೂಮ್ ನಂಬರ್ 1, ಅದರಲ್ಲಿ ಗೌರಿ ಮಾತಾಜಿ, ಲಕ್ಷ್ಮೀ ಮಾತಾಜಿ, ಮಂಗಳ ಮಾತಾಜಿ, ಯುಗಾವತಾರ ಪ್ರಭುಜಿ, ಜಯಲಕ್ಷ್ಮಿ ಮತ್ತೆ ನಾನು ಇಷ್ಟು ಜನ ಇದ್ವಿ ಮಾತಾಜಿ. ನಾವೆಲ್ಲ ಚರ್ಚೆ ಮಾಡ್ದಂಗೆ ಇಲ್ಲಿ ಧ್ಯಾನ ಅಂದ್ರೆ ಭಗವಂತನ ರೂಪ, ಗುಣ, ಕಾರ್ಯ ಹಾಗೂ ಸೇವೆಯಲ್ಲಿ ಮನಸ್ಸನ್ನ ಏಕಾಗ್ರತೆಗೊಳಿಸಿ ಧ್ಯಾನ ಮಾಡುವುದು ಅಂತ. ಇದನ್ನ ನಾವು ಒಬ್ಬ ಬ್ರಾಹ್ಮಣರ ಮೂಲಕ ನಾವು ಹೇಗ್ ತಿಳ್ಕೊಬಹುದು ಅಂದ್ರೆ, ಒಬ್ಬ ದಕ್ಷಿಣ ಇದರಲ್ಲಿ ಇದು ಬ್ರಹ್ಮ ವೈವರ್ತ ಪುರಾಣದಲ್ಲಿ ಒಂದು ಕಥೆ ಉಂಟು. ಅದರಲ್ಲಿ ಒಬ್ಬ ಬ್ರಾಹ್ಮಣ ಯಾವಾಗ್ಲೂ ಪ್ರವಚನಕ್ಕೆ ಹೋಗ್ತಾ ಇರ್ತಾನೆ. ಅವನು ಅಲ್ಲಿ ಪ್ರವಚನ ಕೇಳ್ಬೇಕಾದ್ರೆ ಅವನು ಒಂದು ಬಡ ಕುಟುಂಬದಲ್ಲಿ ಹುಟ್ಟಿರ್ತಾನೆ. ಅವನಿಗೇನು ಭಗವಂತನಿಗೆ ಸೇವೆ ಮಾಡೋ ಅಷ್ಟು ಅವನ ಹತ್ರ ಅಂದ್ರೆ ಫೈನಾನ್ಷಿಯಲಿ ಅವನು ಅಷ್ಟೊಂದು ಇದಿರಲ್ಲ. ಹಾಗಾಗಿ ಅವನು ಮನಸ್ಸಲ್ಲೇ ನಾನು ಧ್ಯಾನ ಮಾಡಿ ಅವತ್ತಿನ ಪ್ರವಚನದಲ್ಲಿ ಈ ತರ ಹೇಳಿದಾಗ ಅವನು ಅದನ್ನ ಪ್ರಯತ್ನ ಪಡ್ತಾರೆ. ಆ ಪ್ರಯತ್ನದಲ್ಲಿ ಅಂದ್ರೆ ಅವನು ಭಗವಂತನಿಗಾಗಿ ಏನೇನ್ ಮಾಡ್ಬೇಕು ಅನ್ನೋದನ್ನೆಲ್ಲ ಯೋಚನೆ ಮಾಡಿ ಅವನು ಶುರು ಮಾಡ್ತಾನೆ. ಹೀಗೆ ಭಗವಂತನಿಗೆ ಗಂಗಾಯಮನ ನದಿಯಿಂದ ನೀರು ತರೋದು, ಮತ್ತೆ ಅವ್ರಿಗೆ ಸ್ನಾನ ಅಭಿಷೇಕ ಮಾಡಿಸೋದು, ಆಮೇಲೆ ಕಿರೀಟ ವೈಭವ ಅಲಂಕಾರದಿಂದ ಅವನ ಷೋಡೋಪಚಾರ ಮಾಡೋದು ಭಗವಂತನಿಗೆ, ಈ ತರ ಎಲ್ಲ ಮಾಡ್ತಿರ್ತಾನೆ. ಆವಾಗ ಒಂದ್ಸತಿ ಏನಾಗುತ್ತೆ, ಸುಮಾರು ವರ್ಷ ಹೀಗೆ ಮಾಡ್ಕೊಂಡ್ ಬರ್ತಾರೆ ಅವರು. ಒಂದ್ಸತಿ ಭಗವಂತನಿಗೆ ಅವ್ರು ಪಾಯಸ ಮಾಡ್ಬೇಕು ಅಂತ ಆಸೆಯಾಗಿ ಹಾಲು ಸಕ್ಕರೆ ಇಟ್ಟು ಪಾಯಸ ಮಾಡಿ ಭಗವಂತನಿಗೆ ರೆಡಿ ಮಾಡಿಟ್ಟಂಗೆ ಅವರು ಮನಸ್ಸಿನಲ್ಲೇ ಧ್ಯಾನ ಮಾಡ್ಕೊಂಡು ಇಡ್ತಾರೆ. ಆದ್ರೆ ಇದನ್ನ ಭಗವಂತನಿಗೆ ಇಷ್ಟು ಬಿಸಿ ನಾನು ಇಡಿಟ್ರೆ ಅದು ತಗೊಳಕ್ಕಾಗಲ್ಲ ಅಂದ್ಬಿಟ್ಟು ಅವ್ರು ಕೈ ಇಡ್ತಾರೆ. ಸೊ ಅದು ಕೈ ಸುಟ್ಟೋದಾಗ ಅದು ನಿಜವಾಗ್ಲೂ ಅವ್ರ ಅನುಭವಕ್ಕೆ ಬಂದಾಗ ಅವರು ಮನಸ್ಸಿಗೆ ಅದು ಭಂಗ ಆಗಿ ನೋಡ್ತಾರೆ. ಅವಾಗ ಅವ್ರು ನಿಜವಾಗ್ಲೂ ಕೈ ಸುಟ್ಕೊಬಿಟ್ಟಿರ್ತಾರೆ. ಹಾಗಾಗಿ ಅವರು ಇದನ್ನ ನೋಡಿ ಅಲ್ಲಿ ಲಕ್ಷ್ಮೀನಾರಾಯಣವರು ನಕ್ಕಿ ಕೇಳಿದಾಗ ಹೇಳ್ತಾರೆ, ಅವರು ಲಕ್ಷ್ಮಿ ಯಾಕೆ ನಗ್ತಾ ಇದ್ದೀರಾ ಅಂದಾಗ, ಅವ್ರು ಭಗವಂತನ ಕರ್ಕೊಂಬನ್ನಿ ನಾನು ಹೇಳ್ತೀನಿ ಅಂದಾಗ ಅವರು ಭಗವಂತನ ಕರ್ಕೊಂಬಂದಾಗ ಅವ್ರಿಗೆ ಇದನ್ನೆಲ್ಲ ನಡೆದಿದ್ದೆಲ್ಲ ಹೇಳ್ತಾರೆ. ಇದನ್ನ ಹೇಗೆ ಅಂದ್ರೆ ಅವ್ರ ಮನಸ್ಸನ್ನ ನೆಟ್ಟು ನಾವು ಹೇಗೆ ಏಕಾಗ್ರ ಚಿತ್ತೆಯಿಂದ ಧ್ಯಾನ ಮಾಡಿದ್ರೆ ಭಗವಂತ ನಮ್ಗೆ ಹೇಗೆ ನಮ್ಮನ್ನ
ಅಂದ್ರೆ ನಮ್ಗೆ ಹೇಗೆ ಪರಸ್ಪರ ವಿನಿಮಯ ಮಾಡ್ತಾರೆ ಅನ್ನೋದಕ್ಕೆ ಇದೊಂದು ಉದಾಹರಣೆ. ಹಾಗೆ ನಾವು ಅದನ್ನ ಹೇಗೆ ನಾವು ಅವ್ರನ್ನ ಕಂಪೇರ್ ಮಾಡ್ಕೋಬಹುದು ಅಂದ್ರೆ, ನಮ್ಗೆ ಇವಾಗ ಮನೆಯಲ್ಲಿ ದೊಡ್ಡ ಆರ್ಚ ವಿಗ್ರಹ ಇಟ್ಕೊಳಕ್ಕಾಗಲ್ಲ. ಹಾಗಾಗಿ ನಾವು ಮನಸ್ಸಿನಲ್ಲೇ ಆರ್ಚ ವಿಗ್ರಹ ಇಟ್ಕೊಂಡು ನಾವು ಪೂಜೆ ಮಾಡ್ಬೋದು. ಮತ್ತೆ ಏಕಾಗ್ರತೆಯಿಂದ ಅವ್ರು ಹೇಗೆ ಮನಸ್ಸಿನಲ್ಲೇ ಧ್ಯಾನ ಮಾಡ್ತಾರೋ ಹಾಗೆ ನಾವು ಏಕಾಗ್ರ ಚಿತ್ತೆಯಿಂದ ನಾವು ಜಪ ಮಾಡ್ಬೋದು. ಅದನ್ನ ನಾವು ಬ್ರಾಹ್ಮಣನ ಮೂಲಕ ಕಲಿಬೋದು ಮಾತಾಜಿ. ಮತ್ತೆ ಅವ್ರ ಬಡತನ ಇದ್ರೂನು ಅವ್ರು ಹೇಗೆ ಇರೋದ್ರಲ್ಲೇ ತೃಪ್ತಿ ಪಟ್ಕೊಂಡು ತಮ್ಮ ಆಸೆನ ಹೇಗೆ ಮನಸ್ಸಿನಲ್ಲೇ ಧ್ಯಾನ ಮಾಡಿ ತಮ್ಮ ಆಸೆನೆಲ್ಲ ಭಗವಂತನಿಗೆ ಹೇಗೆ ನಾನು ಇದನ್ನೆಲ್ಲ ಮಾಡಿದೆ ಅನ್ನೋ ಒಂದು ತೃಪ್ತಿ ಇಟ್ಕೊಂಡಿರ್ತಾರೆ. ಹಾಗೆ ನಾವು ಅದನ್ನ ಕಂಪೇರ್ ಮಾಡ್ಕೊಂಡು ನಮ್ಗೆ ಎಷ್ಟು ಇರುತ್ತೋ ಅಷ್ಟರಲ್ಲೇ ನಾವು ತೃಪ್ತಿ ಪಟ್ಕೋಬಹುದು ಅಂತ ನಾವು ತಿಳ್ಕೊಂಡ್ವಿ ಮಾತಾಜಿ. ಬ್ರೀಫ್ ಆಗಿ ಹೇಳಿದೀನಿ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಓಕೆ ಮಾತಾಜಿ, ಧನ್ಯವಾದಗಳು ಮಂಜುಳಾ ಮಾತಾಜಿ. ಮಂಜುಳಾ ಮಾತಾಜಿ ಅವ್ರು ಹೇಳಿರೋ ಹಾಗೆ ಅವನು ಹೇಗೆ ಏಕಾಗ್ರ ಚಿತ್ತನಾಗಿದ್ನೋ ಯಾರು ಈ ಸೌತ್ ಬ್ರಾಹ್ಮಣ, ಹಾಗೇನೆ ನಾವು ಕೂಡ ಏಕಾಗ್ರ ಚಿತ್ತರಾಗಿ ಜಪವನ್ನ ಮಾಡ್ಬೇಕು ಅನ್ನೋದ್ರ ಕುರಿತಾಗಿ ಅವರು ತಿಳಿಸಿದ್ರು. ಹೀಗೆ ನಾವು ಕೂಡ ಮನೆಯಲ್ಲಿ ವಿಗ್ರಹ ಇಟ್ಕೊಳ್ಲಿಕ್ ಆಗಲ್ಲ, ಅವರು ಕೂಡ ಇದೇ ತರ ಧ್ಯಾನ ಮಾಡ್ಕೊಳ್ಬಹುದು ಅನ್ನೋದನ್ನ ಕುರಿತಾಗಿ ಅವರು ತಿಳಿಸಿದ್ರು. ಎಸ್ ಶ್ರುತಿ ಮಾತಾಜಿ. ಧನ್ಯವಾದಗಳು ಮಂಜುಳಾ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹೇಳಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಸಾಮಾನ್ಯ ತತ್ವಗಳನ್ನ ಗುರುತಿಸಿ ಅಂತಂದ್ರೆ ಮಾತಾಜಿ, ಭಕ್ತಿ ಕಾರ್ಯಗಳನ್ನು ಕುರಿತಂತೆ ನಾವು ಧ್ಯಾನ ಮಾಡುವಷ್ಟರಿಂದಲೇ ಅಪೇಕ್ಷಿತ ಫಲಗಳನ್ನ ನಾವು ಪಡಿತೀವಿ ಅಂತ ಹೇಳಿ ಬ್ರಾಹ್ಮಣನ ಉದಾಹರಣೆಯಿಂದ ನಾವು ತಿಳ್ಕೊಂಡ್ವಿ ಮಾತಾಜಿ. ಮತ್ತೆ ವೈಷ್ಣವರು ಆಚರಣೆಗಳ ಹೇಳಿರೋ ಪ್ರಕಾರ ಕಾರ್ಯರೂಪಕ್ಕೆ ನಾವು ಅನುಷ್ಠಾನಗಳನ್ನ ತರದೇ ಹೋದ್ರುನು ಮನಸ ಧ್ಯಾನಿಸಿ ಆ ಮೂಲಕ ಅವೇ ಫಲಗಳನ್ನ ನಾವು ಪಡೆಯಬಹುದು. ಮತ್ತೆ ಈ ಯೋಗಾಭ್ಯಾಸ ಎಲ್ಲದರಲ್ಲೂ ಕೂಡ ಮೂಲಕ ಹೇಳಿರೋ ಒಂದು ಉದಾಹರಣೆ ಏನು ಅಂತಂದ್ರೆ, ಮನಸ್ಸನ್ನ ನಿಯಂತ್ರಿಸಬೇಕು. ಅದ್ರ ಮೂಲಕ ನಾವು ಭಗವಂತನಲ್ಲಿ ನಾವು ಕೇಂದ್ರೀಕರಿಸಬಹುದು ನಮ್ಮ ಮನಸ್ಸನ್ನ, ಈ ಐಹಿಕ ಇಂದ್ರಿಯಗಳಿಂದ ಹೊರಬಂದು. ಅವಾಗೂ ಕೂಡ ನಮ್ಗೆ ನಿರ್ದಿಷ್ಟವಾದ ಫಲವನ್ನ ತಗೋಬಹುದು. ಮತ್ತೆ ಪ್ರಭು ವೈಕುಂಠದಲ್ಲಿದ್ರೂ ಸರ್ವಾಂತರ್ಯಾಮಿ, ಎಲ್ಲಾ ಕಡೆನೂ ಇದ್ದಾರೆ. ಹಾಗೇನೆ ಬ್ರಾಹ್ಮಣನ ಹೃದಯಸ್ಥದಲ್ಲಿ ಪರಮಾತ್ಮನಾಗಿ ಗೋಚರಿಸ್ಕೊಂಡ ಬ್ರಾಹ್ಮಣ. ಮತ್ತೆ ನಾವು ಈ ಧ್ಯಾನ ರೂಪದಿಂದನೇ ನೈವೇದ್ಯ, ಪುಷ್ಪಾರ್ಚನೆ ಇವೆಲ್ಲದನ್ನು ಕೂಡ ಸಮರ್ಪಿಸ್ಬೋದು. ಅಂದ್ರೆ ಧ್ಯಾನಕ್ಕೆ ಅತಿ ಹೆಚ್ಚು ಒಂದು ಮಹತ್ವವಿದೆ ಅಂತ ಹೇಳಿ ಈ ಎಲ್ಲರೂ ಕೂಡ ಹಿಂದಿನದಿಂದನೂ ಕೂಡ ಇದನ್ನ ಸಾಧಿಸಿದ್ದಾರೆ. ಅದನ್ನು ಕೂಡ ನಾವು ಇತ್ತೀಚೆಗೆನೂ ಕೂಡ ಎಲ್ಲಾ ಕಡೆನೂ ಇದನ್ನು ಮೆಡಿಟೇಷನ್, ಧ್ಯಾನ ಕ್ರಿಯೆ ಅಂತ ಹೇಳಿ ಎಲ್ಲನೂ ಮಾಡ್ತಾರೆ. ಇದನ್ನ ನಾವು ಗಂಭೀರವಾಗಿ ತೆಗೆದುಕೊಂಡ್ರೆ ಬ್ರಾಹ್ಮಣ ಹಾಗೇನೆ ನಮಗೂ ಕೂಡ ಅತಿ ಹೆಚ್ಚು ಒಂದು ಫಲ ದೊರೆಯುತ್ತೆ ಅಂತ ನೋಡಿದ್ವಿ ಮಾತಾಜಿ. ಮತ್ತೆ ಕೃಷ್ಣ ಪ್ರಜ್ಞೆಯಲ್ಲಿ ಇದನ್ನ ನಾವು ಹೇಗೆ ಅಳವಡಿಸ್ಕೋಬಹುದು ಅಂತಂದ್ರೆ, ಶ್ರವಣ ಮುಖ್ಯವಾಗಿ ನಮಗೆ ಬ್ರಾಹ್ಮಣ ಹಾಗೇನೆ ವೈಷ್ಣವರಿಂದ ಅಥವಾ ಒಬ್ಬ ಸದ್ಗುರುವಿನ ಒಂದು ಸಹವಾಸ, ಮತ್ತೆ ದಿನನಿತ್ಯ ನಮ್ಮ ಇದರಲ್ಲಿ ಭಗವಂತನ ಬಗ್ಗೆ ಭಕ್ತಿ ಸೇವೆಗೆ ನಾವು ತೊಡಸ್ಕೊಳ್ಳುವಂತ ಒಂದು ದಾರಿ ನಮಗೆ ಕೇಳಿಸಿದಾಗ, ಆ ಶ್ರವಣ ಕೇಳಿಸ್ಕೊಂಡಾಗ ನಾವು ದಿನನಿತ್ಯ ಒಂದು ಕೇಳ್ತಾ ಇರ್ಬೇಕು. ಅವಾಗ ನಮ್ಗೆ ಇದು ಒಂದು ಅಭ್ಯಾಸ ಆಗ್ಬೇಕು. ಆ ಅಭ್ಯಾಸದಿಂದ ಭಗವಂತ ನಮ್ಗೆ ಇನ್ನೂ ಹೆಚ್ಚಿನ ಅನುಕೂಲಗಳನ್ನ ಮಾಡ್ತಾರೆ. ಹೇಗೆ ಬ್ರಾಹ್ಮಣನಿಗೆ ಈ ಧ್ಯಾನದಲ್ಲಿ ಹೆಚ್ಚಿನ ಅನುಕೂಲಗಳನ್ನ ಅವ್ರು ಮಾಡಿ ವೈಕುಂಠಕ್ಕೆ ಕರೆಸ್ಕೊಂಡ್ರು, ಹಾಗೆ ನಮ್ಗುನು ಈ ಒತ್ತಡದಲ್ಲಿ ಶ್ರವಣ ಬಹಳ ಒಂದು ಸಹಕಾರಿಯಾಗುತ್ತೆ ಮಾತಾಜಿ. ನಾವು ಏನೇ ಒಂದು ಕೆಲಸ ಮಾಡ್ತಾ ಇದ್ರು ದಿನನಿತ್ಯದಲ್ಲಿ ಅವಾಗ್ಲೇನೆ ಕೇಳಿಸ್ಕೊತಾ ಹೋದಾಗ ನಮ್ಗೆ ಆ ಒಂದು ಈ ಭೌತಿಕ ಒತ್ತಡಗಳನ್ನ ಭಗವಂತನೇ ನಿರ್ಮೂಲನೆ ಮಾಡ್ತಾರೆ. ಮತ್ತೆ ನಾವು ಇನ್ನು ಹೆಚ್ಚಿನ ನಮ್ಮ ಒಂದು ಶಕ್ತಿ ಅನುಸಾರ ಮತ್ತೆ ನಮ್ಮ ಕರ್ಮ ಅನುಸಾರ ಇದೆಲ್ಲದನ್ನು ನೋಡಿ ಭಗವಂತ ನಮ್ಗೆ ಭಕ್ತಿ ಸೇವೆಯಲ್ಲಿ ಹೆಚ್ಚು ಮುಂದುವರಿಯೋದಕ್ಕೆ ಸಹಾಯ ಮಾಡ್ತಾರೆ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಸೊ ಧ್ಯಾನಕ್ಕೆ ಇರುವಂತಹ ಒಂದು ಮಹತ್ವ ಇಲ್ಲಿ ಒಂದು ಬಡ ಬ್ರಾಹ್ಮಣನ ಕುರಿತಾಗಿ ತಿಳಿಸಲಾಗಿದೆ. ಬ್ರಹ್ಮ ವೈವರತ್ವದ ಪುರಾಣದಲ್ಲಿ ಈ ಕಥೆ ಇದೆ. ಸೊ ದಕ್ಷಿಣ ಭಾರತದ ಪ್ರತಿಷ್ಠಾನಪುರ ನಗರದಲ್ಲಿ ಒಬ್ಬ ಬ್ರಾಹ್ಮಣ, ಅವನು ಸ್ವಲ್ಪ ಬಡವ, ಅಷ್ಟೇನು ಶ್ರೀಮಂತನಲ್ಲ. ಸೊ ಯಾಕೆ ಬಡವನಾಗಿದ್ದಂತಂದ್ರೆ ತನ್ನ ಹಿಂದಿನ ಪೂರ್ವ ಜನ್ಮದ ದುಷ್ಕೃತ್ಯಗಳು ಅಂತ ಹೇಳ್ಬೋದು. ಸೊ ನಿಮ್ಗೆ ಆಮೇಲೆ ನಾನ್ ನಿಮ್ಗೆ ಆಮೇಲೆ ಇದನ್ನ ಕೊಡ್ತೇನೆ ಮಾತಾಜಿ, ಕನ್ಕ್ಲೂಷನ್ ನಿಮ್ದು. ಶ್ರುತಿ ಮಾತಾಜಿ. ಮಾತಾಜಿ ನಮ್ದು ರೂಮ್ ನಂಬರ್ 2 ಮಾತಾಜಿ. ಓಕೆ, ಸೊ ನಿಮ್ದು ರೂಮ್ ನಂಬರ್ 2 ಇನ್ನೊಬ್ರು ಯಾರು 3 ರೂಮ್ಸ್ ಮಾಡಿದ್ದೆ ಅಲ್ಲ ನಾನು. ಇನ್ನೊಬ್ರು ಯಾರು ಮಾತಾಜಿ? 3 ರೂಮ್ ನಂಬರ್ ನಮ್ದು. ಹಾ
ನಿಮ್ಮಿಂದ ಪ್ರೆಸೆಂಟ್ ಮಾಡಲ್ವಾ? ಮಾಡ್ತೀವಿ ಮಾತಾಜಿ. ಅವ್ರು ಮಾಡ್ತಾ ಇದ್ರಲ್ಲ ಅದಕ್ಕೆ ಅಲ್ಲ, ಹ್ಯಾಂಡ್ ರೈಸ್ ಮಾಡ್ಬೇಕಲ್ಲ, ಮಾಡಿಲ್ಲಲ್ಲ ನೀವು. ಮಾಡಿದೀನಿ ಮಾತಾಜಿ. ಹೇಳಿ. ಮಾತಾಜಿ ಇವಾಗೆಲ್ಲ ಹೇಳಿದ್ರು ಬ್ರಾಹ್ಮಣರು, ಬ್ರಾಹ್ಮಣ ಒಂದು ಏನು ಇಲ್ಲ ಅಂದ್ರೆ ಅವ್ರು ಯಾವ ತರ ಧ್ಯಾನ ಮಾಡ್ಕೊಂಡು ಏಕಾಗ್ರ ಚಿತ್ತಲಿಂದ ಭಗವಂತನನ್ನು ಪಡ್ಕೊಂಡ್ರು ಅಂತಂದು. ಸೊ ನಾವು ಏನು ಇಲ್ಲ ಅಂದ್ರೂ ನಾವು ಪಡ್ಕೋಬಹುದು, ಏನು ಇದ್ರು ನಾವು ಪಡ್ಕೋಬಹುದು. ಏನು ಇದ್ರು ಅಂದ್ರೆ ಇದ್ದಾಗ ನಾವು ಪಡ್ಕೋಬಹುದು ಅಂದ್ರೆ ನಾವು ಧ್ಯಾನದ ಮುಖಾಂತರವಾಗಿ ನಾವ್ ಇಲ್ಲಿ ಕುತ್ಕೊಂಡು ನಾವು ಅಮೆರಿಕ ಎಲ್ಲ ಯಾವ ತರ ನಾವು ನೋಡ್ಕೊಂತೀವೋ ಅದೇ. ಮಾತಾಜಿ ವಿಡಿಯೋ ಆನ್ ಮಾಡ್ತೀರಾ? ಮಾತಾಜಿ ಒಂದ್ ನಿಮಿಷ. ಬಂತ ಮಾತಾಜಿ? ಬಂದಿದೆ, ಹೇಳಿ. ಮಾತಾಜಿ ನಾವ್ ಇಲ್ಲಿ ಇದ್ಕೊಂಡು ನಾವು ಬೇರೆ ಬೇರೆ ಎಲ್ಲೆಲ್ಲ ನಾವು ಹೋಗ್ ಬರ್ತೀವಂತ ನಾವೊಂದು ಊಹಿಸ್ಕೊಂತೀವಲ್ಲ, ನಮ್ಮ ಮನಸ್ಸಿನ ಕಲ್ಪನೆಯಿಂದ ನಾವು ಊಹಿಸ್ಕೋತೀವಿ. ಅದೇ ತರವಾಗಿ ನಾವು ಇಲ್ಲಿ ಕುತ್ಕೊಂಡು ನಾವು ಧ್ಯಾನ ಮಾಡಿದಾಗ ನಮ್ಮೊಳಗಿನ ನಮ್ಗೆ ಯಾವ್ದು ಗೊತ್ತಾಗುತ್ತ. ಆಮೇಲೆ ಭಗವಂತ ಅಣುಕಣುಕ ತುಣ ಕಾಷ್ಟದಲ್ಲಿ ಎಲ್ಲಾ ಕಡೆನೂ ಇದ್ದಾನೆ. ಅವನು ಇಲ್ಲ ಅನ್ನೋ ಜಾಗನೇ ಇಲ್ಲ. ಸೊ ಹಾಗಾಗಿ ನಾವು ಭಗವಂತನ ಏಕಾಗ್ರ ಚಿತ್ತದಿಂದ ನಾವು ಮಾಡಿದಾಗ, ಗುರುವಿನ ಆಶೀರ್ವಾದದಿಂದ ಮತ್ತೆ ಏಕಾಗ್ರ ಚಿತ್ತ ಮಾಡಿದಾಗ ನಮ್ಗೆ ಏನ್ ತೋರ್ಸ್ಕೊಡ್ತಾನೆ ಭಗವಂತ ಎಲ್ಲಾ ತೋರ್ಸ್ಕೊಟ್ಟು ನಾವು ಅವನ್ನ ಧ್ಯಾನಿಸ್ಕೊಂಡು ನಾವು ಭಗವಂತನ ಧಾಮಕ್ಕೆ ಹೋಗ್ಬೋದು. ಯಾಕಂದ್ರೆ ಅವ್ರು ಅಲ್ಲಿ ಇದ್ಕೊಂಡು ಎಲ್ಲಾ ನೋಡ್ತಾರ, ಸರ್ವವ್ಯಾಪಿ ಆಗಿದಾರಲ್ಲ. ಸೊ ಅಲ್ಲಿ ಇದ್ಕೊಂಡು ನೋಡ್ತಾರ ಅಂದ್ಮೇಲೆ ನಾವು ಭಗವಂತನ ಧ್ಯಾನದ ಮುಖಾಂತರವಾಗಿ ನಾವು ತಿಳ್ಕೊಂತೀವಿ. ಸೊ ನಮ್ಗೆ ಎಷ್ಟೇ ಕಷ್ಟ ಬರ್ಲಿ, ಎಷ್ಟೇ ನಷ್ಟ ಏನೇ ಆಗ್ಲಿ, ಕೃಷ್ಣನ್ ಅದನ್ನ ನೋಡ್ಕೊಂತಾನ ಅಂತ ನಾವೊಂದು ಭರವಸೆನ ನಾವ್ ಇಟ್ಕೊಳ್ತೀವಿ. ಒಂದ್ ಧ್ಯಾನದ ಮುಖಾಂತರ ಅಲ್ಲೇ ನಾವ್ ಏನ ಖರ್ಚು ಮಾಡ್ಬೇಕು ಏನು ಅನ್ನೋದೇ ಇಲ್ಲ. ಸೊ ಅಷ್ಟುಕೊಂಡು ನಮ್ಗೆ ಭಗವಂತ ನಮ್ಗೆ ಅಷ್ಟು ಅನುಕೂಲವಾಗಿ ಮಾಡಿಕೊಟ್ಟ ಅಂದ್ರೆ ನಾವು ಸ್ವಲ್ಪ ಎಫರ್ಟ್ ಹಾಕ್ಬೇಕು ಒಂಚೂರು. ಹಾಕಿದಾಗ ಆ ಒಂದು ಧ್ಯಾನದಲ್ಲಿ, ಯಾಕಂದ್ರೆ ಮನಸ್ಸು ಅನ್ನೋದು ಚಂಚಲ. ಸೊ ನಾವು ಹಾಕಿ ನಾವು ಮಾಡಿದಾಗ ಸೊ ನಮ್ಗೆ ಅಲ್ಲಿ ಭಕ್ತಿ ಸೇವೆ, ಭಕ್ತಿ ಅನ್ನೋದು ಮತ್ತೆ ಏಕಾಗ್ರತೆ ಅನ್ನೋದು ನಮಗೆ ಬರುತ್ತೆ. ಇದನ್ನೇ ಪ್ರಭುಪಾದರು ನಮ್ಗೆ ಕೇಳ್ಬೇಕು, ನೀವು ಮಾಡ್ಬೇಕು ಅಂತ ಹೇಳಿದಾರೆ. ಭಗವಂತನ್ ಯಾವ ತರ ನಾವು ಅರ್ಚನೆ ಮಾಡ್ಕೋಬೇಕು, ಯಾವ ತರ ನಾವು ಸೇವೆ ಮಾಡ್ಬೇಕು ಅಂತ ಎಲ್ಲಾ ತಿಳಿಸ್ಕೊಟ್ಟಿದ್ದಾರೆ ಮಾತಾಜಿ. ನಾನ್ ಇಷ್ಟ ಹೇಳಕ್ಕೆ ಇಷ್ಟಪಡ್ತೀನಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಧನ್ಯವಾದಗಳು. ಓಕೆ ಮಾತಾಜಿ ಇಲ್ಲಿ ಇನ್ನೂ ಒಂದ್ ಸೇರಿಸ್ಬೋದಲ್ವಾ ಮಾತಾಜಿ? ಹೇಳ ಮಾತಾಜಿ. ಯಾರು ಮಾತಾಡ್ತಾ ಇರೋದು? ಮಂಜುಳಾ ಮಾತಾಜಿ. ಮಾತಾಜಿ ಈಗ ನಾವು ಹೀಗೆ ಪ್ರವಚನ, ಇವಾಗ ವೈಷ್ಣವರ ಉಪನ್ಯಾಸಗಳಿಗೆ ಹೋಗಿದ್ದಕ್ಕಾಗಿ ಅವ್ರಿಗೆ ಬ್ರಾಹ್ಮಣನಿಗೆ ಈ ತರ ಮಾಡೋ ಅಂತ ಒಂದು ಆಸೆ ಹುಡ್ತು. ಹಾಗೆ ನಾವು ಎಲ್ಲೆಲ್ಲಿ ವೈಷ್ಣವರ ಪ್ರವಚನಗಳಿದೆ, ಈಗ ನಮ್ಗೆ ಆನ್ಲೈನ್ ಅಲ್ಲಿ ಈ ತರ ಎಲ್ಲ ಕ್ಲಾಸ್ ದೊರಕ್ತಿರೋದ್ರೆ ಎಷ್ಟೊಂದು ವಿಷಯಗಳು ನಾವು ಹಾಗೆ ಪ್ರವಚನಗಳಿಗೆ ಅಟೆಂಡ್ ಮಾಡಿ ತುಂಬಾ ಮುಖ್ಯವಾದ ವಿಷಯಗಳನ್ನೆಲ್ಲ ತಿಳ್ಕೊಬಹುದು ಅಂತ ಅದೊಂದು ಪಾಯಿಂಟ್ ಹೇಳ್ತಿದ್ದೀನಿ ಮಾತಾಜಿ. ಓಕೆ ಮಾತಾಜಿ, ಧನ್ಯವಾದ. ಸೊ ಈಗ ತತ್ವಗಳಿಂದ ನೀವೇನು ತಿಳಿದುಕೊಂಡ್ರಿ ಅಂತ ಅನ್ನೋದನ್ನ ಸ್ವಲ್ಪ ಡಿಸ್ಕಸ್ ಮಾಡೋಣ. ಆಮೇಲೆ ಸ್ವಲ್ಪ ಅದ್ರದ್ದು ಕಥೆಯನ್ನ ನಾವು ನೋಡ್ಬಿಡೋಣ. ಹೀಗೆ ಅವನು ಬಡವನಾಗಿದ್ದ, ಯಾಕಂದ್ರೆ ತನ್ನ ಕೆಲವೊಂದು ಪೂರ್ವ ಜನ್ಮದಲ್ಲಿ ಇರುವಂತಹ ಪಾಪಗಳಿಂದ ಅವನೇನಾಗಿದ್ದ, ಸ್ವಲ್ಪ ಬಡ ಕುಟುಂಬದಲ್ಲಿ ಅವನು ಹುಟ್ಟಿದ್ದ. ಹೀಗೆ ಆದ್ರೂ ಕೂಡ ಅವನು ಭಕ್ತನಾಗಿದ್ದ. ಮತ್ತೆ ಅವನು ತನ್ನ ಒಂದು ಬಡತನದಲ್ಲಿ ಅವನು ತೃಪ್ತಿಯಾಗಿದ್ದ. ಸೊ ಇದೇ ಮುಖ್ಯವಾಗಿರುವಂತದ್ದು ಒಬ್ಬ ಬಡವನಿಗೆ. ಅವನು ಯಾವ್ದು ಕೂಡ ದುಃಖ ಇರ್ಲಿಲ್ಲ, ನಾನು ಬಡವನಾಗಿದ್ದೇನೆ ಅಂತ ಹೇಳಿ. ಮತ್ತೆ ಯಾವಾಗ್ಲೂ ಕೂಡ ತನ್ನ ಶಾಂತ ಚಿತ್ತದಿಂದ ಅವನು ಜೀವಿಸ್ತಾ ಇದ್ದ. ಮತ್ತೆ ಇತರರಿಗೂ ಕೂಡ ಸಹಾಯ ಮಾಡ್ತಾ ಇದ್ದ. ಮತ್ತೆ ಆಗಾಗ ಅವನು ಭಕ್ತನಾಗಿರೋದ್ರಿಂದ ಕೆಲವೊಂದು ಪ್ರವಚನಗಳಿಗೂ ಕೂಡ ಅವನು ಭೇಟಿ ನೀಡ್ತಾ ಇದ್ದ, ಕೇಳ್ತಾ ಇದ್ದ. ಕೇಳಲಿಕ್ಕೆ ಅವನಿಗೆ ಇಷ್ಟ ಕೂಡ ಇತ್ತು. ಹೀಗೆ ಒಂದು ದಿನ ಒಂದು ವೈಷ್ಣವರ ಪ್ರವಚನಕ್ಕೆ ಅವನು ಹೋದಾಗ ಅಲ್ಲಿ ಅವರು ವೈಷ್ಣವರ ವಿಧಿವಿಧಾನಗಳನ್ನ ತಿಳಿಸ್ತಾ ಇದ್ರು. ಹಾಗಾಗಿ ವೈಷ್ಣವರ ವಿಧಿವಿಧಾನಗಳನ್ನ ತಿಳ್ಕೊಳ್ಳೋದು ಮುಖ್ಯವಾಗಿರುವಂತದ್ದು ತತ್ವ ಫಸ್ಟ್ ಮೊದಲೇದ್ದು. ಸೊ ಈ ವಿಧಿಗಳನ್ನ ಅವರು ಹೇಳುವಂತ ಪ್ರವಚನಕಾರರು ಧ್ಯಾನದ ಮೂಲಕನೂ ಕೂಡ ನಾವು ವಿಧಿಯನ್ನ ಮಾಡಬಹುದು ಅನ್ನುವಂತ ಕುರಿತಾಗಿ ಅವರು ಹೇಳ್ತಾರೆ. ಅಂದ್ರೆ ಲೈಕ್ ವೈಷ್ಣವ ಆಚರಣೆಗಳು ಯಾವ್ಯಾವ ಇದೆಯೋ, ವೈಷ್ಣವರ ಆಚರಣೆಗಳನ್ನ ಅನುಷ್ಠಾನಕ್ಕೆ ತರುವಂಥದ್ದು, ಲೈಕ್ ಪೂಜೆಯನ್ನ ಮಾಡುವಂಥದ್ದು, ನೀರನ್ನ ಅರ್ಪಿಸುವಂಥದ್ದು, ಗಂಧವನ್ನ ಲೇಪಿಸುವಂಥದ್ದು, ಇವೆಲ್ಲವೂ ಕೂಡ ವೈಷ್ಣವರ ಆಚರಣೆಗಳು. ಈಗಾಗ ಷೋಡೋಪಚಾರ ಅಂತ ಹೇಳಿದೆ ಅಲ್ಲ, ಈ ಷೋಡೋಪಚಾರಗಳೆಲ್ಲವೂ ಕೂಡ ವೈಷ್ಣವರ ಆಚರಣೆಗಳು. ಸೊ ಇವುಗಳನ್ನ ಕಾರ್ಯ ತರವಾಗಿ ಅನುಷ್ಠಾನಕ್ಕೆ ತರುವಂಥದ್ದೇ ಈ ವೈಷ್ಣವರ ಆಚರಣೆಗಳು ಅಂತ ಕರೀತಾರೆ. ಹೀಗೆ ಅವರು ಪ್ರವಚನಗಾರರು ಏನ್ ಹೇಳ್ತಾರೆ, ನೀವು ಮನಸಾ ಧ್ಯಾನಿಸಿ ಕೂಡ ಈ ಷೋಡೋಪಚಾರಗಳನ್ನ ಮಾಡಬಹುದು ಅನ್ನೋದರ ಕುರಿತಾಗಿ ಅವರು ಹೇಳ್ತಾರೆ. ಸೊ ಅವಾಗ ಆ ಒಬ್ಬ ಬ್ರಾಹ್ಮಣನಿಗೆ ಸೊ ನನಗಂತೂ ಕೂಡ ಇವುಗಳನ್ನೆಲ್ಲ ಮಾಡುವಷ್ಟು ಸಾಮರ್ಥ್ಯನೂ ಇಲ್ಲ, ಮತ್ತೆ ಜೊತೆಗೆ ಹಣಕಾಸಿನ ವ್ಯವಸ್ಥೆನೂ ಇಲ್ಲ. ಹಾಗಾಗಿ ನಾನು ಮನಸಾ ಧ್ಯಾನಿಸಿ ಯಾಕೆ ಭಗವಂತನಿಗೆ ಷೋಡೋಪಚಾರವನ್ನ ಮಾಡಬಾರ್ದು ಅಂತ ಹೇಳಿ ಅವನೇನ್ ಮಾಡ್ತಾನೆ, ನಾನು ಮಾಡಿರುವಂತ ಮನಸಾ ಧ್ಯಾನ ವೈಭವ
ವೈಭವೋಪೇತ್ಯವಾಗುತ್ತೆ. ಸೊ ಹಾಗಾಗಿ ನಾನು ಹಾಗೆ ಮಾಡಿದ್ರೆ ಒಳ್ಳೇದು ಅಂತ ಹೇಳಿ ಅವನು ಆಲೋಚಿಸಿ ಸೊ ಪೂರ್ಣ ಅದರಲ್ಲಿ ಮಗ್ನನಾಗ್ತಾನೆ. ಹೀಗೆ ಅವನು ಧ್ಯಾನ ಯಾವ ತರ ಮಾಡ್ತಾ ಇದ್ದ ಅಂದ್ರೆ, ಧ್ಯಾನ ಅಂತಂದ್ರೆ ಒಮ್ಮೆನೇ ಬರುವಂತಹದ್ದು ಅಲ್ಲ ಅದು ಏಕಾಗ್ರತೆ. ಯಾಕಂದ್ರೆ ನಮ್ಮ ಮನಸ್ಸು ಅನ್ನುವಂಥದ್ದು ಹೇಗೆ ಅನ್ನೋದನ್ನ ನಾವು ಭಗವದ್ಗೀತೆಯಲ್ಲಿ ನಾವು ನೋಡಿದ್ದೇವೆ. ಇಲ್ಲೇ ಇರುವಂತಹ ಮನಸ್ಸು ಎಷ್ಟೋ ದೂರದಲ್ಲಿ ಹೋಗಿ ಬರುತ್ತೆ ಒಂದೇ ಕ್ಷಣಾರ್ಧದಲ್ಲಿ. ಆದ್ರೆ ಧ್ಯಾನ ಅನ್ನುವಂಥದ್ದು ತುಂಬಾನೇ ಕಠಿಣವಾದದ್ದು, ಅಷ್ಟು ಸರಳ ಅಲ್ಲ ಧ್ಯಾನ ಅನ್ನುವಂಥದ್ದು. ಹೀಗೆ ಆದ್ರೂ ಕೂಡ ಅವನು ಭಗವಂತನ ಕೃಪೆ ಇದ್ದಾಗ ಮಾತ್ರ ಇದು ಸಾಧ್ಯ ಆಗತ್ತೆ. ಅವನೇನ್ ಮಾಡ್ತಾನೆ, ಬೆಳಗ್ಗೆ ಗೆದ್ದು ಈ ಗೋದಾವರಿ ನದಿಯ ದಡದಲ್ಲಿ ಸ್ನಾನ ಮಾಡ್ತಾನೆ. ಆಮೇಲೆ ಸ್ನಾನ ಮಾಡಿದ ಬಳಿಕ ಒಂದು ಸ್ಥಳ, ಯಾಕಂದ್ರೆ ಒಂದು ಧ್ಯಾನ ಮಾಡ್ಬೇಕು ಅಂದ್ರೆ ಒಂದು ನಿರ್ಜನ ಪ್ರದೇಶ ಬೇಕು. ಅಲ್ಲಿ ನಮ್ಗೆ ಎಲ್ಲೋ ಬೇಕಲ್ಲಿ ಕೇಳಲಿಕ್ಕಾಗಲ್ಲ. ಯಾಕೆಂದ್ರೆ ಆ ಧ್ಯಾನ ಭಂಗವಾಗೋದುಂಟು. ಹಾಗಾಗಿ ಧ್ಯಾನ ಭಂಗವಾಗಬಾರ್ದು ಅಂತ ಹೇಳಿದ್ರೆ ಸೊ ನಾವು ಒಂದು ನಿರ್ಜನ ಪ್ರದೇಶದಲ್ಲಿ ಕೂತ್ಕೋಬೇಕು. ಮತ್ತೆ ಅದಕ್ಕೆ ಸಹಕರಿಸುವಂತಹ ಆಸನ ಯಾವುದು ಅಂದ್ರೆ ಪ್ರಾಣಾಯಾಮ ಅಂತ ಹೇಳ್ತಾರೆ. ಸೊ ಪ್ರಾಣಾಯಾಮದಿಂದ ನಮ್ಗೆ ಹೆಚ್ಚಾಗಿ ಧ್ಯಾನದಲ್ಲಿ ಏಕಾಗ್ರತೆ ಪಡಿಸ್ಲಿಕ್ಕೆ ಸಾಧ್ಯ ಆಗುತ್ತೆ. ಯಾಕಂದ್ರೆ ಅಲ್ಲಿ ನಮ್ಗೆ ಅನುಲೋಮ ಇದನ್ನ ಉಸಿರಾಟದ ನಿಯಂತ್ರಣ ಪ್ರಕ್ರಿಯೆಗಳನ್ನ ನಮ್ಗೆ ಅಲ್ಲಿ ತಿಳಿಸಲಾಗುತ್ತೆ. ಇದರಿಂದ ಏನಾಗುತ್ತೆ, ಮನಸ್ಸು ಏಕಾಗ್ರತೆಯನ್ನ ತರುವಂತದ್ದು ಅಂತ ಹೇಳಿ. ಹಾಗಾಗಿ ನಾವು ಕೂಡ ಧ್ಯಾನವನ್ನ ಮಾಡಲಿಕ್ಕೆ ಬಯಸಿದಾಗ ನಮ್ಗೆ ಏಕಾಗ್ರತೆ ಮುಖ್ಯವಾಗಿರುವಂತದ್ದು, ಅದಕ್ಕೆ ಸಪೋರ್ಟಿವ್ ಆಗಿರುವಂತದ್ದು ಪ್ರಾಣಾಯಾಮ ಅನ್ನೋದನ್ನ ನಾವು ನೋಡಬಹುದು. ಹಾಗಂತ ಹೇಳಿ ಕೃಷ್ಣ ಪ್ರಜ್ಞೆಯಲ್ಲಿರುವವರಿಗೆ ಈ ಒಂದು ಧ್ಯಾನ ಕೇವಲ ಜಪ ಮಾತ್ರದಿಂದಲೇ ದೊರಕುವಂಥದ್ದು. ಮತ್ತೆ ಹೀಗೆ ಈ ದಕ್ಷಿಣ ಬ್ರಾಹ್ಮಣನು ಕೂಡ ಈ ತುಂಬಾನೇ ಆಸನ ಯೋಗ ಎಲ್ಲವನ್ನ ಮಾಡಿ ತನ್ನ ಮನಸ್ಸನ್ನ ಏಕಾಗ್ರತೆಯಲ್ಲಿ ತಂದ್ಕೊಂಡಿದ್ದ ಅಂತ ಹೇಳಿ ನಾವು ನೋಡ್ಬಹುದು. ಯಾಕಂದ್ರೆ ಈ ಬಡ ಬ್ರಾಹ್ಮಣನಾಗಿದ್ರು ಕೂಡ ಈ ಆಸನ ಯೋಗ ಶಾಸ್ತ್ರ ಇವುಗಳನ್ನ ತಿಳ್ಕೊಂಡು ಮಾತ್ರದಿಂದಾನೇ ಅವನು ಏಕಾಗ್ರತೆಯನ್ನ ಪಡ್ಕೊಂಡಿದ್ದ ಅಂತ ಹೇಳಿ. ಮತ್ತೆ ಭಗವಂತನ ಸ್ಮರಣೆಯಲ್ಲಿ ತನ್ನ ಮನಸ್ಸನ್ನ ತೊಡಗಿಸಿಕೊಂಡಿದ್ದ ಅಂತ. ಮತ್ತೆ ಅವನು ಸದಾ ಭಗವಂತನ ರೂಪವನ್ನ ಮನಸ್ಸಿನಲ್ಲಿ ಸ್ಥಿರಮಾಡಿಸಿ ಅಂತಂದ್ರೆ ಮೊದಲು ಅವನು ಆಹ್ವಾನೆಯನ್ನ ಮಾಡ್ತಿದ್ದ ಭಗವಂತನನ್ನ. ಸೊ ಹೀಗೆ ಅವನು ಷೋಡೋಪಚಾರಗಳನ್ನ ಮಾಡ್ತಾ ಇದ್ದ. ಈಗಾಗಲೇ ನಾನು ನಿಮ್ಗೆ ತಿಳಿಸಿರುವಂತದ್ದು ಷೋಡೋಪಚಾರಗಳು ಯಾವ್ಯಾವ್ದಿದೆ ಅನ್ನೋದನ್ನ. ಈ ಧ್ಯಾನ, ಆವಾಹನ, ಆಸನ, ಪಾದ್ಯಂ, ಮಧುಪರ್ಕಂ, ಸ್ನಾನಂ, ಆಮೇಲೆ ಯಜ್ಞವೀತ. ಇದು ಸ್ನಾನ ಆದ್ಮೇಲೆ ವಸ್ತ್ರವನ್ನ ಹಾಕ್ತೇವೆ. ಯಜ್ಞವೀತಂ ಅಂತಂದ್ರೆ ದಾರವನ್ನ ಅರ್ಪಿಸುವಂಥದ್ದು, ಆಮೇಲೆ ಆಭರಣಗಳನ್ನ ಹಾಕುವಂಥದ್ದು. ಆಭರಣಂ, ಗಂಧಂ, ಪುಷ್ಪಂ, ಧೂಪಂ, ದೀಪಂ, ನೈವೇದ್ಯಂ, ಪ್ರದಕ್ಷಿಣಂ, ನಮಸ್ಕಾರಂ. ಇವೆಲ್ಲವೂ ಕೂಡ ಷೋಡೋಪಚಾರಗಳು. ಸೊ ಹೀಗೆ ಒಂದಾದ್ಮೇಲೆ ಒಂದು ಕೂಡ ಅವನ್ನೆಲ್ಲ ನೆನೆಸ್ತಾ ತುಂಬಾನೇ ವೈಭವೋಪೇತವಾಗಿ ಅವನು ಭಗವಂತನನ್ನ ಅಲಂಕರಿಸ್ತಾ ಇದ್ದ. ಮತ್ತೆ ಅವನು ಹೇಗಿತ್ತು ಅಂತಂದ್ರೆ, ಭಗವಂತನಿಗೆ ಸ್ನಾನವನ್ನ ಮಾಡಿಸ್ಬೇಕಾದ್ರೆ ಈ ನಾವು ಮಂತ್ರವನ್ನ ಹೇಳ್ತೇವಲ್ಲ, ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು ಅಂತ. ಗಂಗಾ, ಯಮುನಾ, ನರ್ಮದಾ, ಕಾವೇರಿ ಇವ್ರೆಲ್ರು ಕೂಡ ಏನು 5 ನದಿಗಳ ನೀರಿದೆಯೋ, ಗಂಗೆ ಚ ಯಮುನಾ, ಗೋದಾವರಿ, ಸರಸ್ವತಿ, ನರ್ಮದೆ, ಸಿಂಧು, ಕಾವೇರಿ, ಹೀಗೆ 7 ನದಿಗಳ ನೀರನ್ನ ನಾವೇನ್ ಮಾಡ್ತೇವೆ, ಮನೆಯಲ್ಲಿ ಆಹ್ವಾನ ಮಾಡ್ತೇವೆ. ನೀರನ್ನ ನಾವು ಮಾಡುವಾಗ ಕೂಡ, ಧ್ಯಾನ ಮಾಡ್ತೇವೆ, ನಾವು ಕೂಡ ಆಹ್ವಾನ ಮಾಡ್ತೇವೆ. ಇವನ್ ಸ್ನಾನ ಮಾಡುವಾಗ ಆಗಿರ್ಬಹುದು ಅಥವಾ ಆಚಮನ ಮಾಡುವಾಗ ಆಗಿರ್ಬಹುದು, ನಾವು ಆಹ್ವಾನ ಮಾಡ್ತೇವೆ. ಆದ್ರೆ ಈ ಒಬ್ಬ ದಕ್ಷಿಣ ಬ್ರಾಹ್ಮಣ ಹೇಗಿದ್ದ ಅಂತಂದ್ರೆ, ಅವನು ಆ ಗಂಗೆಗೆ ಆ ಒಂದು ಈ ಎಲ್ಲಾ 7 ನದಿಗಳಿದೆಯಲ್ಲ, ಆ 7 ನದಿಗಳಿಗೂ ಸಪರೇಟ್ ಆಗಿ ಹೋಗಿ ನೀರನ್ನ ತರೋದು. ಈಗ ನಾನು ನರ್ಮದೆಗೆ ಹೋಗಿ ನೀರ್ ತಗೊಂಡ್ ಬಂದೆ, ಕಾವೇರಿಗೆ ಹೋಗಿ ನೀರ್ ತಗೊಂಡ್ ಬಂದೆ, ಗಂಗೆಗೆ ಹೋಗಿ ನೀರ್ ತಗೊಂಡ್ ಬಂದೆ. ಹೀಗೆ ತಾನು ಧ್ಯಾನಿಸ್ತಾ ಇದ್ದಂತೆ, ಆಹ್ವಾನ ಮಾಡ್ತಾ ಇರ್ಲಿಲ್ಲ, ತಾನು ಹೋಗಿ ತರೋದಾಗಿ ಧ್ಯಾನಿಸ್ತಾ ಇದ್ದಂತೆ. ಇದು ತುಂಬಾ ಮುಖ್ಯವಾಗಿರುವಂತದ್ದು, ಅವನ ಒಂದು ಧ್ಯಾನ ಹೇಗಿತ್ತು ಅಂತ ಅನ್ನೋದನ್ನ ನೋಡಿ. ಸೊ ಹೀಗೆ ಮನಸಾ ಅವನು ಜಪಿಸ್ತಾ ಇದ್ದ, ಮನಸಾ ಧ್ಯಾನವನ್ನ ಮಾಡ್ತಾ ಇದ್ದ. ಹೀಗೆ ಎಲ್ಲ ನದಿಗಳಿಂದ ನೀರ್ ತಂದು ಒಳ್ಳೆ ರೀತಿಯಾಗಿ ಮಾಡೋದು. ಅದು ನದಿಗಳ ನೀರು ಬೆಳ್ಳಿ ಮತ್ತೆ ಬಂಗಾರದ ಬಿಂದಿಗೆಯಲ್ಲಿ ತರೋ ತರ ಅವನು ಧ್ಯಾನವನ್ನ ಮಾಡ್ತಾ ಇದ್ದ ಅನ್ನೋದನ್ನ. ಮತ್ತೆ ಹೂವು ಹಣ್ಣುಗಳನ್ನ ಅರ್ಪಿಸೋದು, ಶ್ರೀಗಂಧದ ಚೂರ್ಣಗಳನ್ನ ಅರ್ಪಿಸೋದು. ಹೀಗೆ ಅವನು ಅರ್ಪಿಸಿ ಆರತಿಯನ್ನ ಬೆಳಗ್ತಾ ಇದ್ದ, ಧೂಪವನ್ನ ಬೆಳಗ್ತಾ ಇದ್ದ. ಹೀಗೆ ಮತ್ತೆ ಅವನು ನೈವೇದ್ಯವನ್ನ ಅರ್ಪಿಸ್ತಾ ಇದ್ದ. ಒಂದಿನ ನೈವೇದ್ಯವನ್ನ ಅರ್ಪಿಸುವಾಗ ಅದು ಪಾಯಸ ಏನಿತ್ತು, ಬಿಸಿ ಬಿಸಿ ಆಗಿತ್ತು. ಸೊ ಸ್ವಲ್ಪ ಪಾಯಸ ಅನ್ನುವಂಥದ್ದು ತಣ್ಣಗಿದ್ದಾಗ ರುಚಿಯಾಗಿರುತ್ತೆ. ಹೀಗೆ ಪಾಯಸ ಬಿಸಿಯಾಗಿತ್ತು, ಅವನು ಧ್ಯಾನಿಸ್ತಾ ಇದ್ದ ನೈವೇದ್ಯ ಕೊಟ್ಟ ಹಾಗೆ. ಆದ್ರೆ ಅವನಿಗೆ ನೋಡೋಣ ಈಗ ಬಿಸಿಯಾಗಿದೆಯೋ ಅಂತ ಹೇಳಿ ಆ ಒಂದು ಪಾಯಸದ ತಟ್ಟೆ ಇದೆ ಅಂತ, ಮುಂದೆ ಇದೆ ಅಂತ ಧ್ಯಾನಿಸ್ತಾನೆ. ಮುಂದೆ ಇದೆ ಅಂತ ಹೇಳಿ ನಾನು ಅದನ್ನ ಬಿಸಿ ಇದೆಯಲ್ಲ ಅಂತ ನೋಡಿ ಕೈ ಹಾಕ್ತಾನೆ. ಹಾಕಿದಾಗ ಅವ್ನ್ ಬೆರಳು ಸುಟ್ಬಿಡುತ್ತೆ. ಕಣ್ ತೆಗೆದು ನೋಡ್ತಾನೆ, ಬೆರಳು ನಿಜವಾಗಿ ಸುಟ್ಟಿರುತ್ತೆ. ಹಾಗಂದ್ರೆ ಭಗವಂತನ ಈ ಒಂದು ಆರಾಧನೆ ಧ್ಯಾನದ ಮೂಲಕನೂ ಕೂಡ ಎಷ್ಟು ಕಾರ್ಯರೂಪಕ್ಕೆ ಬಂದಿರುವಂತದ್ದು ಅನ್ನೋದನ್ನ ನಾವು ನೋಡ್ತೇವೆ.
ಹೀಗೆ ನಾವು ಇನ್ನೊಂದು ಉದಾಹರಣೆಯನ್ನು ಕೂಡ ಕಾಣ್ತೇವೆ. ಇದು ನಮಗೆ ಈ ಚೈತನ್ಯ ಚರಿತಾಮೃತ ಮಧ್ಯಭಾಗದ 1ನೇ ಅಧ್ಯಾಯದ 155ನೇ ಒಂದು ಶ್ಲೋಕದಲ್ಲಿ ನಾವು ಕಾಣಬಹುದು. ಇಲ್ಲಿ ನರಸಿಂಹಾನಂದ ಬ್ರಹ್ಮಚಾರಿಗಳು ಗೆ ಗೊತ್ತಾಗತ್ತೆ ಚೈತನ್ಯ ಮಹಾಪ್ರಭುಗಳು ವೃಂದಾವನಕ್ಕೆ ಹೋಗ್ತಾ ಇದ್ದಾರೆ ಅಂತ. ಸೊ ವೃಂದಾವನಕ್ಕೆ ಹೋಗೋದನ್ನ ಕಲ್ಪಿಸಿ ಅವರು ವೃಂದಾವನಕ್ಕೆ ಉದ್ದಕ್ಕೂ ಹೋದ ಹಾಗೆ ಈ ಅವರ ಒಂದು ರಸ್ತೆ ಅಲಂಕೃತವಾಗಿ ಹೂಗಳಿಂದ ಅಲಂಕೃತವಾಗಿರೋ ಹಾಗೆ ಧ್ಯಾನವನ್ನ ಮಾಡ್ತಾರೆ ಕೂತ್ಕೊಂಡು. ಸೊ ಅದು ಎಲ್ಲಿವರೆಗೂ ಇತ್ತಂತಂದ್ರೆ ಅದು ಹುಲಿಯಾ ಅನ್ನುವಂತಹ ಒಂದು ಸ್ಥಳ. ಆ ಹುಲಿಯಾ ಅನ್ನುವಂತಹ ಸ್ಥಳದಿಂದ ಆ ಒಂದು ರಸ್ತೆಯ ಅಲಂಕಾರ ಪ್ರಾರಂಭವಾಗಿ ಅವರು ಕೊನೆಗೆ ಎಲ್ಲಾ ಊರುಗಳು ಅವರಿಗೆ ಅಲಂಕೃತವಾಗಿರೋದು ಧ್ಯಾನ ಮಾಡ್ತಾರೆ, ಧ್ಯಾನ ಆಗತ್ತೆ. ಸೊ ಕೊನೆಯದಾಗಿ ಕನಯ್ಯ ಅನ್ನುವಂತ ಒಂದು ಊರು. ಸೊ ಅಲ್ಲಿ ಏನಾಗತ್ತೆ, ಕನಯ್ಯ ಅನ್ನುವಂತಹ ಊರಲ್ಲಿ ನಾಟ್ಯಶಾಲಾ ಅಂತ ಒಂದಿದೆ. ಅಲ್ಲಿವರೆಗೂ ಕೂಡ ಈ ನಾಟ್ಯಶಾಲಾ ಅಲ್ಲಿವರೆಗೂ ಕೂಡ ಅವ್ರಿಗೆ ಫುಲ್ ಎಲ್ಲ ರೋಡನ್ನ ಅಲಂಕಾರ ಮಾಡ್ತಾರೆ ವಿಭಿನ್ನವಾಗಿ. ಆದ್ರೆ ಅದ್ರ ಮುಂದೆ ಅವ್ರಿಗೆ ಧ್ಯಾನನೇ ಬರೋದಿಲ್ಲ, ಅಂದ್ರೆ ಮುಂದೆ ಅವ್ರಿಗೆ ದಾರಿನೇ ತೋಚೋದಿಲ್ಲ. ಆಮೇಲೆ ಇದೇನಾಯ್ತು, ನನಗೆ ಹೀಗೆ ಯಾಕೆ ಭಂಗ ಆಗ್ತಾ ಇದೆ ಧ್ಯಾನ ಅಂತ ನೋಡಿದಾಗ ಆವಾಗ ವೃಂದಾವನಕ್ಕೆ ಹೋಗುವಾಗ ಸ್ವಲ್ಪ ಕಡಿಮೆ ಜನ ಇದ್ರೆ ಒಳ್ಳೇದು. ಆದ್ರೆ ಸಂಕೀರ್ತನೆ ತುಂಬಾ ಜನ ತೊಡಗಿರೋದ್ರಿಂದ ಎಲ್ಲರನ್ನ ಕರ್ಕೊಂಡು ವೃಂದಾವನಕ್ಕೆ ಹೋಗೋದು ಆಗೋದಿಲ್ಲ ಅಂತ ಹೇಳಿ ಆ ನಾಟ್ಯಶಾಲದಿಂದ ಏನ್ ಮಾಡ್ತಾರೆ, ಚೈತನ್ಯ ಮಹಾಪ್ರಭುಗಳು ಮರಳಿ ಬರ್ತಾರೆ. ಅಂದ್ರೆ ಇವ್ರಿಗೇನು ಈ ನರಸಿಂಹಾನಂದ ಬ್ರಹ್ಮಚಾರಿಗಳಿಗೆ ಏನೆಲ್ಲ ಅವರು ಈಗ ನಾಟ್ಯಶಾಲೆಯವರೆಗೂ ಆ ಅಲಂಕಾರ ಮಾಡಿದ್ರು ರೋಡ್ಗಳನ್ನ, ಅದ್ರ ಮುಂದೆ ಅವ್ರಿಗೆ ಧ್ಯಾನನೇ ಬರೋದಿಲ್ಲ. ಹಾಗೇನೆ ಇಲ್ಲಿ ಚೈತನ್ಯ ಮಹಾಪ್ರಭುಗಳು ಆ ನಾಟ್ಯಶಾಲೆದವರೆಗೂ ಹೋಗ್ತಾರೆ, ಅದ್ರ ಮುಂದೆ ಹೋಗೋದೇ ಇಲ್ಲ, ಅವರು ಮತ್ತೆ ವಾಪಸ್ ಬಂದ್ಬಿಡ್ತಾರೆ. ಅಂದ್ರೆ ಒಬ್ಬ ಭಕ್ತನ ಧ್ಯಾನ ಎಷ್ಟ್ರ ಮಟ್ಟಿಗೆ ಇರುತ್ತೆ ಅಂತಂದ್ರೆ ಭಗವಂತನೂ ಕೂಡ ಅದಕ್ಕೆ ಪ್ರತಿಕ್ರಿಯಿಸ್ತಾನೆ, ಮತ್ತೆ ಅದು ಕೂಡ ನೆರವೇರುತ್ತೆ ಅನ್ನೋದನ್ನ ನಾವು ನೋಡ್ಬಹುದು ಈ ಒಬ್ಬ ಬ್ರಾಹ್ಮಣನ ಘಟನೆಯನ್ನ ನಾವು ತಿಳಿದುಕೊಂಡಾಗ. ಹೀಗೆ ಬ್ರಾಹ್ಮಣ ಘಟನೆಯನ್ನ ಕುರಿತು ಮೇಲೆ ಕೂತಂತಹ ವಿಷ್ಣು ಮತ್ತೆ ಲಕ್ಷ್ಮಿ ನೋಡ್ತಾ ಇರ್ತಾರೆ. ಸೊ ಆಗ ಮುಗುಳ್ನಗ್ತಾನೆ ನಾರಾಯಣ. ಅವಾಗ ಲಕ್ಷ್ಮಿ ಯಾಕೆ ಅಂತ ಕೇಳಿದಾಗ ಅವಾಗ ಅವನನ್ನ ವಿಷ್ಣು ಕರೆಸ್ತಾನೆ ವೈಕುಂಠ ಲೋಕಕ್ಕೆ ಕರೆಸಿ. ಸೊ ಹೀಗೆ ಬ್ರಾಹ್ಮಣನ ಒಂದು ಧ್ಯಾನವನ್ನ ಕುರಿತು ಲಕ್ಷ್ಮಿಗೆ ವಿವರಿಸಿದಾಗ ತುಂಬಾನೇ ಅವನ ಧ್ಯಾನದ ಕುರಿತಾಗಿ ಸಂತೋಷವನ್ನ ವ್ಯಕ್ತಪಡಿಸ್ತಾರೆ. ಸೊ ಇಂಥ ಒಂದು ಪ್ರಸಂಗವನ್ನ ನಾವು ಇಲ್ಲಿ ನೋಡ್ತೇವೆ. ಸೊ ಇದರಿಂದ ಬ್ರಾಹ್ಮಣ ಏನು ಧ್ಯಾನ ರೂಪದಲ್ಲೇ ಭಗವಂತನಿಗೆ ಭಕ್ತಿಯನ್ನ ಅರ್ಪಿಸಿ ನೈವೇದ್ಯವನ್ನ ಪದಾರ್ಥಗಳನ್ನ ಅರ್ಪಿಸಿ ಸೊ ಧ್ಯಾನದಲ್ಲಿ ಮಗ್ನಾಗ್ತಾ ಇದ್ದ ಅಂತ. ಅದಕ್ಕೆ ಇದಕ್ಕೆ ಧ್ಯಾನ ಅಂತಂದ್ರೆ ಇದೊಂದು ಮಾನಸ ಪೂಜೆ ಅಂತ ಕರೀತಾರೆ. ಮನಸ್ಸಿನಲ್ಲಿ ಭಗವಂತನನ್ನ ಪೂಜೆ ಮಾಡೋದು ಅಂತ ಹೇಳಿ ಕರೀತಾರೆ. ಹಾಗಂತ ಹೇಳಿ ಇಲ್ಲಿ ಕೆಲವೊಬ್ರು ತಮಗೆ ಎಲ್ಲರೂ ಕೂಡ ಮಾಡ್ಬೇಕಂತಿಲ್ಲ. ನಮ್ಗೆ ಅರ್ಹತೆ ಇದ್ರೆ ಸೊ ನಮ್ಮ ಮಾಡುವಂತ ಸಾಮರ್ಥ್ಯ ಇದ್ರೆ ನಾವು ಮಾಡ್ಬೇಕು. ಈಗ ಕೆಲವೊಬ್ಬರಿಗೆ ಸಾಮರ್ಥ್ಯ ಇದ್ರು ಕೂಡ ಆಲಸಿತನ ತೋರಿಸಿ ನೈವೇದ್ಯ ಮಾಡೋದಿಲ್ಲ. ನಾನು ಮನಸಾರೆ ಭಗವಂತನಿಗೆ ನೈವೇದ್ಯ ಅರ್ಪಿಸಿ ಬಿಟ್ಟಿದ್ದೀನಿ ಅಂತ ಅನ್ಕೊಳ್ತಾರೆ. ಸೊ ಇದು ತಪ್ಪು. ಇಲ್ಲಿ ಅವನಿಗೆ ಸಾಮರ್ಥ್ಯ ಇರ್ಲಿಲ್ಲ, ಅವನು ಮಾಡ್ತಾನೆ. ಆದ್ರೆ ಸಾಮರ್ಥ್ಯ ಇಲ್ಲದೆ ಇದ್ದಾಗ ನಾವು ಮಾಡ್ಬೋದು. ಈಗ ಕೆಲವೊಂದು ವೇಳೆಯಲ್ಲಿ ನಮ್ಗೆ ನೈವೇದ್ಯ ಮಾಡ್ಲಿಕ್ಕೆ ಏನು ಸಿಗೋದಿಲ್ಲ, ಅವಾಗ ಮನಸಾ ನಾವು ಆ ಧ್ಯಾನವನ್ನ ಮಾಡಬಹುದು, ಮಾಡಿ ನಾವು ಅದನ್ನ ಅರ್ಪಿಸಬಹುದು. ಹೀಗೆ ತುಂಬಾನೇ ನಾವು ಕೆಲವೊಂದು ಕಥೆಗಳನ್ನು ಕೂಡ ಕೇಳ್ತೇವೆ. ಸೊ ಲೀಲೆಗಳನ್ನು ಕೂಡ ಕೇಳ್ತೇವೆ. ಯಾರ್ದು ಅಂತಂದ್ರೆ ಈ ವಸುದೇವಂದು ನಾವು ನೋಡ್ಬಹುದು. ಯಾವಾಗ ಕೃಷ್ಣ ಹುಟ್ತಾರೆ, ಅವಾಗ ಕೃಷ್ಣ ಹುಟ್ಟಿದ್ದಕ್ಕೆ ಸಂಭ್ರಮವನ್ನ ಆಚರಿಸ್ಬೇಕಲ್ಲ. ಸೊ ಅವ್ರಂತ್ರು ಕಾರಾಗೃಹದಲ್ಲಿದ್ರು, ಸಂಭ್ರಮ ಆಚರಣೆ ಮಾಡ್ಲಿಕ್ಕೆ ಆಗಲ್ಲ. ಆವಾಗ ಅವರು 1000 ಕುದುರೆಗಳನ್ನ, ಅಶ್ವಗಳನ್ನ, ಹಸುಗಳನ್ನ ದಾನ ಮಾಡಿರೋ ಹಾಗೆ ಧ್ಯಾನ ಮಾಡಿದ್ರಂತೆ ವಸುದೇವ. ಧ್ಯಾನ ಮಾಡಿದಾಗ ಆಮೇಲೆ ಅವ್ರು ಸೆರೆಮನೆಯಿಂದ, ಯಾಕಂದ್ರೆ ಅವ್ರಿಗೆ ಸಾಮರ್ಥ್ಯ ಇತ್ತು ರಾಜರು ಅವರು, ಆದ್ರೆ ಆ ಕಾರಾಗೃಹದಲ್ಲಿ ಮಾಡ್ಲಿಕ್ಕೆ ಆಗ್ತಾ ಇರ್ಲಿಲ್ಲ. ಹಾಗಾಗಿ ಧ್ಯಾನ ಮಾಡ್ಕೊಂಡ್ರು. ಧ್ಯಾನ ಮಾಡ್ಬಿಟ್ಟು ಮತ್ತೆ ಅವರು ಯಾವಾಗ ಕೃಷ್ಣ ಅವರನ್ನ ಬಿಡಿಸಿದ್ನು ಕಾರಾಗೃಹದಿಂದ, ಕಂಸನನ್ನ ಕೊಂದು, ಆವಾಗ ಮತ್ತೆ ಅವರು ಏನ್ ಮಾಡಿದ್ರು, ಏನು ಧ್ಯಾನ ಮಾಡಿದ್ರು 1000 ಹಸುಗಳನ್ನ ದಾನ ಕೊಟ್ಟಿರೋ ಹಾಗೆ ಅದನ್ನ ನೆರವೇರಿಸಿದ್ರು. ಸೊ ಹೀಗೆ ಧ್ಯಾನವನ್ನ ಮಾಡೋದು ಒಳ್ಳೇದು ಅಂತ ಹೇಳಿ ಇಲ್ಲಿ. ಸೊ ನಾವು ಮಾಡದೆ ಆಗ್ಲೇ ಇದ್ದಾಗ ಆ ಧ್ಯಾನವನ್ನ ಮಾಡಿ ಆಮೇಲೆ ನಮ್ಗೆ ಯಾವಾಗ ಸಾಮರ್ಥ್ಯ ಇರುತ್ತೋ ಅವಾಗ ಅದನ್ನ ಪೂರ್ಣಗೊಳಿಸ್ಬೇಕು ಅನ್ನೋದು ಕೂಡ ಅಷ್ಟೇ ಮುಖ್ಯವಾಗಿರುವಂತದ್ದು. ಇವೆಲ್ಲವೂ ಕೂಡ ನಾವು ತಿಳ್ಕೊಳ್ಬೇಕಾಗಿರುವಂತಹ ಕೆಲವೊಂದು ತತ್ವಗಳು ಅನ್ನೋದನ್ನ. ಸೊ ಮೊದಲು ಏಕಾಗ್ರತೆ ಇರಬೇಕು, ಮತ್ತೆ ಜೊತೆಗೆ ಮನಸ್ಸು ಸ್ಥಿರವಾಗಿರ್ಬೇಕು.
ಮತ್ತೆ ಇದು ತುಂಬಾನೇ ಕಠಿಣವಾಗಿರುವಂತದ್ದು, ನಾವು ಧ್ಯಾನ ಮಾಡುವಂತ ಇರುವಂತದ್ದು. ಅದಕ್ಕೆ ಯಾವ ಆಯಾಮಗಳು ಬೇಕೋ ಒಂದು ಸಹಕಾರಕ್ಕೆ ಅವುಗಳನ್ನ ನಾವು ಬಳಸ್ಕೊಳ್ಳುವಂಥದ್ದು, ಸಮರ್ಥರಾಗುವಂಥದ್ದು, ಮತ್ತೆ ಏಕಾಗ್ರ ಚಿತ್ತದಿಂದ ಬಿಡದೆ ಅವುಗಳನ್ನ ನಾವು ದೃಢ ಸಂಕಲ್ಪದಿಂದ ಮಾಡುವಂಥದ್ದು ಅಂತ ಇವುಗಳ ಕುರಿತಾಗಿ ನಾವು ನೋಡ್ತೇವೆ. ಸೊ ಹೀಗೆ ಇದರ ಪ್ರಸಂಗದ ಕುರಿತಾಗಿ ಈ ಬ್ರಾಹ್ಮಣರ ನಿತ್ಯ ಕರ್ಮಗಳಿಂದ ನಾವು ಧ್ಯಾನದ ಕುರಿತಾಗಿ ತುಂಬಾನೇ ತಿಳ್ಕೊಳ್ಬಹುದು. ಇದರ ಕುರಿತಾಗಿ ಶ್ರೀಲ ಪ್ರಭುಪಾದವರು ಏನ್ ಹೇಳ್ತಾರೆ ಅನ್ನೋದನ್ನ ನೋಡೋಣ. ಭಕ್ತಿರಸಾಮೃತ ಸಿಂಧುವಿಗೆ ಸಂಬಂಧಿಸಿದಂತೆ ತನ್ನ ಮನಸ್ಸಿನೊಳಗೆ ಭಗವಂತನನ್ನು ಆರಾಧಿಸಿ ಬ್ರಾಹ್ಮಣನ ಕಥೆಯನ್ನು ಈ ಸಂಬಂಧದಲ್ಲಿ ಸಮಾಲೋಚಿಸಬೇಕು. ವಸ್ತುಗಳು ಭೌತಿಕವಾಗಿ ಇಲ್ಲದಿದ್ದರೆ, ವಸ್ತುಗಳು ನಮ್ಗೆ ಕೆಲವೊಮ್ಮೆ ಭೌತಿಕವಾಗಿ ಲಭ್ಯ ಇರೋದಿಲ್ಲ. ಸೊ ಒಬ್ಬರು ವಸ್ತುಗಳನ್ನ ಮನಸ್ಸಿನಲ್ಲಿ ಯೋಚನೆಯನ್ನ ಮಾಡಿ ಮಂತ್ರವನ್ನ ಪಠಿಸುವ ಮೂಲಕ ದೇವರಿಗೆ ನಾವು ಅರ್ಪಿಸಬಹುದು. ಆದ್ರೆ ಸಾಮರ್ಥ್ಯ ಇದ್ರೆ ನಾವು ಅವುಗಳನ್ನ ಭೌತಿಕವಾಗಿ ಅರ್ಪಿಸಬೇಕು, ಸಾಮರ್ಥ್ಯ ಇಲ್ಲದೆ ಇದ್ರೆ ನಾವು ಅವುಗಳನ್ನ ಅರ್ಪಿಸಬೇಕು. ಸೊ ಈ ರೀತಿಯಾಗಿ ಭಕ್ತಿಯ ಸೇವೆ ಪ್ರಕ್ರಿಯೆಯಲ್ಲಿ ಉದಾರವಾದಂತಹ ಸೌಲಭ್ಯಗಳನ್ನು ಕೂಡ ಭಕ್ತಿಯಲ್ಲಿ ನಾವು ಕಾಣ್ತೇವೆ ಅಂತ ಹೇಳಿ. ಭಕ್ತಿಯಲ್ಲಿ ಕೇವಲ ಭಗವಂತ ಇದೇ ಕೊಡು ಅಂತ ಹೇಳಲ್ಲ. ಸಾಮರ್ಥ್ಯ ಇಲ್ಲದೆ ಇದ್ರೆ ನೀವು ಧ್ಯಾನವನ್ನು ಕೂಡ ಮಾಡಬಹುದು ಅನ್ನೋದನ್ನ ಇಲ್ಲಿ ತಿಳಿಸ್ತಾರೆ. ಸೊ ಹೀಗೆ ಇವತ್ತಿನ ತರಗತಿಯಲ್ಲಿ ನಾವು ಭಗವಂತನ ಪೂಜೆಯ ಮಹಿಮೆಗಳ ಕುರಿತಾಗಿ ನಾವು ಚರ್ಚೆಯನ್ನ ಮಾಡಿದ್ವಿ. ಕೃಷ್ಣನಿಗೆ ಆಳವಾಗಿ ಭಾವಪೂರ್ಣ ಪ್ರಾರ್ಥನೆಯನ್ನ ಹೇಗೆ ಸಲ್ಲಿಸುವುದು ಅನ್ನೋದ್ರ ಮೂಲಕ ಲೌಲ್ಯ ಮತ್ತೆ ಲಾಲಸಾಮ ಈ ಪದಗಳ ಮಹತ್ವವನ್ನು ತಿಳ್ಕೊಂಡ್ವಿ. ಭಕ್ತಿರಸಾಮೃತವನ್ನು ಸಿಂಧುವನ್ನ ಉಲ್ಲೇಖಿಸಿ ಜೀವನದ ಸಂಕಟಗಳ ಬಗ್ಗೆ ಸೂಕ್ತವಾದ ಮನೋಭಾವವನ್ನ ನಾವು ತಿಳ್ಕೊಂಡ್ವಿ. ಸೊ ದಕ್ಷಿಣ ಭಾರತದ ಬ್ರಾಹ್ಮಣನ ಉದಾಹರಣೆಯೊಂದಿಗೆ ಪಡೆದ ಸಾಮಾನ್ಯ ತತ್ವಗಳನ್ನ ನಾವು ಚರ್ಚೆಯನ್ನ ಮಾಡಿದ್ವಿ. ಈ ತತ್ವಗಳನ್ನ ವೈಯಕ್ತಿಕವಾಗಿ ಹೇಗೆ ಅನ್ವಯಿಸಬಹುದು ಎನ್ನುವುದನ್ನು ಕೂಡ ನಾವು ತಿಳಿದುಕೊಂಡ್ವಿ. ಸೊ ಇದ್ರ ಕುರಿತಾಗಿ ಶ್ರೀಲ ಪ್ರಭುಪಾದವರು ಏನ್ ಹೇಳ್ತಾರೆ, ಶ್ರೇಷ್ಠ ಭಕ್ತರು ಮತ್ತು ಆಚಾರ್ಯರಿಂದ ಪ್ರಭುವಿನ ಲೋಕ ಕಾರ್ಯಗಳ ವಿಷಯವಾಗಿ ಉಪನ್ಯಾಸ ಮಾಡುವ ಸ್ಥಳಗಳಲ್ಲಿ ವ್ಯಕ್ತಿಯ ಉಪಸ್ಥಿತಿಯನಿದ್ದರೆ ಚಂದ್ರವನದ ಸದೃಶವಾದ ಮುಖಕಾಂತಿಯುಳ್ಳ ಅಂತಹ ಮಹಾಪುರುಷನ ಬಾಯಿಯಿಂದ ಹರಿದು ಬರುವ ಜೇನಿನ ಹೊಳೆಯಂತಹ ಮಾತಿಗೆ ಕಿವಿ ಕೊಟ್ಟರೆ ಅಂತವನು ಲೌಕಿಕ ಹಸಿವು, ಬಾಯಾರಿಕೆ, ಭಯ ಹಾಗೂ ಶೋಕಗಳಿಂದಲೂ ಮತ್ತು ಅಸ್ತಿತ್ವದ ಭ್ರಮೆಗಳಿಂದಲೂ ಮುಕ್ತನಾಗುತ್ತಾನೆ. ಇದು ಶ್ರೀಮದ್ ಭಾಗವತದಲ್ಲಿ ತಿಳಿಸಲಾಗಿದೆ. ಸೊ ಭಗವಂತನ ಈ ಶ್ರೇಷ್ಠ ಭಕ್ತರು ಭಗವಂತನ ಲೋಕ ಕಾರ್ಯ, ನಾಮ, ರೂಪ, ಗುಣ, ಲೀಲೆ ಇವುಗಳ ಒಂದು ಉಪಾಸನೆಯಲ್ಲಿ ಯಾವಾಗ ತೊಡಗ್ತಾರೋ, ಸೊ ಅವರು ಈ ಭೌತಿಕ ಜಗತ್ತಿನಲ್ಲಿ ಏನೆಲ್ಲಾ ವಿಷಯಗಳಿದೆಯೋ, ಯಾವುದು ಆಕರ್ಷಣೀಯ ವಿಷಯಗಳು ಅಂತಂದ್ರೆ ಮಾತಿಗೆ ಈ ಲೌಕಿಕ ಹಸಿವು ಅಂತ ಹೇಳ್ತೇವೆ, ಬಾಯಾರಿಕೆ ಅಂತ ಹೇಳ್ತೇವೆ, ಭಯ, ಶೋಕ ಇವೆಲ್ಲ ಏನಿದೆಯೋ ಇವು ಈ ಭ್ರಮೆ, ಇವೆಲ್ಲವೂ ಕೂಡ ಭ್ರಮೆ. ಈ ಭ್ರಮೆಯಿಂದ ಮುಕ್ತನಾಗ್ತಾನೆ ಅನ್ನೋದನ್ನ ಶ್ರೀಲ ಪ್ರಭುಪಾದವರು ತಿಳಿಸ್ತಾರೆ. ಸೊ ಹೀಗೆ ಇವತ್ತಿನ ತರಗತಿಯಲ್ಲಿ ನಾವು ಕೆಲವು ಅಂಶಗಳನ್ನು ತಿಳಿದುಕೊಂಡ್ವಿ. ಮುಂದಿನ ತರಗತಿಯಲ್ಲಿ ನಾವು 11, 12 ಮತ್ತೆ 13 ಇನ್ನು ಉಳಿದ ಕೆಲವೊಂದು ಮಗ್ಗಲುಗಳಿದೆ, ಅಂಶಗಳಿದೆ, ಅವುಗಳನ್ನ ನಾವು ತಿಳಿದುಕೊಳ್ಳೋಣ ಅಂತ ಹೇಳ್ತಾ ಸೊ ಇವತ್ತಿನ ತರಗತಿಗೆ ಅಲ್ಪ ವಿರಾಮವನ್ನ ಕೊಡೋಣ. ಸೊ ಮುಂದಿನ ತರಗತಿಯಲ್ಲಿ ನಾವು ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿ ಗುರುದೇವ ಕೀ ಜೈ. ಧನ್ಯವಾದಗಳು. ಧನ್ಯವಾದಗಳು. ನಾಳೆಗೆ ತರಗತಿ ನೋಡೋಣ. ಎಕ್ಸ್ಟ್ರಾ ಕ್ಲಾಸ್ ಹಾಕಿದ್ರೆ ನಾಳೆಗೆ ನಾನು 4 ಗಂಟೆಗೆ ನಿಮ್ಗೆ ತಿಳಿಸ್ತೇನೆ. ತಗೊಳ್ಳೋದಾದ್ರೆ ನಾನು ಬೆಳಗ್ಗೆನೆ ನಿಮ್ಗೆ ಲಿಂಕ್ ಹಾಕಿರ್ತೇನೆ.